ಬ್ಯಾಳತು ಬಂಧನಾಬ್ಜಸಕ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಆ ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಕಟಿಶೋಭಿತ ವ್ಯಾಳತು ಮಂದನಾಬ್ಜಸಕ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುಧಿ ಶುಭಕರ ವಾರಣವದನ ತ್ರೈಲೋಕ್ಯ ಸುಮೋಹನ ವಾರಣವದನ ವಾರಣಾದ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣವದನ ಮಹಾಶಯರೇ, ಕಲಾಭಿಮಾನಿಗಳೇ, ನಾವು ಇವತ್ತು ಆಯ್ದುಕೊಂಡಂಥ ಕಥಾಭಾಗ ಶಾಂಭವಿ ವಿಜಯ. ಇದರಲ್ಲಿ ಭಾಗವತರಾಗಿ ಶುಭಾನಂದ ಶೆಟ್ಟಿ ಕೂಳೂರು ಸಹಕರಿಸಲಿಕ್ಕಿದ್ದಾರೆ. ಮದ್ದಳೆ ಮತ್ತು ಚೆಂಡೆಯಲ್ಲಿ ಶ್ರೀ ರಾಜಾರಾಮ್ ಬಲ್ಲಾಳ್ ಚಿಪ್ಪಾರು ಮತ್ತು ರಾಮಮೂರ್ತಿ ಕುದುರೆಕೋಡ್ಲು ಇವರು ಸಹಕರಿಸಲಿಕ್ಕಿದ್ದಾರೆ. ಶ್ರೀದೇವಿಯ ಪಾತ್ರವನ್ನು ವಿಷ್ಣು ಶರ್ಮಾ ವಾಟಪಡ್ಪು ಇವರು ನಿರ್ವಹಿಸಲಿಕ್ಕಿದ್ದಾರೆ. ದೇವೇಂದ್ರನಾಗಿ ದಾಮೋದರ್ ಶೆಟ್ಟಿ, ಶುಂಭನಾಗಿ ಗಣೇಶ್ ಶೆಟ್ಟಿ ಕನ್ನಡಿಗಟ್ಟೆ, ರಕ್ತಬೀಜನಾಗಿ ಜಯಪ್ರಕಾಶ್ ಶೆಟ್ಟಿ ಪಿರುಮುದೆ, ಚಂಡನಾಗಿ ಗಣೇಶ ಕುಂಜತ್ತೂರು, ಮುಂಡನಾಗಿ ಪೂರ್ಣೇಶ್ ಶೆಟ್ಟಿ ಕಟೀಲು ಇವರು ಈ ಕಾರ್ಯಕ್ರಮದಲ್ಲಿ ಪಾತ್ರ ನಿರ್ವಹಿಸಲಿಕ್ಕಿದ್ದಾರೆ. ಎಲ್ಲರೂ ಬಂದು ಮುಂದೆ ಕುಳಿತುಕೊಂಡು ಈ ನಮ್ಮೊಟ್ಟಿಗೆ ಸಹಕರಿಸಬೇಕು ಅಂತ ಕೇಳುವುದರ ಒಟ್ಟಿಗೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುವಲ್ಲಿ ಪೂರ್ಣ ಸಹಕಾರ ಜಾಮ್ಜಾಮ್ ಬಶೀರ್ ಇವರ ನೇತೃತ್ವದಲ್ಲಿರುವಂಥ ಸಿಬ್ಬಂದಿ ವರ್ಗ ನಮಗೆ ಬೇಕಾದಂಥ ಈ ಉತ್ತಮ ಗುಣಮಟ್ಟದ ಈ ಧ್ವನಿವರ್ಧಕವನ್ನು ಒದಗಿಸಿಕೊಟ್ಟಿದ್ದಾರೆ. ಕ್ಷೇತ್ರಕ್ಕೂ ಅವರಿಗೂ ನಾನು ಪೂರ್ಣ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಮೇಲೆ ಮಹಿಳಾ ಸಂಘದವರು ಇದ್ದಾರೆ, ಅವರಿಗೂ ಕೂಡ ಸ್ವಾಗತ. ಎಲ್ಲರೂ ಸಹಕರಿಸುತ್ತಾ ನಿಮ್ಮ ಒಪ್ಪಿಗೆಯೊಂದಿಗೆ ಈ ಕಥಾಭಾಗವನ್ನು ಪ್ರಾರಂಭಿಸಲಿಕ್ಕೆ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಅಮೃತದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಮುನಿದೆಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬುಡಮಡುತ್ತ ವರ್ಣಿಪೆನಿಗತಾಮೃತವ ಧರಣಿ ಬಾಲಕ ಕೇಳು ಸುರಪಾಲ
ಹರಿದಯದೋಳು ಓಲಗವ ವಿರಚಿಸಿದನಂದು ವರುಣವಾಯು ಕುಬೇರ ನಿರುತಿ ಮೊದಲಾದವರ ಆ ವರುಣ ವಾಯು ಕುಬೇರ ನಿರುತಿ ಮೊದಲಾದವರ ನೆರವಿಯೋಳು ನುಡಿದ ಮನದಿರವ ಈ ತೆರದಿ ಧರಣಿ ಪಾಲಕ ಕೇಳು ಪ್ರಣವಸ್ವರೂಪೆಯಾದಂತಹ ಆದಿಮಾಯೆಯಿಂದ ತ್ರೈಮೂರ್ತಿಗಳ ಜನನವಾಯಿತು. ಬ್ರಹ್ಮ ವಿಷ್ಣು ಮಹೇಶ್ವರಾದಿ ಅವರು ಸ್ವರ್ಗ ಮರ್ತ್ಯ ಪಾತಾಳ ಎಂಬಂತಹ 3 ಲೋಕಗಳನ್ನು ಸೃಷ್ಟಿಸಿದರು. ವಿರಾಟ್ ವಿಶ್ವರೂಪನ ಪಾದವನ್ನು ಪಾತಾಳವೆಂದು, ಕಟಿ ಪ್ರದೇಶವನ್ನು ಮರ್ತ್ಯವೆಂದು, ಶಿರೋಭಾಗವನ್ನು ಸ್ವರ್ಗವೆಂದು ಜ್ಞಾನಿಗಳು ಆಡಿದರು, ಕೊಂಡಾಡಿದರು. ಶರೀರದಲ್ಲಿ ಶಿರೋಭಾಗಕ್ಕೆ ಏನು ಪ್ರಾಧಾನ್ಯತೆ ಇದೆ, ಹಾಗೆಯೇ 3 ಲೋಕಗಳಲ್ಲಿ ಪ್ರಧಾನವಾದದ್ದು ಈ ಸ್ವರ್ಗ. ನಾನಾದರೂ ಪುರಂದರ ನಾಮಕನಾದವನು ಕಶ್ಯಪ ಅದಿತಿಯರಿಗೆ ಮಗನಾಗಿ ಹುಟ್ಟಿ ಪುರಂದಕರ ನಾಮಧೇಯದಿಂದ ಭೂಲೋಕದಲ್ಲಿ ಇದ್ದವ. ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಎಂಬಂತಹ ಉತ್ಕಟೇಚ್ಛೆ ಆಗಾಗ ಜಾಸ್ತಿ ಆದ್ದರಿಂದ ಏನನ್ನಾದರೂ ಸಾಧನೆ ಮಾಡಬೇಕು ಎಂಬಂತಹ ದೃಷ್ಟಿಯಿಂದ ಅಮ್ಮನಲ್ಲಿ ಕೇಳಿಕೊಂಡೆ. ಅಮ್ಮ ನನಗೆ ಬೇಕಾದಂತಹ ಸೂಚನೆಯನ್ನು ಕೊಟ್ಟರು. ತಂದೆಯಾದಂತಹ ಕಶ್ಯಪ ಮಹರ್ಷಿಯು ಬೇಕಾದಂತಹ ದಿಗ್ದರ್ಶನದಿಂದ ಮೇಘವಂತ ಪರ್ವತವನ್ನು ಸೇರಿದೆ, 100 ಯಾಗಗಳನ್ನು ಮಾಡಿ ಪೂರೈಸಿದೆ. ತನ್ಮೂಲಕ ತ್ರೈಮೂರ್ತಿಗಳನ್ನು ಪಟ್ಟುಕೊಂಡೆ. ತ್ರೈಮೂರ್ತಿಗಳು ಪ್ರಸಾದ ರೂಪವಾಗಿ ಈ ಸ್ವರ್ಗದ ಒಡೆತನವನ್ನು ನನಗೆ ತಿರುವರು. ಸ್ವರ್ಗ ಅಂದ್ರೆ ಇಲ್ಲಿ ಬೇಕಾದಷ್ಟು ಸುವಸ್ತುಗಳು, ಬೇಕಾದಷ್ಟು ಭೋಗ ವಸ್ತುಗಳು ಇವೆ. ಇವನ್ನು ಅನುಭವಿಸಲಿಕ್ಕೆ ಮಾತ್ರ ನಾವು ಅರ್ಹರಲ್ಲ. ಉಳಿದ ಲೋಕಗಳಲ್ಲಿ ಧರ್ಮ ಜಾಗೃತಿಯನ್ನುಂಟು ಮಾಡಲು, ಎಲ್ಲಿ ಧರ್ಮಕ್ಕೆ ಚ್ಯುತಿ ಬರುತ್ತದೋ ಅಲ್ಲಿ ನಾವು ಅವುಗಳನ್ನು ಕೈಗೆತ್ತಿಕೊಂಡು ಅದನ್ನು ಸರಿದಾರಿಯಲ್ಲಿ ತರುವಲ್ಲಿ ನಾವು ಸಹಕರಿಸಬೇಕು ಎಂಬುದು 3 ಮೂರ್ತಿಗಳ ಆಶಯ. ಅದಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಾವು ಇಷ್ಟರವರೆಗೆ ನಡೆದುಕೊಂಡು ಬಂದಿದ್ದೇವೆ. ಎಂದಿನಂತೆ ಇಂದು ಕೂಡ ಈ 48,000 ಯೋಜನೆ ಉಳ್ಳಂತಹ ಸುಧರ್ಮ ಸಭೆಯನ್ನು ಸೇರಿ ಆಚೆ ಈಚೆ ನೋಡುತ್ತಾ ಇದ್ದೇನೆ. ಎಲ್ಲರೂ ಬಂದು ಆಸೀನರಾಗಿದ್ದಾರಲ್ಲ, ನಾನು ನನ್ನ ಪುಣ್ಯ ಸಂಪಾದನೆಯಿಂದ ಈ ಸ್ವರ್ಗದ ಒಡೆತನವನ್ನು ಮಾಡಿದ್ದಲ್ಲ, ಉಳಿದಂತಹ ದಿಕ್ಪಾಲಕರು ಬ್ರಹ್ಮ, ಇಂದ್ರ, ವರುಣ, ವಾಯು, ಕುಬೇರ, ಹಾಗೆ ಅಗ್ನಿ, ನಿರತಿ ಮೊದಲಾದವರು ಅವರವರು ಆರ್ಜಿಸಿದಂತಹ ಪುಣ್ಯ ಪ್ರಭಾವದಿಂದ ಒಂದೊಂದು ದಿಕ್ಕಿನ ಒಡೆತನವನ್ನು ಅವರು ಹೊತ್ತಿದ್ದಾರೆ. ಹಾಗಾಗಿ ಪ್ರತಿದಿನ ಈ ಕೊಡುವಂತಹ ಈ ಒಡ್ಡೋಲಗಕ್ಕೆ, ಈ ಸಭೆಗೆ ಬಂದು ಸಭಾಸದರಲ್ಲಿ ಒಬ್ಬರಾಗಿ ಅವರು ಮಂಡಿಸಿಕೊಂಡಿದ್ದಾರೆ. ಎಲ್ಲವರನ್ನು ನೋಡುವಾಗ, ಅವರ ಬಾಯಿಂದ ಕೇಳುವಂತಹ ಹೊಗಳಿಗೆ ಮಾತುಗಳನ್ನು ಆಲಿಸುವಾಗ ಹೊಟ್ಟೆ ತುಂಬಿ ಬರುತ್ತದೆ, ಮನಸ್ಸಿಗೆ ಸಂತೋಷ ಆಗ್ತದೆ. ಆಮೇಲೆ ನಮ್ಮ ದೈನಂದಿನ ಕಾರ್ಯಕ್ರಮವನ್ನು ನೋಡಬಾರದೆ ನಾವು ಓಲಗವನ್ನು ಇತ್ತಾವಾಗಲೇ ರಂಭೆ, ಊರ್ವಶಿ, ತಿಲೋತ್ತಮೆ, ಮಂಜುಘೋಷ ಮೊದಲಾದವರು ಬಂದು ನಮಗೆ ಮನಸ್ಸನ್ನು ಸಂತೋಷ ಮಾಡುವಂತಹ ಕಾರ್ಯಕ್ರಮ. ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು
ತುಂಬಿದ ಆನಂದದೊಳು ಜಂಭಾರಿ ಕುಣಿದ ಹ್ಮ್ ಹೇಳ್ತಾ ಇದ್ದಾರಲ್ಲ ಭಾಗವತೋತ್ತಮರು. ಹ್ಮ್ ಹಾಗಾಗಿ ಅವರ ನಾಟ್ಯ ನರ್ತನ ಅದಕ್ಕೆ ಪೂರಕವಾಗಿ ಚಿತ್ರಸೇನನ ಗಾಯನ, ಆ ತುಂಬರು ನಾರದರು ಅದಕ್ಕೆ ಬೇಕಾದಂತ ಪ್ರೋತ್ಸಾಹ, ಇದನ್ನೆಲ್ಲ ಕೇಳುವಾಗ ಬಹಳ ಸಂತೋಷ ಆಗುತ್ತದೆ. ಮತ್ತೆ ಈಗ ಹೆಚ್ಚಿನ ಕಡೆಯಲ್ಲಿ ಆಗುವುದು ಇದನ್ನೇ ಇದೆ ಅಲ್ವೋ, ಯಾವ ಕಾರ್ಯಕ್ರಮವೋ ಆಗಲಿ ಗಾಯನ ಮತ್ತೆ ನಾಟ್ಯ ನಾಟ್ಯ ನೃತ್ಯ ಇದೆಲ್ಲ ತುಂಬಾ ನಡೀತಾ ಇದೆ. ಹಾಗಾಗಿ ಈಗ ಮುಖ್ಯವಾಗಿ ನಿಮ್ಮಲ್ಲಿ ಒಂದು ವಿಷಯವನ್ನು ಹೇಳಬೇಕಾಗಿದೆ. ಸುಮನ ಸರೇ ಸುಮನ ಸರೇ ಲಾಲಿ ಬೂದು ನಾವು ಈ ಲೋಕದಲ್ಲಿ ಬೇಕಾದಂತಹ ಸಂಪತ್ತನ್ನು ಗಿಟ್ಟಿಸಿಕೊಂಡಿದ್ದೇವೆ ಸರಿ, ಇದನ್ನು ಮಾತ್ರ ನಾವು ಅನುಭವಿಸಲಿಕ್ಕೆ ಅರ್ಹರಲ್ಲ. ಉಳಿದ ಲೋಕಗಳ ಕ್ಷೇಮವನ್ನು ಕೂಡ ಪಾಲಿಸುವಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕಾಗ್ತದೆ. ಯಾಕೆಂದ್ರೆ ನಾನೇ ಆಗಲಿ ವಾಯುವಾಗಲಿ ಅಗ್ನಿಯಾಗಲಿ ಅವರದ್ದಾದಂತಹ ನಿತ್ಯ ಕರ್ಮವನ್ನು ಮಾಡದಿದ್ದರೆ ಮೂರು ಲೋಕಗಳು ತಲ್ಲಣಗೊಂಡಿತ್ತು. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗಿಯಾಗಿ ಅವರನ್ನು ಕೂಡ ಆ ಲೋಕದವರನ್ನು ಕೂಡ ಮೇಲೆ ತರುವಂತಹ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕಾಗಿದೆ. ಏನೇ ಆಗಲಿ ನಮಗೆ ಸಿಕ್ಕಿದಂತಹ ಈ ಸುಸಂದರ್ಭ, ಈ ಸುವಸ್ತುಗಳು ಆ ಕಮಲನಾಭನ ದಯದಿಂದ ನಾವು ಇಷ್ಟರವರೆಗೆ ರಕ್ಷಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಮೊನ್ನೆ ಬಂದಲ್ಲ ನಮ್ಮ ನಾಕದ ಮೇಲೆ ದಾಡಿ ಇಡ್ಲಿಕ್ಕೆ ಮಹಿಷಾಸುರ ಎಂಬಂತಹ ಕೂಳದೈತ್ಯ, ಅವನನ್ನು ನಮಗೆ ಸೋಲಿಸಲಿಕ್ಕೆ ಓಡಿಸಲಿಕ್ಕೆ ಅಸಾಧ್ಯವಾದಾಗ ಆ ಕೋಶ ಸಂಭವೆಯನ್ನೇ ಆ ದೇವಿಯನ್ನೇ ನಾವು ಪ್ರಾರ್ಥಿಸಿಕೊಂಡೆವು. ಆ ದೇವಿ ಪ್ರತ್ಯಕ್ಷಳಾಗಿ ಆ ಮಹಿಷಾಸುರನ್ನು ಹೊಡೆದೋಡಿಸಿದ್ದಾಳೆ, ನಮಗೆ ಈ ಸ್ವರ್ಗದ ಅಧಿಕಾರವನ್ನು ಸ್ಥಿರಪಡಿಸಿದ್ದಾಳೆ. ಹಾಗೆ ಅಂತ ಈ ಕೆಟ್ಟ ಬೀಜ ಎಷ್ಟು ಸುಟ್ಟರೂ ಅದು ಮೊಳಕೆ ಬರದೇ ಇರಲಿಕ್ಕೆ ಇಲ್ಲ. ಹಾಗೆ ಒಂದು ವೇಳೆ ಆ ದುಷ್ಟ ಶಕ್ತಿಗಳು ಅಂತ ಅನಿಷ್ಟ ಕ್ಷೇತ್ರದಲ್ಲಿ ಹುಟ್ಟಿ ನಮ್ಮ ನಾಕದ ಮೇಲೆ ಕೆಳಕೆಳು ಬಂದರೆ ನಾವು ಏನು ಮಾಡಬೇಕು ಎಂಬಂತಹ ಪ್ರಶ್ನೆಯನ್ನು ನಿಮ್ಮ ಮುಂದಿಟ್ಟಾಗ ನಾವು ಆ ರಕ್ಷಣೆಯಲ್ಲಿ ಕಾರ್ಯದಲ್ಲಿ ಮುಂದುವರಿತೇವೆ ಎಂಬಂತಹ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು. ಹಾಗಾಗಿ ನಿಮ್ಮ ಮಾತನ್ನು ಕೇಳಿದವಾಗೆ ಆ ಕಮಲನಾಭನನ್ನು ನಾವು ಪ್ರಾರ್ಥಿಸುತ್ತಾ ನೆನಪಿಸುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲಾ ಕಲಾಪಗಳನ್ನು ಎಲ್ಲಾ ವಿಷಯಗಳನ್ನು ಕೈಗೆತ್ತಿಕೊಂಡು ಅದಕ್ಕೆ ಬೇಕಾದ ಸೂಕ್ತ ನಿರ್ಧಾರವನ್ನು ಕೈಗೊಂಡು ಈ ಸಭೆಯನ್ನು ಇಲ್ಲಿಗೆ ವಿಸರ್ಜಿಸಿ ನಾವು ನಮ್ಮ ಕ್ಷೇತ್ರಕ್ಕೆ ತೆರಳಿ ನಿಶ್ಚಿಂತೆಯಿಂದ ಇರೋಣ. ಪೃಥ್ವಿ ಬಾಲಕ ವೈದ್ಯರಾಲಿದೆ ಮಧ್ಯ ಶೋಣಿದ ಬಟ್ಟ
ಒಂದು ಕಾಲದಲ್ಲಿ ಮಹಿಷನ ವಧೆಯ ನಂತರ ದಾನವರಿಗೆ ದಿಕ್ಕಿರಲಿಲ್ಲ. ರಾತ್ರಿ ಸಂಚರಿಸುವುದಕ್ಕೆ ಧೈರ್ಯ ಇರಲಿಲ್ಲ, ಹಗಲು ಸಂಚರಿಸುವುದಕ್ಕೆ ನಾಗರಿಕರು ಬಿಡ್ತಿದ್ದೆ. ಇಂಥ ಸಮಯದಲ್ಲಿ ದಾನವರ ಕಣ್ಣೀರನ್ನು ಕಂಡು ಮಮ್ಮನಾಗಿದಂತ ನನ್ನ ತಾಯಿಯಾದಂತ ಧನದೇವಿಯ ಆಕಾಂಕ್ಷೆ ಅಪೇಕ್ಷೆ ಅವಳ ಗರ್ಭದಲ್ಲಿ ಪಡಿಮೂಡಿತೋ ಎನ್ನುವ ಹಾಗೆ ಹುಟ್ಟಿದ ಇಬ್ಬರು ಮಕ್ಕಳು ಶುಂಭನಿ ಶುಂಭರು. ಅಪ್ಪನಾದ ಕಶ್ಯಪ ಬ್ರಹ್ಮನ ಬ್ರಾಹ್ಮಣ್ಯ, ತಾಯಿಯಾದಂತಹ ಧನುದೇವಿಯ ರಾಕ್ಷಸ ಕುಟುಂಬ ವಾತ್ಸಲ್ಯ, ಗುರುವಾದಂತಹ ಶುಕ್ರಾಚಾರ್ಯರ ಸಾಧನೆಯ ಛಲ, ಈ ಮೂರರ ತ್ರಿವೇಣಿ ಸಂಗಮ. ಶುಂಭ ಬ್ರಾಹ್ಮಣನ, ಕಶ್ಯಪ ಬ್ರಹ್ಮನಾದ ಮಗನಾದ ಕಾರಣ ಬ್ರಾಹ್ಮಣ, ಶುಂಭ ಧನುಜನ, ಧನುದೇವಿಯ ಮಗನಾದ ಕಾರಣ ದಾನವ, ಶುಂಭ ಕ್ಷತ್ರಿಯನು, ಇನ್ನೂ ಬೇಕು ಬೇಕು ಎನ್ನುವ ಅಪೇಕ್ಷೆ ಇರುವ ಕಾರಣ ಕ್ಷತ್ರಿಯ, ಶುಂಭ ವೈಶ್ಯನು, ಪ್ರತಿಯೊಬ್ಬರನ್ನು ಸಮಾನವಾಗಿ ದಾನವ ಕುಲವನ್ನು ನೋಡಬೇಕು ಎನ್ನುವಂತಹ ಬುದ್ಧಿ ಇರುವ ಕಾರಣ ವೈಶ್ಯ, ಶುಂಭ ಶೂದ್ರನು, ಪರಿಶ್ರಮದಿಂದಲೇ ಸಂಪಾದನೆ ಮಾಡಬೇಕು ಎನ್ನುವಂತ ಹಂಬಲ ಇರುವ ಕಾರಣ ಶೂದ್ರ. ನನ್ನ ಜಾತಿ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಜಾತಿಗಳ ಉತ್ತಮೋತ್ತಮ ಗುಣಗಳ ಸಂಗಮ ಸ್ಥಾನ ಶುಂಭ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಸಾಧನೆಯನ್ನು ಮಾಡುವುದಕ್ಕೆ ಹೊರಡುವಾಗ ಅಂತರಾಯ ತುಂಬಾ ಬರ್ತದೆ. ಶ್ರೇಯವಾದ ಕಾರ್ಯಕ್ಕೆ ಅಲ್ವಾ ಬಹು ವಿಘ್ನ ಬರುವುದು, ಒಳ್ಳೆ ಕಾರ್ಯಕ್ಕೆ ಅಲ್ವಾ ಬರುವುದು. ಬಹು ವಿಘ್ನಗಳು ಬಂದರೂ ಅದನ್ನು ದಾಟಿ ಹೋಗುವಂತ ಛಾತಿ ಸ್ಥೈರ್ಯ ಯಾರಲ್ಲಿ ಉಂಟೋ ಅವ ಮುಟ್ಟುವಂತ ಗುರಿಯನ್ನು ಮಾತ್ರ ಮುಟ್ಟುವುದಕ್ಕೆ ಸಾಧ್ಯ. ಒಳ್ಳೆಯ ಸಮಯದಲ್ಲಿ ಯಾವಾಗಲೂ ಒಳ್ಳೆಯದು ಹುಟ್ಟುವುದೇ ಇಲ್ಲ. ಯಾಕೆ? ಅಗತ್ಯ ಇಲ್ಲ, ಇದ್ದದ್ದೇ ಒಳ್ಳೇದಿರ್ತದೆ. ಎಷ್ಟು ದೊಡ್ಡ ಕವಿ ಇರಲಿ, ಎಷ್ಟು ದೊಡ್ಡ ಸಾಹಿತಿ ಇರಲಿ, ಒಂದು ಒಳ್ಳೆ ಸಾಹಿತ್ಯ ಹುಟ್ಟಬೇಕಾ, ಒಂದು ಒಳ್ಳೆ ಕಾವ್ಯ ಹುಟ್ಟಬೇಕಾ, ಅಲ್ಲಿ ಒಂದು ನೋವು ಬೇಕು, ಇಲ್ಲದಿದ್ರೆ ಹುಟ್ಟುವುದಿಲ್ಲ. ಕೆಟ್ಟ ಸಮಯದಲ್ಲೇ ಒಳ್ಳೆ ಸಾಹಿತ್ಯ ಹುಟ್ಟುವುದು, ಕೆಟ್ಟ ನೋವಿನಲ್ಲೇ ಒಳ್ಳೆ ಕಾವ್ಯ ಹುಟ್ಟುವುದು. ಬಹುಶಃ ದಾನವರಿಗೆಲ್ಲ ವೈಭವ ಇರ್ತಿದ್ರೆ ಶುಂಭನಂತ ಒಬ್ಬ ಛಲದಿಂದ ಕೂಡಿರುವ ಸಾಧಕ ಹುಟ್ಟುತ್ತಿರ್ಲಿಲ್ವೋ ಏನು? ನಮಗಾದಂತ ಪರಿಭವ, ನಮಗೆ ಬಂದೊದಗಿದಂತ ಪರಾಭವ, ಧನುದೇವಿಯ ಮನದ ಅಳಲು ನನ್ನಂತ ಒಬ್ಬ ಮಗನನ್ನು ಹುಟ್ಟು ಹಾಕುವುದಕ್ಕೆ ಕಾರಣವಾಯಿತು. ನನ್ನ ತಾಯಿ ನನಗೆ ಅನ್ನ ಕೊಟ್ಟದ್ದಲ್ಲ, ಅನ್ನ ಕೊಟ್ಟಿದ್ದಾಳೆ, ಎದೆ ಹಾಲು ಮಾತ್ರ ಕೊಟ್ಟದ್ದಲ್ಲ, ಅದರೊಂದಿಗೆ ಛಲ, ಅದರೊಂದಿಗೆ ರಾಕ್ಷಸ ವಾತ್ಸಲ್ಯ, ಅದರೊಂದಿಗೆ ರಾಕ್ಷಸೋದ್ಧಾರದ ಗುರಿ, ಅದರೊಂದಿಗೆ ಯಾವರು ವಿರೋಧಿಗಳಿದ್ದಾರೆ ಅವರೊಂದಿಗೆ ನಿನ್ನದಾದಂತಹ ವಿರೋಧದ ದೇಶ ಸಾಧನೆ, ಇದೆಲ್ಲವನ್ನು ಹಾಲನ್ನದೊಟ್ಟಿಗೆ ಸೇರಿಸಿಕೊಟ್ಟಿದ್ದಾಳೆ, ಪಾಕ ಮಾಡಿಕೊಟ್ಟಿದ್ದಾಳೆ. ನಾವು ಮೆಟ್ಟಿದಂತ ಧೂಳೆ ನಮ್ಮ ತಲೆಯನ್ನು ಬಂದು ಮುಟ್ಟುತ್ತದೆ. ಮತ್ತೆ ಮೆಟ್ಟಿದವರನ್ನು ನಾವು ಬಿಡ್ಬೋದಾ? ಜೀವ ಇಲ್ಲದ ಧೂಳೆ ನಮ್ಮ ತಲೆಗೆ ಬರ್ತದೆ. ಮತ್ತೆ ನಮ್ಮನ್ನು ಮೆಟ್ಟಿದವರನ್ನು ನಾವು ಬಿಟ್ಟೇವೆ ಎಂದಾದ್ರೆ ನಾವು ಬದುಕೇನು ಪ್ರಯೋಜನ? ಹಾಗಾಗಿ ಶೋಣಿತಾಪುರ, ಈ ಶೋಣಿತಾಪುರ ಹೆಸರಿಗೆ ಮಾತ್ರ ಶೋಣಿತಾಪುರ ಅಲ್ಲ, ನಾವು ಒಂದೊಂದು ಹೆಜ್ಜೆ ಇಡುವಾಗಲೂ ಗತಿಸಿ ಹೋದಂತಹ ರಾಕ್ಷಸರ ರಕ್ತರಂಜಿತವಾದ ಚರಿತ್ರೆ ನಮ್ಮನ್ನು ಅಣಕಿಸ್ತದೆ. ನೀನು ನಡೆದಾಡುವುದು ನಮ್ಮ ರಕ್ತದ ಮೇಲೆ, ನೀವು ನಡೆದಾಡುವುದು ನಮ್ಮ ಸಮಾಧಿಯ ಮೇಲೆ. ಅದರ ಮೇಲೆ ಸೌಧ ಕಟ್ಟುವ ಮೊದಲು ಸಮಾಧಿ ಮಾಡಿದವರಿಂದ ಅವರಿಗೊಂದು ಸರಿಯಾದ ಶಾಸ್ತಿ ಮಾಡಿ ಎನ್ನುವುದಾಗಿ ಆಗಾಗ ಎಚ್ಚರಿಸ್ತದೆ. ಆ ಎಚ್ಚರಿಕೆಯ ಧ್ವನಿಯನ್ನು ಕೇಳಿದ ಮೇಲೆ ನಾವು ಮಾಡಬೇಕಾದ ಸಾಧನೆ ಏನು ಅಂತ ಸ್ಪಷ್ಟವಾದಂಥ ಒಂದು ನಿರ್ದೇಶನ ಸಿಗುತ್ತದೆ. ಹೌದು, ಹೋಗುವಾಗ ಅವರ ಹಾಗೆ ಹೋಗಿ ಅರ್ಧದಲ್ಲಿ ಹೋಗಬಾರ್ದಲ್ವಾ, ಛಿದ್ರ ಇರಬಾರ್ದಲ್ವಾ, ಭದ್ರವಾದ ಸಾಧನೆ ಮಾಡಬೇಕಲ್ಲ. ಅದಕ್ಕೇನು ಮಾಡಿದೆವು? ನಾನು ಹಾಗೂ ತಮ್ಮನಾದಂಥ ನಿಶುಂಭ ಸೇರಿದೆವು ಪುಷ್ಕರ ಕ್ಷೇತ್ರ.
ಒಂದಲ್ಲ ಎರಡಲ್ಲ 10,000 ದಿವ್ಯ ವರ್ಷಗಳ ಕಾಲ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿದೆವು. ಒಲಿದು ಬಂದ ಬ್ರಹ್ಮದೇವ ಕೇಳಿದ್ದು ಮೊದಲು ಅಮರತ್ವವನ್ನೇ, ಕೊಡ್ಲಿಲ್ಲಲ್ಲ. ಅಮರತ್ವ ಕೊಡದೇ ಇದ್ರೇನಂತೆ, ಅಮರತ್ವಕ್ಕೆ ಸದೃಶವಾದದ್ದು, ಸರಿತುಲ್ಯವಾದದ್ದು ವರವನ್ನು ಕೇಳಿದೆವು. ಸ್ಥೂಲವಾಗಿ ನಮ್ಮ ವಿಷಯ ಗೊತ್ತಿದ್ದವರೆಲ್ಲ ಮೇಲಿದ್ದ ಮೇಲೆ ಹೇಳುವುದು, ದರಯೋ ನಿಜರಿಂದ ಮತ್ತೆ ಹರಿಹರಾದಿಗಳಿಂದ. ಇಷ್ಟೇ ಹೌದಾದ್ರೆ ಮಹಿಷನಿಗಿಂತ ನಾವು ಬೇರೆ ಹೇಗೆ? ಈಗ ಅದನ್ನು ಪಡೆದ ಮಹಿಷ ಸತ್ತಿದ್ದಾನೆ ಎಂದಾದ್ರೆ ಅಷ್ಟನ್ನೇ ಪಡೆಯುವುದಿದ್ರೆ ನಮ್ಮ ತಲೆ ಕಂಕುಳಡಿಯಲ್ಲಿರುವುದು ಅಂತ ಅರ್ಥ ಅಲ್ವಾ? ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡುವ ಅಷ್ಟನ್ನೇ ಪಡೆಯುವುದಲ್ಲ, ಅದಕ್ಕಿಂತ ಹೆಚ್ಚಿನದನ್ನು ಪಡಿಬೇಡುವ. ಸ್ಥೂಲವಾಗಿ ಅದೇ ದರೆಯ ಯೋನಿಜರಿಂದ ಮತ್ತೆ 3 ಮೂರ್ತಿಗಳಿಂದ. ಅದೇ ಸೂಕ್ಷ್ಮವಾಗಿ ನೋಡಿದ್ರೆ ಕನ್ಯಾ ಜೀವಕೋಶ ಸಮುದ್ಭವೆಯಿಂದ ಮಾತ್ರ ಮರಣ, ಕನ್ಯೆಯಾಗಿದ್ದುಕೊಂಡು ಸೃಷ್ಟಿಶೀಲತೆ ಉಳ್ಳವಳಿಂದ ಮಾತ್ರ ಮರಣ. ಅದಕ್ಕಿಂತಲೂ ಹೆಚ್ಚಾಗಿ ಯಾವ ಹೆಣ್ಣು ನಮ್ಮಲ್ಲಿ ಕಾಮವನ್ನು ಉಂಟು ಮಾಡಿ ಆ ಮೂಲಕವಾಗಿ ಕಾಮ ಸಂಬಂಧವಾದ ಯುದ್ಧ ಆಗ್ತದೋ ಅವಳಿಂದ ಮಾತ್ರ ಮರಣ. ಇದು ನನ್ನ ವರದ ವ್ಯಾಪ್ತಿ. ಇದನ್ನು ಮಾಡಬೇಕು ಎಂದಾದ್ರೆ ಬರುವವಳು ಅಂಥವಳೇ ಇರಬೇಕು. ಅಂಥವಳು ಬಂದ್ರೆ ನೋಡುವ, ಅಂಥವಳನ್ನು ನೋಡಬೇಕು, ಅಂಥದ್ದನ್ನು ನೋಡಬೇಕು ಎನ್ನುವ ಕಾರಣಕ್ಕಾಗಿಯೇ ಶುಂಭನ ವರ ವಿಶೇಷ. ಈ ಪ್ರಪಂಚದಲ್ಲಿ 3 ಮೂರ್ತಿಗಳು ಎಟಕಲಾರದ, 3 ಮೂರ್ತಿಗಳು ಹಿಡಿಯಲಾಗದ ಎತ್ತರದ ಸ್ಥಾನವನ್ನು ಪಡೆಯಬೇಕು ಅಂತಲೇ ಹೊರಟದ್ದು ನಾನು. ಹಾಗೆಂದು ಹೊರಡುವಾಗಲೇ 3 ಮೂರ್ತಿಗಳನ್ನು ಒಡೆಯುವಾಗ ನಮ್ಮಲ್ಲಿ ಬಲ ಬೇಡುವ, ಸತ್ವ ಬೇಡುವ. ಬ್ರಹ್ಮನಿಗೆ ಕೈ ಮುಗಿದದ್ದು ಬ್ರಹ್ಮನ ಮೇಲಿನ ಅತೀವ ಭಕ್ತಿಯಿಂದ ಅಲ್ಲ, ಬ್ರಹ್ಮನನ್ನು ಮೀರುವುದು ಹೇಗೆ ಎನ್ನುವುದಕ್ಕೆ ಹಾಗೆ ಕೈ ಮುಗಿದದ್ದು. ನಾವು ತಲೆಬಾಗಿದ್ದು ಯಾಕೆ? ಯಾವಾಗ ಅವನನ್ನು ತಲೆಯನ್ನು ತಗ್ಗಿಸುವುದು ಅಂತ ಯೋಚಿಸಿಯೇ ತಲೆಬಾಗಿದ್ದು. ಆ ಯೋಚನೆಯಿಂದಲೇ ಬಾಗಿದ್ದು. ವಿರೋಧಿಗಳ ಮುಂಭಾಗದಲ್ಲಿ ಶುಂಭನಲ್ಲಿ ಪೌರುಷವೇ ಇರುವುದು, ನಮ್ಮವರ ಮುಂಭಾಗದಲ್ಲಿ ನನ್ನಲ್ಲಿರುವುದು ತಾಯ್ತನ. ನಮ್ಮವರಿಗೆ ಬೇಕಾಗಿ ನಾನು ಕೊಡಬೇಕಾದ್ದೇನು ಅಂತ ತಾಯಿ ಹೇಳಿದ್ದಾಳೆ. ನಮ್ಮವರಿಗೆ ಬೇಕಾದ್ದು ಕೊಟ್ಟರೆ ಅದು ಸಿಗಬೇಕೋ, ಅದು ಪೂರ್ತಿಯಾಗಿ ದಕ್ಕಬೇಕೋ? ಕೈಗೆ ಬಂದರೆ ಸಾಲದಲ್ವಾ, ಬಾಯಿಗೆ ಹೋಗಬೇಕು, ಹೊಟ್ಟೆಯಲ್ಲಿ ಜೀರ್ಣ ಆಗಬೇಕು. ಜೀರ್ಣ ಆಗಬೇಕಾದ್ರೆ ಮೊದಲೇನಾಗಬೇಕು? ಕೈಯಿಂದ ಕಿತ್ತುಕೊಳ್ಳುವವರನ್ನು ಮೊದಲು ದಮನಿಸಬೇಕು. ಹಾಗಾಗಿಯೇ ಸರಸಿಜೋದ್ಭವನನ್ನು ಮೆಚ್ಚಿಸಿ ಯೌವನವನ್ನು, ನಮ್ಮ ಬದುಕಿನ ಅಮೂಲ್ಯ ಕ್ಷಣಗಳನ್ನು, ಜೀವನದ ಸುಖವನ್ನು ಎಲ್ಲ ಬದಿಗಿಟ್ಟು ಎಲ್ಲ ಬಲಿಗೊಟ್ಟು ಪಡೆದದ್ದು ನನಗೊಬ್ಬನಿಗೆ ಬೇಕಾಗಿ ಅಲ್ಲ, ಇಡೀ ದಾನವ ಕುಲಕ್ಕೆ ಬೇಕಾಗಿ. ಆ ದಾನವ ಕುಲಕ್ಕೆ ಬೇಕಾಗಿ ಪಡೆದ ವರವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದಾದರೆ ದಾನವ ವಿರೋಧಿಗಳಾದವರು ನಿಲ್ಲಕೂಡದು. ಪಾತಾಳದಲ್ಲಿಯೋ ಭೂಲೋಕದಲ್ಲಿಯೋ ಇರುವಂಥ ದಾನವರಿಗೆ ಪ್ರತಿಸ್ಪರ್ಧಿಗಳೆನಿಸಿಕೊಂಡವರು, ಅಂತರಂಗದಿಂದಲೋ ಅಥವಾ ಬಹಿರಂಗದಿಂದಲೋ ದಾನವರನ್ನು ವಿರೋಧಿಸುವವರು ಯಾರು ನಮ್ಮ ಕಣ್ಣಿಗೆ ಕಂಡ್ರೋ ಅವರೆಲ್ಲರನ್ನೂ ದಮನಿಸಿ 2 ಲೋಕದ ಮೇಲೆ ನಮ್ಮ ಅಧಿಕಾರದ ಮುದ್ರೆಯನ್ನು ಒತ್ತಿ ಆಗಿದೆ. ಮುಂದೇನು ಎನ್ನುವುದಾಗಿ ಪ್ರಶ್ನೆ ಬಂದರೆ ಮುಂದೆ ಉಳಿದದ್ದು ಒಂದು ಲೋಕ, ದೇವಲೋಕ. ತಮ್ಮನಾದ ನಿಶುಂಭನನ್ನು ಸೇರಿಸಿಕೊಂಡಿದ್ದೇನೆ. 4 ಲೋಕ. 4 ಅಂತ ಹೇಳಿದ್ರೆ ಅದರ ಅರ್ಥವೇ ಹಾಗೆ ಅಂತೆ, ದುಃಖ ಇಲ್ಲ ಅಂತ. ದುಃಖ ಇಲ್ಲದ 4 ಲೋಕ ಹೌದಾದ್ರೆ ನಮಗೆ ಅದು ಬೇಕು. ಅಥವಾ 4 ಲೋಕದಲ್ಲಿ ದುಃಖ ಇಲ್ಲ ಎನ್ನುವುದು ಸುಳ್ಳಾಗಬೇಕು. 4 ಲೋಕದ ಅಧಿಪನಿಗೆ ದುಃಖ ಬರ್ತದೆ ಇಲ್ವೋ ನೋಡಬೇಕು. 2ರಲ್ಲಿ ಒಂದಾಗಬೇಕು. ಈ ತೀರ್ಮಾನದಿಂದ ತಮ್ಮನನ್ನು ಸೇರಿಸಿಕೊಂಡಿದ್ದೇನೆ, ಸಗ್ಗಕ್ಕೆ ಲಕ್ಕೆ ಇಕ್ತಾನೆ. ಶೋಣಿತಾದೀಪ ಶುಂಭನು ಸೂಚನೆ ಇಲ್ಲದೆ ಬರುವವಲ್ಲ. ನಾನು ಬರುವಾಗಲೇ ನಿನ್ನ ದ್ವಾರದಲ್ಲಿ ಇದ್ದವರಲ್ಲಿ ಸೂಚನೆ ಕೊಟ್ಟಿದ್ದೇನಲ್ಲ. ಒಮ್ಮೆಲೆ ದಾಳಿ ಅಲ್ಲ ನಮ್ಮದು. ಹೇಗೆ ಬಿಟ್ಟು ಕೊಡ್ತೀಯೋ ಅಲ್ಲ ನಾವು ಮುಂದುವರಿಯಬೇಕೋ? ಅಲ್ಲ, ನಿನ್ನ ಚಾರಕನಲ್ಲಿ ಹೇಳಿದ್ದು ನಾವು ಬಿಟ್ಟು ಕೊಡ್ತೀಯೋ ಮುಂದುವರಿಯಬೇಕೋ?
ನೀನು ಬಿಟ್ಟು ಕೊಡುವ ಸ್ವಭಾವದವಲ್ಲ ಅಂತ ಮುಂದುವರಿದಾಗ ಗೊತ್ತಾಯ್ತು. ತಮ್ಮನಾದ ನಿಶುಂಭ ಒಂದು ಸಲಕ್ಕೆ ನಿನ್ನ ವಜ್ರಾಯುಧದ ಘಾತಕ್ಕೆ ಬಿದ್ದ. ಅವ ಬಿದ್ದಾಕ್ಷಣ ನಾನು ಮುಂಭಾಗದಲ್ಲಿ ಬಂದಿದ್ದೇನೆ. ಶೋಣಿತಾದೀಪ ಶುಂಭಾನ್, ಬರೇ ಶೋಣಿತಾಪುರದ ಅಧಿಕಾರಿ ಅಂತ ಭಾವಿಸಬೇಡ. ನಿನ್ನ ಪೂರ್ವ ಪರಂಪರೆ ಉಂಟಲ್ವಾ, ನಮ್ಮ ರಕ್ಕಸರ ಅವರಿಗೆ ಹೊಡೆದಿದ್ದಿ, ನಿನಗೆ ಹೊಡಿಲಿಕ್ಕೆ ಆಗದಿದ್ದರೆ ಹೊಡಿಸಿದ್ದಿ, ಕೆಲವೊಮ್ಮೆ ಎದುರಿನಿಂದ ಹೊಡೆದಿದ್ದಿ, ಕೆಲವೊಮ್ಮೆ ಬೆನ್ನಿನಿಂದ ಕತ್ತಿ ಹಾಕಿದ್ದಿ, ಕೆಲವೊಮ್ಮೆ ನಾಲಿಗೆಯಿಂದ ಕೊಂದಿದ್ದಿ, ಕೆಲವೊಮ್ಮೆ ನಿನ್ನ ಬುದ್ಧಿವಂತಿಕೆಯಿಂದ ಕೊಂದಿದ್ದಿ, ಕೆಲವೊಮ್ಮೆ ನಿನಗೆ ಬೆಂಬಲ ಕೊಡುವವರ ಬೆಂಬಲದಿಂದ ಕೊಂದಿದ್ದಿ. ಏನೇ ಆಗಲಿ ಸತ್ತವರ ರಕ್ತ ಬಿದ್ದದ್ದು ಹೌದಲ್ಲ. ಯಾರದ್ದೆಲ್ಲ ನಮ್ಮ ಹಿರಿಯರ ರಕ್ತ ಬಿದ್ದಿದ, ಶೋಣಿತ ಬಿದ್ದಿದ, ಆ ಒಂದೊಂದು ಬಿದ್ದು ರಕ್ತಕ್ಕೂ ಈ ಸಲ ಸೇರಿಸಿ ತೆಗೆದುಕೊಳ್ಳಿಕ್ಕೆ ಬಂದವ ಶೋಣಿತಾದೀಪ ಶುಂಭ. ಆ ರಕ್ತದ ರಾಶಿ ಏನುಂಟು, ರಕ್ತದ ಹೊಳೆ ಏನುಂಟು, ಅಥವಾ ರಕ್ತ ಸಾಗರ ಏನುಂಟು, ಅದಕ್ಕೆಲ್ಲ ಎಷ್ಟು ವೆಚ್ಚಾಗ್ತದೆ ಅದೆಲ್ಲ ನಿನಗೆ ಕೊಟ್ಟು ಅದಕ್ಕೆ ಪ್ರತಿಯಾಗಿ ನಿನ್ನ ರಕ್ತ ಹರಿಸಲಿಕ್ಕೆ ಬಂದವ. ಶೋಣಿತಾಪುರಕ್ಕೆ ಮಾತ್ರ ಅಧಿಪ ಅಲ್ಲ, ಶೋಣಿತಾಪುರದಲ್ಲಿ ಯಾರೆಲ್ಲ ರಕ್ಕಸರು ಆಗಿ ಹೋಗಿದ್ದಾರೋ ಅವರ ಹರಿದು ಹೋದ ರಕ್ತಕ್ಕೆ ವಿಕ್ರಯ ಮಾಡಿ ಬೆಲೆ ಕೊಡುವುದಕ್ಕೆ ಬಂದವ. ಆ ಬೆಲೆ ಕೊಡುವುದು ಯಾವುದೋ ಒಂದು ಭಂಡಾರದಲ್ಲಿರುವ ಧನ ಕನಕಗಳಿಂದ ಅಲ್ಲ, ನನ್ನ ಭುಜದಂಡೆಯಲ್ಲಿ ನಿಕ್ಷೇಪಗೊಂಡಿರುವಂತ ಸಾಹಸದ ಸಂಪತ್ತನ್ನೇ ಕೊಟ್ಟು ನಿನ್ನನ್ನು ವಿಕ್ರಯ ಮಾಡಿ ನೀನು ಉಳಿದಿರುವಂತಹ ದುಃಖ ಇಲ್ಲದ ನಾಕಲೋಕವನ್ನು ವಶಪಡಿಸಿ ದೇವಲೋಕದ ಮೇಲೆ ನಮ್ಮ ಯಾವಾಗ ಅಧಿಕಾರ ಮುದ್ರೆಯನ್ನು ಒತ್ತಿದೆವೋ ಆಗ ಯಾರೆಲ್ಲ ಶೋಣಿತ ಹರಿಸಿದ್ದಾರೋ ಅಂಥವರಿಗೆ ಶೋಣಿತಾಧಿಪ ನ್ಯಾಯ ಕೊಟ್ಟ ಹಾಗಾಗ್ತದೆ ಎನ್ನುವ ಕಾರಣಕ್ಕಾಗಿ ಬಂದದ್ದು. ಶುಂಭನ ಹಿನ್ನೆಲೆ, ಶುಂಭನ ವರಬಲ, ಶುಂಭನ ಸಾಧನೆ, ಶುಂಭನ ಅಭೇದ್ಯತ್ವ ಇದನ್ನೆಲ್ಲ ತಿಳಿದು ಏರಿದ ಐರಾವತವನ್ನು ಇಳಿದು 4 ಹೆಜ್ಜೆ ಮುಂದೆ ಬಂದು ನನ್ನ ಕಾಲಿಗೆ ಬಿದ್ದು ನಾನು ಇಲ್ಲಿಯವರೆಗೆ ಮಾಡಿದ್ರಲ್ಲಿ ಪ್ರಮಾದ ಉಂಟು, ಅಪರಾಧ ಉಂಟು ಅಂತ ಒಪ್ಪಿಕೊಂಡು ಈ ನಾಕಲೋಕದ ಪೀಠವನ್ನು ಬಿಟ್ಟು ಕೊಟ್ರೆ 4 ದಿವಸ ಉಳಿಗದಲ್ಲಿ ಆದರೂ ನನ್ನೊಟ್ಟಿಗೆ ಇರಬಹುದು. ಇಲ್ಲದೆ ಹೋದ್ರೆ ಪೀಠವೂ ಇಲ್ಲ, ನಿನಗೆ ಸುಖವೂ ಇಲ್ಲ. ಎರಡು ಕ್ರೋಢೀಕರಿಸಿರ್ಬೋದು. ಈಗ ಒಬ್ಬನ ಸಂಪತ್ತನ್ನು ಒಬ್ಬ ಬೇಕು ಅಂತ ಬಯಸುವುದಕ್ಕೆ ಕಾರಣ ಏನು? 2 ಕಾರಣ. 1ನೇ ಕಾರಣ ಏನು? ಅವತ್ತು ಇರಬಾರ್ದು, ನನಗೆ ಬೇಕು, ಇವನಲ್ಲಿ ಅವನಿಗಿಂತ ಕಡಿಮೆ ಉಂಟು ಅದಕ್ಕೆ ಬಯಸು. 2ನೇ ಕಾರಣ ನನಗೆ ಎಷ್ಟು ಇರಲಿ ಅವನಲ್ಲಿ ಇರಬಾರ್ದು, ನಮ್ಮದು 2ನೇ ಕಾರಣ. ನಮಗೆ ಎಷ್ಟು ಸೌಕರ್ಯ ಇರಲಿ ನಿನ್ನಲ್ಲಿ ಇರಬಾರ್ದು, ನನ್ನಲ್ಲಿ ಇರಬಾರ್ದು. ನನ್ನದಕ್ಕೆ ಕಣ್ಣ
ಕೊಟ್ಟದ್ದು ನನಗೆ. ನಿನಗೆ ಪ್ರಸಾದ ಸಿಗುವುದಕ್ಕೆ ಏನು ಮಾಡಿದ್ದೀನಿ? ನಾನು 100 ಯಾಗ ಮಾಡಿದ್ದೇನೆ. ಬೇಗವಂತ ಪರ್ವತವನ್ನು ಸೇರಿ ಶತಾತ್ವರಗಳನ್ನು ಮಾಡಿ ಮುಗಿಸಿದ್ದೇನೆ. ಪ್ರಸನ್ನರಾದಂತಹ ತ್ರೈಮೂರ್ತಿಗಳು ನನಗೆ ಪ್ರಸಾದ ರೂಪವಾಗಿ ಕೊಟ್ಟು ಒಂದು ಮನ್ವಂತರದವರೆಗೆ ಇಲ್ಲಿರುವಂತಹ ಸುಖ ಭೋಗಗಳನ್ನು ಅನುಭವಿಸುವ ಬಾಳು ಬದುಕು ಅಂತ ಹೇಳಿ ಅದನ್ನು ಮತ್ತವರಿಗೆ ದಾನ ಕೊಡುವುದಾ ಬಿಟ್ಟು ಕೊಡುವುದಾ ಆ ಅಧಿಕಾರ ಹಸ್ತಾಂತರವು ಅದು ನನಗೆ ಅರ್ಹತೆ ಇಲ್ಲ. ಹಾಗಿರುವಾಗ ಅದು ಹಾಗೆ ಕೇಳುವುದಕ್ಕೆ ಅರ್ಥ ಇಲ್ಲ. ನಾನು ಕೊಡ್ಲಿಕ್ಕೆ ಅದು ಅಸಾಧ್ಯ ಆಗ್ತದೆ. ಆಮೇಲೆ ನಿನಗೆ ಈಗ ಈ ಸ್ಥಳಕ್ಕೆ ಇಲ್ಲಿ ಬಂದು ಕಣ್ಣು ಹಾಕಿದೆ. ನೀವು ಹೇಳುದು ಎಂತ? ಹಕ್ಕಿನಲ್ಲಿ ಬಂದಿದ್ರ ನೀವು? ಅದೇ ನೀವು ಹಕ್ಕಿನಲ್ಲಿ ಬಂದು ನಮ್ಮನ್ನು ಹಕ್ಕಿನವರು ನಾವು ಅಕ್ಕನ ಮಕ್ಕಳು ಎಂಬಂತಹ ಸೊಕ್ಕಿನಿಂದ ಬಂದದ್ದು ನೀವು ಅಲ್ವೋ? ನಮಗೆ ಬೇಕು, ನಮಗೆ ಬರಬೇಕಾದ್ದು ಅಂತ ನ್ಯಾಯವಾದಿಗಳು. ನಿನಗೆ ಕೆಲವು ಹೊರಗಿನಿಂದ ಕಾಣದೆಲ್ಲ ಸುದರ್ಶನ ಆಗ್ತದಲ್ವ? ಒಳಗಿದ್ದ ದರ್ಶನ ಆಗ್ತದಲ್ವ? ಇಲ್ಲಿ ನಿನಗೆ ಕಂಡದನ್ನು ಹೇಳು. ಹಾಗಾಗಿ ನೀನು ಬಂದದ್ದು ಆ ದೃಷ್ಟಿಯಿಂದ ನನ್ನ ಮೇಲೆ ದ್ವೇಷದಿಂದ. ಈಗ ಕೆಳಗಿನ ಲೋಕದಲ್ಲಿ ಹಕ್ಕನ್ನು ನಿರ್ಮಾಣ ಮಾಡೋದು ಹೇಗೆ? ಹೇಗೆ? ಬಲದಿಂದ. ಅಲ್ಲ, ಬಲದಿಂದ ಮಾಡಬಹುದಯ್ಯ. ಅರ್ಹತೆ ಉಂಟು ಅದಕ್ಕೆ. ನಿಮಗೆ ಈ ನಾಲ್ಕ ಸಿಗಬೇಕಾದ್ರೆ 100 ಯಾಗ ಮಾಡ್ಬೇಕಂತೆ. ಮಾಡಿದ್ಯಾ? ಮಾಡಿವ. ಈಗ 100 ಯಾಗ ಮಾಡಬೇಕು ಅಂತ ಹೇಳಿದಂತ ಅದು ಶಾಸನ. ಈಗ 100 ಯಾಗ ಮಾಡಿದ ನೀನು ದೇವಲೋಕದ ಪದವಿಯನ್ನು ಪಡೆದ ಮೇಲೆ ಒಂದು ದಿವಸವೂ ಈ ಪೀಠದಿಂದ ಚ್ಯುತನಾಗಲಿಲ್ವಾ? ಅಲ್ಲ, ಚ್ಯುತನಾಗಿದ್ರೆ ತಾತ್ಕಾಲಿಕವಾಗಿ. ಯಾಕೆ ಗೊತ್ತುಂಟ? ನೀವು ಹುಟ್ಟಿ ಬಂದು ಬುದ್ಧಿ ತಿಳಿದ ಕೂಡಲೇ ನೀವು ಮಾಡುತ್ತಂತೆ ಇಲ್ಲಿಗೆ ನಾವು ಸಾಧಿಸಬೇಕು ಎಂಬಂತ ದೃಷ್ಟಿಯಿಂದ ಅಜರನ್ನು ಈಶನನ್ನು ಭಜನೆಯ ಮೂಲಕ ಮೆಚ್ಚಿಸ್ತೀರಿ. ನೀವು ಮಾಡಿದಂತಹ ಕಾರ್ಯಕ್ರಮಕ್ಕೆ ಅಪಮೌಲ್ಯವನ್ನು ಕಲ್ಪಿಸಲಿಕ್ಕೆ ಆಗುವುದಿಲ್ಲ ಅಂತ ಅವರು ತಥಾಸ್ತುತ್ತಾರೆ. ಆದ್ರೆ ಹಾಗೆ ತಥಾಸ್ತುತ ಹೇಳುವ ಹೊತ್ತಿಗೂ ಕೂಡ ನಿಮ್ಮ ಅವನತಿಗೆ, ನಿಮ್ಮ ನಾಶಕ್ಕೆ ಬೇಕಾದಂಥ ದಾರಿಯನ್ನು ಕೂಡ ಒಂದು ಸೂಚನೆ ಮಾಡಿ ಅಥವಾ ಅವರೇ ಪ್ರತ್ಯಕ್ಷವಾಗಿ ಬಂದು ಆ ಕೆಲಸವನ್ನು ಕೈಗೆ ಈ ನನ್ನಲ್ಲಿ ಅಲ್ಲ ಇದನ್ನು ಕೇಳಬೇಕು. ವರ ಕೊಡುವ ಬ್ರಹ್ಮನಲ್ಲಿ ಈಶ್ವರಲ್ಲಿ ಕೇಳಬೇಕು. ನಿಮಗೆ ನನ್ನಲ್ಲಿ ಕೋಪ ಉಂಟಂತ ಅವರಲ್ಲಿ ಕೇಳಬೇಕು. ಯಾಕೆ ನಾವು ವರ ಕೇಳುವಾಗಲೇ ಕೇಳ್ತೇವೆ. ಸುರರಲ್ಲಿ, ಕಿನ್ನರರಲ್ಲಿ, ಗಂಧರ್ವರಲ್ಲಿ, ಸಿದ್ಧರಲ್ಲಿ, ಸಾಧ್ಯರಲ್ಲಿ ಇವರಲ್ಲಿ ಮರಣ ಇಲ್ಲ, ಇವರಲ್ಲಿ ಸೋಲು ಈಗ ವರ ಕೇಳ್ತೇವೆ. ಈಗ ನಿಜವಾಗಿ ನಿಮ್ಮಲ್ಲಿ ಈಗ ನಾವು ಅಮರತ್ವ ಕೇಳಿದ್ರೆ ಕೊಡುವುದಿಲ್ಲ. ನಾವು ಅಮರತ್ವ ಕೇಳಿದ್ರೆ ಕೊಡುವುದಿಲ್ಲ. ಈಗ ಸುರರಿಗೆ ಹೊಡೆಯುವುದಕ್ಕೆ ಶಕ್ತಿ ಕೊಡು, ಗಂಧರ್ವರಿಗೆ ಹೊಡೆಯುವುದಕ್ಕೆ ಶಕ್ತಿ ಕೊಡು ಅಂತ ಹೇಳುವಾಗ ಹೇಳಿಕ್ಕೆ ಆಗುದಿಲ್ವಾ? ಅವರಿಗೆ ಹೊಡೆಯುವುದಕ್ಕೆ ಶಕ್ತಿ ಕೊಡ್ಲಿಕ್ಕೆ ಆಗುದಿಲ್ಲ. ಅದು ಅವರು ನನ್ನ ಪ್ರಸಾದದಿಂದ ಇರುವುದು. ಹಾಗಾಗಿ ಆ ಶಕ್ತಿ ನಿನಗೆ ಬರಲಿಲ್ಲ. ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ನಿಮಗೆ ಅಮರತ್ವ ಕೊಡುವುದಿಲ್ಲ ಅಂತ ಹೇಳುದಿಲ್ಲ. ನಿಮ್ಮ ಭಜನೆ ಅಷ್ಟು ಕಠಿಣ ಉಂಟ ಇಲ್ಲ. ಅದು ಸಾಧನೆ ಇರುವುದು. ಅದಕ್ಕೆ ಸಂತೋಷ, ಅದು ಬೇಕು. ಅದನ್ನು ನೀವು ಮಾತ್ರ ನೀವು ಉಪಯೋಗಿಸುವುದು, ಸದ್ವಿನಿಯೋಗಗೊಳಿಸುವುದಿಲ್ಲ. ವಿನಿಯೋಗಗೊಳಿಸ್ತೀರಿ. ಇದರಲ್ಲಿ ಒಂದು ಹೇಳುದು, ಯಜ್ಞ ದೊಡ್ಡದ ತಪಸ್ಸು ದೊಡ್ಡದ? ಯಜ್ಞ ದೊಡ್ಡದ ತಪಸ್ಸು ದೊಡ್ಡದ? ಯಜ್ಞ ದೊಡ್ಡದ ತಪಸ್ಸು ದೊಡ್ಡದ? ಯಜ್ಞವು ದೊಡ್ಡದೆ, ತಪಸ್ಸು ದೊಡ್ಡದೆ. ಅಲ್ಲ, ಸರಿಯಾಗಿ ಯೋಚನೆ ಮಾಡಿದ್ರೆ ಯಜ್ಞ ಕಾಮ್ಯ ಕರ್ಮ ಹೌದಲ್ವ? ಹೌದಲ್ವ? ಯಜ್ಞ ಕಾಮ್ಯ ಸಂಸಾರಿಕ ವಂದಿಗನಾಗಿಯೂ ಮಾಡುದು. ತಪಸ್ಸು ಮಾಡಬೇಕಾದ್ರೆ ಎಲ್ಲವನ್ನು ಬಿಟ್ಟು ಮಾಡಬೇಕು. ಸರಿ ತುಲನೆ ಮಾಡಿ ನೋಡು. ಯಜ್ಞಕ್ಕಿಂತ ತಪಸ್ಸು ದೊಡ್ಡದು. ನೀನು 100 ಯಜ್ಞ ಮಾಡಿದ್ದನ್ನು ನಾನು 10,000 ವರ್ಷ ತಪಸ್ಸು ಮಾಡಿ ಅದಕ್ಕಿಂತ ಹೆಚ್ಚಿನ ಅಗತ್ಯ ಮಾಡ್ತಿದ್ದೆ. ಅದು ಸ್ವಲ್ಪ ತಾರ್ಕಿಕ ಬುದ್ಧಿಯಿಂದ ನೋಡ್ಬೇಕು. ಇನ್ನು ಮೇಲಿಂದ ಮೇಲೆ 100 ಯಜ್ಞ ಮಾಡಿದ್ದೆ ಅಂತ ಲೆಕ್ಕಾಚಾರ ಮಾಡೋದಲ್ಲ, ತಲೆ ಲೆಕ್ಕ ಮಾಡೋದು ಬೇರೆ. ಹೃದಯದಿಂದ ನಮ್ಮ ಈ 1000 ಜನ ಇದ್ದಾರೆ, 2,000 ಜನ ಇದ್ದಾರೆ ಅಂತ ಮುಖ್ಯ ಅಲ್ಲ, ಹೃದಯದಿಂದ ಎಷ್ಟಿದ್ದಾರೆ ಅಂತ ಮುಖ್ಯ. ಈಗ ಈ ಪ್ರದೇಶ ದೇವಲೋಕ ಮೂರು ಮೂರ್ತಿಗಳು ಕೊಟ್ಟದ್ದು ಹೌದಲ್ವ? ಅವರಿಗೆ ಅದರಲ್ಲಿ ಅಧಿಕಾರವನ್ನು ಕೂತ ಲೆಕ್ಕ ಅಲ್ವ? ನೀನು ಇಟ್ಟುಕೋ, ನೀನು ಅನುಭವಿಸಿಕೋ ಒಂದು ಮನ್ವಂತರದವರೇ. ಅದರ ಮೊದಲು ನಾನು ಹಾಗೆ ಬಿಟ್ಟು ಕೊಡುದು ನೀವು ಕೇಳಬಹುದು. ಇನ್ನ ಸಮಸ್ಯೆ ನನಗೆ ಗೊತ್ತೆ. ನಿನಗೆ ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಇಲ್ಲ, ನಿನಗೆ ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಸಮಸ್ಯೆ ಅಲ್ವಾ? ಹೌದು. ನಾನು ತೆಕೊಂಡ್ರೆ ನೀನು ಬಿಟ್ಟು ಕೊಡೋದಿಲ್ಲ. ತೆಕೊಳ್ಬಾರ್ದು ಅಂತ
ಚಾರು ಚತುರ್ದಶ ಭುವನಕ್ಕೆ. ಅಂದ್ರೆ ಎಲ್ಲ 14 ಲೋಕಕ್ಕೆ ಹೋಗಿ ಹೊರಟಿದ್ದೇನೆ ಅಂತಲ್ಲ, ನನ್ನ ಅಧಿಕಾರವನ್ನು ಆಕ್ಷೇಪಿಸುವವರು ಇಲ್ಲದ ಹಾಗೆ ಧ್ವನಿ ಎತ್ತಿ ನನ್ನದಂತಹ ವರ್ಚಸ್ಸನ್ನು ಪ್ರಭಾವವನ್ನು ಬೀರಿದ್ದೇನೆ ಅಂತ ಅರ್ಥ. ಚಾರು ಚತುರ್ದಶ ಭುವನಕ್ಕೆ ಅಧಿಕಾರಿಯು ನಾನೆನ್ನುವುದಕ್ಕೆ ನಮ್ಮವರು ಹೇಗೂ ಡಂಗುರ ವಹಿಸಿದ್ದಾರೆ, ಉಳಿದವರಿಗೆ ಅಂತರಂಗದಿಂದ ಡಂಗುರ ವಹಿಸಲ್ಪಟ್ಟಿದೆ, ಅವರಿಗೂ ಬಂದಿದೆ ಪ್ರಭಾವ. ಸತ್ಯಲೋಕದವರೆಗೂ ಹೋಗಿ ಬ್ರಹ್ಮನ ವಿಮಾನ ನಮ್ಮ ಕೈಗೆ ಬಂದಿದೆ, ವರುಣನ ಸ್ವರ್ಣ ಮಳೆಯನ್ನು ಸುರಿಸುವ ಛತ್ರಿ ನಮ್ಮ ಕೈಗೆ ಬಂದಿದೆ, ಸಮುದ್ರ ರಾಜನ ಬಾಣದ ಹೂವಿನ ಕಿಂಜಲ್ಕಿಣಿ ಎನ್ನುವ ಮಾಯ ನಮ್ಮ ಕೊರಳಿಗೆ ಬಂದಿದೆ. ಎಲ್ಲರ ಬಟ್ಟೆಯನ್ನು ಅಗ್ನಿಗೆ ಹಾಕಿದರೆ ಸುಟ್ಟು ನಮಗೆ ಅಗ್ನಿ ಕೊಟ್ಟ ವಸನವಿ, ಶುಚಿಯಾದ ವಸನವಿ ಧರಿಸುವುದಕ್ಕೆ ಕೊಡುಗೆಯಾಗಿ ಸಿಕ್ಕಿದೆ. ಯಮನ ದಂಡ ಪಾಶ, ವರುಣನ ಪಾಶ, ಮೃತ್ಯುವಿನ ಉತ್ಕ್ರಾಂತಿದ ಎನ್ನುವ ಶಕ್ತಿ, ಕುಬೇರನ ಮಹಾಪದ್ಮ ಎನ್ನುವ ನಿಧಿ, ಆಮೇಲೆ ಇಂದ್ರನ ಐರಾವತ ಉಚ್ಚೈಷ, ಸೂರ್ಯಚಂದ್ರರ ಅಧಿಕಾರ. ಈ ಪ್ರಪಂಚದಲ್ಲಿ ಯಾರೆಲ್ಲ ದಿಕ್ಪತಿಗಳಿದ್ದ ಅವರ ಒಂದೊಂದು ಗಮನಕ್ಕೂ ನಿರ್ದೇಶನ. ಉಳಿದದ್ದು ಹವಿರ್ಭೋಜನ. ಹವಿರ್ಭೋಜನದ ಅಧಿಕಾರವನ್ನು ವಶಪಡಿಸಿಕೊಂಡಿದ್ದೇನೆ. ನಕ್ಷತ್ರ ಮಂಡಲದಲ್ಲಿ ಅಧಿಕಾರವನ್ನು ಸ್ಥಾಪಿಸಿದ್ದೇನೆ. ಚಾರು ಚತುರ್ದಶ ಭುವನ ಕೇವಲ ಪೀಠದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದರಲ್ಲಿಯೂ ನನ್ನದಾದಂತಹ ಪ್ರಭಾವವನ್ನು, ನನ್ನದಾದಂತಹ ಹಿಡಿತವನ್ನು ಸಾಧಿಸಿ ಶುಂಭನಂತವ ಮತ್ತೊಬ್ಬ ಇಲ್ಲ, ಕುಂಭಿನಿಯ ಶಂಭು ಎನ್ನುವುದಾಗಿ ಪ್ರಪಂಚದಲ್ಲಿ ಒಪ್ಪಿಕೊಂಡವರು ಪ್ರೀತಿಯಿಂದ, ಒಪ್ಪಿಕೊಳ್ಳದವರು ಬೇಸರದಿಂದ ಹೇಳುವ ಹಾಗೆ ಮಾಡಿದ್ದೇನೆ. ಇಡೀ ಪ್ರಪಂಚಕ್ಕೆ ಡಂಗುರ ವಹಿಸಿದ್ದೇನೆ. ಇನ್ನೊಂದು ಕಾರ್ಯವಿದೆ, ಯಾರನ್ನಾದ್ರೂ ನಾವು ಇಂದ್ರಾದಿ ದೇವತೆಗಳು ಯಾವಾಗ ಯಾವ ಕಾರಸ್ಥಾನ ಬೆನ್ನಿನ ಹಿಂದೆ ಮಾಡಿ ಅವರು ಹೇಳಲಿಕ್ಕಾಗುದಿಲ್ಲ. ಹಾಗಾಗಿ ನಮ್ಮವರೇ ಆದಂತ ಸಂಬಂಧದಲ್ಲಿ ತಮ್ಮಂದು ಭಟರಾದ ಕಂಡವರು ಅವರನ್ನು ಹೇಳಿಕೆ ಬಂದಿದ್ದಾರೆ. ಈ ದೇವತೆಗಳು ಎಲ್ಲಿಯಾದರೂ ನಮ್ಮ ವ್ಯವಸ್ಥೆಗೆ ನಮ್ಮದಾದಂತಹ ಆಡಳಿತ ಸ್ವಲ್ಪ ಆ ಕಡೆ ಈ ಕಡೆ ತೊಂದರೆ ಆಗುವ ಹಾಗೆ ವ್ಯವಹರಿಸಿದ್ರೆ ಸಿಕ್ಕಿದಲ್ಲಿ ಹಿಡೀರಿ ಬಡೀರಿ ಎನ್ನುವುದಾಗಿ ಆಜ್ಞೆ ಕೊಟ್ಟಿದ್ದೇನೆ. ಅದು ಇಂಥದ್ದು ಚಂಡಮುಂಡರು ಒಮ್ಮೆ ನನ್ನೊಂದಿಗೆ ಸ್ವಲ್ಪ ಸಂಘರ್ಷಕ್ಕೆ ಬಂದರು. ನಮ್ಮವರನ್ನು ಬಿಡ್ಲಿಕ್ಕೆ ಆಗ್ತದೆ, ನಮ್ಮವರನ್ನು ಬಿಟ್ಟು ಏನು ಮಾಡ್ತಾರೆ, ಬೇರೆ ಒಂದು ಪಕ್ಷಕ್ಕೆ ಹೋಗ್ತಾರೆ. ಅದಕ್ಕೆ ರಾಜಕೀಯ ಬುದ್ಧಿ ಇದ್ದವೇನು ಮಾಡ್ತಾರೆ, ಅತೃಪ್ತರಾಗಿ ಹೋಗக்கூಡದಂತವರಿಗೆ ಸಚಿವ ಪದವಿ, ಎಲ್ಲ ಅರ್ಹತೆ ಇದ್ದವರಿಗೆ ಸಚಿವ ಪದವಿ ಕೊಡುವುದಲ್ಲ. ಅತೃಪ್ತರಾಗಿ ಆ ಕಡೆ ಹೋದ್ರೆ ಈ ಪಕ್ಷ ದುರ್ಬಲ ಆಗ್ತದಲ್ವಾ, ಅದಕ್ಕೊಂದು ಸಚಿವ ಪದವಿ ಕೊಡುದು. ಸಚಿವ ಪದವಿ ಕೊಟ್ಟರೆ ಸಮಸ್ಯೆ ಉಂಟು. ನಾಳೆ ಮಂತ್ರಿಮಂಡಲದಲ್ಲಿ ಪ್ರತಿನಿಧಿಸಿದರೆ ಆಗಾಗ ಸಲಹೆ ಕೊಡ್ತಾರೆ, ಬೇಡ ಅಂತ ಹೇಳಿದ್ರೆ ಅವರಿಗೆ ಬೇಸರ ಆಗ್ತದೆ. ಅದೇ ತಿರುಗಾಟಕ್ಕೆ ಹೋಗಿ ಇಲ್ಲಿ ಸಲಹೆ ಕೊಡುದು ಬೇಡ, ತಿರುಗಾಟ ಮಾಡಿ ಪ್ರಯೋಜನ ಆಗಬೇಕಲ್ಲ. ಅದಕ್ಕೆ ದೇವತೆಗಳು ಕಂಡಾಯ ಹೊಡಿ ಬಡಿ ಹಿಂಸಿಸಿ ಶೋಭಾನಾಜ್ಞೆ ಶಕ್ತಿ
ಬಂತು ಅಂತ ಅರ್ಥ. ಆಪತ್ತು ಬಂದಾಗ ಅತಿ ಧೈರ್ಯ ಬೇಕು ಅಂತ ಹೇಳಿದ್ದಾರೆ. ಧೈರ್ಯ ಕೆಡುವುದಲ್ಲ, ಬಂದಂತ ಆಪತ್ತನ್ನು ನಿವಾರಣೆ ಹೇಗೆ ಪಡಿಸಬಹುದು, ನಿವಾರಿಸಬಹುದು ಹೇಗೆ ಅಂತ ಅದಕ್ಕೆ ದಾರಿ ಹುಡುಕುವವನು ಜಾಣ. ಹಾಗಾಗಿ ಬಂದಂತಹ ಈ ಆಪತ್ತಿನಿಂದ ಪಾರಾಗಲಿಕ್ಕೆ ಬೇಕಾಗಿ ಸ್ಥಾನಭ್ರಷ್ಟರಾದರೆ ಊರೂರು ಅಲೆಯುವಂತಹ ಸಂದರ್ಭ ಬಂತಲ್ಲ, ಆಲೋಚನೆ ಮಾಡುವಾಗ ಹಿಂದಿನದ್ದು ನೆನಪಾಗ್ತದೆ. ಘನಘೋರವಾದಂತಹ ಯುದ್ಧ ಮಹಿಷಾಸುರಲ್ಲಿ ನನಗೆ ನಡೆದಾಗ ನನಗೆ ಸೋಲಬೇಕಾಯ್ತು. ಆಮೇಲೆ 9 ರೂಪಿನಿಂದ ಆ ಮಹಾದೇವಿ ಆ ಮಹಿಷಾಸುರನಲ್ಲಿ ಜಗಳಾಡಿ ಅವನನ್ನು ನಿಗ್ರಹಿಸಿ ಕಟ್ಟ ಕಡೆಗೆ ನನ್ನನ್ನು ಕರೆದು ಹೇಳಿದಂತಹ ಮಾತು ನನಗೆ ಜ್ಞಾನ ಉಂಟು, ಗೋಚರ ಉಂಟು. ಮಗನೇ ಇಂದ್ರ, ಧೃತಿಗೆಡಬೇಡ, ಭಯಪಡಬೇಡ, ಹೋಗು ನಾಕದ ಒಡೆತನವನ್ನು ವಹಿಸಿಕೋ, ಅಲ್ಲಿ ಸುಖದಿಂದ ಬಾಳು. ಮುಂದೆ ಇನ್ನು ಕಷ್ಟ ನಿನಗೆ ಬಂತು ಅಂತಾದರೆ ಬೇಸರಿಸಬೇಡ, ಭೀತಿಗೊಳಗಾಗಬೇಡ. ತುಹಿನಗಿರಿಯನ್ನೇರಿ ಬಂದು ನನ್ನನ್ನು ಏಕೋದ್ಭಾವದಿಂದ ಸ್ಮರಿಸಿದ್ದೀಯ ಅಂತಾದರೆ ನಾನೇ ಪ್ರತ್ಯಕ್ಷಳಾಗಿ ಬಂದಂತಹ ಕಷ್ಟವನ್ನು ನಿವಾರಿಸಿಕೊಡ್ತೇನೆ ಎಂದು ನನ್ನಮ್ಮ ಹೇಳಿದಂತಹ ಮಾತು. ಆ ಮಾತನ್ನೇ ನೆನಪಿಸಿಕೊಂಡು ಅದಕ್ಕೆ ನಾನು ಒಪ್ಪಿಕೊಂಡು ಅದರ ಮೇಲೆ ವಿಶ್ವಾಸವನ್ನಿಟ್ಟು ಹೋಗಬೇಕಾಗಿದೆ. ಮೇಲೇರಿ ಹೋಗ್ತೇನೆ ತುಹಿನಗಿರಿಗೆ. ಹರಿತಂದು ಭಕ್ತಿಯೋಳ್ ವರತುಹೀನಾದ್ರಿಯೊಳು ಹರಿತಂದು ಭಕ್ತಿಯೋಳ್ ವರತುಹೀನಾದ್ರಿಯೊಳು ಮರಿದಲು ಶ್ರೀದೇವಿಯನ್ನು ಮರಿದಲು ಶ್ರೀದೇವಿಯನ್ನು ಚರಣ ದರ್ಶನವಿದ್ದು ಸುರರಿಗ ಭಯವನ್ನು ಚರಣ ದರ್ಶನವಿದ್ದು ಸುರರಿಗ ಭಯವನ್ನು ಕರುಣಿದು ಚಿಂತೆಂದಳು. ಹರಿತಂದು ಭಕ್ತಿಯೊಳು ವರದುಹೀನಾದ್ರಿಯೊಳು ಸ್ಮರಿದಲು ಶ್ರೀದೇವಿಯನ್ನು ಸ್ಮರಿದಲು ಶ್ರೀದೇವಿಯನ್ನು. ತುಹಿನಗಿರಿಯನ್ನು ಸಮೀಪಿಸಿದೆ. ಆ ಮಾತೆಯನ್ನು ಏಕೋಭಾವದಿಂದ ಸ್ಮರಿಸಬೇಕಾಗಿದೆ. ದಯದೋರೆಲೆ ಶಂಕರಿ, ಶುಭಾಂಕಾರಿ ದಯದೋರೆಲೆ ಶಂಕರಿ, ದಯವ ದೋರೆಲೆ ಭಯ ನಿವಾರಿಣಿ, ಭಕ್ತಜನ ಸಂರಕ್ಷದಾಯಿನಿ, ಅಭಯವಿತ್ತು ದಯದಿ ಪಾಲಿಸು ಭಯ ನಿವಾರಿಣಿ ಭಕ್ತವತ್ಸಲೆ. ಅಮ್ಮ ಜನನಿ, ಕಷ್ಟಕ್ಕೊಳಗಾದೆ, ಮೈದೋರಿ ನನ್ನ ಕಷ್ಟವನ್ನು ದೂರೀಕರಿಸಮ್ಮ. ಜಯ 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 ಜಯ. ಎಳೆಯದುರ ಪಾಲ ಕೋಳುಗುಟ್ಟೋದಕ್ಕೆ ಏಳೆಯದುರ ಪಾಲ ಕೋಳುಗುಟ್ಟುವುದಕ್ಕೆ ಹುಳಮೈಜ ನಿಮ್ಮನು ಸೋಲಿಸಿದ ಕವ ಆಡುತ್ತಿರಲು ಸೋಲಿಸಿದ ಕವನ ಆಡುತ್ತಿರಲು ಕಾಲನಾಲಯ ಕಟ್ಟಿದೆನು ಏಳಯ್ಯೋ ಸುರಪಾಲ. ದೇವೇಂದ್ರ, ಅಮ್ಮ ಹೇಳಯ್ಯ ನೀನು. ಲೋಕಕ್ಕೆ ಒಳ್ಳೆಯದನ್ನು ಬಯಸುವಂತಹ ಮಂದಿಗಳನ್ನೆಲ್ಲ ಪಾಲಿಸುವನು ಎನ್ನುವ ಅರ್ಥದಿಂದಲೇ ನೀ ಸುರಪಾಲ. ಸ್ವಸ್ಮಿನ್ ರಮಂತೆ ಇತಿ ಸುರಹ ಅಂತ ಹೇಳಿಕೆ ಇರುವುದು. ಸ್ವಸ್ತಿಯನ್ನು ಬಯಸುವಾರೋ ಅಥವಾ ಅದರಲ್ಲಿ ರಮಿಸುವವರು ಯಾರು ಅಂಥ ದೇವತೆಗಳಿಗೆ ನೀ ನಾಯಕನಿದ್ದಿ. ಸುಖದ ಬೀಡಾಗಿ
ಅರ್ಹತೆಯಿಂದಲೇ ಪದವಿಯನ್ನು ಪಡೆದುಕೊಂಡಿರಬಹುದಾದಂತಹ ನೀನು ಹೌದು ಅಮ್ಮ. ನಾಕಪದವನ್ನುಳಿದಿ ತುಹಿನಾದ್ರಿಡೆಯಲ್ಲಿ ಕಾಣಿಸಿಕೊಂಡಿದ್ದಿ. ದೀನವದನ್ನು ಬೇರೆ, ಶ್ರದ್ಧಾಭಕ್ತಿಯಿಂದ ನುತಿಸುವಿಕೆ ಬೇರೆ, ಎಲ್ಲವೂ ಕೇಳಿಸಿಕೊಂಡ ಕಾಲಕ್ಕೆ ಗಂಗಾ ಸ್ನಾನಕ್ಕಾಗಿ ಸಾಗುತ್ತಿರುವಂತಹ ಪಾರ್ವತಿಯ ಹೃತ್ಕೋಶದಿಂದಲೇ ಹೊರಹೊಮ್ಮಿ ಬಂದವಳು ನಾನು. ಓಹೋ. ಬಾಗಿದಂತಹ ನಿನ್ನನ್ನು ಮೇಲೇಳುವುದಕ್ಕೆ ಆಡುವುದರೊಂದಿಗೆ ನಿನ್ನ ದುಃಖಕ್ಕೇನಾದರೊಂದು ಕಾರಣವಿರಲೇಬಹುದು, ಇರಬೇಕು ಎನ್ನುವುದು ನಿರ್ಧಾರವೇ. ಸರಿ. ಈ ಹಿಂದೆಯೂ ನಮಗೊಮ್ಮೆ ದುಃಖ ಒದಗಿತ್ತು. ಮಾಲಿನಿ ಜಾತನಾದಂತಹ ಮಹಿಷನಾಮಕನಾದವನು ಸರಿಯಮ್ಮ ವರಬಲದಿಂದ ವಿಜೃಂಭಿಸುವ ಮೂಲಕವಾಗಿ ನಿನ್ನ ಸ್ಥಾನದಿಂದ ನನ್ನನ್ನು ಹೊಡೆದು ಓಡಿಸಿ ನಾಕದ ಅಧಿಕಾರವನ್ನು ಕಸಿದುಕೊಂಡು ತಾನು ಆಳುತ್ತಿದ್ದವ. ಸರಿ. ಮೂಜಗಕ್ಕೆ ಕಂಟಕನಾಗಿ ಬುದ್ಧಿಶೂನ್ಯನಾಗಿಯೇ ಇದ್ದಂತಹ ಮಹಿಷನ ವಧೆಗಾಗಿ ಮೂರು ಮೂರ್ತಿಗಳು ದೇವತೆಗಳು ನೀವೆಲ್ಲರ ಒಟ್ಟಾಗಿ ಸಂಪ್ರಾರ್ಥಿಸಿದ್ದು ಮಾತ್ರವಲ್ಲದೆ ನಿಮ್ಮಲ್ಲೇ ಅಡಕವಾಗಿದ್ದಂತಹ ಚೇತನಾ ಶಕ್ತಿಯನ್ನು ಹೊರಹೊಮ್ಮುವ ಮೂಲಕವಾಗಿ ನನ್ನನ್ನು ಕಂಡುಕೊಂಡವರು. ಸಂತೋಷವು. ಅಷ್ಟಭುಜೆಯಾಗಿಯೇ ಕಾಣಿಸಿಕೊಂಡಂತಹ ನಾನು ಹೌದಮ್ಮ ಕೂಳಮಹಿಷನಿಂದ ನಿಮಗಾಗುವಂತಹ ಆಪತ್ತನ್ನು ದೂರಗೊಳಿಸಿ ಮಹಿಷ ವಧೆಯನ್ನು ಮಾಡುವ ಮೂಲಕವಾಗಿ ನಿನಗೂ ಸುಖವನ್ನು ಲೋಕಕ್ಕೂ ಒಳ್ಳಿತನ್ನು ಒದಗಿಸಿಕೊಟ್ಟವಳು. ಹೌದಮ್ಮ. ಆ ಕಾಲಕ್ಕೆ ನೀವೆಲ್ಲ ಸಂತುಷ್ಟರಾಗಿ ಬಹುವಿಧದಿಂದ ಭಜನೆಯನ್ನು ಮಾಡಿದವರಿದ್ದೀರಿ. ಸರಿ. ನಿಮ್ಮೆಲ್ಲರ ಮಂಗಳವಾಚಕವನ್ನು ಕೈಗೊಂಡು ಗೌರಿ ದೇಹದಲ್ಲೇ ಸೇರಿಕೊಂಡವಳು ನಾನು. ಸರಿ. ಅಂದಿನ ಉಪಟೆಲ್ಲ ದೂರ ಆಯಿತು ಎನ್ನುವಾಗ ಮತ್ತಿನ್ನೇನು? ಇಂದು ನನಗೇನು ದುಃಖ ಬಂತು? ಉಂಟಂ. ಹೌದೇ ಅಮ್ಮ? ಏನು ಕಷ್ಟ ಬಂದಿದೆ? ಜನನಿ ಕೇಳ್ಬಿನ್ನ ಧನುಜ ಮಶೇಷಗಿಂತ ಜನನಿ ಕೇಳು ಪರಾಕ್ರಮಿ ಶುಂಭನು ಜನನಿ ಕೇಳ್ ವಿನಃ ಮಹಿಷವಧೆಯಾದ ಮೇಲೆ ನಾವು ನಮ್ಮಷ್ಟಕ್ಕೆ ಸಂತೋಷದಿಂದ ನಾಕದವನ್ನು ಆಳುತ್ತಾ ಬರುತ್ತಾ ಇರುವ ಹೊತ್ತಿಗೆ ಆ ದುಷ್ಟ ಕ್ಷೇತ್ರದಲ್ಲಿ ಅನಿಷ್ಟ ರೂಪದಿಂದ ಶುಂಭನೆಂಬ ದಾನವನು ಹುಟ್ಟಿಕೊಂಡನಂತೆ. ಶುಂಭ ಹುಟ್ಟಿಕೊಂಡ ಕೂಡಲೇ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು ಸರಸಿಜೋದ್ಭವನನ್ನು ಮೆಚ್ಚಿಸಿ ಹರಿಹರಾದಿಗಳಿಂದ ಮರಣವು ದೊರಕದಂತೆ ವರಗಳನ್ನು ಪಡೆದು ನಾಕದ ಮೇಲೆ ಅಭಿಯೋಗವನ್ನು ಮಾಡಿ ನಮ್ಮೆಲ್ಲರನ್ನು ಸ್ಥಾನಭ್ರಷ್ಟನಾಗಿದ್ದಾನೆ. 30 ಕೋಟಿ
ದೇವತೆಗಳಿಗೆ ಉಳಿಗಾಲ ಇಲ್ಲದ ಹಾಗೆ ಮಾಡಿದ್ದಾನೆ. ಆ ಮಹಿಷನಿಗಿಂತ 10 ಪಟ್ಟು ಶಕ್ತಿಶಾಲಿಯಾದಂತಹ ಶುಂಭ ನಮ್ಮನ್ನೆಲ್ಲ ಸೋಲಿಸಿ ನಮ್ಮ ಪ್ರದೇಶ ನಮ್ಮದಾದಂತಹ ಆಳ್ವಿಕೆ ಎಲ್ಲವನ್ನೂ ದೂರ ಇರುವ ಹಾಗೆ ಮಾಡಿಬಿಟ್ಟ ನಾವು ಸ್ಥಾನಭ್ರಷ್ಟರಾಗಿದ್ದೇವೆ. ಆ ಅನಿಷ್ಟ ರೂಪದಿಂದ ವರ್ತಿಸುತ್ತಾ ಇರುವಂತಹ ಶುಂಭದಾನವ ಎಂಬಂಥ ಅವನನ್ನ ವಧಿಸುವ ಮೂಲಕ ಗ್ಲಾನಿಯಾದ ಧರ್ಮವನ್ನು ಪುನಃಸ್ಥಾಪನೆ ಮಾಡಬೇಕಮ್ಮ. ನನ್ನ ಕೋರಿಕೆ. ಶರಣಾಗಿ ಬೇಡಿಕೊಳ್ಳುವುದು ನೀನು. ಹೌದು, ಕರುಣಿಸೋಣ. ಏನು ಕರುಣಿಸುತ್ತಲ ಭಯವನು ನುಡಿದಳು, ಕರುಣಿಸುತ್ತ ಅಭಯವನು ನುಡಿದಳು, ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು, ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು, ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ, ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಇಂದ್ರ, ಜನನೇ, ನಾಕ ಪದವಿ ದೂರವಾಯಿತು ಎನ್ನುವುದಕ್ಕಾಗಿ ನೀ ದುಃಖಿತನಲ್ಲ. ನಾಕವು ದುಃಖದ ಬೀಡಲ್ಲ, ಲೋಕವೇ ತಲ್ಲಣಗೊಂಡಿದೆ. ಇಂದ್ರಾಧಿಪತ್ಯವನ್ನು ಹೊಂದಿದಂತ ನೀನು ನಿತ್ಯ ವ್ಯಾಪ್ತಿಯೊಳಗೆ ನಿರ್ವಹಿಸಬಹುದಾದಂತಹ ಅಧಿಕಾರವನ್ನು ನಡೆಸುವುದಕ್ಕೆ ಅವಕಾಶವಿಲ್ಲದೆ ಹೋಯಿತು. ಧರಣಿಯ ಮೇಲೆ ಹೆಚ್ಚಿನ ಅಧಿಕಾರವನ್ನು ಹೊಂದಿದವನು ಇಂದ್ರ. ಕಾರಣವಾದದ್ದು ಕರ್ಮಲೋಕ. ಯಾಗ ಯಜನಾದಿ ಸತ್ಕರ್ಮಗಳಲ್ಲಿ ನಡೆಯಬೇಕು. ಈ ಸೃಜಕ್ಕೆ ಹಿತವನ್ನು ಒದಗಿಸಿಕೊಡುವಂತಹುದು. ಸರಿ, ಅದನ್ನು ಯೋಗ್ಯವಾಗಿ ನಡೆಸುವಲ್ಲಿ ಇಂದ್ರನು ತಾನು ಪೂರಕನಾಗಿರ್ತಾನೆ. ಯಾಗದ ಹವಿಯನ್ನುಂಡು ಸಬಲನು ಸಕಾಮನುವಾಗಿ ಬೇಕಾದವರಿಗೆ ಬೇಕಾದನ್ನು ಗ್ರಹಿಸುತ್ತಾ ನಿರ್ವಹಿಸಬಹುದಾದಂತಹ ಪರಮಾಧಿಕಾರವನ್ನು ಹೊಂದಿದವನು ನೀನು. ಕರ್ತವ್ಯಕ್ಕೆ ಎಡೆಯಿಲ್ಲದೆ ಹೋಯಿತು ಅಂತಾದರೆ ನಾಳೆ ಹೊಣೆಗಾರ ನೀನಾಗತ್ತಿ ಎನ್ನುವಂಥ ಒಂದು ರೀತಿಯ ನೋವು ನಿನ್ನನ್ನು ಬಾಧಿಸತೊಡಗಿದೆ. ಕಡುದುಷ್ಟನಾಗಿ ಮೆರೆದನಲ್ಲ. ಸರಿ, ಕಾರಣವಾದ್ದು ವರಬಲ. ಅಯ್ಯ, ಸಾಧನೆ ಯಾರು ಮಾಡಕೂಡದು ಅಂತಿಲ್ಲ. ಅದಕ್ಕಾಗಿ ಇರುವಂತಹ ಅವಕಾಶಗಳಿದು. ಆದರೆ ಸಾಧನೆಯ ವ್ಯಾಪ್ತಿ ಏನು, ವಿನಿಯೋಗ ಏನು ಎನ್ನುವುದು ಮಾತ್ರ ಪ್ರಧಾನವಾದ್ದು. ಸರಿ, ನೀನು ಶತಮುಖವನ್ನು ಮಾಡಿದವನು, ಮನ್ವಂತರಕ್ಕೆ ಇಂದ್ರಾಧಿಪತ್ಯವನ್ನು ಹೊಂದಿದವನು. ನಿನ್ನ ವ್ಯಾಪ್ತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದರೊಳಗೆ ನೀನು ವ್ಯವಹರಿಸ್ತೀಯ ಹೊರತು ಎಲ್ಲೂ ಅಧಿಕವಾಗಿ ವ್ಯವಹರಣೆಯನ್ನು ಮಾಡುವುದಿಲ್ಲ. ಇಲ್ಲ, ಅವ ಎಲ್ಲ ವರವನ್ನು ತಾನು ಪಡೆದವನು ಉಪಯೋಗ ಮಾಡುತ್ತಿರುವುದು ಮಾತ್ರ ಅಪಮಾರ್ಗದ ಮೂಲಕವಾಗಿ. ಧಾರಣೆಗೆ ಯೋಗ್ಯವಾದದ್ದೇ ಧರ್ಮ ಅಂತ. ಯಾವುದು ಧರ್ಮ? ಧರಿಸುವುದಲ್ಲವ? ಹೌದು. ಲೋಕದಲ್ಲಿ ಯಾವುದಿರಬೇಕು ಯಾವುದು ಇರಕೂಡದು ಎನ್ನುವ ನಿರ್ಣಯ. ಧರ್ಮವೂ ಉಂಟು, ಅಧರ್ಮವೂ ಉಂಟು, ಕಷ್ಟವೂ ಉಂಟು, ಸುಖವೂ ಉಂಟು, ಎಲ್ಲವೂ ಇರ್ತದೆ. ಸ್ಥಾಯಿಯಾಗಿರಬೇಕಾದ್ದು ಯಾವುದು ಎನ್ನುವ ನಿರ್ಣಯವನ್ನು ನೋಡಿದರೆ ಧರ್ಮವೇ ಆಗಿರ್ತದೆ. ಅಧರ್ಮ ಹುಟ್ಟು ಹಾಕುವಿಗೆ ಶುಂಭನು ಕಾರಣನಾಗಿ ತನ್ನದಾದಂಥ ಸ್ವಾಯತ್ತೆಯಲ್ಲಿ ಎಲ್ಲವನ್ನು ಇರಿಸಿಕೊಂಡು ಮುಂದುವರೆದಿದ್ದಾನೆ ಅಂತ ಆದರೆ ಶಿಕ್ಷಾರ್ಹನೇ ಸರಿಯವ. ಸರಿ, ಹಾಗೆಂದು ಯಾವಾಗ ಅಂತ ವಿಧಿ ಅವನಿಗೆ ಅನುಕೂಲವಾಗಿದೆ. ಹೌದು. ಯಾವ ಕಾಲಕ್ಕೂ ಅವನಿಗೆ ಅನುಕೂಲವಾಗಲು ಇರುವುದಿಲ್ಲವಲ್ಲ. ಇನ್ನೂ ಒಂದು ಕಿರಿದು ಸಮಯ ನೀವು ಈ ಅನುಭವವನ್ನು ಇರಿಸಿಕೊಳ್ಳಬೇಕಾಗ್ತದೆ. ಸಮಯವನ್ನು ನೋಡಿಕೊಂಡು ಕಿರಿದು ಸಮಯದಿ ಶುಂಭನೇ ಮೊದಲುಕೊಂಡು ಸಕಲ ಕಳ ಪರಿವಾರವನ್ನು ನಾಶ ಮಾಡುವ ಮೂಲಕವಾಗಿ ನಿನಗೂ ಲೋಕಕ್ಕೂ ಹಿತವನ್ನು ನಾನು ಒದಗಿಸ್ತೇನೆ. ನಿರ್ಭಯನಾಗಿ ಧೈರ್ಯವಂತರಾದೆವಮ್ಮ. ಆದರೆ ನೀವು ಹೇಳುವ ರೀತಿಯಲ್ಲಿ ಇಂದು ನಾಳೆಯಲ್ಲಿ ಕೆಲಸ ಆಗುವುದಲ್ಲ. ಮತ್ತೆ ಕಿರಿದು ಸಮಯ ಅಂತ ಹೇಳಿದ್ದೀರಿ. ಹೌದು. ಅಷ್ಟರವರೆಗೆ ನಾವು ಇರಬೇಕಲ್ಲ. ಯಾವ ರೀತಿಯಲ್ಲಿ ಇರಬೇಕು ನಾವು? ಎಲ್ಲಿ ಹೋಗಬೇಕು, ಹೇಗಿರಬೇಕು ಎನ್ನುವುದು ಪ್ರಶ್ನೆ. ಎಲ್ಲ ಶುಂಭರ ಜನಗಳೇ ಮುತ್ತಿಕೊಂಡಿವೆ. ನೀನು ಈ ರೂಪದಲ್ಲಿದ್ದರೆ ಕಷ್ಟ ಅಲ್ವಾ? ಮರೆತಿ ನಿಜವನು, ಮರೆತಿ ನಿಜವನು, ತುಹಿನಗಿರಿಯೊಳಗಿರುವುದು ನೋಡುವುದೆನ್ನಲೀಲೆಯ. ಮರೆತಿ ನಿಜವನು ತುಹಿನಗಿರಿಯೊಳಗಿರುವುದು ನೋಡುವುದೆನ್ನಲೀಲೆಯ.
ಅರುಜದೊಳಗೆಂದೆನು ತೋ ತ್ರಿಜರಿಗರುಗಿ ಶ್ರೀದೇವಿ ಶ್ರೀದೇವಿ. ದೇವೇಂದ್ರ, ಅಮ್ಮ ದೇವಾಧಿಕಾರದಿಂದ ನೀ ದೂರನಾಗಿದ್ದರು ಯಾವತ್ತೂ ನಿನ್ನ ಮೇಲೆ ಲಕ್ಷ್ಯವನಿಗಿದ್ದೇ ಇರ್ತದೋ ಇಲ್ಲೋ ಯೋಚಿಸು ನೀನು. ಇಲ್ಲವಾದರೆ ನಾಲ್ಕಪದವಿ ನನಗೆ ಬೇಕು ಎನ್ನುವ ಹಾಗೆ ಸ್ವಾಧೀನೀಕರಿಸಬೇಕಾದರೂ ಯಾಕೆ? ನಿಮ್ಮ ಮೇಲೆ ಹಗೆಯನ್ನಿರಿಸಿದವ ಹೌದು ಅಂತ ಆದರೆ ಲೋಕದ ಎಲ್ಲೆಡೆಯಲ್ಲೂ ನಿಮಗೆ ಬದುಕುವುದಕ್ಕೆ ಅವಕಾಶ ಕೊಡದ ಸ್ಥಿತಿಯನ್ನು ನಿರ್ಮಿಸುತ್ತಾನೆ. ನೀನಾದರೂ ಈ ಗುಪ್ತ ಸ್ಥಳವನ್ನೇ ಆಯ್ದುಕೊಂಡು ಇಲ್ಲೇ ಬಂದು ಸಂಸ್ಥಿಸುವುದಕ್ಕೆ ಕಾರಣವಾದ್ದು ಒಂದು ಹಿಂದಿನ ಹೇಳಿಕೆ, ಮತ್ತೆ ಸ್ಥಾನಯೋಗ್ಯವಾದದ್ದು ಎನ್ನುವ ಹಾಗೆ ಇದೇ ಸ್ಥಾನವನ್ನೇ ಆಯ್ದುಕೊಂಡು ಕಳವದೆಗೆ ಬೇಕಾದಂಥ ಒಂದು ಲೀಲೆಯನ್ನು ನಾನೂ ಕಾಣಿಸುವವಳಿದ್ದೇನೆ. ನಿಜ ರೂಪದಲ್ಲೇ ನೀ ಇದ್ದೆ ಅಂತಾದರೆ ಅವನಿಗೂ ಅವನ ಚರನಿಗೂ ಕಾಣಬಹುದಾಗ್ತದೆ. ಸತ್ಯ. ಹಾಗಲ್ಲದೆ ಇರಬೇಕು. ಇದರಿಗೆ ಕಾಣಿಸದಂತೆ ನೀನಿರಬೇಕು ಅಂತಾದರೆ ನಿನ್ನ ನಿಜವನ್ನು ಮರೆಸು. ಅಂದ್ರೆ ಈ ವೇಷವನ್ನು ಮರೆಸು ಅಂತ ಒಂದು. ಇಲ್ಲೇ ಬಹುರೂಪದಿಂದಿರುವ ಮೂಲಕವಾಗಿ ಮುಂದೆ ಏನಾಗಲಿದೆ, ಕಳವದೆಯನ್ನು ನಾನು ಹೇಗೆ ಮಾಡ್ತೇನೆ ಎನ್ನುವಂತಹ ಲೀಲಾ ವಿಭವವನ್ನು ನಿನಗೆ ಕಾಣುವುದಕ್ಕಾಗ್ತದೆ. ಹಾಗಿರೇನು ದೇವಿ ಮಹಾತ್ಮೆಯನ್ನು ನಾವು ನೋಡಬೇಕು. ಸೊಗಸಾಗಿ ನೋಡು, ಅವಶ್ಯವಿದ್ದಲ್ಲಿ ಬಾ. ಒಳ್ಳೆಯದು, ಗುಪ್ತನಾಗಿರು. ಆಗಲಿ. ಅಳುವುದು ಮನದರಿಂಗೆ, ಅಳುವ ಸುಮನದರಿಂಗೆ ಧೈರ್ಯವ ತಿಳುಯಿ ಬಳಿಕ ಶಕ್ತಿ ರೂಪಿಣಿ, ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ. ಕಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನು ತೋಯ್, ಕಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನು ತೋಯ್. ತಿಳಿದಳ ಕ್ಷಣದೊಳಗೆ, ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿದೆ. ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿದೆ. ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತನೆ ತನ್ನ ಮನದೊಳಗೆಯೇ. ಅಳುವ ತುಮನದರಿಂಗೆ ಧೈರ್ಯವ ತಿಳುಹಿ ಆ ಕಣ್ಣೀರ ಧಾರೆಯನ್ನು ಸುರಿಸಿದವ ದೇವೇಂದ್ರ. ಆಂತರಂಗಿಕವಾದಂಥ ಅಳುವವನಿಗೆ ಬಹುವಾಗಿ ಉಂಟು. ಲೋಕರಕ್ಷಣೆಯನ್ನು ನಿರ್ವಹಿಸುವುದಕ್ಕೆ ಅಸಾಧ್ಯವಾದಂತಹ ಪರಿಸ್ಥಿತಿ ವರಬಲಾನ್ವಿತನಾದಂತಹ ಶುಂಭನಿಂದ ತನಗಾಯಿತು ಎನ್ನುವ, ಯಾವ ಕಾಲಕ್ಕೆ ನನ್ನಲ್ಲಿ ಇಷ್ಟೆಲ್ಲ ವಿಸ್ತರಿಸಿದನೋ ಬಹುಬಾರ ಕಳೆಯಿತು ಎನ್ನುವಂತಹ ಭಾವದಿಂದಲೇ ಮುಂದಾಗುವುದನ್ನು ಕಾಣುವವನವನ್ನು ಮಾಡಿ ತಾನತ್ತ ಸರಿದವನು. ಶಿಷ್ಟನಿದ್ದಾನೆ, ಇವನಿಗೆ ಬೇಕಾದಂತಹ ಒಳ್ಳಿತನ್ನು ಪರೋಕ್ಷವಾಗಿ ಲೋಕಕ್ಕೆ ಬೇಕಾದಂತಹ ಹಿತವನ್ನು ಒದಗಿಸಬೇಕಂತ ಹೊಡೆಯನ್ನು ಈ ಕಾಲಕ್ಕೆ ನಾನು ವಹಿಸಿಕೊಂಡವಳು. ಅವನನ್ನತ್ತ ಕಳುಹಿಸಿ ಏನೋ ಆಯಿತು. ಯಾವ ಉದ್ದೇಶಕ್ಕೆ ಆಗಬೇಕು ಅಥವಾ ಯಾವ ಕಾರ್ಯ ಸಾಧನೆಯಾಗಬೇಕು ಅದನ್ನಷ್ಟನ್ನು ನಡೆಸಬೇಕು ಅಂತ ಆದಷ್ಟು ಸುಲಭವೇ ಅಂತ ನಾನು ಯೋಚಿಸುವುದು. ಬಲಾನ್ವಿತರಿದ್ದಾರೆ, ಸುಲಭದಿಂದ ಆಗುವಂತಹುದಲ್ಲ. ಯಾವುದೋ ಒಂದು ಉಪಾಯದ ಮೂಲಕವಾಗಿ ಕಳರಲ್ಲನ್ನು ಸಂಹರಿಸುವುದಕ್ಕೆ ಬೇಕಾಗ್ತದೆ. ಅವರ ದೌರ್ಬಲ್ಯವನ್ನು ಆಧರಿಸುವ ಮೂಲಕವಾಗಿ ಆದರೂ ಅವರ ಪತನವನ್ನು ನಾವು ಸಾಧಿಸಬೇಕು ಎನ್ನುವುದನ್ನು ನಾನು ಅಂತರಂಗದಿಂದ ಭಾವಿಸಿಕೊಂಡದ್ದು. ಯೋಚನೆ ಮಾಡಿದ್ರೆ ಎಂದು ಯೋಚಿತಿ ಮಹಮಾಯೇ ದೈತ್ಯ ವೃಂದವ ಮೋಹಿತಿ ತರಿಯೇ ಯೋಚಿತಿ ಮಹಮಾಯೇ
ದೈತ್ಯ ವೃಂದಾವ ಮೋಹಿತಿ ತರಿಯೇ ದೈತ್ಯ ವೃಂದಾವ ಮೋಹಿತಿ ತರಿಯೇ ಮೋಹಿತಿ ತರಿಯೇ ಸುಂದರಾಂಗವ ತಳಿದು ಸುಂದರಾಂಗವ ತಳಿದು ಅಂದು ಕೌಶಿಕೆಯಾಗಿ ಸುಂದರಾಂಗವ ತಳೆದೊಂದು ಕೌಶಿಕೆಯಾಗಿ ನಿಂದಾಳು ಮೆರೆವ ಕದಂಬ ವರ್ಣದೋಳಂದು ನಿಂದಳು ಮೆರೆವ ಕದಂಬ ವರ್ಣದೋಳಂದು ಎಂದು ಯೋಚಿಸಿ ಮಹಮಾಯೆ ದೈತ್ಯ ವೃಂದಾವ ಮೋಹಿತಿದ್ದರಿಯೇ ಯೋಚಿಸಿ ಮಹಮಾಯೆ ಮೋಹಿತಿದ್ದರಿಯೇ ಕಳರವಧಿಯು ಸುಲಭ ಸಾಧ್ಯವಲ್ಲ ಎನ್ನುವುದು ಯಾವ ಕಾಲಕ್ಕೆ ನಾ ಮನಗಂಡೇನು. ಬಲವಾದಂತಹ ಕಾರಣವೂ ಇದೆಯಲ್ಲ. ದೇವೇಂದ್ರನೇ ತಾ ತಿಳಿಸಿದ ಹಾಗೆ ತ್ರಿಜಗವನ್ನು ಗೆಲ್ಲಬಹುದಾದಂತಹ ವರಬಲವನ್ನು ಹೊಂದಿದವನು ಶುಂಭ. ಅವನಷ್ಟೇ ಅಲ್ಲವಲ್ಲ, ಅವನ ಜೊತೆಯಲ್ಲಿ ಇರಬಹುದಾದಂತಹ ಅನೇಕರ ವಿಚಾರವನ್ನು ತಾವನು ಸೂಚಿಸಿದ್ದಾನೆ. ಅವನ ತಮ್ಮನು ಮಂತ್ರಿಯೋ ಸೇನಾಧಿಪತಿ ಬಳಗೋ ಇನ್ನನೇಕಗಳ ವರ್ಗದವರು ಅವರೆಲ್ಲರ ಕುರಿತಾಗಿ ನಾ ತಿಳಿದುಕೊಂಡಾಗ ಒಬ್ಬೊಬ್ಬರು ಒಂದೊಂದು ತೆರನಾದಂತಹ ವರಬಲವನ್ನು ಹೊಂದುವ ಮೂಲಕವಾಗಿಯೇ ಅದ್ವಿತೀಯರು ಎನ್ನಿಸಿಕೊಂಡಂತಹ ಸಾಹಸಿಗಳು ಸುಲಭವಾಗಿ ಯಾವುದಕ್ಕೂ ಬಾಗುವವರಲ್ಲ. ಯಾರಿಂದಲೂ ಸೋಲನ್ನು ಒಪ್ಪುವವರು ಅನುಭವಿಸುವವರು ತಾವಲ್ಲ. ಸ್ವಕ್ಷೇತ್ರದಲ್ಲಿ ಅತ್ಯಂತ ಬಲಿಷ್ಠರಾಗಿರುವಂತಹ ಕಳರವರು. ಹಾಗಿರುವಾಗ ಅವರೆಡೆಗೆ ಸಾಗಿ ನಾನು ಅವರನ್ನು ವಧಿಸೋಣವಾದರು ಎಂತು ಅಲ್ಲ. ಸ್ವಕ್ಷೇತ್ರದಲ್ಲಿ ಬಲಿಷ್ಠರು ತಾನೆ, ಇನ್ನೊಂದು ಕ್ಷೇತ್ರಕ್ಕೆ ಹೋದರೆ ಹೇಗೆ? ಬೌದ್ಧಿಕವಾಗಿ ವ್ಯಾವಹಾರಿಕವಾಗಿ ಬಲಿಷ್ಠರಾದಾರೋ ಅನ್ನುವುದನ್ನು ನಾವು ಹೊರಗಲ್ಲಿಗಿಕ್ಕಬೇಕಾಗಿದೆ. ಪ್ರಪಂಚವೇ ಷಡ್ವೈರಿಗಳ ಬೀಡಾಗಿದೆ. ಎಲ್ಲರೂ ಅದನ್ನು ಗೆದ್ದು ತಮ್ಮ ಬದುಕನ್ನು ಕಟ್ಟಿಕೊಂಡವರಿಲ್ಲ, ಅಥವಾ ಅದನ್ನು ಹಿಡಿತದಲ್ಲಿ ಇರಿಸಿಕೊಂಡವರು ಇಲ್ಲ. ಒಂದಲ್ಲ ಒಂದರ ಮೋಹಕ್ಕೆ ವಶಿಗಳಾಗಿ ಹೋದವರು ಅದಕ್ಕೆ ಬಾಗಿದವರೇ ಇದ್ದಾರೆ. ಹಾಗೆ ಹೌದು ಅಂತಾದರೆ ಕಳರನ್ನೆಲ್ಲ ನಾ ಸೋಲಿಸುವುದಕ್ಕಿರುವುದು ಅವರ ಇಂದ್ರಿಯ ಚಾಪಲ್ಯವನ್ನು ಅನುಸ್ಮರಿಸುವ ಮೂಲಕವಾಗಿ, ಮೋಹದ ಬಲೆಗೆ ಅವರನ್ನು ಸಿಲುಕಿಸುವ ಮೂಲಕವಾಗಿ ಕಳರನ್ನು ವಧಿಸಬಹುದಾಗ್ತದೆ. ಪ್ರಪಂಚದಲ್ಲಿ ಕಾಮಕ್ರೋಧಾದಿಗಳಿಗೆ ಸೋಲದವರಿಲ್ಲ. ತೋಟದ ಬೆಳೆಯನ್ನು ಉಂಡವನು ಮತ್ತೊಮ್ಮೆ ಅದನ್ನು ಬಯಸಿದ ಹಾಗೆ ಜೀವಿತದಲ್ಲಿ ಯಾವ ಸುಖವನ್ನು ತಾನು ಅನುಭವಿಸಿದ್ದಾನೋ ಏನು ಬೇಡವೆಂದರೂ ಅದರ ಕುರಿತಾಗಿ ಮತ್ತೊಮ್ಮೆ ಆಸಕ್ತಿ ಹುಟ್ಟಿಯೇ ಹುಟ್ಟುತ್ತದೆ. ಅಂತಹ ಆಸಕ್ತಿಯವರಿಗೆ ಹುಟ್ಟಬೇಕು ಅಂತಾದರೆ ಅದಕ್ಕೆ ಬೇಕಾದಂಥ ಆಯಾಮಗಳನ್ನು ನಾವು ಸಿದ್ಧಪಡಿಸಲೇಬೇಕಾಗ್ತದೆ. ಆ ಮೂಲಕವಾಗಿ ಕಳರನ್ನು ವಧಿಸುವುದು ಸುಲಭವಾದೀತು ಆಗುತ್ತದೆ. ಹಾಗೆ ನಾನು ಇರಬೇಕು ಅಂತಾದರೆ ಎಲ್ಲಿ ಹೇಗೆ? ಅಲ್ಲಿಗೆ ಹೋಗುವುದಿಲ್ಲವೆಂದಾದರೆ ಇದೇ ಕ್ಷೇತ್ರ ಸಾಧುವಾದ್ದು ಅಂತ ನಾನು ನಿರ್ಣಯವನ್ನು ಮಾಡಿದ್ದು. ಇಲ್ಲಿ ಹೇಗಿರಬೇಕು ಎನ್ನುವುದು ನನ್ನ ನಿರ್ಣಯವೇ. ಕಳರ ಮನಸ್ಸು ಕರ್ಷಣೆಗೆ ಒಳಗಾಗುವಂತೆ ಸೌಂದರ್ಯವತಿಯಾಗಿ ನಾನಿದ್ದಾಗ ನನ್ನನ್ನು ನಾಮರೂಪಾತ್ಮಕವಾದಂತಹ ದೃಶ್ಯ ಪ್ರಪಂಚದಲ್ಲಿ ಗುರುತಿಸುವುದಕ್ಕಾಗಿ ಒಂದು ಹೆಸರು, ಹೃತ್ಕೋಶದಿಂದಲೇ ಹೊರಹೊಮ್ಮಿ ಬಂದವಳು ಎನ್ನುವ ಕಾರಣಕ್ಕಾಗಿ ಕೌಶಿಕೆ ಎನ್ನುವಂಥ ಹೆಸರುಳ್ಳವಳಾಗಿ ಇರುವ ಸೌಂದರ್ಯವನ್ನು ಇನ್ನಷ್ಟು ಇಮ್ಮಡಿಗೊಳಿಸಿ ಇಲ್ಲೇ ನಾನಿರುವುದು ಸರಿ ಎಂಬ ನಿರ್ಧಾರಕ್ಕೆ ಬಂದರೆ ಎಲ್ಲಿರಬೇಕು, ಹೇಗಿರಬೇಕು, ಯಾವ ತೆರನಾದಂಥ ಪ್ರಭೆಯೋ ಪ್ರಭಾವಳಿಯೋ ನಮ್ಮಲ್ಲಿರಬೇಕು, ಅದನ್ನು ನಾವು ಯೋಚಿಸಬೇಕಾಗ್ತದೆ. ದಿನಕರ ಕೂಡಿ
ಅಂಜಿಪೆ ಎನ್ನುತ್ತಲೇ ಒಯ್ಯಲುದೇ ದಿನಕರ ಕೋಟಿ ತೇಜದಲ್ಲಿ ತನ್ನ ತನು ಕಾಂತಿಯನ್ನು ಬೀರುತ್ತಲ್ಲಿ ಯೋಜಿತಿ ಮಹಾಮಾಯೆ ಲೋಕವನ್ನೇ ಗೆದ್ದವನು ಶುಂಭ. ಯಾರೆಲ್ಲ ತನಗಾಗದವರು ಎನ್ನುವಂತ ಭಾವವನ್ನು ಇರಿಸಿಕೊಂಡನೋ ಅವರೆಲ್ಲರನ್ನು ಬಾಗಿಸುವಂತ ನಡೆಯನ್ನೇ ಹಮ್ಮಿಕೊಂಡವನು. ಇಂದ್ರನಲ್ಲಿ ವೈರವನ್ನಿಟ್ಟುಕೊಂಡ ಇಂದ್ರನನ್ನು ಗೆದ್ದಿದ್ದಾನೆ. ಇಂದ್ರಿಯವನ್ನು ಗೆದ್ದನು ಅಂತಿರುವುದು. ಬೇರೆ ಬೇರೆ ವರಬಲಗಳನ್ನೆಲ್ಲ ಸಂಗ್ರಹಿಸಿಕೊಂಡಂತ ಇನ್ನನೇಕ ಮಂದಿಗಳಿದ್ದರೂ ಕೂಡ ಅದರಿಂದ ಪ್ರಪಂಚದಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಬಹುದು ಅಂತ ಭಾವಿಸಿದರು. ತನ್ನ ತುಂಬಿರಬಹುದಂತ ಷಡ್ವೈರಿಗಳ ಮೇಲೆ ಹಿಡಿತವನ್ನು ಸಾಧಿಸಿ ಆಧಿಪತ್ಯವನ್ನು ಹೊಂದಿದನು. ಅದನ್ನೇ ನಾವು ಅರೆಗಲ್ಲಿಗೆ ಬೇಕಾಗಿದೆ. ಯಾವುದನ್ನು ಎಷ್ಟು ಗೆದ್ದರೇನು, ತನ್ನನ್ನು ತಾನು ಗೆದ್ದುಕೊಳ್ಳದೆ ಹೋದರೆ ಅವ ಗೆಲುವನ್ನು ಸಾಧಿಸಿದ ಹಾಗಲ್ಲವಲ್ಲ. ಕಾಮಕ್ರೋಧಾದಿಗಳಿಗೆ ವಶಿಯಾಗಿ ಹೋದವನು ಒಂದಲ್ಲ ಒಂದು ರೀತಿಯಿಂದ ಪತನವನ್ನು ಹೊಂದಲೇಬೇಕಾಗ್ತದೆ. ಇಂದ್ರಿಯಜಿತನಾದವನಿಗೆ ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ಪರೀಕ್ಷೆಯ ಮೂಲಕವಾಗಿಯೇ ಕಳರನ್ನು ವಶಗೊಳಿಸೋಣ ಅಥವಾ ನಾಶಗೊಳಿಸೋಣ ಎನ್ನುವಂತಹ ನಿರ್ಧಾರಕ್ಕೆ ನಾ ಬಂದ್ರೆ ನನ್ನ ಇರುವಿಕೆ ಹೇಗಿರಬೇಕು? ಯಾರೇ ನನ್ನನ್ನು ಪಕ್ಕನೆ ಗಮನಿಸಲು ಒಮ್ಮೆಗೆ ಆವಾಕ್ಕಾಗಬಹುದಾದಂಥ ಸ್ಥಿತಿ, ಆಚರಣೆ ದಿಗ್ಮೂಢರಾಗಬೇಕು. ಅದಕ್ಕಾಗಿ ದಿನಕರ ಕೋಟಿ ತೇಜವನ್ನೇ ನನ್ನಲ್ಲಿ ತುಂಬಿಕೊಳ್ಳೋಣ. ನಡು ಹಗಲಿನ ಹೊತ್ತಿನಲ್ಲಿ ಮರತಾಂಡವನ್ನು ನೋಡುವುದಕ್ಕಾದರೂ ಸಾಮಾನ್ಯ ವ್ಯಕ್ತಿಗಳಿಗೂ ಸಾಧ್ಯವಾಗದು. ಒಮ್ಮೆಲೆ ಶತಕೋಟಿ ಸೂರ್ಯರ ಪ್ರಭೆ ಉಂಟಾಯಿತು ಅಂತಾದ್ರೆ ಅಥವಾ ಕೋಟಿ ಸೂರ್ಯರ ಪ್ರಭೆಯನ್ನು ಕಂಡಾಗ ಆಶ್ಚರ್ಯಕ್ಕೆ ಒಳಗಾಯಿತು ಅಂತಾದ್ರೆ ತಿಳಿಯಬಹುದಾದಂಥ ಕುತೂಹಲವು ಚಿತ್ತದಲ್ಲಿ ಮೂಡುವುದು ಸಹಜ. ನಡುಹಗಲೇ ಅಷ್ಟು ಬಿಸಿ ಬಿರುವ ಕಾಲಕ್ಕೆ ಇಷ್ಟೂ ಬೆಳಕು ಬಂದರೆ ಉಳಿದಾರೆ. ಪ್ರಭೆ ಹಾಗಿದ್ದರೂ ಕೂಡ ಪ್ರಭಾವ ಹಾಗಿರದಂತೆ ಮುಂಜಾಗ್ರತೆಯನ್ನು ಮಾಡೋಣ. ಚಂದ್ರನ ಶೈತ್ಯವೂ ಬೇಕು. ಎರಡನ್ನೂ ತಾ ಹೊಂದಿದವಳಾಗಿ ಇರುವುದು ಸರಿ ಎನ್ನುವ ನಿರ್ಧಾರಕ್ಕೆ ನಾ ಬಂದವಳು. ದಿನಕರ ಕೋಟಿ ತೇಜದಲ್ಲಿ ಬಲು ಚೆಲ್ಲುವಿಕೆಯನ್ನು ಮೆರೆಸುತ್ತ ಇಲ್ಲಿ ನಾನಿದ್ದೆ ಅಂತ ಆದ್ರೆ ಇರವನ್ನು ಕಂಡಂತ ದಾನವರು ಈ ಕಡೆಗೆ ಬಾರದೆ ಉಳಿಯರಲ್ಲ. ವಿಶೇಷಣವನ್ನು ಕಂಡು ಕೇಳಿತು ಅಂತಾದ್ರೆ ಮತ್ತದನ್ನು ಅನ್ವೇಷಿಸಬಹುದಾದಂತಹ ಬುದ್ಧಿ ಮನಸ್ಸದನ್ನು ಚೋದಿಸೇ ಬಂದೇ ಬರ್ತಾರೆ. ಬಂದಾಗ ನನ್ನ ಸೂತ್ರದಂತೆ ಅವರನ್ನು ಭಾಗಿಸುವುದಕ್ಕೂ ಅನುಕೂಲ ಖಂಡಿತವಾಗಿ ಆಗ್ತದೆ. ಇನ್ನು ಏನೋ ಸರಿ, ಆದರೆ ಇಷ್ಟೆಲ್ಲ ವಿಷಯ ಅವರಿಗೆ ತಿಳಿಯಬೇಕು ಎಂದಾದರೆ ತಿಳಿಯುವಂತೆ ಮಾಡುವುದಕ್ಕೊಂದು ದಾರಿಯೂ ಬೇಕಲ್ಲ. ದೇಹದ ಸುಗಂಧ ಎನ್ನುವುದು ಲೋಕದಲ್ಲಿ ಪಸರಿಸಿತು ಅಂತಾದ್ರೆ ಅದನ್ನು ಆಘ್ರಾಣಿಸಿದವರಿಗೆ ಏನಪ್ಪಾ ಎನ್ನುವ ಭಾವದಿಂದ ಹುಡುಕುತ್ತಾ ತಾ ಬಾರದೆ ಉಳಿಯುವುದಿಲ್ಲ. ತನುಗಂಧವನ್ನು ಪಸರಿಸಬೇಕು. ಅದೇನು ಕಷ್ಟಕರವಾದ್ದಲ್ಲ. ಮಾರುತನಿಗೊಂದು ಆಜ್ಞೆಯನ್ನು ಕೊಟ್ಟರೆ ತಾನದನ್ನು ವಿಸ್ತರಿಸಿಕೊಂಡು ಹೋಗ್ತಾನೆ. ಗಂಧವಾಹಕ ತಾನೇ ಅವ. ಅದಷ್ಟೇ ಅಲ್ಲ, ಕೇವಲ ಇಷ್ಟರಿಂದ ಆಸಕ್ತರಾಗ ಸಾಲದವರು ನನ್ನ ಇರುವಿಕೆಯವರಿಗೆ ಪ್ರಶ್ನೆಯನ್ನುಂಟು ಮಾಡಬೇಕು ಮಾತ್ರವಲ್ಲ, ಅವರನ್ನು ದಿಗ್ಮೂಢಗೊಳಿಸಬೇಕು. ಹಾಗಿರಬೇಕು. ನಾನು ಇರುವುದೆಲ್ಲಿ ಅಂತ ಒಂದು ಸ್ಥಳವಾಗಬೇಕಲ್ಲ. ನೀಳವಾಗಿ ಬೆರೆದಂತಹ ಕದಂಬ ವೃಕ್ಷಗಳು ತುಂಬಿವೆ. ಮರಗಡೆಯಲ್ಲಿ ಸಂಚರಿಸುತ್ತಾ ನಾನು ಇರುವುದಕ್ಕಾಗುವುದಿಲ್ಲ. ಎತ್ತರದಲ್ಲಿದ್ದುಕೊಂಡೇ ಕಾರ್ಯನಿರ್ವಹಣೆಯನ್ನು ಮಾಡಬೇಕಾದಂತಹ ನಾನು ತುಸು ಇತರರಿಗಿಂತ ಎತ್ತರದಲ್ಲಿರಬೇಕು. ಲೋಕವನ್ನಾದರೂ ತೂಗಬಲ್ಲವಳು ಎನ್ನುವುದವರಿಗೆ ಅರ್ಥವಾಗಬೇಕು ಅಂದರೆ ನಾನು ತೂಗುತ್ತಾ ಇರಬೇಕು. ಹಾಗಿರಬೇಕು ಅಂತಾದರೆ ನನಗೇನು ಬೇಕು ಅಂತ ನಾ ಯೋಚಿಸುವಾಗ ಇಳಿದು ಬಂತಲ್ಲ ಮೇಲಿಂದ ಕನಕ ದುಯ್ಯಾಲೆ ಮೇರಿಯಲೋ ಉಯ್ಯಾಲೆ
ಉಯ್ಯಾಲೆ ಮೆರೆಯಲು ಆವನದೊಳಗಂದು ಮೋದದೊಳು ಸನುಮತದಿಂದ ಉಯ್ಯಾಲೆಯನ ಜಗ ಜನನಿಯಾಡುತ್ತಲೇ ಘನದ ಬಗೆದೊಳಲ್ಲಿ ಉಯ್ಯಾಲೆಯ ಮೆರೆಯಲು ಹಾಗೊಂದು ಮನಸ್ಸಿನಲ್ಲಿ ನಿರ್ಧಾರವನ್ನು ಮಾಡಿಕೊಂಡ ಕ್ಷಣದಲ್ಲೇ ಅದು ಅಂಬರವತೆಯಿಂದಲೇ ಕದಂಬ ವೃಕ್ಷಗಳ ಸಮೂಹದ ಮಧ್ಯದಿಂದ ಕೆಳಗೆ ಕನಕದ ಉಯ್ಯಾಲೆ ತಾನಾಗಿ ಕೆಳಗಿಳಿದು ಬಂತಲ್ಲ. ಸರಿ, ಅದೇ ಆಗಬೇಕು, ಹಾಗೆ ಇರಬೇಕು. ನಾನು ಸಂಕಲ್ಪಿಸಿದೆ ಬರ್ತದೆ, ಅಲ್ಲದ್ರೆ ದೇವತೆಗಳಾದರೂ ಅದರ ಅನುಕೂಲವನ್ನು ಮಾಡುವವರೇ. ಲೋಕಹಿತಕ್ಕಾಗಿ ತಾನೆ ಮೆರೆಯುವ ಕನಕದ ಉಯ್ಯಾಲೆ ಅಥವಾ ಕನಕದ ಉಯ್ಯಾಲೆನ ಕುಳಿತಾಗ ಅದರ ಮೆರೆಯುವಿಕೆಯೇ ಬೇರೆ. ಬುದ್ಧಿ ಉಳ್ಳವನು ವಿಶ್ಲೇಷಿಸಲಿ, ಅದರ ಅರ್ಥವನ್ನು ಹುಡುಕಲಿ. ಘನ ಸೌಂದರ್ಯವನ್ನು ಮೆರೆಸುತ್ತ ಮೂಜಗವನ್ನು ಗೆದ್ದವನಷ್ಟೇ ಅವ. ಅದವನ ಮಂದಿಗಳು ಹಾಗೆ ತಾನೆ, ಅಷ್ಟನ್ನೂ ಗೆದ್ದವರು ಇಲ್ಲೇನಾಗುತ್ತಾರೆ ಎನ್ನುವುದು ಮುಖ್ಯ. ಗೆಲ್ಲುತ್ತಾರೋ ಬಾಗುತ್ತಾರೋ. ಸೌಂದರ್ಯವನ್ನು ಮೆರೆಸುವಂತಾದರೆ ಇರುವಿಕೆ ಅವರೆಲ್ಲರಿಗೆ ತಿಳಿಯಬೇಕಾದ್ರೆ ಮುಖ್ಯವಾಗಿ ಬೇಕಾದ್ದು ಅವರು ತಿಳಿಯಬಹುದಾದಂತಹ ಒಂದು ಮಾಧ್ಯಮ. ಸೊಗಸಾಗಿ ಹಣ ಹಾಡುತ್ತಾ ಇಲ್ಲಿದೆ ಅಂತ ಇದ್ದೆ ಅಂತ ಆದರೆ ಕೇಳಿಸಿಕೊಂಡಂತವರು ಕರ್ಷಿತರಾಗಿ ತಾವು ಬಾರದೆ ಉಳಿಯಲಾರರು. ಗಾಯನ ಕಲೆಗಿರಬಹುದಾದಂಥ ವಿಶೇಷಣವೇ ಹಾಗೆ. ಗಂಧರ್ವರ ಕಲೆಯದು. ಗಂಧರ್ವರು ಭೋಗಾಸಕ್ತರು. ಈ ಗಾಯವನವನ್ನು ಕಲೆ ಉಳ್ಳವರು ಅದರ ಆಕರ್ಷಣೆ ಹೊಂದಿವರು ಸಹಜವಾಗಿ ಆ ಸ್ಥಿತಿಗೆ ತಾವು ಒಗ್ಗಿಯೇ ಹೋಗುತ್ತಾರೆ, ಬಾಗಿಯೇ ಬಾಗುತ್ತಾರೆ. ತಾರಕ, ಮುಂದ್ರ, ಮಧ್ಯಮಂತ ಸ್ಥಾಯಿ ಭೇದಗಳನ್ನು ಇರಿಸಿಕೊಂಡು ಯೋಗ್ಯವಾದ ರೀತಿಯಿಂದಲೇ ರಾಗ ಪ್ರಸ್ತಾರವನ್ನು ಮಾಡುತ್ತಾ ಅವಲೀಲಿಯಾಗಿ ಮಾರುತಲಿತೆಯಲ್ಲಿ ಹೋಗುವ ಹಾಗೆ ಹಾಡುತ್ತಾ ನಾನಿಲ್ಲಿದ್ದೆ ಅಂತ ಆದರೆ ಕೇಳಿಸಿಕೊಂಡ ಅಥವಾ ಯಾವುದೋ ಕಾರ್ಯಕ್ಕಾಗಿ ಉದ್ಯುಕ್ತರಾದರೂ ಹೊರಟವರು ಈ ಕಡೆಗೆ ಬಾರದೆ ತಾವು ಉಳಿಯರು. ಒಂದು ವಿಚಾರದಿಂದ ಆಕರ್ಷಿತರಾದರು ಅಂತಾದರೆ ಈತ ಇಂದ್ರಿಯಗಳು ತಾ ಸೋಲುವುದು ಬಾಗುವುದು ಸಹಜವೇ. ಮತ್ತೆ ನಮ್ಮೆಡಿಕೆಯಂತೆ ಅವರನ್ನು ಕುಣಿಸುವುದಕ್ಕೂ ನಡೆಸುವುದಕ್ಕೂ ಸಾಧ್ಯವಾಗ್ತದೆ. ನೋಡೋಣ. ಸಂಕಲ್ಪವನ್ನು ಮಾಡಿದ್ದೇನೆ, ಮಾರುತನಿಗೂ ಒಂದು ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ಅವಲೀಲೆಯಿಂದ ಹಾಡುತ್ತಾ ಕನಕದೊಯ್ಯಲೆಯಲ್ಲಿ ಕುಳಿತು ಲೀಲಾಜಾಲವಾಗಿ ತೂಗುತ್ತಾ ಹಾಯಾಗಿ ನಾನಿಲ್ಲಿರ್ತೇನೆ. ಇದ್ದಲೋ ಖಳು ಚಂಡ ಮುಂಡರು ದೊಡ್ಡ ಜಂಬಾದುರನ ನೇಮದಿ ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವೆವೆಂದೆನುದು. ವಿಜಯನು ಮೆಚ್ಚಿಸಿ ತಪದೆ ವಿಜಯನು ಮೆಚ್ಚಿಸಿ ತಪದೆ ಮನು ವೇಗದೊಳಗೆ ಸಂಚರಿಬೋಲ್ ಅಧಿಕವರವ ನಾವು ಮೊದಲೇ ಬಡಿದಿರೋ ರಮಗೆನುದು. ತಮ್ಮ ಕಶ್ಯಪರಿಗೆ ಕ್ರೋಧಾದೇವಿಯಲ್ಲಿ ಜನಿಸಿದವರು ನಾವು, ಚಂಡಮುಂಡರು. ಹೀಗೆ ಪ್ರಪಂಚದಲ್ಲಿ ಪ್ರಖ್ಯಾತಿಯನ್ನು ಹೊಂದಿದವರು ನಾವು. ಒಂದು ಕಡೆಯಿಂದ
ಕಶ್ಯಪರದ್ದಾದಂತಹ ಆ ತಪಶಕ್ತಿ, ಅವರದ್ದಾದಂತಹ ಯಾಗ ಯಜ್ಞಾದಿಗಳ ಫಲ, ಜೊತೆಗೆ ಕ್ರೋಧಾದೇವಿಯಿಂದ ಮಕ್ಕಳ ಲಾಲನೆ ಪಾಲನೆ, ಆ ಮಾತೃತ್ವದ ವಾಂಚೆ, ಇವುಗಳಿಂದ ಪ್ರಭಾವಿತರಾದಂತಹ ನಾವು ಅಜೇಯರಾಗಿ ಮೆರೆಯುವುದಕ್ಕೆ ಕಾರಣವಾದದ್ದು. ಹೌದು, ಬಾಲ್ಯದಲ್ಲಿ ನಮಗೆ ಆಟ ಪಾಠಗಳಲ್ಲಿ ದಿನವನ್ನು ಕಳೆಯುತ್ತಾ ಇರುವಂತಹ ಹೊತ್ತಿಗೆ ಅಮ್ಮ ಕರೆದು ಹೇಳಿದಂತಹ ಮಾತು ಏನ್? ಮಕ್ಕಳೇ, ಹೀಗೆ ದಿನವನ್ನು ಕಳೆದರೆ ಆಗುವುದಿಲ್ಲ ಮಕ್ಕಳೇ. ಹುಟ್ಟಿದವರು ಸಾಯುತ್ತಾರೆ, ಆ ಅರ್ಥದಿಂದ ಬದುಕಿದರೆ ಅದು ಬದುಕುವಂತ ಆಗುವುದಿಲ್ಲ. ಈಸಬೇಕು, ಇದ್ದು ಜಯಿಸಬೇಕು. ಬದುಕಿನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ಸಾಧನೆ ಎನ್ನುವಂತದ್ದು ವೇದನೆಯಲ್ಲ, ಬದುಕಿನ ಶೋಧನೆ ಎನ್ನುವುದನ್ನು ಹೇಳಿಕೊಟ್ಟವರಮ್ಮ. ಜನನಿ ತಾನೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಹೌದು, ಅಮ್ಮ ಹೇಳಿದಂತಹ ಮಾತಿನಿಂದಲಾಗೆ ಕೇಳಿದ್ದೇವೆ. ಏನು ಮಾಡಬೇಕು ಅಮ್ಮ? ಆವಾಗ ಹೇಳಿದ್ದು ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ ಇವುಗಳನ್ನು ಉಪಯೋಗಿಸಿಕೊಳ್ಳಬೇಕು. ಸಪ್ತಮಂ ದೈವ ಚಿಂತನ. ದೇವರು ಕೊಡುತ್ತಾನೆ ಅಂತ ಕೈಕಟ್ಟಿಕೊಳ್ಳುತ್ತಾರೆ, ದೇವರು ಸತ್ತ ಮೇಲೆ ಸ್ವರ್ಗ ಕೊಡುತ್ತಾನ ಏನು? ಹಾಗಂತ ಬದುಕಿನಲ್ಲಿ ನಾವು ಸಾಧಿಸಬೇಕಾದದ್ದು ಬಹಳಷ್ಟು ಉಂಟು ಮಕ್ಕಳೇ. ಅದನ್ನು ಸಾಧಿಸಿ ತೋರಿಸಿಕೊಡಿ ಎಂಬುದನ್ನು ಹೇಳಿಕೊಟ್ಟ ಕಾರಣದಿಂದಲಾಗಿ ಅಮ್ಮ ಹೇಳಿದರು, ತಪಸ್ಸನ್ನಾಚರಿಸಿ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ಅಜೇಯವಾದಂತಹ ವರಬಲವನ್ನು ಪಡೆದುಕೊಳ್ಳಿ ಮಕ್ಕಳೇ ಎನ್ನುವಾಗ ಹೇಳಿದರು. ಆ ಕಾರಣದಿಂದಲಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿದವರು ನಾವು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗಳೆಂಬಂತ ತಪಸ್ಸಿನ ಅಷ್ಟಾಂಗಗಳನ್ನು ಬೆಳೆದು ಪಂಚಾಗ್ನಿಗಳ ಮಧ್ಯೆ ತಪಸ್ಸನ್ನಾಚರಿಸಿದವರು ನಾವು. ನಮ್ಮ ತಪಸ್ಸಿಗೆ ಉಳಿದಂತಹ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಏನು ಬೇಕು ಮಕ್ಕಳೇ ಅಂತ ಕೇಳಿದ. ಅಮರತ್ವವನ್ನು, ಅಜೇಯತ್ವವನ್ನು ದಯಪಾಲಿಸಬೇಕು ಅಂತ ಕೇಳಿದ್ದೇವೆ. ಹುಟ್ಟಿದವರು ಸಾಯುತ್ತಾರೆ, ಹಾಗೊಂದು ವರವನ್ನು ಕೊಡಬಲ್ಲಂತಹ ಸಾಮರ್ಥ್ಯ ನನ್ನಲ್ಲಿಲ್ಲ. ನಮಗೆ ಬೇಕಾದಂತಹ, ನಾವು ಇಚ್ಛಿಸಿದಂತಹ ಮನೋವೇಗದಿಂದ ಸಂಚರಿಸಬಲ್ಲಂತಹ ಒಂದು ವರವನ್ನು ನಿಮಗೆ ಕೊಡುತ್ತೇನೆ ಅಂತ ಹೇಳಿದ. ಸಂತೋಷಗೊಂಡೆವು. ಅಷ್ಟು ಮಾತ್ರವಲ್ಲ, ಬ್ರಹ್ಮಚರ್ಯವನ್ನು ಜೀವನ ಪೂರ್ತಿಯಾಗಿ ಪಾಲಿಸಿ ಯಾವಾಗ ನಿಮ್ಮ ಬ್ರಹ್ಮಚರ್ಯಕ್ಕೆ ಧಕ್ಕೆ ಬರುತ್ತದೋ ಆವಾಗ ನಿಮಗೆ ಮರಣ ಅಂತ ಹೇಳಿದ. ಅದು ವರವೋ ಶಾಪವೋ ಗೊತ್ತಿಲ್ಲ, ಅಂತೂ ದೇವರು ಕೊಟ್ಟದ್ದು ಬ್ರಹ್ಮಚರ್ಯವೇ ನಮ್ಮ ಬದುಕಿನಲ್ಲಿ ಅವಿಭಾಜ್ಯವಾದಂತಹ ಹಂಗಾವುದು ಅಂತ ಆದ್ರೆ ಅದನ್ನು ಸಾಧಿಸಿ ತೋರಿಸುವುದಕ್ಕೆ ನಮಗೊಂದು ಬದುಕಿನಲ್ಲಿ ದೊಡ್ಡದಾದಂತಹ ಛಲ ಬಲ ಎನ್ನುವುದನ್ನು ತೀರ್ಮಾನಿಸಿಕೊಂಡವರು ನಾವು. ಆ ಕಾರಣದಿಂದಲಾಗಿ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ಬೇಕಾದಂತಹ ವರಬಲವನ್ನು ಪಡೆದೆವು. ಹೌದು, ಅಷ್ಟಕ್ಕೆ ಸಾಕಾಗುವುದಿಲ್ವಲ್ಲ. ವರ ಪಡೆದ ಬಳಿಕ ಅದರ ಉಪಯೋಗ ಏನು ಎನ್ನುವಂತದ್ದಾಗಬೇಕೋ ಬೇಡವೋ? ಹರಿತಲ್ಲ ನಮ್ಮ ದೃಷ್ಟಿ. ಹೌದು, ಅದಕ್ಕೆ ಬೇಕಾಗಿ ಲೋಕ ಮೂರನ್ನು ಸಂಚರಿಸಿದ್ದೇವೆ. ನಮಗೆ ಇದಿರ್ಯಾರು ಸದೈವ ಗದೆದೋ ಕದನದ ಬಗೆ ಗೋತ್ರ ಜಗವು ನೆನುದನೆ ಮದ ಮುಖ ರೂಪಿನಲ್ಲಿ ಅಣ್ಣದೇವ ತಮಾಮ್ ವಿಧಿಯನ್ನು ಬೇಕಾದಾಗೆ ನಾವು ವರವನ್ನು ಪಡೆದವರು. ನಮ್ಮ ಭಕ್ತಿಗೆ ಮೆಚ್ಚಿ ವಿಧಿಯಿಂದ ವರವನ್ನು ಕೊಟ್ಟಿದ್ದಾರೆ. ಒಂದು ಗದೆಯು ಪರಮವೀರ ಎನ್ನುವಂತಹ ಒಂದು ಗದೆ. ಹೌದು ತಾನೇ. ನಾವು ಎಲ್ಲಿಯವರೆಗೆ ಬ್ರಹ್ಮಚಾರಿಯಾಗಿ ಇರ್ತೇವೋ ಅಲ್ಲಿಯವರೆಗೆ ನಾವು ನಮಗೆ ಯಾರಿಂದಲೂ ಸಾವಿಲ್ಲ ಎನ್ನುವುದು ನಮ್ಮ ವರ. ವರ ಸಿಕ್ಕಿದ್ರೆ ಸಾಕ, ನಮಗೆ ಸಾಧನೆ ಎನ್ನುವುದು ಬೇಕು ಎನ್ನುವುದಾಗಿ ಹರಿತಲ್ಲ ನಮ್ಮ ದೃಷ್ಟಿ ಮೇಲೆ ಸ್ವರ್ಗಲೋಕಕ್ಕೆ ಹೋದ್ರೆ ನಮ್ಮಕ್ಕಿಂತ ಮುಂಚೆಯಾಗಿ ನಮ್ಮವನಾದ ಶುಂಭದಾನವನೇ ಹೋಗಿ ಆಳುತ್ತಾ ಇದ್ದ. ಅವನನ್ನು ಇಳಿಯುವುದಕ್ಕಾಗುತ್ತದ? ಘೋರವಾದಂತಹ ಸಂಗ್ರಾಮ ನಡೆದಂತಹ ಹೊತ್ತಿಗೆ ಬಂದರಲ್ಲ ನಾರದರು. ಹೌದು, ನೀವು ಹೋರಾಟ ಮಾಡುವ ಸಂಧಾನವನ್ನು ಮಾಡಿದ್ರು. ಸಂಧಾನ ಮಾಡಿ ಪರಮ ಸಖ್ಯವನ್ನು ನೀಡಿದ್ರು. ಅಣ್ಣ ತಮ್ಮಂದಿರು ಎನ್ನುವಂತಹ ಒಂದು ಬಾಂಧವ್ಯವನ್ನು ನೀಡಿದ್ರು. ಮಂತ್ರಿ ಪಟ್ಟವನ್ನು ನೀಡಿದ್ದಾನೆ. ಅವನೇನೋ ಕೊಟ್ಟಿದ್ದಾನೆ, ನಾವಿನ್ನು ತಿರುಗಾಡ್ತಾ ಇದ್ದೇವೆ. ಆ ಪದವಿಯನ್ನು ಏನು ಸಿಕ್ಕಿತು, ಆ ಪದವಿಯ ಮರ್ಯಾದೆಯನ್ನು ಉಳಿಸಿಕೊಳ್ಳಬೇಕು. ಪದವಿಗೆ ಬೇಕಾದ ಹಾಗೆ ನಾವು ದುಡಿಬೇಕು. ಹೌದು, ಆದುದರಿಂದಲೇ ದಾನವನಾದಂತಹ ಶುಂಭನ ಆಜ್ಞೆ ಇತ್ತು. ಹೌದು, ಎಲ್ಲಿ ದೇವತೆಗಳು ತಲೆಮರೆಸಿಕೊಂಡಿದ್ದಾರೋ ಆ ದೇವತೆಗಳ ಇರವನ್ನು ಪತ್ತೆ ಹಚ್ಚಬೇಕು. ಹೌದು, ಹೇಗೆ ಬೇಕಾದರೂ ಯಾವ ಸಂದರ್ಭದಲ್ಲಿ ಬೇಕಾದರೂ ಷಡ್ಯಂತ್ರವನ್ನು ಮಾಡಿ
ಪುನರಪಿ ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕೆ ದೇವತೆಗಳು ಶಕ್ತರು. ಆ ಕಾರಣಕ್ಕೆ ಬೇಕಾಗಿ ನೀವು ಅವರನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿದ. ಶೋಧಿಸಬೇಕೆನ್ನುವುದಾಗಿ ಆ ಕಾರಣದಿಂದಲಾಗಿ ಹೊರಟವರು ನಾವು ತಿರುಗಾಡುತ್ತಾ ಬಂದಿದ್ದೇವೆ ಅಲ್ವಾ ಅಣ್ಣ. ಒಂದು ಕಡೆಯಿಂದ ದಿಗ್ವಿಜಯವನ್ನು ಪೂರೈಸಿದವರು. ಸ್ವರ್ಗವನ್ನು ಏರಿದರೆ ಸ್ವರ್ಗದಲ್ಲಿ ದೇವತೆಗಳಿಲ್ಲ. ಹೌದು. ಪಾತಾಳಕ್ಕೆ ಹೋದೆವು, ಉರಗಾದಿಗಳ ಹೆಡೆಮೆಟ್ಟಿದೆವು, ಅಲ್ಲಿಯೂ ದೇವತೆಗಳ ಸುಳಿವಿಲ್ಲ ಇಲ್ಲ. ಆ ಬಳಿಕ ಲೋಕ ಮೂರನ್ನು ಸಂಚರಿಸುತ್ತಾ ಬಂದು ಇಳಿದದ್ದು ಈಗ ಇಲ್ಲಿಗೆ ಇಳೆಯಲು ತೊಳಲು ತಲೆಯ ಹಸಿವನ್ನು ತಾಳಲಿಕ್ಕೆ ಆಗುದಿಲ್ಲ ಅಣ್ಣ. ತಿರುಗಾಟ ಮಾಡಿದರೆ ಹಾಗೆ ಹಾಗೆ ತಿರುಗಾಟದಲ್ಲಿ ಎಂತದ್ದು ಬೇಕಾದ್ರೂ ಅನುಭವಿಸಬೇಕಾಗುತ್ತದೆ. ಇಂಥದ್ದೇ ಸಿಗುವುದಕ್ಕ ಅಂತ ಆಗುವುದಿಲ್ಲ. ಇಳೆಯನ್ನು ತೊಳಲಿದ್ದೇವೆ ನಾವು. ತಿರುಗಾಟ ಒಂದು ಬೇಡ ಅಂತ ಆಗುವುದಿಲ್ಲ. ಅದು ಬೇಡ ಅಂತ ಆದ್ರೆ ಮತ್ತೆ ತಿರುಗಾಟವೇ ಬೇಡ ಅಂತ ಅನಿಸ್ತದೆ. ಹಾಗಾಗಿ ಈಗ ಹೇಗಾಗಿದೆ ತಿರುಗಾಟ ನಿನಗೆ ಈ ಸಲ? ಆಯಾಸ ಆಗಿದೆ. ಆಯಾಸ ಆಗಿದೆ. ಈ ಸಲಕ್ಕೆ ಸಾಕು ಅಂತ ಇನ್ನು ಮುಂದೆ ಬೇಕು ಅಂತ ಉಂಟ? ಮುಂದೆ ಬೇಕು, ಅಪ್ಪಣೆ ಇದ್ರೆ ನೋಡೋಣ. ಅಂತೂ ತಿರುಗಾಟ ಮಾಡಿದ್ದೇವೆ. ಅದರ ಪರಿಣಾಮವಾಗಿ ಆಯಾಸ, ಹೌದು, ಹಸಿವು, ಬಾಯಾರಿಕೆ, ಕೃಷಿ ಇದೆಲ್ಲ ಬಾಧಿಸುತ್ತಾ ಉಂಟು. ಹೌದು. ಎದ್ದು ನಡೆಯುವುದಕ್ಕಾಗದೇ ಇದ್ದಂತಹ ಸ್ಥಿತಿ. ಮನೋವೇಗದಿಂದ ಸಂಚರಿಸುವಂತಹ ಸಾಮರ್ಥ್ಯವನ್ನು ನಾವು ಹೊಂದಿದರೂ ಕೂಡ ಈ ಹೊತ್ತಿಗಾಗುವಾಗ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲದಾಗಿ ಹೋಗಿದೆ. ಹೌದು. ಹಾಗಾದ್ರೆ ಏನು ಮಾಡಬೇಕು? ಬೇಟೆಯನ್ನಾಡಬೇಕು. ಉದರ ಪೋಷಣೆಯನ್ನು ಮಾಡಬೇಕು. ಉದರಾಗ್ನಿಯನ್ನು ನಿಲ್ಲಿಸಬೇಕು ಅಲ್ವೋ? ಅದು ಬೇಕು ಅಂತ ಆದ್ರೆ ನಮಗೆ ಇರುವುದು ಒಂದೇ ದಾರಿ ಬೇಟೆ. ಬೇಟೆಯನ್ನಾಡುವುದಕ್ಕೆ ಎಲ್ಲಿಗೆ ಹೋಗುವುದಲ್ಲ, ನಮ್ಮದಾದ ಕದಂಬವನ ಉಂಟಲ್ಲ, ಅಲ್ಲಿಗೆ ಹೋಗೋಣ. ಹೇಗೆ ಅಂತ ಹೇಳಿದ್ರೆ, ಓಡುತ್ತಿರುವ 2 ಜಿಂಕೆಗಳನ್ನು ಹಿಡಿದೆ, ನೆಲ ಕಪ್ಪಳಿಸಿದೆ, ರಕ್ತವು ಮಾಂಸವು ಬೇರೆ ಬೇರೆ ಆಯ್ತು. ರಕ್ತ ಸೋರುವಲ್ಲಿ ಬಾಯನ್ನಿಟ್ಟೆ, ಘಟಘಟನೆ ರಕ್ತವನ್ನು ಕುಡಿದೆ, ಮಾಂಸದ ಮುದ್ದೆ ಒಟ್ಟು ಮಾಡಿ ಅದನ್ನು ಮೆದ್ದೆ, ಎಲುಬನ್ನು ಚೀಪಿದೆ, ಅದರಲ್ಲಿರುವ ರಸವನ್ನು ಹೀರಿದೆ. ಅಣ್ಣ, ಹೀಗೆಲ್ಲ ನನ್ನ ಭರ್ಜರಿ ಬೇಟೆಯಾಗಿದೆ. ಅಂತೂ ಭರ್ಜರಿಯಾಗಿ ಬೇಟೆಯನ್ನಾಡಿದೆ. ನೀನೇನು ಕೊಂದೆ ತಿಂದೆ ಹೇಳು ನನ್ನ ಮುಂದೆ. ಸಾಗುತ್ತಾ ಇರುತ್ತು ಹಂದಿಗಲ ಹಿಂಡು, ಓಡಿದೆ, ಎಲ್ಲವನ್ನು ನನ್ನ ಬಲಿಷ್ಠವಾದಂತಹ ಬಾಹುಗಳಿಂದ ಬಂಧಿಸಿದೆ, ಒಂದರಿಂದ ಮತ್ತೊಂದಕ್ಕೆ ಬಡಿದೆ. ಸಿಮ್ಮಿತು ಮಾಂಸದ ಮುದ್ದೆ, ಎಲುಬೇ ಇಲ್ಲ, ಸಿಕ್ಕಿದ್ದು ಮಾಂಸವೇ. ಒಟ್ಟು ಒಂದು ರಾಶಿ ಹಾಕಿದೆ, 2 ಕೈಗಳಿಂದಲೂ ಬಾಚಿ ಬಾಚಿ ತಿಂದೆ. ಎಷ್ಟು ತಿಂದಿದ್ದೇನೆ ಅಂತ ಗೊತ್ತಿಲ್ಲ. ನನಗೇನಾದ್ರೂ ಸ್ವಲ್ಪ ಆದ್ರೆ ತಂದಿದ್ಯಾ? ನಿನಗುಂಟು. ಏನ್? ಮತ್ತೆ ಹೋಗುವಾಗ ಕೊಡ್ತೇನೆ. ಆ ಬಳಿಕ ಕುಡಿದಿದ್ದೇನೆ. ಯಾವ್ದನ್ನು? ಎಷ್ಟು ಕುಡಿದಿದ್ದೇನೆ ಅಂತ ನನಗೇ ಗೊತ್ತಿಲ್ಲ. ಅದುವೇ ನಿಲ್ಲಿಕ್ಕೆ ಆಗುದಿಲ್ಲ ನಿನ್ಗೆ ಈಗ. ಎಂತದ್ದು? ಯಾವ್ದನ್ನು ಕುಡಿದದ್ದು ನೀವು? ರಕ್ತ. ಓಹ್, ಅದು ಕುಡಿದ ಮೇಲೆ ಗೊತ್ತಾಗುದು. ಕುಡಿದ ಮೇಲೆ ಮತ್ತೆ ಸಾಕು ಅಂತ ಬಿದ್ದಾದ ಮೇಲೆ ಗೊತ್ತಾಗುದು. ಓಹ್, ಈಗ ಪೂರ್ತಿ ಕುಡಿದು ಬಿದ್ದಾಗಲೇ ಗೊತ್ತಾದದ್ದು ನಾನು ಕುಡಿದದ್ದು ಹೆಚ್ಚಾಯ್ತು ಅಂತ. ಅಂತೂ ಪೂರ್ತಿ ಕುಡಿದಿದ್ದೇನೆ. ಹೌದು.
ಅಮ್ಮ ಆ ತಿಂದದ್ದು ಕುಡಿದದ್ದು ತಿಂದದ್ದು. ನಾವು ಸ್ವಲ್ಪ ತಗ್ಗಿನ ಪ್ರದೇಶದಲ್ಲಿದ್ದೇವೆ ಅಂತ. ಕುಡಿದವಾಗ ತಿನ್ನಬೇಕು ಅಂತ ಅನಿಸ್ತದೆ, ತಿನ್ನುವಾಗ ಕುಡಿಯಬೇಕು ಅಂತ ಅನಿಸ್ತದೆ. ಈಗ ಒಟ್ಟು ಅಡಿಮೇಲಾಗಿದೆ. ಹೌದು. ಏನು ಮಾಡೋಣ? ಸೆಕೆ ತಡೆಯುವುದಕ್ಕಾಗುವುದಿಲ್ಲ. ಹೌದು. ತಡೆಯುವುದಕ್ಕಾಗುವುದಿಲ್ಲ ಅಂತ ಆದ್ರೆ ಇದು ತಗ್ಗಿನ ಪ್ರದೇಶ. ಹೌದು. ಸ್ವಲ್ಪ ಗಾಳಿ ಬೇಕು. ಗಾಳಿ ಬೇಕು ಅಂತ ಆದ್ರೆ ಏನು ಮಾಡುವುದು? ಕಾಣುತ್ತುಂಟ. ಅವ ಇದ್ದಾನಲ್ಲ, ಯಾರು? ಮಂದ ಮಾರುತ. ಅವ ಬೀಸುತ್ತಾನೆ, ಆದ್ರೆ ಅದು ಇಲ್ಲಿಗೆ ಬರುವುದಿಲ್ಲ. ಅದು ಎಲ್ಲಿಗೋ ಹೋಗುತ್ತದೆ. ಇಲ್ಲೇ ನಿಂತರೆ ಅವ ಬೀಸುವುದನ್ನು ಯಾರಾದರೂ ಹಿಡಿದು ಬೇರೆಲ್ಲಿಗೋ ಕೊಂಡು ಹೋದರೆ ಹಾಗಾದ್ರೆ ಆಗುವುದಿಲ್ಲ. ನಮಗೆ ಜಾಗ ಬೇಕು, ಗಾಳಿ ಬೇಕು ಅಂತ ಆದ್ರೆ ಇಲ್ಲಿಂದಲೂ ಸ್ವಲ್ಪ ಮೇಲೆ ಎತ್ತರಕ್ಕೆ ಇದೆಯಲ್ಲ ತುಯಿನಗಿರಿ, ಸಾಗೋಣ. ಖಳರು ಮೃಗ ಮಾಂಸವನು ಮೆಲುತ್ತಲೇ, ಖಳರು ಮೃಗ ಮಾಂಸವನು ಮೆಲುತ್ತಲೇ, ಎಲರಿಗೊಡ್ಡುತ್ತ ತನುವ ಶ್ರಮವನು ಕಳೆವೆ, ಎಲರಿಗೊಡ್ಡುತ್ತ ತನುವ ಶ್ರಮವನು ಕಳೆವೆವೆಂದೆನುತ್ತಾಗ ಬರಲು ಕದಂಬವನದೆಡೆಗೆ, ಬರಲು ಕದಂಬವನದೆಡೆಗೆ. ಅಣ್ಣ ನೋಡಿದೆಯಾ? ಪ್ರಕೃತಿ ಮಾತೆ ಹಸಿರು ಸೀರೆಯನ್ನುಟ್ಟು ಹಣೆಗೆ ತಿಲಕವನ್ನಿಟ್ಟು ತನ್ನ ಇನಿಯನನ್ನು ಕಾಯ್ತಾ ಇದ್ದಾಳೆ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಏನು ಸೌಂದರ್ಯ! ಹೂವ ನುಟ್ಟಿವೆ, ಹೂವ ತೊಟ್ಟಿವೆ ಮರಗಳು. ಚೈತ್ರ ಯಾತ್ರೆಗೆ ಬಂದು ನಿಂತಿದೆ 100 ರಥಗಳು. ಕಾಮರತಿಯರು ಬಂದು ಪಾಡಿದ ಕತೆಗಳು, ರಾಸಾಲೀಲ ಕತೆಗಳು. ಸೃಷ್ಟಿ ಕಾರ್ಯ ಬ್ರಹ್ಮ ಬರೆದ ಮಧು ಪವಾಡ ಗೀತೆಗಳು. ಪವನನ ಭವನವೋ ವಸಂತನ ವಿಹಾರ ಕ್ಷೇತ್ರವೋ ಎನಿಸುತ್ತಿದೆ ಅಣ್ಣ. ತಮ್ಮ, ಈ ಪ್ರಕೃತಿಯ ವರ್ಣನೆಯನ್ನು ಮಾಡುವುದಕ್ಕೆ ನಮಗಂತೂ ಅಸಾಧ್ಯವೇ. ಬ್ರಹ್ಮನ ಸೃಷ್ಟಿಯಲ್ಲಿ ಎಂತ ವಿಧವಾದಂತಹ ಸೃಷ್ಟಿಯನ್ನು ನಾವು ಕಾಣುತ್ತೇವೆ. ಗಗನಚುಂಬಿಯಾಗಿ ಬೆಳೆದು ನಿಂತಹ ವೃಕ್ಷಗಳು, ಸೂರ್ಯರಶ್ಮಿಯೇ ಬೀಳುವುದಕ್ಕೆ ಬಹಳಷ್ಟು ತಡವಾಗುತ್ತದೆ ಇಲ್ಲಿಗೆ. ಅಂತಹ ಒಂದು ಪ್ರದೇಶ, ಹಕ್ಕಿಗಳ ಇಂಚರ, ಜುಳುಜುಳು ನಿನಾದದಿಂದ ಹರಿಯುತ್ತಿರುವಂತಹ ಸರಸಿ, ಈ ಎಲ್ಲವನ್ನು ಕಂಡಾವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತದೆ. ನಾವು ಬೇಟೆಯಾಡಿದಂತಹ ಶ್ರಮ ಏನುಂಟು ಅದು ಈ ಎತ್ತರದ ಪ್ರದೇಶವನ್ನು ಏರಿದಂತಹ ಹೊತ್ತಿಗೆ ಅದೆಲ್ಲವೂ ಕಳೆದು ಹೋಯ್ತು ಅಂತ ಅನಿಸುತ್ತಾ ಉಂಟು. ಆದುದರಿಂದಲೇ ಮಾರುತನಿಗೆ ಹೇಳಿದ್ದೇವೆ ಸ್ವಲ್ಪ ವೇಗವಾಗಿ ಬೀಸಬೇಕು ಎನ್ನುವ ಹಾಗೆ. ಎಲ್ಲ ನಮ್ಮ ಕೆಲಸದವರಿರುವುದು ಅಲ್ವಾ? ನೋಡೋಣ, ಬೀಸುತ್ತಾ ಇರುವಂತಹ ಗಾಳಿಗೆ ಮೈಯೊಡ್ಡಿ ಒಂದಷ್ಟು ಹೊತ್ತು ವಿಶ್ರಮಿಸೋಣ. ತಳುವುದು ಸಮಯದಲ್ಲಿ, ತಳುವುದು ಸಮಯದಲ್ಲಿ ಕೇಳಿದೆ ಏನದು? ನಲವಿನಿಂದುಯ್ಯಾಲೆಯಲಿ, ನಲವಿನಿಂದುಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಯ ಗಾಯನವ. ನಲವಿನಿಂದುಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಯ ಗಾಯನವ ಆಲಿದುತ್ತ, ದೇವಿಯು ಪಾಡುವುದೆಯ ಗಾಯನವ ಆಲಿದುತ್ತ. ಅಣ್ಣ, ತಮಾಮ್, ನಿನಗೂ ಈ ಅಭ್ಯಾಸವೂ ಉಂಟಾ? ಯಾವುದು? ಹಾಡು ಹಾಡುವುದು. ಹಾಡು ನನಗೆ ಒಟ್ಟು ತಿರುಗಾಟ ಮಾಡಿ ಮಾಂಸ ತಿಂದು ರಕ್ತ ಕುಡಿದು ಈಗ ಅಷ್ಟು ಆಯಾಸ ಆಗಿದೆ. ನಾ ಬಿದ್ದುಕೊಂಡಿದ್ದೇನೆ. ಹಾಡು ಎಲ್ಲಿಂದ? ಮತ್ತೆ ಅದು ಕೇಳಿಸುವುದೆಲ್ಲಿಂದ? ಯಾರಿಗೆ ಕೇಳುವುದಿಲ್ವ ನಿನಗೆ? ಇಂಪಾದ ಗಾಯನ ಗಾಳಿಯಲ್ಲಿ ನಾ ಭಾವಿಸಿದ್ದೇನು ಅದು ಗಾಳಿ ಬೀಸುವಂತಹ ಸ್ವರ ಇರಬೇಕು ಅಂತ. ರೆಂಬೆ ಕೊಂಬೆಗಳು ಏನೋ ತಾಗಿ ಪರಸ್ಪರ ಒಂದಕ್ಕೊಂದು ತಾಗುತ್ತಾ ಅದರ ಸ್ವರವೇ ಇರಬೇಕು ಅಂತ ಭಾವಿಸಿದ್ದು. ಈಗ ಏನದು ಗಾಯನವು? ನೋಡೋ ನಮ್ಮ ಕಿವಿಗಟ್ಟು ಕೇಳಿದರೆ ಯಾರದು? ಹೌದಲ್ಲ, ಸ್ವರ ಒಂದು. ಅದು ಆರೋಹಣ ಅವರೋಹಣ ಕ್ರಮದಲ್ಲಿ ಈ ರೀತಿಯಾಗಿ ಈ ಕಾಡಿನ ಮಧ್ಯೆ ಯಾರು ಯಾರು
ಯಾರಿರಬಹುದು ಈ ಕಾಡಿನ ಮಧ್ಯೆ ಹೀಗೆ ಗಾಯನವನ್ನು ಪಾಡುತ್ತಾ ಇರುವವರು? ಒಂದು ಅರ್ಥ ಆಗುವುದಿಲ್ವಲ್ಲ. ಹಾ ಹಾ ಹಾ, ಹೀಗುಂಟು. ಹೇಗೆ? ನಾವು ಬೇಟೆಯನ್ನಾಡಿ ಶ್ರಮದಿಂದ ಇಲ್ಲಿ ಬಂದು ಬಿದ್ದುಕೊಂಡಂತಹ ಹೊತ್ತಿಗೆ ಅವರ ಮನಸ್ಸಿಗೆ ಸ್ವಲ್ಪಷ್ಟು ಹಿತವಾಗಲಿ ಎನ್ನುವ ಕಾರಣಕ್ಕೆ ಬೇಕಾಗಿ ಇದ್ದಾರೆ ಅವರು. ಯಾರು ಬಂದಿದ್ದಾರೆ ಇಲ್ಲಿಗೆ? ವೀಣೆಯ ಪಿಡಿದಿರ್ಪ ವಾಣಿ ತಿರದಲಿ ಪ್ರದೇಶವನ್ನು ಏರಿದಂತಹ ಹೊತ್ತಿಗೆ ನಮ್ಮ ಮನಸ್ಸಿಗೆ ಆನಂದವನ್ನುಂಟು ಮಾಡುವುದಕ್ಕೆ ಬೇಕಾಗಿ ನಮ್ಮ ಆರಾಧ್ಯ ಮೂರ್ತಿ ಆ ಬ್ರಹ್ಮದೇವನ ರಾಣಿ ವೀಣಾ ಪಾಣಿ ಪುಸ್ತಕ ಪಾಣಿ ಪಣಿವೇಣಿ ಕಲ್ಯಾಣಿ ಆ ವಾಣಿ ಶಾರದೆ ತನ್ನ ವೀಣೆಯನ್ನು ಹಿಡಿದುಕೊಂಡು ಬಂದು ಸಾನುರಾಗದಿಂದ ಇಲ್ಲಿಗೆ ಬಂದು ಅವಳು ವೀಣೆಯನ್ನು ನುಡಿಸುತ್ತಾ ಗಾಯನವನ್ನು ಮಾಡುತ್ತಾ ಇರಬೇಕು. ಮನಸ್ಸಿಗೆ ಆನಂದ ಉಂಟು ಮಾಡಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಆದುದರಿಂದಲೇ ಆಕೆ ನುಡಿಸುತ್ತಿರುವಂತಹ ವೀಣಾನಾದ ಜೊತೆಗೆ ಆಕೆಯ ವಾಣಿ ಆ ಬಾಯಿಂದ ಬರುತ್ತಿರುವಂತಹ ಗಾಯನ ಇದು ಅವಳೇ ಆಗಿರ್ಬೇಕಲ್ಲದೆ ಮತ್ತೊಬ್ಬರು ಯಾರು ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಅವಳದ್ದೇ ಆಗಿರ್ಬೇಕು. ನಿನಗೆ ಪರಿಚಯ ಉಂಟು ಅವಳದು? ಏನನ್ನ ನೀನು ಕೇಳಲಿಲ್ವೋ? ಬ್ರಹ್ಮನ ಸೃಷ್ಟಿಯಲ್ಲಿ ಜೊತೆಗೆ ಶಾರದೆ ಇಲ್ಲದಾದ್ರೆ ಅದು ಪರಿಪೂರ್ಣತೆ ಅಲ್ಲ ಅಂತೆ. ಅದೌದು. ಅದರ ಪರಿಣಾಮ ಹೇಗೆ ಗೊತ್ತೋ? ಬ್ರಹ್ಮನ ಮಾನಸ ಪುತ್ರ. ಹೌದು, ಅವನಲ್ಲದೆ ಬೇರೆ ಯಾರಲ್ಲ. ಅವ ಬಂದ, ಅವನೇ. ಮತ್ತೆ ಯಾರು? ಅವ ಬರ್ಲಿಕ್ಕಿಲ್ಲ. ಯಾಕೆ ಗೊತ್ತುಂಟು? ಯಾಕೆ? ಅವನಿಗೆ ದಕ್ಷಿಣ ಶಾಪ. ಏನು? ನಿಂತಲ್ಲಿ ನಿಲ್ಲಬಾರದು, ನಿಂತಲ್ಲಿ ನೀನು ಲೋಕ ಸಂಚಾರವನ್ನು ಮಾಡು ಎನ್ನುವ 3/4 ಗಳಿಗೆಯಲ್ಲಿ ಮೂರು ಲೋಕ ತಿರುಗುವವ. ಅವ ನಿಂತಲ್ಲಿ ಹೀಗೆ ವೀಣೆಯನ್ನು ಹಿಡ್ಕೊಂಡು ಹಾಡು ಹೇಳುತ್ತಾ ಗಾಯನ ಮಾಡುತ್ತಾ ಹೀಗೆ ಇರುವುದಕ್ಕೆ ಸಾಧ್ಯ ಉಂಟು ಅಲ್ವಾ? ಅವ ಅಲ್ವೇ ಅಲ್ಲ. ಹಾಗಾದ್ರೆ ಕುದುರೆ ಮುಖದವ. ಅವ ಯಾರು ಕುದುರೆ ಮುಖದವ? ಇಲ್ಲಿಗೆ ಬಂದದ್ದು ಕುದುರೆ ಮುಖ ಆಜ್ಞಾವರ್ತಕ ನಮ್ಮದು. ತುಂಬುರ ಅವನು. ಅವ ದೇವಲೋಕದಲ್ಲಿ ವೀಣೆ ನುಡಿಸುವವ. ಹೌದು. ಅವ ದೇವಲೋಕ ಬಿಟ್ಟು ನಾವು ಇಲ್ಲಿದ್ದೇವೆ ಅಂತ ಹೇಳಿದ್ರೆ ಅವ ಇಲ್ಲಿ ಇರುವುದಿಲ್ಲ. ಅವ 12. ನಾವು ಬಂದಿದ್ದೇವೆ ಅಂತ ಗೊತ್ತಾದ್ರೆ ಯಾವ ಕಾರಣಕ್ಕೂ ಬರುವುದಕ್ಕಿಲ್ಲ. ಯಾಕೆಂದ್ರೆ ಅವರನ್ನು ಹಿಡಿದರೆ ದೇವತೆಗಳು ಹೇಳಿದ್ದಾರೆ ಅಂತ ಗೊತ್ತಾದಿತ್ತು. ಹಾಗಾದ್ರೆ ಅವರು ಅಲ್ವೇ ಅಲ್ಲ. ನಾರದನೂ ಅಲ್ಲ, ತುಂಬುರನೂ ಅಲ್ಲ. ನಮ್ಮೊಳಗೆ ಯಾಕೆ ಸುಮ್ಮನೆ ಚರ್ಚೆ ಅಲ್ಲ? ಹಾಗಾದ್ರೆ ಇದು ಯಾರು ಅಂತ ಆಗಬೇಕು. ಹೌದು. ಈ ಎತ್ತರದ ಈ ಕಾಡಿನಲ್ಲಿ ಬಂದು ಈಗೊಂದು ಸುಂದರವಾದಂತಹ ರೀತಿಯಲ್ಲಿ ಇಂಪಾದ ಗಾಯನವನ್ನು ಆಡ್ತಾರೆ ಅಂತ ಆದ್ರೆ ಅದರ ಮೂಲ ಏನು ಎನ್ನುವುದನ್ನು ನಾವು ಶೋಧಿಸಬೇಕು. ಹೌದು. ಈಗ ನಮಗೆ ಕೇಳುವುದೆಂತದ್ದು? ಸ್ವರ. ಹಾಗಾದ್ರೆ ಅದನ್ನೇ ಹಿಡಿ. ಸ್ವರವಿಡಿದು ನಡೆದರಲು
ಸ್ವರವಿಡಿದು ನಡೆತರಲು ತನುವಿನ ಪರಿಮಳವು ನಾದಿಗೆ ಸೋಕಲು ತನುವಿನ ಪರಿಮಳವು ನಾದಿಗೆ ಸೋಕಲು ಅರರೆ ಕೌತುಕವೆಂದು ಅರರೆ ಕೌತುಕವೆಂದು ಪರಿಮಳ ಬಿಡಿದು ಮುಂಬರಿಯೇ ಆ ನಮಗೆ ಕೇಳುತ್ತಾ ಇರುವಂತಹ ಸ್ವರವನ್ನೇ ಹಿಡಿದು ನಾವು ಮುಂದೊತ್ತಿ ಬಂದವರು. ಹೌದು. ಈಗ ಸ್ವರ ಮಾತ್ರ ಅಲ್ಲ, ನೀನು ಬರುವಾಗ ಏನಾದ್ರೂ ಪರಿಮಳ ದ್ರವ್ಯ ಹಾಕಿಕೊಂಡು ಬಂದಿದ್ಯಾ? ನಾನೇನು ಹಾಕಲಿಲ್ಲ. ಹಾಗಾದ್ರೆ ಏನಾದ್ರೂ ಪರಿಮಳದ್ದು ತಕೊಂಡಿದ್ಯಾ? ಏನು ತಕೊಳ್ಳಿ. ಏನ್ ಈ ಪರಿಮಳ? ಇದು ಎಲ್ಲಿಂದ ಬರುತ್ತಾ ಇರುವುದು? ಬರೇ ಸ್ವರ ಮಾತ್ರ ಕೇಳುವುದಲ್ಲ, ಗಾಯನ ಮಾತ್ರ ಅಲ್ಲ, ಈಗ ಪರಿಮಳವು. ಹೌದು. ಹಾಗಾದ್ರೆ ಇದು ತನುಗಂಧ. ಮೂಗಿಗೆ ಹೊಡಿತಾ ಉಂಟು ಅಲ್ವೋ? ಎಂತದ್ದು? ನೀನು ಪರಿಮಳ ದ್ರವ್ಯ ಹಾಕ್ಲಿಲ್ಲ, ನಾನು ತಕೊಂಡಿಲ್ಲ. ಹಾಗಾದ್ರೆ ಎಂತದ್ದು ಇದು ಪರಿಮಳ? ಏನಿದು? ಇದು ತನುಗಂಧ. ಏನಿ ತನುಗಂಧ? ಯಾರದ್ದು? ನಮ್ಮ ಮಾನಸ ಕಾನಂದ ಅಲ್ವೋ? ಇಂಥದ್ದೊಂದು ತನುಗಂಧ ಹೀಗೆ ಈ ಕಾಡಿನಲ್ಲಿ ಹೀಗೆ ಹೌದು ಅಂತ ಆದ್ರೆ ಏನೋ ಉಂಟು. ಇದರ ಅನ್ವೇಷಣೆ ನಮಗೆ ಅತಿ ಅಗತ್ಯ ಆಗಬೇಕು. ಆದುದರಿಂದ ತಡ ಮಾಡುವುದಲ್ಲ, ಅದು ಎಲ್ಲಿ ಉಂಟು ಅಂತ ಹುಡುಕಬೇಕು. ಸಾಗೋಣ ಮುಂದೆ. ಆಹಾ, ತರಣಿಗೋಟಿ ಪ್ರಕಾಶದಿಂದ ಗೋಚರಿದನು ಅಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದುಯ್ಯಾಲೆಯಲಿ ದೇವಿಯನು ಕಂಡರು ಸ್ವರ್ಣದುಯ್ಯಾಲೆಯಲಿ ದೇವಿಯನು. ತಮಾಮ್ ಅಣ್ಣ, ಪರಿಮಳವನ್ನು ಹಿಡಿದು ಮುಂದೊತ್ತಿ ಬಂದವಾಗ ಏನದು ನೋಡಂತೆ? ಸ್ವರ್ಣದ ಉಯ್ಯಾಲೆ, ಅಂಬರದಿಂದಲೇ ಇಳಿಬಿಟ್ಟಂತಹ ಅನುಯೋಜ್ಯವಾದಂತಹ ಉಯ್ಯಾಲೆ. ಅದರಲ್ಲಿ ತರುಣಿಯೋರ್ವಳು ಕುಳಿತು ಹಾಡುತ್ತಾ ಇರುವುದು ಈಗ ಅವಳೇ ಎನ್ನುವುದಂತ ಸ್ಪಷ್ಟವಾಗಿದೆ. ಇದು ಅವಳ ತನುಗಂಧವೇ ಈ ರೀತಿಯಾಗಿ ನಮಗೆ ನಮ್ಮ ನಾಸಿಕಕ್ಕೆ ಹೊಡೆದಿದೆ ಅಲ್ವೋ? ಕೋಟಿ ಸೂರ್ಯರೇ ಒಬ್ಬ ಸೂರ್ಯನಿಂದ ಈ ರೀತಿಯಾಗಿ ಬೆಳಗುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಸೂರ್ಯ ರಶ್ಮಿ ಇಳಿಗೆ ಬೀಳುವುದಕ್ಕೆ ಸಾಧ್ಯವೇ ಇಲ್ಲದ ಪ್ರದೇಶ ಇದು. ಅಂತದರಲ್ಲಿ ಈ ಪ್ರದೇಶವೇ ಇಷ್ಟು ಬೆಳಕಾಗಿದೆ ಅಂತ ಆದ್ರೆ ಕೋಟಿ ಸೂರ್ಯರೇ ಧರೆಗೆ ಇಳಿದು ಬಂದರು ಎನ್ನುವ ಹಾಗೆ ಪ್ರಖರತೆ ಜೊತೆಗೆ ದಿವ್ಯವಾದಂತಹ ಕಾಂತಿ ಈ ಘೋರವಾದಂತಹ ಕಾಣನದಲ್ಲಿ ಹೀಗೆ ಇರಬೇಕು ಅಂತ ಆದ್ರೆ ನೋಡಿದ್ಯಾ ತಮ್ಮ ಅವಳನ್ನು? ಹೌದು, ನೋಡಿದ್ಯಾ ಅವಳನ್ನು? ಅರರೇ ನೀವಳೆಂತ ಬಿಟಗಾರೆ ಸ್ಮರಣ ಕೂರ್ಗಡೆಯಂತಿಗಳು ನೀರೇ ನೋಡಿ ಸ್ಮರಣ ಕೂರ್ಗಡೆಯಂತಿಗಳು ನೀರೇ ಶರದಿಂದು ಓದೋಲೆ ಹರಿಣ ನೇತ್ರೆ ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರೆ ಅರರೆ ಇನ್ನಿವಳೆಂತ ಬಿಟಗಾರೆ ಅರರೆ ಹೆಣ್ಣನ್ನು ನಾವು ನೋಡದೇ ಇದ್ದವರೇನು ಅಲ್ಲ. ಹೌದಣ್ಣ. ಹಾಗಂತ ಹೆಣ್ಣು ಒಂದು ನೋಡುವಂತಹ ವಸ್ತು ಅಂತ ನಮಗೆ ಅನಿಸಿದ್ದೇ ಇಲ್ಲ ಇಲ್ಲ ಅಲ್ವೋ?
ನಾವು ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಬಂದವರು. ಆ ಕಾರಣಕ್ಕೆ ಬೇಕಾಗಿ ನಮಗೆ ಹೆಣ್ಣು ಒಂದು ನೋಡುವಂತ ವಸ್ತು ಅಂತ ಅನಿಸಿದ್ದೇ ಇಲ್ಲ. ಆದ್ರೆ ಇವರನ್ನು ನೋಡಿದವಾಗ ಹೆಣ್ಣಿನಲ್ಲಿ ಸೌಂದರ್ಯ ಉಂಟು, ಅದು ನೋಡಬೇಕಾದಂತ ವಸ್ತು ಅಂತ ಇವರನ್ನು ನೋಡಿದವಾಗ ನಮಗೆ ಅರ್ಥ ಆಯ್ತದ್ದು. ಹುಬ್ಬೆಂಬ ಕಾಮನ ಬಿಲ್ಲಲ್ಲಿ ಕಣ್ಣಿನ ರೆಪ್ಪೆಂಬ ಹಗ್ಗನ್ನು ಕಟ್ಟಿ ಹುಡಿನೋಟವೆಂಬ ಬಾಣವನ್ನು ಪ್ರಯೋಗಿಸುತ್ತಿದ್ದಾಳೆ ಅಣ್ಣ ಅಲ್ವೋ? ಶರದ ಎಂದು ವದನೆ ಹರಿಣಾನೇತ್ರೆ, ಅವಳ ಕಣ್ಣು ನೋಡುವಂತೆ ಒಂದು ಕ್ಷಣಕ್ಕೆ 1000 ಸುತ್ತು ತಿರುಗುತ್ತದೆ. ಹೌದಣ್ಣ. ಹಾಗಾದ್ರೆ ಇವಳು ಹರಿಣಾಕ್ಷಿಯೋ ವಿಶಾಲಾಕ್ಷಿಯೋ ಮೀನಾಕ್ಷಿಯೋ ಒಂದೂ ನಮಗೆ ಅರ್ಥ ಆಗದೇ ಇದ್ದಂತಹ ಸ್ಥಿತಿ. ಹೌದು. ಅದು ಸರ್ಪ ಬಂದು ಹೆಡೆ ಎತ್ತಿ ನಿಂತ ಹಾಗೆ ಅವಳದ್ದಾದಂತಹ ಕೇಶರಾಶಿ, ಮರಿ ದುಂಬಿಗಳು ಮುತ್ತಿಡುವ ಹಾಗೆ ಅವಳ ಮುಂಗುರುಳು, ಅವಳ ದಂತ ಪಂಕ್ತಿಗಳು, ಅವಳ ನಾಸಿಕ ಇತ್ಯಾದಿಗಳನ್ನೆಲ್ಲವನ್ನು ಗಮನಿಸಿದಂತಹ ಹೊತ್ತಿಗೆ ಹೆಣ್ಣು ಎನ್ನುವಂತಹದ್ದು ಬ್ರಹ್ಮನ ಸೃಷ್ಟಿಯಲ್ಲಿ ಅದೆಂತ ವೈಚಿತ್ರ್ಯವನ್ನು ನಾವು ಕಾಣುತ್ತಾ ಇದ್ದೇವೆ. ಬಹುಶಃ ಇದು ರಜೆಯಲ್ಲೇ ಮಾಡಿದ್ದು, ಅಂದ್ರೆ ಬ್ರಹ್ಮ ರಜೆಯಲ್ಲಿದ್ದಾಗ ಮಾಡಿದ್ದು. ಅದ್ಭುತವಾದದ್ದು ಈ ಹೆಣ್ಣು ಎನ್ನುವಂತಹದ್ದು ಇದೆಯಲ್ಲ, ಪ್ರಪಂಚದ ಒಂದು ಎಲ್ಲಾ ಹೆಣ್ಣು ಮಕ್ಕಳಿಂದಲೂ ಒಂದೊಂದನ್ನು ಕಿತ್ತು ಇಂತಹ ಒಂದು ಅದ್ಭುತವಾದಂತಹ ಹೆಣ್ಣನ್ನೇ ಬ್ರಹ್ಮದೇವ ಸೃಷ್ಟಿ ಮಾಡಿರಬೇಕು. ಹೌದಣ್ಣ. ಇಲ್ಲ ಅಂತಾದ್ರೆ ನಮ್ಮ ಊರಿನಲ್ಲಿ ಇಲ್ವಾ ಹೆಣ್ಣು ಮಕ್ಕಳು? ಈಗ ಹೆಣ್ಣನ್ನು ಹೀಗೆ ಬಿಟ್ಟು ಹೋಗುದಲ್ಲ, ಹೇಗೂ ಹಿರಿಯವನಾದ ನೀನು ಬಂದಿದ್ದಿ ಒಂದು ಅಣ್ಣ ಅಂತ ಹೇಳಿದ್ರೆ ಅಲ್ಲ. ಈಗ ಈ ಕಾಡಿನಲ್ಲಿ ಈ ಘೋರವಾದಂತಹ ಅರಣ್ಯದಲ್ಲಿ ಹೆಣ್ಣೊಬ್ಬಳು ಈಗ ಏಕಾಂತವಾಗಿ ಉಯ್ಯಾಳೆಯನ್ನು ತೂಗುತ್ತಾ ಪಾಡುತ್ತಾ ಇದ್ದಾಳೆ ಅಂತ ಆದ್ರೆ ಇವಳು ಯಾರು ಅಂತ ಆಗ್ಬೇಕೋ ಬೇಡವೋ? ಹೌದೌದು. ಇವಳು ಯಾರು ಅಂತ ಆಗದೆ ಹೀಗೆ ನೋಡಿ ಹೋಗುದಕ್ಕಾಗುತ್ತದೋ? ಹಾಗಾದ್ರೆ ಇವಳು ಯಾರಾಗಿರಬಹುದು? ಯಾರಾಗಿರಬಹುದು? ಬಹುಶಃ ಅವಳೇ ಆಗಿರ್ಬೇಕು. ಯಾರು ಅವಳು? ರಮೆ. ರಮೆಯು ಮೇಯರ ಮಾತ ಬಿಡು ನೀನು, ಬಿಡು ನೀನು ಮತ್ತಾದು ಮಜರ ನರ್ತಾಂಗಿರದಿಯನು, ಮತ್ತಾದು ಮಜರ ನರ್ತಾಂಗಿರದಿಯನು. ರಮಣಿಯು ಮಿಗಿತಿ ಮೆರೆವಳಲ್ಲ, ರಮಣಿಯು ಮಿಗಿತಿ ಮೆರೆವಳಲ್ಲ. ಎಂದು ಕಮಲಜ ಸೃಜಿಸಿದ ಶಿವಬಲ್ಲ, ಎಂದು ಕಮಲಜ ಸೃಜಿಸಿದ ಶಿವಬಲ್ಲ. ರಮೆಯೋ ಮೇಯರ ಮಾತ ಬಿಡು ನೀನು. ಕಾಣುವುದಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಯಾರು ಎನ್ನುವ ಹಾಗೆ ಗೊಂದಲ ಇತ್ತು. ಹೌದು. ಈಗ ಆ ಗೊಂದಲ ನಿವಾರಣೆಯಾಗಿದೆ. ಇದು ಹೆಣ್ಣು ಎನ್ನುವಂತದ್ದು ಸ್ಪಷ್ಟ ಆಯಿತು. ಆದ್ರೆ ಯಾರು ಅಂತ ಅರ್ಥ ಆಗ್ಲಿಲ್ಲ. ಎಲ್ಲಿಯಾದರೂ ಬ್ರಹ್ಮಣ ರಾಣಿ ವಾಣಿಯೋ ಅಂತ ನಾವು ತರ್ಕಿಸಿದ್ದು ಅಲ್ಲ. ಅವಳಂತೂ ಬಿಟ್ಟು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ. ಕೈಲಾಸಪತಿಯಾದಂತಹ ಪ್ರಭು ಪರಮೇಶ್ವರನ ಹೆಂಡತಿಯೋ? ಯಾವ ಕಾರಣಕ್ಕೂ ದೇವರನ್ನು ಬಿಟ್ಟು ಬರುವುದಕ್ಕುಂಟು? ಹೌದು. ಅಥವಾ ಆ ರತಿಯೋ? ಕಾಮನನ್ನು ಬಿಟ್ಟು ಬರ್ಲಿಕ್ಕಿಲ್ಲ. ಅವರದ್ದು ಮೇಳ ಅಲ್ವಾ? ಹೌದು. ಕಾಮನ ಮೇಳದಲ್ಲೂ ರತಿಯು. ಆ ಮೇಳ ಬಿಟ್ಟು ಯಾವ ಕಾರಣಕ್ಕೂ ಅವಳು ಬರುವುದಕ್ಕಿಲ್ಲ. ಹಾಗಾದ್ರೆ ಯಾರು ಯಾರು ಅಂತ ನಮಗೆ ಗೊಂದಲ ಆಯ್ತು. ಈಗ ಹೇಗೆ ಅವರನ್ನು ಬಿಟ್ಟು ಹೋಗುವುದಲ್ಲ ಮತ್ತೆ ಹೇಗೂ ನನ್ನ ಜೊತೆಗೆ ಹಿರಿಯವನಾದ ನೀನು ಬಂದಿದ್ದಿ. ಅಣ್ಣ ಅಂದ್ರೆ ತಂದೆಗೆ ಸಮಾನ. ಅದಕ್ಕೆ ಹಾಗಿರುವಾಗ ಇವಳನ್ನು ನನಗೆ ಮದುವೆ ಮಾಡಿ ಕೊಟ್ರೆ ಹೇಗಾದೀತು? ಈಗ ನಾನಿರುವಾಗ ನೀ ಮದುವೆ ಆಗುದಾ? ಒಂದು ಮದುವೆ ಆಗಬೇಕು ನನಗೆ. ಈಗ ಅಲ್ಲ, ಮದುವೆ ಆಗಬೇಕು. ಆದ್ರೆ ಒಂದುಂಟು. ಏನ್? ಈಗ ನಿನಗೆ ಮದುವೆ ಮಾಡಬಹುದು, ಆದ್ರೆ ಬ್ರಹ್ಮನ ಒಂದು ಮಾತಿದೆಯಲ್ಲ, ಯಾವಾಗ ನಿಮ್ಮ ಬ್ರಹ್ಮಚರ್ಯಕ್ಕೆ ಧಕ್ಕೆ ಬಂತು ಆವಾಗ ನಿಮಗೆ ಮರಣ ಮಕ್ಕಳೇ ಅಂತ. ಏನು ಸಾಹಿತ್ಯ? ಬೇಗ ಸಾಯುವುದಕ್ಕೆ ಮನಸ್ಸುಂಟ? ಬೇಡಪ್ಪ, ನಾನು ಸಾಯುವುದಿಲ್ಲ. ನನಗೆ ಹೆಣ್ಣು ಬೇಡ, ಏನು ಮಣ್ಣು ಬೇಡ. ಅಲ್ವ ನೋಡು, ಈಗ ಮದುವೆ ಆಗಬೇಕು ಎನ್ನುವ ಹಾಗೆ ನಾವು ತೀರ್ಮಾನ ಮಾಡಿ ಹೊರಟ್ರೆ ಬ್ರಹ್ಮನದ್ದು ವರ ಅಲ್ಲ, ಅದು ಶಾಪವೇ ಅಂತ ಅನಿಸ್ತಾ ಉಂಟು. ಇಷ್ಟು ಚಂದದ ಹೆಣ್ಣನ್ನು ಈ ಕಾಡಿನಲ್ಲಿ ಹೀಗೆ ಬಿಟ್ಟು ನಾವು ಹೋಗುವುದಕ್ಕೆ ಒಂದು ಕಡೆಯಿಂದ ಮನಸ್ಸು ಬರುವುದಿಲ್ಲ. ಹಾಗಂತ ಇವಳನ್ನು ಇಲ್ಲೇ ಬಿಟ್ಟೆವು ಅಂತ ಆದ್ರೆ ಬೇರೆ ಯಾರಾದ್ರೂ ಇವಳನ್ನು ಮದುವೆ ಆಗುತ್ತೆ. ನಾವೊಂದು ಕೆಲಸ ಮಾಡುವ. ಏನ್ ಕೆಲಸ? ಇವಳು ನಮ್ಮಲ್ಲೇ ಬೇಕು. ನಮಗೆ ದಿನಾಲೂ ಇವಳನ್ನು ನೋಡ್ಬೇಕು. ನೋಡ್ಬೇಕು ಅಂತ ಆದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಮ್ಮ ಅಣ್ಣ ಇದ್ದಾನಲ್ಲ, ಶುಂಭದಾನವ.
ಅಲ್ವೋ? ಹಾ. ಹೋಗಿ ಅವನಲ್ಲಿ ಹೇಳುವ, ಹಾ. ಬೇಕಾದಂತ ವ್ಯವಸ್ಥೆಯನ್ನು ಅವ ಮಾಡುತ್ತಾನೆ. ಹಾಗೆ ಮತ್ತೆ ನಮಗೆ ಯಾಕೆ ಬಂದ? ಅನ್ನಸತ್ರದಲ್ಲಿ ಭೋಜನ ಶಾಲೆಯಲ್ಲಿ ಊಟ ನಡೀತಾ ಉಂಟು. ಎಲ್ಲರೂ ಹೋಗಿ ಅನ್ನಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಕೇಳುತ್ತಾ ಇದ್ದೇವೆ. ಇಂದಿನ ಈ ಅನ್ನಪ್ರಸಾದ ವ್ಯವಸ್ಥೆಯನ್ನು ಶ್ರೀಮತಿ ಮತ್ತು ಶ್ರೀ ಗೌರವಪೀಡು ಮಾರಪಂಡಾರಿ ಮತ್ತು ಮಕ್ಕಳು ಏರ್ಪಾಡು ಮಾಡಿದ್ದಾರೆ. ಅವರೆಲ್ಲರಿಗೂ ಶ್ರೀಮಾತೆ ಅನುಗ್ರಹಿಸಿ ಒಳ್ಳೆಯದು ಮಾಡಲಿಂತ ಇವತ್ತು ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ತಡೆ ಉಂಟು ಮಾಡಿದ್ದಕ್ಕೆ ಖೇದವಂತ ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಭಾಗವತ ಚಂಡಮುಂಡರು ಸಿರುವ ಚೆಂಡ ನಾಡಿದ ವಾರ್ತೆ ಚಂಡಮುಂಡರು ತಲೆಯ ಚೆಂಡ ನಾಡಿದ ವಾರ್ತೆ ಕಂಡು ಗಲಿ ಲಾಲಿಸುತ್ತಲಾಗೋ ಕಂಡ ಬರಜುವಿನಂತೆ ಗೊಂಡು ಗಲಿಯನು ಬಿಡಿನು ಪುಂಡರೀಕಾಂಬಕಿಯ ನೆನುದ ಚಂಡಮುಂಡರ ತಲೆ ಈ ಪ್ರಕರಣವನ್ನು ಇಷ್ಟು ವ್ಯತ್ಯಸ್ತಗೊಳಿಸಿತು. 14 ಲೋಕಗಳನ್ನು ಗೆದ್ದು ದಾನವರ ಉನ್ನತಿಯ ಆ ಸಂತೋಷದಲ್ಲಿ ಕಾಲ ಕಳೆಯುತ್ತಿದ್ದಂತಹ ಸಮಯದಲ್ಲಿ ದೇವತೆಗಳ ಸೋಹೆಲ್ಲಿ ಉಂಟು ಎನ್ನುವುದಾಗಿ ಹುಡುಕುವುದಕ್ಕೆ ಹೊರಟ ತಮ್ಮಂದಿರಾದ ಚಂಡಮುಂಡರು ಅಲ್ಲಿಯವರೆಗೆ ತಮ್ಮನ್ನು ವೀರರಸದಲ್ಲಿ ತೊಡಗಿಸಿದವರು ಒಂದು ಶೃಂಗಾರ ರಸದ ಲಹರಿಗೆ ಒಂದು ವಿಷಯವನ್ನು ಹೇಳಿದ್ರಲ್ಲ. ಕದಂಬವನದಲ್ಲಿ ಕಾಮಿನಿಯೊಬ್ಬಳಿದ್ದಾಳೆ. ಪ್ರಪಂಚದಲ್ಲಿ ಹುಟ್ಟಿದ ಜಾತಿಗಳಲ್ಲಿ ಯಾವುದೆಲ್ಲ ಶ್ರೇಷ್ಠವಾದ ರತ್ನಗಳುಂಟು ಅದೆಲ್ಲ ನಿನ್ನಲ್ಲಿ ಉಂಟು ಅಣ್ಣಯ್ಯ. ಈ ಸ್ತ್ರೀರತ್ನವನ್ನು ನಿನ್ನಲ್ಲಿ ಇಲ್ಲದೆ ಇರುವುದು ನಿನಗೆ ದೊಡ್ಡ ಕೊರತೆಯಾಗಿ ಕಾಣುತ್ತದೆ. ಇಲ್ಲಿಯವರೆಗೆ ಮದುವೆಯ ಬಗ್ಗೆ ಯೋಚನೆ ಮಾಡಿದವ ಅಲ್ಲ. ಮೇನಕಾದಿ ಅಪ್ಸರೆಯರು ನನ್ನ ಸೇವೆಯಲ್ಲಿ ಇದ್ದಾರೆ. ಅವರನ್ನು ಕಡೆಗಣ್ಣಿನಿಂದ ನೋಡಿದವ ಅಲ್ಲ. ಚಂಡಮುಂಡರು ಹೇಳಿದ ಮೇಲೆ ಹೇಗೆ ನಮಗೆ ಬೇಕಾಗಿ ಎನ್ನುವುದಕ್ಕಿಂತಲೂ ಚಂಡಮುಂಡರ ನುಡಿಯನ್ನು ಆಲಿಸಿ ನನ್ನ ಎದೆಯನ್ನು ನಾನೇ ಕಾಮನ ಬಾಣಕ್ಕೆ ಕೊಟ್ಟೆ. ಒಂದು ಮದುವೆಯ ಮಾತುಕತೆ ಆಗಬೇಕಾದ್ರೆ ಚಂಡಮುಂಡರಂತ ಹುಡುಗರು ಮಕ್ಕಳನ್ನು ಕಳುಹಿಸುವುದ? ಪ್ರಾಯ ಬರೇ ಸಣ್ಣದು ಅಂತಲ್ಲ, ನಮಗಿಂತ ಸಣ್ಣವರಲ್ಲ. ಒಬ್ಬ ಕುಟುಂಬದಲ್ಲಿ ಹಿರಿಯನಾದವನೇ ಹೋಗಬೇಕು ಎನ್ನುವುದಾಗಿ ನನ್ನ ತಲೆಯಾದಂತಹ ಮಂತ್ರಿಯಾದ ಸುಗ್ರೀವನನ್ನು ಕಳುಹಿಸಿದೆ. ತಲೆ ಅಂತ ಅವನನ್ನು ಕಳುಹಿಸಿದ್ರೆ ಬರುವಾಗ ತಲೆ ಹಾಳಾದ ಹಾಗೆ ಮಾತಾಡ್ತಾನೆ. ಸತ್ತ ಅಂತೆ ಬದುಕಿದ ಅಂತೆ ಇಂಥದ್ದಾಗಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಪಂಥಾಹ್ವಾನ ಕೊಟ್ಟಿದ್ದಾಳೆ. ಯೋಮಾಂ ಜಯತಿ ಸಂಗ್ರಾಮೇ ಯೋಮೇ ದರ್ಪಂ ವ್ಯಪೋಹತಿ ಯೋಮೇ ಪ್ರತಿಫಲಾಲೋಕೆ ಸಮೇ ಭರ್ತಾ ಭವಿಷ್ಯತಿ. ಯಾವನು ಪ್ರತಿಫಲನಾಗಿ ನಿಲ್ತಾನೋ, ಯಾವನು ಸಂಗ್ರಾಮದಲ್ಲಿ ಜಯಿಸ್ತಾನೋ, ಯಾವನು ದರ್ಪವನ್ನು ಹನನ ಮಾಡ್ತಾನೋ ಅವನೇ ನನಗೆ ಭರ್ತಾರನಾಗುತ್ತಾನೆ. ವಿಕ್ರಯ ಮಾಡಿ ತೆಗೆದುಕೊಳ್ಳುವಂತಹ ವೀರತನ ಇರುವಂತಹ ಶುಂಭನೆದುರಿನಲ್ಲಿ ವೀರತ್ವದ ಪಂಥ ಒಬ್ಬಳು ಹುಡುಗಿಯಾಗಿ ಕೊಡ್ತಾಳೆ ಎಂದಿದ್ರೆ ನೀತಿಯನ್ನು ಧಿಕ್ಕರಿಸಿ ಇನ್ನು ಯುದ್ಧಕ್ಕೆ ಹೊರಟಿದ್ದಾಳೆ ಎನ್ನುವುದರಲ್ಲಿ ಸಂಶಯ ಉಂಟಾ? ಸೇನಾಧಿಪತಿಯಾದಂತಹ ನಮ್ಮಲ್ಲಿ ಅತಿಬಲಾನ್ವಿತನಾದಂತ ಧೂಮ್ರಲೋಚನನನ್ನು ಅವನೊಂದಿಗೆ 60,000 ದಾನವರನ್ನು ಕಳುಹಿಸಿಕೊಟ್ಟೆ. ಧೂಮ್ರಲೋಚನನ ಬೂದಿ ಬಿತ್ತಂತೆ 60,000 ದಾನವರು ದರಾಶಾಹಿಗಳಾಗಿ ಹೋದರಂತೆ. ಈ ಪ್ರಕರಣ ಆರಂಭ ಆಗುವುದಕ್ಕೆ ಯಾರು ಕಾರಣರಾದರು ಅಂತ ವೀರರಾದ ಚಂಡಮುಂಡರನ್ನು ಕಳುಹಿಸಿಕೊಟ್ರೆ ಇದಿರಾದ ಅದಟರ ಸದೆಯುವ ಗದೆ ಪದುಮಜನಿಂದ ಪಡೆದಂತ ಚಂಡಮುಂಡರು ಆಹುತಿಯಾಗಿ ಹೋದ್ರು. ಸುಗ್ರೀವನ ಸಂಧಾನ ನಡೀಲಿಲ್ಲ. ಧೂಮ್ರಾಕ್ಷ ಚಂಡಮುಂಡರ ವೀರತನವೂ ನಡೀಲಿಲ್ಲ, ಮಂತ್ರಶಕ್ತಿಯೂ ನಡೀಲಿಲ್ಲ, ಉತ್ಸಾಹ ಶಕ್ತಿಯೂ ನಡೀಲಿಲ್ಲ. ಇನ್ನು ಹೊರಡಬೇಕಾದ ಯಾವುದು? ಪ್ರಭು ಶಕ್ತಿಯೇ ಹೊರಡಬೇಕಾದ್ದು. ಹಾಗಾಗಿಯೇ ಚಂಡಮುಂಡರ ಶಿರವನ್ನು ತರಿದ ವಾರ್ತೆಯನ್ನು ಕೇಳಿದ ಮೇಲೆ ಇನ್ನೇಕೆ ಸಾವಕಾಶ, ಎದ್ದಿದ್ದೇನೆ. ನಾನೊಬ್ಬನೇ ಹೊರಡುವುದಲ್ಲ. ಉದಾಯುಧ ನಾಮಕವಾದಂತಹ 86 ಸೇನಾಪತಿಗಳು, ಕಂಬು ನಾಮಕ 84 ಸೇನಾಪತಿಗಳು, ಕೋಟಿ ವೀರ್ಯ ಕುಲದ 50 ಸೇನಾಪತಿಗಳು, ಧೂಮ್ರ ಕುಲದ 100 ಸೇನಾಪತಿಗಳು, ಕಾಲಕರು, ಮೌರ್ಯರು, ದೌಹೃದರು, ಕಾಲಕೇಯರು, ಇವರ ಮುಂದಾಳತ್ವದಲ್ಲಿರುವಂತಹ ಕೋಟಿ ಕೋಟಿ ಸಂಖ್ಯೆಯ ಸೇನೆ ಸಜ್ಜುಗೊಳ್ಳಲಿ, ಹೊರಡಲಿ, ಹೊರಡಲಿ.
ಕಾರ್ಯವು ಎನ್ನೊಳೀಗಲೇ ಅರಿವು ಬೇಗದೆ ಕೆಳಗೆ ನಡೆಸುವೆ ಕಾರ್ಯವು. ಧನುಜಪತಿ ರಕ್ತಬೀಜ ಅದ್ರಿತರು ನಿಜಯವೇ ಜರಿದು ಬೀಳುವ ರೌದ್ರನೀಶ್ವರ ಅನಂತ ಕೋಟಿ ರಕ್ಕಸರ ಸಮೂಹದ ಜೊತೆಯಲ್ಲಿ ವರೂಥವನ್ನಡರಿ ಕರದ ಕಂಡೇಯವನ್ನು ಜಳಪಿಸುತ್ತಾ ಕಂಡವರ ಮಂಡ ಕಡಿಯುತ್ತೇನೆ ಎನ್ನುವಂತಹ ಛಲವನ್ನು ಹೊತ್ತು ಆ ಛಲವೇ ಅಲ್ಲಾಡಿತೋ ಎನ್ನುವ ತರದಿಂದ ಆರ್ಭಟಿಸುತ್ತಾ ಹೊರಟಿರುವ ನಿನ್ನ ವಿಶೇಷವಾದಂತಹ ವಿಕ್ರಮ ವಿಭ್ರಾಂತವನ್ನು ಕಂಡಾಗ ಎಲ್ಲಿಗೆ ಅಂತ ಪ್ರಶ್ನಿಸದ ನಿರ್ವಾಹ ಇಲ್ಲ ಪ್ರಭು. ನಿನ್ನ ಸೇನಾಪತಿ, ನಿನ್ನ ಅಳಿಯ, ನಿನ್ನ ಜೀವಕ್ಕೆ ಜೀವವಾಗಿ ಬದುಕಿದಂತಹ ರಕ್ತಬೀಜ ಪದಪದ್ಮಗಳಿಗೆ ಪಡಬಟ್ಟು ವಿನಮ್ರನಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಇರುವುದು ಎಲ್ಲಿಗೆ ಹೊರಟೆ ಜೀಯ? ನೀನು ರಕ್ತಬೀಜ ಪ್ರಭು, ಕಲಾತನಯನಾದಂತ ನೀನು ಸಭಾ ಮಧ್ಯದಿಂದ ಎದ್ದು ಬಂದಿದ್ದಿ ಸರಿ. ಪ್ರಕರಣ ಸ್ಥೂಲವಾಗಿ ನಿನಗೂ ಗೊತ್ತಿರುವಂತದ್ದೇ, ಆದರೂ ರಾಜಗಾಂಭೀರ್ಯದ ಒಂದು ವಿಷಯ ಅಂತ ಉಂಟು. ನಮಗೆ ಹೀಗೆ ಕರ್ಣಾಕರ್ಣಿಕೆಯಾಗಿ ಗೊತ್ತಿದ್ದರು, ರಾಜನ ಬಾಯಿಯಿಂದ ಬಂದ್ರೆ ಮಾತ್ರ ಅದು ರಾಜ ಆಜ್ಞೆ ಅಂತ ಆಗುವುದು. ಒಡ್ಡೋಲಗ ಕೊಡುವಾಗ ಹೊಗಳು ಭಟರು ಅವನದ್ದಾದಂತಹ ಸಂಕೀರ್ತನವನ್ನು ಹೇಳುವ ಕ್ರಮ ಉಂಟು. ಏನು ಇವನಿಗೆ ಗೊತ್ತಿಲ್ಲ ಅಂತಲೋ? ಅಲ್ವೇ ಅಲ್ಲ. ಅವನ ಸಭಿಕರಿಗೆ ಅದರ ಅರ್ಥ ಗೊತ್ತಿಲ್ಲ ಅಂತಲೋ? ಅಲ್ವೇ ಅಲ್ಲ. ಅದು ಕ್ರಮ. ಕ್ರಮ ದೇವಲೋಕದಲ್ಲಿ ದೇವೇಶ ಸಭೆ ಕೊಡುವಾಗ ಇವತ್ತಿನ ಸಭೆಯಲ್ಲಿ ಏನು ರಕ್ಕಸರು ಬಂದ್ರೆ ಹೇಗೆ, ಅದು ಪರಂಪರೆ, ಬಿಡ್ಲಿಕ್ಕಿಲ್ಲ ರಾಜಕ್ರಮ. ರಕ್ತಬೀಜ, ನೀನು ನನ್ನೊಂದಿಗೆ ಜೀವನದ ಬಹುಕಾಲವನ್ನು ಕಳೆದವ, ಅದೆಷ್ಟೋ ಹೋರಾಟದಲ್ಲಿ ನಾನು ಬದುಕನ್ನು ಕಳೆದವ. ಯಾವ ಹೋರಾಟದಲ್ಲಿಯೂ ಬಹುಶಃ ಇಷ್ಟು ಸಂಗ್ರಹದಿಂದ ಹೊರಡಲಿಲ್ಲ ನಾನು. ಇಂಥ ಸೇನೆಯನ್ನೆಲ್ಲ ಬರಮಾಡಿಸಿದ್ದೇ ಇಲ್ಲ, ಯಾಕಂದ್ರೆ ಅಗತ್ಯವಿಲ್ಲ. ಇಲ್ಲ, ಆದ್ರೆ ಇವತ್ತು ಅಗತ್ಯ ಉಂಟೋ ಇಲ್ಲವೋ ಎನ್ನುವುದಕ್ಕಿಂತಲೂ ನಮ್ಮ ಪ್ರಭಾವವನ್ನು ತೋರಿಸಬೇಕಾದ ಹೊತ್ತು. ನನಗೆ ನೀವು ಹೊರಡುವಾಗ ಒಂದು ಮನೆಯಿಂದ ಒಕ್ಕಲು ತೆಗೆದು ಇನ್ನೊಂದು ಮನೆಗೆ ಹೊರಟ ಹಾಗೆ ಕಾಣ್ತದೆ. ಎಲ್ಲ ತಕೊಂಡೇ ಹೊರಟಿದ್ದೀವಿ. ಅಲ್ಲ, ನಮ್ಮ ಒಕ್ಕಲಿನ ಅಸ್ತಿತ್ವದ ಪ್ರಶ್ನೆ ಆಗಿದೆ. ಓಹೋ, ನಮ್ಮ ಅಸ್ತಿತ್ವದ ಪ್ರಶ್ನೆ ಆಗಿದೆ. ನಾವು ಬೆಳೆಯುತ್ತಿರುವ ಸಮಯದಲ್ಲಿ 4 ಜನರಲ್ಲಿ ಸೋತರು ದೊಡ್ಡ ವಿಷಯ ಅಲ್ಲ. ಬೆಳೆದು ಸ್ಥಾಪಿತರಾದ ಮೇಲೆ ನಮಗಿಂತ ಬಹಳ ಸಣ್ಣವರು ಅಂತ ಯಾರನ್ನು ಗಣಿಸಿದ್ದೇವೋ ಅವರಲ್ಲಿ ಸ್ವಲ್ಪ ಸಣ್ಣ ಅವಮಾನ ಆದ್ರು ಅದು ಇಡೀ ನಮ್ಮ ಬುಡ ಅಲ್ಲಾಡಿಸಿ ಬಿಡ್ತದೆ. ಹೌದು, ಇಡೀ ಶುಂಭನ ಮೂಲ ಬಲವನ್ನೇ ಅಲ್ಲಾಡಿಸಿದ ಪ್ರಕರಣ ಕದಂಬವನದಲ್ಲಿ ಕಾಮಿನಿಯೊಬ್ಬಳಿದ್ದಾಳೆ ಎನ್ನುವುದಾಗಿ ನಮ್ಮವರಾದ ಚಂಡಮುಂಡರ ಮೂಲಕ ತಿಳಿದುಕೊಂಡ ಮೇಲೆ ಹೊರಟೆ. ಸುಗ್ರೀವನನ್ನು ಕಳುಹಿಸಿದ್ರೆ ಸಂಧಾನಕ್ಕೊಪ್ಪದೆ ಅವಳು ಪಂಥಾಹ್ವಾನವನ್ನೇ ಕೊಡುವಾಗ ಪಂಥಾಹ್ವಾನಕ್ಕೆ ಪ್ರತಿಸ್ಪರ್ಧಿಗಳಾಗಿ ಮೊದಲಿಗೆ ಕಳುಹಿಸಿದ್ದು ಧೂಮ್ರಲೋಚನನನ್ನು. ಬಿಟ್ಟ ಕಣ್ಣಿನಿಂದ ಸುಟ್ಟು ನುಗ್ಗಿದಳಂತೆ. ಧೂಮ್ರಾಕ್ಷ ಸುಟ್ಟು ಹೋದ. ಬಿಡ್ಲಿಲ್ಲ ಪ್ರಕರಣ. ಮತ್ತೆ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಏನಾಯ್ತು? ಯಾವುದೋ ಮೈ ಕೊಡೆಯಿದಾಗ ಬಂದ ರೂಪಕ್ಕೆ ಅವರು ಆಹುತಿಯಾಗಿ ಹೋದ್ರು. ಹಾಗಾದ್ರೆ ಇನ್ನು ನಮ್ಮ ಮುಂದಿನ ಆಟದಲ್ಲಿ ಚಂಡಮುಂಡರಿಲ್ಲ. ಇಲ್ಲ, ಆದ್ರೆ ಒಂದುಂಟು, ಚಂಡಮುಂಡರಿಲ್ಲದ್ರೆ ಕಷ್ಟ. ಕೇಳುವವರ ಸಂಖ್ಯೆ ಹೆಚ್ಚುಂಟಲ್ಲ ಪ್ರಭು. ಚಂಡಮುಂಡರೆಲ್ಲಿದ್ದಾರೆ ಅಂತ ದೊಡ್ಡ ವಿಷಯ ಅಲ್ಲ. ಸಾಧಾರಣ ಪ್ರಾರಂಭದ ಹಂತದಲ್ಲೇ ಕೇಳುವುದವರನ್ನೇ. ಯೋಚನೆ ಮಾಡಬೇಡ ನೀವು. ನಾನೊಬ್ಬ ಇದ್ರೆ ಅಂತ 100 ಚಂಡಮುಂಡರನ್ನು ಸೃಷ್ಟಿ ಮಾಡಿ. ಸರಿ, ಶುಂಭನಿಂದಾಗಿ ಚಂಡಮುಂಡರೇ ಹೊರತು ಚಂಡಮುಂಡರ ಇಂದಾಗಿ ಶುಂಭ ಅಲ್ಲ. ಅದು ಖಂಡಿತ. ಇಲ್ಲಿ ಇಷ್ಟೂ ಕೂಡ ನಿಮ್ಮ ಗರಡಿಯಲ್ಲೇ ಪಳಗಿದವರು ಅಲ್ವಾ? ಹೌದು. ಇಷ್ಟೆಲ್ಲ ಕಳೆದುಕೊಂಡ ಮೇಲೆ ಈಗ ಒಂದು ವೇಳೆ ನಾನು ಒಬ್ಬನೇ ಹೋಗುತ್ತಿದ್ರು ಸಾಕಾಗ್ತಿತ್ತು. ಇದು ಧೂಮ್ರಾಕ್ಷ ಚಂಡಮುಂಡರ ಮರ್ಯಾದೆಯ ಪ್ರಶ್ನೆ. ಅವರನ್ನು ಕಳೆದುಕೊಂಡ ಮೇಲೆ ನಾನು ಒಬ್ಬನೇ ಹೋದ್ರೆ ಅವರು ಅಷ್ಟು ಸುಲಭದಲ್ಲಿ ಸಾಯ್ಲಿಕ್ಕಿರುವುದಾ? ಈಗ ಅಲ್ಲಿ ಬಲ ಉಂಟು ಅಂತಲ್ಲ, ಚಂಡಮುಂಡರು ಸತ್ತ ಮೇಲೆ ಅಲ್ಲಿ ಬಲ ಉಂಟು ಅಂತ ಲೋಕಕ್ಕೆ ನಿರ್ಣಯ ಆಗಿದೆ. ಹೌದು, ಅದಕ್ಕೆ ಬೇಕಾಗಿ ಚಂಡಮುಂಡರು ಧೂಮ್ರಾಕ್ಷರು ದೊಡ್ಡವರು ಅಂತ ತೋರಿಸಲಿಕ್ಕೆ ಬೇಕಾಗಿ ಇಷ್ಟು ಸೇನೆಯನ್ನು ಸೇರಿಸಿಕೊಂಡು ಹೊರಟೆ. ಹಾಗೆ ಮುಂದೆ ನಿಲ್ತೀಯ, ನನ್ನ ಹಿಂದೆ ನಿಲ್ತೀಯ? ಹೋಗುವುದಿದ್ರೆ ನಾವಿಬ್ಬರು ಒಟ್ಟಿಗೆ ಹೋಗುವ. ಆದ್ರೆ ಒಂದು ಮಾತುಂಟು ನನ್ನದು. ಏನದು? ಕೇಳಿಲ್ಲ ಮಾತೋ ಏತಕ್ಕೆ ನೀತು ನೀ ಭ್ರಮೆಯ
ಮನದಲ್ಲಿ ವ್ಯರ್ಥ ಮನದೀಜ ಚರಗೆ ತಿಳುಗುತ್ತ ಮನದೀಜ ಚರಗೆ ತಿಳುಗುತ್ತ ವರವನಿದೆಯ ಬಯಕೆಯೊಂದಿದೆ ಜನದ ವರ್ಣವನಿದೆಯ ಬಯಕೆಯೊಂದಿದೆ ಜನದ ಮನದೀಜ ಚರಗೆ ತಿಳುಗುತ್ತ ವರವನಿದೆಯ ಬಯಕೆಯೊಂದಿದೆ ಜನದ ತನುಜೇಶ ಕೇಳೆಲ್ಲ ಮಾತ ಏತಕ್ಕೆ ಇನಿತು ನಿ ಭ್ರಮೆಯೋದೆ ಮನದಲ್ಲಿ ವ್ಯರ್ಥ ಏತಕ್ಕೆ ಇನಿತು ಭ್ರಮೆಯೋದೆ ತನುಜೇಶ ಪ್ರಭೋ, ಓ ತಮ್ಮ ಉದ್ವೇಗದ ರಭಸವನ್ನು ತಡೆಯುವುದಕ್ಕೆ ನನ್ನಂತವ ಪ್ರಯತ್ನಿಸುವುದು ಅಂತ ಹೇಳಿದ್ರೆ ಕಂಜನಾಳದಿಂದ ಕುಂಜರನನ್ನು ಕಟ್ಟುವುದಕ್ಕೆ ಪ್ರಯತ್ನಿಸಿದ ಹಾಗೆ. ಆದರೆ ತನ್ನ ಭಾವ ದೊಡ್ದು ಭಕ್ತಿ ದೊಡ್ದು ಹೀಗೆಲ್ಲ ಇದ್ರೆ ಕಂಜನಾಳಕ್ಕೂ ಕುಂಜರ ಕಟ್ಟುವಡೆಯಲ್ಪಡ್ತಾನೆ. ಅದರಲ್ಲಿ ಕಟ್ಟಲಿಕ್ಕೆ ಸಾಮರ್ಥ್ಯ ಇಲ್ಲದಿದ್ರು ಈ ಆನೆ ಬಗ್ಗಿದ್ರೆ ಅದರಲ್ಲಿಯೂ ಕಟ್ಟಬಹುದು. ಸತಿಯಾದವಳ ತೋಳತಕ್ಕೆಯಲ್ಲಿ ಗಂಡನಾದವ ಬಂಧಿಯಾಗುವುದಕ್ಕೆ ಕಾರಣ ಪ್ರೀತಿ, ಪ್ರೇಮ, ಅನುರಾಗ, ದಾಂಪತ್ಯದ ಒಂದು ಲಹರಿ. ಪ್ರಪಂಚದಲ್ಲಿ ಇದ್ದವರ ತಲೆ ಕಡಿಯುವ ದೊಡ್ಡ ವೀರನಾದ್ರು ತನ್ನ ಮನೆಯಲ್ಲಿ ತನ್ನ ಮಗು ತೊಡೆಯಲ್ಲಿ ಕುಳಿತುಕೊಂಡು ಕೆನ್ನೆಗೆ ಹೊಡೆದ್ರೆ ಅದರ ತಲೆ ಕಡಿಯುವುದಿಲ್ಲ. ಯಾಕೆ? ಅದವನ ಮಗು ಎನ್ನುವುದೇ ಕಾರಣ. ಅದೇ ಕೈಯನ್ನು ತೆಗೆದವ ಮುತ್ತಿಡುತ್ತಾನೆ. ಹೌದು. ಹಾಗಾದ್ರೆ ಹೀಗೆ ನಿಮ್ಮ ಮಗನಂತೆ ನಿಮ್ಮ ಅಳಿಯನಾದ ನಿಮ್ಮ ತಂಗಿಯ ಮಗನಾದಂತಹ ನಾನು ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಅವಕಾಶವನ್ನು ಕೇಳಿದರೆ ತಾವು ಹೊತ್ತಿಲ್ಲದೆ ಇದ್ರೂ ನನಗೆ ಅವಕಾಶ ಮಾಡಿಕೊಡ್ತೀರಿ ಎನ್ನುವಂತಹ ಧೈರ್ಯದಿಂದಲೇ ನಾ ಬಂದದ್ದು. ದಾನವರ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹಗಲಿರಲು ಶ್ರಮಿಸಿದ ನಾನು. ನನ್ನ ಸಭೆಯಲ್ಲಿ ದಾನವರಿಗೊಂದು ಮಾತಾಡ್ಲಿಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಮಾತಾಡುತ್ತಾ ಮಾತನ್ನಾಡಿಸುತ್ತಾ ಬೆಳೆದಿರುವ ತಮ್ಮ ಬರಿಯ ಬಗ್ಗೆ ಆಲೋಚನೆ ಮಾಡಿದ್ರೆ ಅದ್ಭುತವಾದಂತಹ ನಾಯಕತ್ವ ಧನುಜರು ಕಂಡುಂಡ ಪರಮ ಸತ್ಯದ ತುರಿಯ ಸ್ಥಿತಿ ಇದು. ಒಂದು ಕಾಲದಲ್ಲಿ ತಮ್ಮ ತಾಯಿಯಾದಂತಹ ಧನುದೇವಿ ನಿಮ್ಮನ್ನು ಪಡೆದ ಹೊತ್ತಿನಲ್ಲಿ ಏನೆಲ್ಲ ಉಲ್ಕಾಪಾತಗಳು ಅನಿಷ್ಟಗಳೆಲ್ಲ ಸಂಭವಿಸಿತಂತೆ. ಆದರೂ ದಾನವಾಗ್ರಣಿಯಾಗಿ ಪ್ರಪಂಚದಲ್ಲಿ ದಾನವ ಕುಲದ ಸಂರಕ್ಷಣಕ್ಕಾಗಿ ಇರಬೇಕಾದ ಶುಂಭ ಪವಿತ್ರೀಕರಿಸಲ್ಪಟ್ಟವ ಅಂತ ಒಂದು ಹಂತದಲ್ಲಿ ಎಲ್ಲರೂ ಸ್ವೀಕರಿಸಿದ್ರಂತೆ. ಅದು ನಮಗೆ ದೊಡ್ಡ ಸ್ಥಿತಿಯೋ. ಹೌದು. ಆ ಹೂವಿನ ಮಳೆ ಆದ್ರೆ ಅವರಿಗೆ ಮಾತ್ರ ಒಳ್ಳೇದು. ನಾವು ಹುಟ್ಟುವಾಗ ಉಲ್ಕಾಪಾತ ಆಗಬೇಕು, ಈ ಪಕ್ಷಿಗಳೆಲ್ಲ ಅಪ್ರದಕ್ಷಿಣಾಕಾರವಾಗಿ ತಿರುಗಬೇಕು, ಕೆಂಡದ ಮಳೆ ಬೀಳಬೇಕು, ಆಗ ನಮ್ಮದು ಶುಭ ಶಕುನ. ಹೌದು. ಒಬ್ಬ ಹುಟ್ಟಿದ ಎನ್ನುವುದು ಪ್ರಪಂಚಕ್ಕೆ ನಮ್ಮ ಜಾತಿಯವರದ್ದು ಗೊತ್ತಾಗುವುದು ಹೀಗೆ. ಎಲ್ಲರೂ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ತಾರೆ. ಆದರೆ ಕೆಲವರ ಹುಟ್ಟು ಹಬ್ಬದ ಹಾಗೆ ಇರುವುದಿಲ್ಲ. ಯಾಕೆ ಕೇಳಿದ್ರೆ ಅವರದ್ದಾದಂತಹ ಜಾತಿ ಸ್ವಭಾವ, ಅವರದ್ದಾದಂತಹ ನಡವಳಿಕೆಯ ಕ್ರಮ, ಅವರು ಆರಿಸಿಕೊಂಡಿರುವಂತಹ ವಿಭಾಗದ ತತ್ವ ಅದು ಬೇರೆ ಬೇರೆ ಇರ್ತದೆ. ಅವರ ಹಾಗೆ ಒಬ್ಬನ ಮದುವೆ ಇನ್ನೊಬ್ಬನ ಮದುವೆ ಹಾಗೆ ಇರಬೇಕು ಅಂತ ಇಲ್ಲ. ಅವರ ಜಾತಿ ಸೂತ್ರದ ಬಗ್ಗೆ ಇರ್ತದೆ. ಅದನ್ನು ಆಕ್ಷೇಪಿಸುವುದಕ್ಕಿಲ್ಲ. ಲೋಕದಲ್ಲಿ ಇದ್ದದ್ದು ಅದನ್ನು ನಾವು ದೊಡ್ಡ ಮನಸ್ಸಿನಿಂದ ಸ್ವೀಕರಿಸಬೇಕಷ್ಟೇ. ತಾವು ಇದು ತನಕ ಮದುವೆಯಾಗಲಿಲ್ಲ. ಹಾಗಾದ್ರೆ ಬ್ರಹ್ಮಚರ್ಯ ಎನ್ನುವುದನ್ನು ತಮ್ಮದ್ದಾದಂತಹ ಜೀವನದಲ್ಲಿ ಪರಿಪಾಲಿಸುತ್ತಾ ತಾನು ತನ್ನದ್ದು ತನ್ನಿಂದ ಎನ್ನುವಂತಹ ಸ್ವಾರ್ಥಲಾಲಸೆಯಲ್ಲಿ ಕಟ್ಟುವಡೆಯಲ್ಪಟ್ಟಾಗ ದೈತ್ಯ ಸಮೂಹವನ್ನು ಏಕದೃಷ್ಟಿಯಿಂದ ಕಾಣುವುದಕ್ಕೆ ಆದ್ರೂ ಕಷ್ಟಾದೀತೋ ಎನ್ನುವ ನೆಲೆಯಲ್ಲಿ ಜೀವನವನ್ನು ದಾನವಾಗಿ ಕೊಟ್ಟಂತಹ ಮಹಾಬಲಶಾಲಿ ಶುಂಭ. ನಾಯಕತ್ವ ಎನ್ನುವುದು ಬಹಳ ಸುಲಭದ ಕೆಲಸ ಅಲ್ಲ. ಬೇಕಾದ ಹಾಗೆ ಬೇಕಾದಷ್ಟು ಬೇಕಾದಂತೆ ಇದ್ರೆ ನಾಯಕತ್ವಕ್ಕೆ ಕೆಲಸವೂ ಇಲ್ಲ. ಸಂಕೀರ್ಣವಾದಂತಹ ಪರಿಸ್ಥಿತಿಯಲ್ಲಿ ಅತೀ ಹದಗೆಡುತ್ತದೆ ಎನ್ನುವಂತಹ ಹಂತದಲ್ಲಿ ಯಾವನು ಸರಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳುವಲ್ಲಿ ತಾವು ಕಟ್ಟಿ ಬೆಳೆಸಿದ್ದು ಉಳಿದು ಬಿಡುತ್ತದೋ ಅದು ನಾಯಕತ್ವದ ಪರಮ ಲಕ್ಷಣ ಅಂತರ್ಥ.
ಏನೋ ಘೋರಮಾರಕವಾದಂತಹ ರೋಗವೇ ಬಡಿದ ಹೊತ್ತಿನಲ್ಲಿ ತನ್ನ ದೇಶವನ್ನು ಕಟ್ಟಿ ಹೇಗೆ ಸಂರಕ್ಷಿಸಬೇಕು, ಹಿತವಂತರಾಗಿ ಬದುಕುವುದಕ್ಕೆ ತಾನೇನನ್ನು ಮಾಡಬೇಕು ಎನ್ನುವಂತಹ ತೀರ್ಮಾನವನ್ನು ಕೈಗೊಳ್ಳುವಲ್ಲಿ ತಾನು ತುಸು ಎಚ್ಚರ ತಪ್ಪಿದ ಅಂತಾದ್ರು ಕಡಿದಾದ ಅಂಚಿನಲ್ಲಿ ಪತಿಕನೋರ್ವ ತುಸು ಎಚ್ಚರ ತಪ್ಪಿ ಪರ್ವತದಲ್ಲಿ ಬಿದ್ದ ಹಾಗೆ ಅವರ ದೇಹ ನುಚ್ಚುನೂರಾಗುವುದು ಖಂಡಿತ. ಹಾಗಾದ್ರೆ ತೀರ್ಮಾನ ಎನ್ನುವುದೇ ಬಹಳಷ್ಟು ಬಲಿಷ್ಠವಾದದ್ದು. ಆ ತೀರ್ಮಾನವನ್ನು ಕೈಗೊಂಡು ಲೋಕೋತ್ತರವಾದಂತಹ ವಿಶೇಷತೆಯಲ್ಲಿ ಶುಂಭನೇಕೋ ದೇವ ಎನ್ನುವಷ್ಟರ ಮಟ್ಟಿಗೆ ಏರಿ ನಿಂತವರು ನೀವು. ಹೌದು, ದೇವತೆಗಳ ಪಂಕ್ತಿಯಲ್ಲಿ ಸಹಭೋಜನ, ನಕ್ಷತ್ರ ಮಂಡಲದಲ್ಲಿ ಅಧಿಕಾರ ಸ್ಥಾಪನೆ, ಕಿಂಜಲ್ಕಿನಿ ಎನ್ನುವಂತಹ ಮಾಲಾಧಾರಣೆ, ಬಾಡ್ಲಿಕ್ಕೆ ಇಲ್ಲ, ವಿಶಿಷ್ಟವಾಗಿರುವಂತಹ ವಿಮಾನದ ಸಿದ್ಧತೆ. ಹೌದು, ಶುಂಭ ಹೊರಟ ಅಂತ ಇದ್ರೆ ಅದರ ವೈಭವವೇ ಬೇರೆ. ಇನ್ನು ಹೊಸತಾಗಿ ಮುಂದೆ ಬರುವಾಗ ಅದು ದೊಡ್ಡದು ಅಂತ ಕಂಡಿತು. ಮುಂದೆ ಬರುವುದೆಲ್ಲ ಯಾವ ಕಲ್ಪನೆ ಉಂಟು ಅದೆಲ್ಲ ನಮ್ಮಲ್ಲೇ ಉಂಟು. ರಾಜಹಂಸ, ಐರಾವತ ಎಲ್ಲ ನಮ್ಮಲ್ಲೇ ಉಂಟು. ಹೌದು, ಏನಿದ್ರು ಸಾಂಕೇತಿಕವಾಗಿ ಮತ್ತೊಬ್ಬರು ತೋರಿಸಬೇಕಷ್ಟೇ. ಇದು ಹೊಸ್ತು ಅಂತ ಹೇಳುವಾಗ ಪುಟ್ಟ ಬಗುಚಿದ್ರೆ ಹಿಂದಿನ ಗ್ರಂಥದಲ್ಲಿ ಹೀಗೊಂದು ಇತ್ತಂತೆ. ಜೀವಂತ ಶುಂಭನ ಸಾಧನೆಯ ಚಿತ್ರರೂಪ ಉಳಿದದ್ದೆಲ್ಲ. ಹೌದಲ್ಲ? ಹೌದೌದು. ಹಾಗಾದ್ರೆ ಅಷ್ಟು ಪ್ರಬಲ ವಿಕ್ರಮಿಯಾಗಿ ಕಾಣಿಸಿಕೊಂಡವ ಕೇವಲ ತುಚ್ಛವಾದಂತಹ ಕಾಮನಾಟಕ್ಕೆ ಒಳಗಾಗುವುದೇ ತುಚ್ಛವ. ಶುಂಭ ಅಂತ ಹೇಳಿದ್ರೆ ಶಂಭುವಿಗೆ ಸಮಾನ. ಆ ಕುಂಬಿನಿಯ ಶಂಭು ಅಲ್ವೇ? ಹೌದು. ಶಂಭುವನ್ನು ಕೆಳಕುವುದಕ್ಕೆ ಹೋದಂತಹ ಮನ್ಮಥನ ಸ್ಥಿತಿ ಭಸ್ಮವಾದದ್ದೇ ಬಿಟ್ರೆ ಬೇರೇನೂ ಇಲ್ಲ. ಮದನಾರಿ ಅಲ್ವೇ? ಅಂತಹ ಮನ್ಮಥ ತಮ್ಮಂತಹ ಕುಂಬಿನಿಯ ಶಂಭುವನ್ನು ಕೆಣಕುವುದಕ್ಕೆ ಬರುವಾಗ ಅವನ ಒಂದು ಮಾರ್ಗಣಕ್ಕೆ ತಮ್ಮ ಮಾರ್ಗ ವಿಚಲನಗೊಳ್ಳುವುದೇ, ಅವನದ್ದಾದಂತಹ ಪುಷ್ಪ ಶರಕ್ಕೆ ತಮ್ಮದ್ದಾದಂತಹ ದೇಹದಲ್ಲಿ ಒಂದು ಸಂಚಲನವೇ, ಅವನದ್ದಾದಂತಹ ಕಾಮದ ಪ್ರಚೋದನೆಗೆ ತಾವು ಅಡಿಯಾಣಗಳಾಗಿ ಹೋದಿರೆ ಭ್ರಮೆ ಬರ್ತದೆ ನಮಗೆ. ಹಾಗಾದ್ರೆ ಯಾಕೆ ಮಾಡಿದಿರಿ? ಏನೋ ಒಂದು ತತ್ವ ಇರಬಹುದು. ಆದರೂ ನನಗನ್ನಿಸುವುದು ಚಂಡಮುಂಡರು ಹೇಳಿದ ಹೆಣ್ಣನ್ನು ತಾವು ಪಥೀಕರಿಸಿದಿರಿ. ಇದು ತನಕ ನೋಡ್ಲಿಲ್ಲ. ಚಂಡಮುಂಡರು ಅಂತ ಹೇಳಿದ್ರೆ ನಿಮ್ಮ ಸಾಕ್ಷಾತ್ ಕಣ್ಣಿನ ಹಾಗೆ. ಆದರೂ ಬ್ರಹ್ಮಚಾರಿಗಳಾದಂತಹ ಚಂಡಮುಂಡರು ಜೀವನಕ್ಕೆ ಯೋಗ್ಯವಾದಂತಹ ಹೆಣ್ಣನ್ನು ಹೇಳಿದಿರೋ, ಅಲ್ಲ ಶುಂಭನಿಗೆ ಸರಿಯಾದಂತಹ ಹೆಣ್ಣಿವಳು ಎನ್ನುವುದನ್ನು ತೀರ್ಮಾನಿಸಿದಿರೋ, ಅಲ್ಲ ಶುಂಭನಿಗೆ ಇವಳು ಸರಿ ಎನ್ನುವುದನ್ನು ತೀರ್ಮಾನಿಸಿದಿರೋ ಗೊತ್ತಿಲ್ಲ. ಶುಂಭನಿಗೆ ಇವಳು ಸರಿ ಅಂತ ತೀರ್ಮಾನಿಸಿದ್ರೆ ನಿಮ್ಮದ್ದಾದಂತಹ ಯೋಗ್ಯತೆಯ ಮಟ್ಟದಲ್ಲಿ ಅವರು ಅವಳನ್ನು ತೂಗಿದ್ದಾರೆ ಅಂತ ಅರ್ಥ. ಅದಕ್ಕೆ ದೃಷ್ಟಾಂತವಾಗಿ ನಮಗೆ ಕೆಲವೆಲ್ಲ ಉಪಮಾಲಂಕಾರಗಳು ಸಿಗುತ್ತದೆ. ಸುಗ್ರೀವ ಹೋದ ಸುಗ್ರೀವ ಏನ್ ಮಾಡಿದ? ನೋಡಿದ, ಅವಳಲ್ಲಿ ಮಾತಾಡಿದ, ಅವಳಲ್ಲಿ ತಮ್ಮದ್ದಾದಂತಹ ಭಯಕೆಯನ್ನು ಹೇಳಿದ, ಅವಳು ನಗಾಡಿದಳಂತೆ, ಅವ ಬಿದ್ದು ಸತ್ತ. ಆಮೇಲೆ ಅವಳೇ ಬದುಕಿಸಿದಳು. ಇದು ಸುಗ್ರೀವನೇ ಬಂದಾಡಿದಂತಹ ಮಾತು ಅಂತ ನನಗೆ ವೇದ್ಯವಾಗಿದೆ. ಹಾಗಾದ್ರೆ ಒಮ್ಮೆ ಸತ್ತು ಮತ್ತೊಮ್ಮೆ ಹೇಗೆ ಬದುಕಿದ? ಈ ಲೋಕದಲ್ಲಿ ಸತ್ತು ಬದುಕಿಸುವುದಕ್ಕೆ ಯಾರಿಗೆ ಸಾಧ್ಯ ಉಂಟು ಎನ್ನುವುದನ್ನೆಲ್ಲ ವಿವೇಚನೆಗೆ ತೆಕ್ಕೊಂಡ್ರೆ ಅವಳು ಬಂದಾಡಿದಂತಹ ನುಡಿಯಲ್ಲಿಯೂ ಕೆಲವೆಲ್ಲ ವಿಶೇಷಗಳುಂಟು. ಅವಳು ಕ್ಷಣಕ್ಕೊಂದು ರೂಪವನ್ನು ತಳೆಯುತ್ತಾ ಇದ್ದಾಳೆ. ಅವಳ ಬಗ್ಗೆ ನಾವು ಕಾಮಾತುರತೆಯನ್ನು ಪ್ರಕಟೀಕರಿಸದೇ ಇರುವುದು ಒಳ್ಳೆಯದು. ಹೀಗೆಲ್ಲ ಅವ ಹೇಳಿದ. ನಡೆಸಭೆಯಿಂದ ಹುಚ್ಚ. ಹಾಗಾದ್ರೆ ಏನಿದರಲ್ಲಿ ದೊರೆಯುತ್ತದೆ? ತಾವು ಯಾವುದೋ ಒಂದು ತೀರ್ಮಾನದಿಂದ ಹೊರಟ ಹಾಗಿದೆ. ತಮ್ಮನ್ನು ಯಾವುದೇ ಮಾತುಗಳಿಂದ ಕಟ್ಟುವುದಕ್ಕೋ ಅಥವಾ ದಾರಿಯನ್ನು ಬದಲಾಯಿಸುವುದಕ್ಕೆ ಪ್ರಾರ್ಥನೆ ಮಾಡಿದ್ರೋ ಸಾಧ್ಯವಾಗದಷ್ಟು ಮಟ್ಟಕ್ಕೆ ನೀವು ಗಟ್ಟಿಯಾಗಿದ್ದೀರಿ ಎನ್ನುವುದನ್ನು ನಾವು ಮನಗಾಡಬೇಕಾಗ್ತದೆ. ಆದ್ದರಿಂದ ನಾನು ಹೇಳುವುದು ತಮಃ ಪ್ರಕಾಶ ನ್ಯಾಯ. ಕತ್ತಲೆ ಎಲ್ಲಿ ಉಂಟು ಕೇಳಿದ್ರೆ ದೀಪದ ಅಡಿಯಲ್ಲೇ ಉಂಟು. ಕೆಲವು ಸಲ ಯಾರು ತಪ್ಪುತ್ತಾರೆ, ತುಂಬಾ ತಿಳಿದವರೇ ತಪ್ಪುವುದು. ಯಾಕೆ ಕೇಳಿದ್ರೆ ನಮ್ಮ ಮನಸ್ಸನ್ನು ಯಾವುದಕ್ಕೋ ಮಾರಿ ಬಿಡ್ತೇವೆ ನಾವು. ಕುದಿಯುವ ನೀರಿನಲ್ಲಿ ಮುಖ ಕಾಣುವುದಿಲ್ಲ. ನಿಸ್ತರಂಗವಾದಂತಹ ಸಾಗರದಲ್ಲಿ ನಮ್ಮನ್ನು ನಾವು ನೋಡುವುದಕ್ಕಾಗ್ತದೆ. ತರಂಗಗಳು ಏಳುವ ಹಾಗೆ ಮಾಡಿದ್ರೆ ನಾವು ಹತ್ತಾಗಿ ಹಲವಾಗಿ ಕಾಣಿಸಿಕೊಳ್ತೇವೆ. ಹಾಗೆಯೇ ಮನಸ್ಸನ್ನು ಯಾವುದಕ್ಕೋ ಕೊಟ್ಟು ಒಂದು ವಿಧದಿಂದ ತಾವು ತಮ್ಮನ್ನೇ ಕಳ್ಕೊಂಡ ಹಾಗೆ, ಒಂದು ಅಸ್ತಿತ್ವವನ್ನೇ ಬಿಟ್ಟ ಹಾಗೆ, ಬೃಹದಾಕಾರದ ಮಳೆಯೊಂದು ಬಂದಾಗ ಎತ್ತರವಾಗಿರುವಂತಹ ಪರ್ವತ, ಬುಡದಲ್ಲಿರುವಂತಹ ಒಂದು ಮರ ಇತ್ಯಾದಿಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗುವ ಹಾಗೆ ಪ್ರವಾಹದ ಕೋಪದ ವೇಗಕ್ಕೆ ಹೋಗಕ್ಕೆ ತಮ್ಮ ಮನಸ್ಸನ್ನು ಕೊಟ್ಟು ಅಸ್ತಿತ್ವವೇ ಉಳಿಯದ ಹಾಗೆ ತಾವು ಮಾಡಿಕೊಳ್ಳುವುದು ನನಗಂತೂ ಸರಿ ಕಾಣುವುದಿಲ್ಲ ಪ್ರಭು. ರಕ್ತಬೀಜ ಜಿಯಾ, ಈ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಒಂದು ನಿರ್ಣಯ ಆಗುವುದು ಹೌದು ಅದರ ಅಸ್ತಿತ್ವದಿಂದ, ಇನ್ನೊಂದು ನಿರ್ಣಯ ಆಗುವುದು ಅದರ ಅಸ್ತಿತ್ವದಿಂದ ಅಲ್ಲ.
ಬೇರೆಯವರ ತೀರ್ಮಾನದಿಂದ, ಯಾರ ಕೈಗೆ ಸಿಕ್ಕಿತು ಎನ್ನುವುದರಿಂದ. ಹೌದು. ಇನ್ನು ಮಾತಾಡ್ತಾ ಹೇಳಿದೆ, ಮದನಾರಿ ಎನಿಸಿದಂತ ಶಂಭು ಬೇರೆ ಅಲ್ಲ, ಕುಂಬಿನಿಯ ಶಂಭು ನೀವು ಬೇರೆ ಅಲ್ಲ. ಅಲ್ಲ. ಈಗ ಯಾವನು ಮನ್ಮಥನನ್ನು ಸುಟ್ಟುನೋ ಆ ಈಶ್ವರ ಮತ್ತೆ ಮಾಡಿದ್ದೆಂತದ್ದು. ಹೌದು, ಗಿರಿಜೆಯನ್ನು ಮದುವೆ ಆದದ್ದೇ ಅಲ್ವಾ? ಹೌದು. ಕಾಮನನ್ನು ಸುಟ್ಟರು ದೈಹಿಕವಾದ ಕಾಮನನ್ನು ಸುಟ್ಟುಕೊಂಡದ್ದೇ ಹೊರತು ತಾತ್ವಿಕವಾಗಿ ಕಾಮನನ್ನು ಅವನಲ್ಲಿ ಇರಿಸಿಕೊಂಡಿದ್ದಾನೆ ಅವ. ಅದರಲ್ಲಿ ಒಂದು ತಾತ್ವಿಕತೆ ಇತ್ತು ಅಂತ ನಮಗೆ ಕಥೆಯಲ್ಲಿ ಕಾಣುತ್ತದೆ. ಆ ಪಾರ್ವತಿಯ ಸಂಯೋಗದಿಂದ ಹುಟ್ಟಬಹುದಾದಂತಹ ಒಂದು ಶಕ್ತಿಯೇ ದುಷ್ಟಮರ್ದನಕ್ಕೆ ಹೇತುವಾಯಿತು. ಸರಿ, ಪರಿಣಾಮದಲ್ಲಿ ಏನೋ ಸಂಕಲ್ಪಿಸಿದ್ದಾನೆ, ಅಲ್ಲಿ ದೇವ ಸಂಕಲ್ಪವೇ ಈಡೇರಲ್ಪಟ್ಟಿತು. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಕಾಮ ಇರ್ಲಿ, ಕ್ರೋಧ ಇರ್ಲಿ, ಮದ ಇರ್ಲಿ, ಮತ್ಸರ ಇರ್ಲಿ, ಲೋಭ ಇರ್ಲಿ, ಮೋಹ ಇರ್ಲಿ, ಅದು ಯಾವುದೂ ಕೂಡ ಪೂರ್ತಿ ವರ್ಜ್ಯ ಅಲ್ಲ. ಕೆಲವು ಕಡೆಯಲ್ಲಿ ಹೇಗೆ ಉಪಯೋಗಿಸಿದ್ದೇವೆ ಎನ್ನುವುದರಿಂದ ಅದು ವರ್ಜ್ಯವೋ ತ್ಯಾಜ್ಯವೋ ಅಂತ ಆಗುದು. ವಿಷ ಪ್ರಾಣ ತೆಗೆಯುತ್ತದೆ. ಹಾಗೊಂದು ಕೆಲವು ಮದ್ದುಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ವಿಷ ಬೀಳಬೇಕಂತೆ, ಚಿಕಿತ್ಸೆಗೆ ಬೇಕಾಗ್ತದೆ. ಈ ಲೋಕದಲ್ಲಿ ಯಾವುದೂ ಬಿಡಬೇಕಾದದ್ದಲ್ಲ. ಕಸದಿಂದ ರಸ ಅಂತ ಹೇಳಿದಾಗೆ ಎಲ್ಲ ವಿಷಯಗಳು ಬೇಕಾಗ್ತದೆ. ನಾವು ಪೂಜಿಸುವಂತಹ ಪರಮೇಶ್ವರ ಅವನದೇ ಉದಾಹರಣೆ ತೆಗೆದುಕೊಳ್ಳುವ. ಈಗ ನಾವು ತಲೆಗೆ ನೀರು ಸುರಿದುಕೊಳ್ತೇವೆ, ಬಚ್ಚಲು ಮನೆಯಲ್ಲಿ ಸುರಿದಂತಹ ನೀರು ಬಚ್ಚಲು ನೀರು ಅಂತ ತಿರಸ್ಕಾರ ಮಾಡ್ತೇವೆ. ಬಚ್ಚಲು ನೀರನ್ನು ಯಾರಾದ್ರೂ ಕುಡಿತಾರಾ? ಇಲ್ಲ. ಆದ್ರೆ ಶಿವನ ತಲೆಯಿಂದ ಬಂದ ಬಚ್ಚಲು ನೀರು ಗಂಗೆ. ಹೌದು. ಯಾರೆಲ್ಲ ಆಸ್ತಿಕರು ಅಂತ ನಂಬುತ್ತಾರೋ ಅವರಿಗೆ ಪವಿತ್ರ. ಅದು ಮನೆಯಲ್ಲಿ ಮಲಿನ ಆಯ್ತು ಅಂತಾದ್ರೆ ದೇವಸ್ಥಾನದಿಂದ ತೀರ್ಥ ಕೊಂಡೋಗುವಾಗ ದೇವರ ಮಂಡೆಗೆ ಎರೆದ ನೀರೇ ಬರುವುದು ಅಲ್ವಾ? ಅದನ್ನು ಬಚ್ಚಲು ನೀರು ಅಂತ ತಿರಸ್ಕಾರ ಮಾಡ್ಲಿಕ್ಕೆ ಇಲ್ಲ. ವಾಮನ ಮಾಡಿದ್ದನ್ನು ಯಾರು ಸ್ವೀಕರಿಸುವುದಿಲ್ಲ. ಇಲ್ಲ. ಹಾಗೆಂದು ಜೇನು ವಾಮನ ಮಾಡಿದ್ದು ಪೂಜೆಗಾದ್ರೆ ಇಡ್ತಾರೆ. ಹೌದು ಅಲ್ವಾ? ಕೆಲವೊಂದು ಮರ ಹುಟ್ಟಬೇಕು ಅಂತಾದ್ರೂ ಕೆಲವು ಬೀಜವನ್ನು ಕೆಲವು ಪಕ್ಷಿಗಳು ತಿಂದೇ ವಿಸರ್ಜಿಸಿದ ಮೇಲೆ ಅಶ್ವತ್ಥ ವೃಕ್ಷ ಹುಟ್ಟಿಕೊಳ್ಳುವುದಂತೆ ಅಲ್ವಾ? ಈ ಲೋಕದಲ್ಲಿ ಪೂಜನೀಯವಾದ ಅಶ್ವತ್ಥ ವೃಕ್ಷವನ್ನು ಯಾರು ನೆಟ್ಟವರಿಲ್ಲ. ಎಂಜಲು ಗ್ರಾಹ್ಯ ಅಲ್ಲ. ದನದ ಕೆಚ್ಚಲಿಗೆ ಕರು ಬಾಯಿ ಹಾಕಿ ಎಂಜಲು ಮಾಡಿದಂತ ಕೆಚ್ಚಲಿನಿಂದ ತೆಗೆದ ಹಾಲೆ ಪೂಜೆಗಾಗ್ತದೆ. ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಯಾವುದೇ ವಿಷಯ ಇರಲಿ, ಶುಂಭನಂತವನ ಕೈಗೆ ಸಿಕ್ಕಿದ್ರೆ ಅದು ಕಸ ಆಗುವುದಿಲ್ಲ, ಅದು ರಸವಾಗಿ ಮಾರ್ಪಾಡಾಗ್ತದೆ. ಒಂದು ಮಾತು ಹೇಳಿದೆ, ಇಲ್ಲಿವರೆಗೆ ದಾನವರಿಗೆ ಬೇಕಾಗಿ ಬದುಕಿದ ನೀನು ಮದುವೆ ಆಗಲಿಕ್ಕೆ ಹೊರಟಿದ್ದಿ, ದಾನವರಿಗೆ ಬೇಕಾಗಿ ಬದುಕುವಾಗ ಮದುವೆ ಆಗ್ಲಿಕ್ಕೆ ಇಲ್ಲಿವರೆಗೆ ಹೊರಟದ್ದು ನಾನು, ಈಗ ಹೊರಟದ್ದು ಯಾಕೆ ಅಂತ ಕೇಳಿದ್ರೆ, ಯಾಕೆ ಒಂದು ಹಂತದವರೆಗೆ ತರುವವರೆಗೆ ದಾನವರಿಗೆ ನಾನು ಬೆಂಬಲಿಗನಾಗಿ ಸಹಾಯಕನಾಗಿ ಬೇಕಿತ್ತು. ಈಗ ಆಗಲ್ಲ. ನೀವೇ ಬದುಕು ಕಟ್ಟಿಕೊಳ್ಳುವಷ್ಟು ಬಲಿಷ್ಠರಾಗಿದ್ದೀರಿ. ಈಗ ಶುಂಭನನ್ನು ಆಲಂಬಿಸುವುದಕ್ಕೆ ನನಗೆ ಸಂತೋಷ ಉಂಟು. ಅದರಲ್ಲಿ ಶುಂಭನ ಆಲಂಬನಕ್ಕಿಂತ ಹೆಚ್ಚು ನೀವೇ ಸ್ವಂತವಾಗಿ ನಿರ್ಣಯ ಮಾಡುವಷ್ಟು ಹೆಚ್ಚಾಗಿದ್ದೀರಿ ಎಂದಾದ ಮೇಲೆ ಈಗ ಒಂದು ನಮ್ಮ ಸಂಸಾರ ಸುಖವನ್ನು ನೋಡಿದ್ರೆ ಏನು ಹೀಗೆ ಕಂಡದ್ದು ನನಗೆ. ಚಂಡಮುಂಡರು ಹೇಳುವಾಗ ನೋಡದ ಹೆಣ್ಣು ಮತ್ತೆ ನೋಡಿ ಕಣ್ಣು ಸರಿ ಉಂಟ, ಕಾಲು ಸರಿ ಉಂಟ, ಕೈ ಸರಿ ಉಂಟು ಎನ್ನುವುದಾಗಿ ಬರುವುದಕ್ಕೆ ಪ್ರೇಮ ಅಂತ ಹೆಸರು ಅಲ್ವೋ, ಅದಕ್ಕೆ ಪ್ರಣಯ ಅಂತ ಹೆಸರು. ನೋಡದೆ ಬರುವುದಕ್ಕೆ ಶುಂಭನಂತವನಿಗೆ ನೋಡಿದ ಯಾವ ಹೆಣ್ಣು ಮಕ್ಕಳು ಅಲ್ಲ. ಚಂಡಮುಂಡರು ಬಂದು ಹೇಳಿದ್ರು, ನಿನಗೆ ಅವಳು ಸರಿ ಅಂದ್ರೆ ನನಗೆ ತೂಕಕ್ಕೆ ಸರಿ ಅಂತಲ್ಲ, ಉಳಿದ ಯಾವ ಹೆಣ್ಣು ಮಕ್ಕಳಿಗೂ ಇಲ್ಲದ ವಿಶೇಷತೆ ಅವಳಲ್ಲಿ ಉಂಟು, ಯಾರಲ್ಲಿಯೂ ಇಲ್ಲದ ವಿಶೇಷವಾದದ್ದೆಲ್ಲ ನಿನ್ನಲ್ಲಿ ಉಂಟು, ಅದೊಂದು ನಿನ್ನಲ್ಲಿ ಇಲ್ಲಲ್ಲ. ಹಾಗಾಗಿ ನಾನು ಸಂಗ್ರಹಕ್ಕೆ ಹೊರಟದ್ದು. ಸುಗ್ರೀವನಿಗೆ ಕೆಲವೊಮ್ಮೆ ಎಂತದ್ದು ಗೊತ್ತುಂಟ, ರಕ್ತ ಬೀಜ ಪ್ರಕರಣ ಆಗುವುದು ಅಲ್ಲಿರುವಂತಹ ವಾಸ್ತವದಲ್ಲಿ ಅಲ್ಲ. ಕೆಲವರನ್ನು ನೋಡುವಾಗಲೇ ಕಳೆದುಕೊಳ್ಳುವುದು. ಅವರು ಅಂದ್ರೆ ಎಂತದು ಅಂದ್ರೆ ಮೊದಲೇ ಸೋತಿರುವುದು. ಇವ ಹೋಗುವಾಗಲೇ ಏನೋ ಪ್ರಭಾವಕ್ಕೆ ಸೋತಿದ್ದಾನೆ. ಸತ್ತು ಬದುಕಿದ ಅಂತ ಅವನೇ ಹೇಳಿದ್ದಲ್ವಾ, ಸತ್ತಿದ್ದಾನೋ ಸತ್ತ ಹಾಗೆ ಆದದ್ದು ಯಾರಿಗೊತ್ತು, ಅವನದ್ದು ಮಾತ್ರ ಅನುಭವ. ಕೆಲವು ದಾರಿಯಲ್ಲಿ ಮೊದಲೇ ಅಪಪ್ರಚಾರ ಇದ್ರೆ ಅಲ್ಲಿ ಹೋಗುವಾಗ ಗಾಳಿ ಬೀಸ್ತದೆ, ಒಬ್ಬೆ ಹಾಕಿದಾಗೆ ಕೇಳ್ತದೆ. ಆ ತಿರುಗು ಪ್ರದೇಶದಲ್ಲಿ ಸ್ವಲ್ಪ ತರೆದಿರುಗಿದಾಗೆ ಆಗ್ತದೆ, ಇವಲ್ಲಿ ಹೋಗುವಾಗ ಬೀಳುವುದೇ ಮತ್ತೆ ಕತೆ ಉಂಟದಕ್ಕೆ. ಒಬ್ಬ ಈ ಪ್ರಪಂಚದಲ್ಲಿ ಜೀವಂತವಾಗಿ ಕಾಣುವುದನ್ನು ಬಿಟ್ಟು ಈ ಜೀವ ಹೋದ ಮೇಲೆ ಒಂದು ಸ್ಥಿತಿ ಉಂಟಲ್ವ, ಆ ಕಡೆಯೂ ಅಲ್ಲದ ಈ ಕಡೆಯೂ ಅಲ್ಲದ ಪ್ರೇತ ಸ್ಥಿತಿ, ಅದು ಇಲ್ಲ ಅಂತಲೇ ವಾದಿಸ್ತಾ ಇದ್ದಂತೆ. ಅವನಿಗೊಬ್ಬ ಮಿತ್ರ ಇದ್ದ, ಅವ ಉಂಟು ಅಂತ ವಾದಿಸುವುದು. ಇವರಿಗೆ ಬಂತ ಆಯ್ತು, ಒಂದು ಬಂತ ಮಾಡಿ ಅಮಾವಾಸ್ಯೆಯ ರಾತ್ರಿ ಸ್ಮಶಾನಕ್ಕೆ ಹೋಗಿ ಒಂದು ಗೂಟ ನೆಟ್ಟುವ ಒಪ್ಪಿಕೊಂಡ. ಇವ ಪ್ರೇತ ಇಲ್ಲ ಅಂತ ಹೇಳಿದ, ಒಪ್ಪಿಕೊಂಡ, ಹೋದ. ಮರು ದಿವಸ ಬೆಳಿಗ್ಗೆ ನಿರ್ಣಯ ಆಗ್ಲಿಕ್ಕೆ ಬೆಳಿಗ್ಗೆ ಹೋಗ್ತಾನೆ, ಸ್ಮಶಾನದಲ್ಲಿ ಇವ ಬಿದ್ದು ಸತ್ತಿದ್ದಾನೆ. ಯಾರು? ಈ ಗೂಟ ನೆಟ್ಟು ಬರ್ತೇನೆ ಅಂತ ಹೇಳಿದವ. ಸಾಯುವುದಕ್ಕೆ ಕಾರಣ ಏನು? ಗೂಟ ನೆಟ್ಟಿದ್ದಾನೆ. ನೆಟ್ಟು ಹಿಂದೆ ತಿರುಗುವಾಗ ಅವನನ್ನೇನು ಹೇಳ್ದ ಹಾಗೆ ಆಯ್ತು. ಇವನಿಗೆ ಅಲ್ಲಿಗೆ ಹೆದರಿಕೆ ಆಯ್ತು, ಸತ್ತ. ಹೆದರಿಯೇ ಸತ್ತ. ಕಾರಣ ಎಂತದ್ದು? ಅಲ್ಲಿ ಪ್ರೇತ ಹೇಳ್ದದ್ದಲ್ಲ ಇವನ,
ಇವ ಹೋಗಿ ಅವಸರದಲ್ಲಿ ಗೂಟ ನೆಡುವಾಗ ಇವನ ಹುಡುಗಗೆ ಗೂಟ ನೆಟ್ಟದಿವ ತಿರುಗುವಾಗ ಹೇಳ್ತಾ ಹಾಗೆ ಆಯ್ತು. ಇದು ಪ್ರಯತ್ನ ಹೇಳ್ತದ್ದು ಅಂತ ಸತ್ತ. ಕೆಲವೊಮ್ಮೆ ಯಥಾರ್ಥವಾಗಿರುವುದಲ್ಲ, ನಮ್ಮ ಮನಸ್ಸು ನಮ್ಮನ್ನು ಕೊಲ್ಲುವ ಹಾಗೆ ಮಾಡುದು. ಈ ಸುಗ್ರೀವನಿಗೆ ಆದದ್ದ ಹಾಗೆ ಎಂತದೋ ಹೇಳ್ದ ಹಾಗೆ ಆಗಿದೆ, ಸತ್ತ ಹಾಗೆ ಆಯ್ತು, ಬದುಕಿ. ಅದೆಲ್ಲ ನಮಗೆ ಪ್ರಮಾಣ ಅಲ್ಲ, ರಕ್ತ ಬೀಜ. ನಮಗೆ ನಮ್ಮ ಜೀವನಾನುಭವವೇ ಪ್ರಮಾಣ. ಹಾಗಾಗಿ ಅವಳಂತ ಹೆಣ್ಣೊಬ್ಬಳು ಪಂಥ ಕೊಟ್ಟು ನಿಲ್ತಾಳೆ ಅಂತಾದ್ರೆ, ಶುಂಭನಂತ ಶುಂಭ ಇಷ್ಟು ಲೋಕೋತ್ತರ ಸಂಗ್ರಹ ಮಾಡಿದವ, ಅವಳ ವಿಷಯದಲ್ಲಿ ಹಿಂಜರಿಯುವುದಕ್ಕುಂಟೇನೋ? ದೇಹವನ್ನು ನಾವು ದೇವಾಲಯ ಅಂತ ಗುರುತಿಸಿದ್ರೆ ಅರ್ಚಕನ ಸ್ಥಾನದಲ್ಲಿರುವ ಮಂತ್ರಿ, ದೇಹದಲ್ಲಿ ಕ್ರಿಯಾಶೀಲತೆ ಎನ್ನುವುದು ತಲೆಯಲ್ಲೇ ನಡೆಯುವುದಾದ್ರೆ ಮಧ್ಯಸ್ಥಾನದಲ್ಲಿರುವ ಮಂತ್ರಿ. ಹೌದಾ? ಮಂತ್ರಿಯಾದಂತಹ ಸುಗ್ರೀವನನ್ನು ತಾವು ಕಳಿಸುವ ಹೊತ್ತಿನಲ್ಲಿ ಹೆಣ್ಣನ್ನು ನೋಡುವುದಕ್ಕೆ ಹಿರಿಯನಾದವನೇ ಬೇಕು. ಅವ ನೋಡಿದ್ದು ತನಗಾಗುತ್ತದೆ ಎನ್ನುವಂತಹ ಭಾವವನ್ನು ಸಂಕಲ್ಪಿಸಿಯೇ ಅವನನ್ನು ಕಳಿಸಿದ್ದು. ಹಾಗಾದ್ರೆ ಅವನನ್ನು ಕಳಿಸುವ ಹೊತ್ತಿನಲ್ಲಿಯೇ ಇವ ನನಗಾಗಿ ನೋಡಿ ಬರ್ತಾನೆ ಎನ್ನುವುದೇ ನಿಮ್ಮ ಮನಸ್ಸಿನಲ್ಲಿದ್ದದ್ದು. ಇವ ನನಗಾಗಿ ನೋಡಿದ ಹೆಣ್ಣನ್ನು ನಾನು ಮದುವೆಯಾಗುವುದಕ್ಕೆ ಹೋಗುವುದೇ ಇರುವುದು ಎನ್ನುವುದು ಕಳಿಸುವ ಹೊತ್ತಿನಲ್ಲೇ ನಿಮ್ಮ ಮನಸ್ಸಿನಲ್ಲಿದ್ದದ್ದು. ಹಾಗಾದ್ರೆ ನೀವು ಮೊದಲೇ ಮಾಡಿದಂತಹ ತೀರ್ಮಾನಕ್ಕೆ ಒಬ್ಬಾತ ವ್ಯಕ್ತಿ ವೈಭವಪೂರ್ಣನಾದಂತಹ ಶುಂಭನನ್ನು ಪ್ರತಿನಿಧೀಕರಿಸುವುದಕ್ಕೆ ಹೋದವ ಬಿಟ್ರೆ ಅಲ್ಲಿ ಏನು ನಡೆದಿದೆ ಎನ್ನುವಂತಹ ವಾಸ್ತವವನ್ನು ಕೇಳಿ ತೀರ್ಮಾನವನ್ನು ಕೈಗೊಳ್ಳುವಂತಹ ಒಂದು ಪ್ರಮೇಯದಲ್ಲಿ ತಾವು ಕಳಿಸಿದ್ದಲ್ಲ. ಇದರ್ಥ ಆಗ್ತದೆ. ಚಂಡಮುಂಡರು ಹೇಳಿದಲ್ಲಿಗೆ ಅನ್ಯದೃಶ್ಯಳಾದಂತಹ ಹೆಣ್ಣನ್ನು ತಾನು ಬಯಸಬೇಕು, ರತ್ನಗಳೆಲ್ಲ ತನ್ನ ಗರ್ಭದಲ್ಲೇ ಇರಬೇಕು, ವಿಶಿಷ್ಟವಾದದ್ದು ಮತ್ತೊಬ್ಬರಲ್ಲಿ ಇರಕೂಡದು, ತಾನೇ ಅದಕ್ಕೆ ಯಾಜಮಾನ್ಯವನ್ನು ಹೊಂದಿರಬೇಕಾದವ ಎನ್ನುವ ಸತ್ಸಂಕಲ್ಪವನ್ನು ಹೊತ್ತೇ ತಾವು ಕಳಿಸಿದ್ದು. ಆಗ ಏನಾಗ್ತದೆ? ಹೋದವರ ಪ್ರಭುತ್ವ ಅಲ್ಲಿ ಏನೂ ಅಲ್ಲದೆ ಆಗ್ತದೆ. ಈ ಕೆಲವರನ್ನು ಕಳಿಸುವ ಕ್ರಮ ಉಂಟು. ಅವನ ಸ್ವಂತಿಗೆ ಎಂತದ್ದು ಇಲ್ಲ, ಟಾಟಾ ಡಾಡಾ ಅಣ್ಣ ಇಷ್ಟನ್ನು ಹೇಳು ಹೋಗಿ ಬಾ, ಮತ್ತೆಂತದ್ದು ಇಲ್ಲ. ಅದೊಂದು ಮೂಗು ಸಂಬಳದ ಹಾಗೆ ಅಲ್ಲಿಗೆ ಹೋಗುವುದು ಬರುವುದು ಎನ್ನುವುದು ಅಷ್ಟೇ. ಹೋಗುವುದು ಬರುವುದು, ಬೇರೆ ಏನೂ ಮಾಡ್ಲಿಕ್ಕಿಲ್ಲ. ಸುಗ್ರೀವನನ್ನು ತಾವು ಕಳಿಸುವಾಗ ಮಾಡಿದ ತೀರ್ಮಾನದಲ್ಲಿ ಅವ ಕಂಡು ಬಂದ ದೃಷ್ಟಿಕೋನದಲ್ಲಿ ಬಂದ ವ್ಯತ್ಯಯವನ್ನು ತಾವು ಸ್ವೀಕರಿಸದೆ ತಾವೇ ಒಂದು ತೀರ್ಮಾನ ಮಾಡಿ ಸಂಗ್ರಾಮ ಎನ್ನುವುದನ್ನೇ ತೀರ್ಮಾನಿಸಿದಿರಿ. ಅದು ಕಾರಣ ಉಂಟು. ಏನು? ಈಗ ಸುಗ್ರೀವನನ್ನು ನಾನು ಕಳುಹಿಸಿದ್ದೆ ಯಾಕೆ? ನಾನು ಮದುವೆ ಆಗುವ ತೀರ್ಮಾನ ಮಾಡಿದ್ದೆ. ಮದುವೆಗೆ ಬೇಕಾದ ಸಂಧಾನ ಮಾಡು. ನೀವು ಅದರ ವಿಷಯ ಮಾತಾಡೋದು ಬಿಟ್ಟು ನೀವು ಮದುವೆ ಆಗುದೇ ಬೇಡ, ಮದುವೆ ಆಗಲಿಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳಿದ್ರೆ ಅದರಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡಬೇಕೆ ಹೊರತು ನೀವು ಮದುವೆ ಆಗುದೇ ಬೇಡ, ಹುಚ್ಚ ನಡಿ ಅಂತ ಹೇಳಿದೆ. ಅದೇ ನನಗೆ ಗೊತ್ತಾಯ್ತು. ನಾವು ಕೊಟ್ಟದರಲ್ಲೇ ಕೃಷಿ ಮಾಡು. ನಿನ್ನ ದೃಷ್ಟಿಕೋನದಲ್ಲಿ ಏನು ಸಿಗ್ತದೆ ಅದು ನಮಗೆ ಮುಖ್ಯ ಅಲ್ಲ. ನಾವು ಹೇಳಿದ್ದರಲ್ಲಿ ಮಾತ್ರ ವ್ಯವಹರಿಸುವುದಕ್ಕೆ, ನಮ್ಮ ಮೂಗಿನ ನೇರಕ್ಕೆ ಮಾತ್ರ ಬದುಕುವುದಕ್ಕೆ ನಿನಗೆ ಆಗ್ತದೋ ಬದುಕು, ಇಲ್ಲದೆ ಇದ್ರೆ ನಡೆ. ನಿರ್ಣಯ ಆಗಿದೆ ನನ್ನದು ಮದುವೆ ಅಂತ. ಅದೇ ಅವ ನಿರ್ಣಯವನ್ನು ಬದಲಿಸಲಿಕ್ಕೆ ಬಂದ. ಈ ನಿರ್ಣಯದ ಮೇಲೆ ಬಂದಂತಹ ವ್ಯತ್ಯಾಸ ಬದಲಾವಣೆಯನ್ನು ನೇರ್ಪುಗೊಳಿಸುವುದಕ್ಕೆ ಯಾರನ್ನು ಕಳುಹಿದಿರಿ? ಅಲ್ಲ, ಅವ ಬಂದು ಹೇಳಿದಾಗ ನಡೆಯುವುದಿಲ್ಲ ಅಂತ ಆಗುವಾಗ ಧೂಮ್ರಲೋಚನ. ಹೌದಾ? ಅಲ್ಪನೆ ಧೂಮ್ರಲೋಚನನು ಯಮಗೊಪ್ಪಿಸಲೇತಗೆ ದೈತ್ಯಾನ್ವಯವನು ಅಲ್ಪನೇ ಧೂಮ್ರಲೋಚನನು ಕೊಲುವ
ವಿವಾಹ ಸಂಬಂಧವಾಗಿ ತಾವು ಹೊರಟದ್ದೇ ಹೌದು ಅಂತ ಇದ್ರೆ, ಅವಳ ಪಂಥಾಹ್ವಾನವನ್ನು ಒಪ್ಪಿದವರೇ ನೀವು ಹೌದು ಅಂತಾದ್ರೆ ತಾವೇ ಪ್ರಥಮ ಬಾರಿಗೆ ಹೊರಡಬೇಕಿತ್ತು. ಆದರೂ ತಮ್ಮ ಆಜ್ಞೆಯಾನುಸಾರವಾಗಿ ಕೆಲಸ ಮಾಡಬಹುದಾದಂತಹ ತಮ್ಮ ದೇಹದ ಅಂಗವೇ ಒಂದು ವಿಭಾಗದಲ್ಲಿ ಹೌದು ಅಂತ ಹೇಳಲ್ಪಟ್ಟ ಸೇನಾಧ್ಯಕ್ಷರಾದಂತಹ ಧೂಮ್ರಾಕ್ಷರನ್ನು ಕಳುಹಿಕೊಟ್ಟಿರಿ. ಅವಳು ಹೇಳಿದ್ದದೆ, ಶುಂಭನಾಗಲಿ ಶಂಭುವಾಗಲಿ ಕುಂಬಿನಿಯಲ್ಲಿ ನನಗೆ ನಿಜವಾದ ವರ ಯಾರು ಕೇಳಿದ್ರೆ ನನ್ನನ್ನು ಯುದ್ಧದಲ್ಲಿ ಸೋಲಿಸಿದವ. ಹಾಗಾದ್ರೆ ಅವಳ ಮಾತಿಗೆ ಮಾನ್ಯತೆಯನ್ನು ಕೊಡುವುದಾದ್ರೆ ತಾವೇ ಅವಳನ್ನು ಸೋಲಿಸಬೇಕು ಎನ್ನುವುದು ಧ್ವನ್ಯರ್ಥ. ಸರಿ, ಹಾಗಾದ್ರೆ ತಾವೇ ಸೋಲಿಸಬೇಕಾಗಿಲ್ಲ, ನನ್ನವರು ಸೋಲಿಸಿದ್ರು ನಮ್ಮದ್ದೇ ಆಗುವುದದು. ನೀವು ಕಟ್ಟು ಬೆಳೆಸಿದಂತಹ ಸಾಮ್ರಾಜ್ಯದಲ್ಲಿ ಇದ್ದವರು ಏನು ಮಾಡಿದ್ರು ಆದ್ರೆ ಅತ್ಯಂತಿಕವಾದಂತಹ ಪ್ರಭುತ್ವದ ಹೊಣೆಗಾರಿಕೆ ನಿಮ್ಮದೇ. ಅದಕ್ಕಿಂತ ಆಚೆ ಇಲ್ಲ. ನೀವೇ ಜೀವನವನ್ನು ಒದಗಿಸಿಕೊಟ್ಟ ಮೇಲೆ ಆ ಜೀವನದಲ್ಲಿ ಏನು ಬೇಕು ಏನು ಬೇಡ ಎನ್ನುವುದನ್ನು ತೀರ್ಮಾನಿಸುವುದಕ್ಕೆ ತಮಗೆ ಯಾವ ಕಾಲದಲ್ಲಿಯೂ ಹಕ್ಕಿದೆ. ಆದದ್ದರಿಂದಲೇ ಧೂಮ್ರಾಕ್ಷರನ್ನು ಕಳುಹಿಕೊಟ್ಟಿರಿ. ಧೂಮ್ರಾಕ್ಷ ಅವಳಲ್ಲಿ ಯುದ್ಧ ಮಾಡಲಿಲ್ಲ, ಅವಳ ಮೈಯನ್ನು ಮುಟ್ಲಿಲ್ಲ, ಕೇವಲ ಬಲತ್ಕರಿಸುವುದಕ್ಕೆ ಹೋದ ಹೊತ್ತಿನಲ್ಲಿ ಅಥವಾ ಮುಡಿಗೆ ಕೈ ಹಾಕುವುದಕ್ಕೆ ಹೋದ ಹೊತ್ತಿನಲ್ಲಿ ಅವಳು ಕುಳಿತಲ್ಲಿಂದಲೇ ದೃಷ್ಟಿಯಿಂದ ಒಂದು ಬೆಂಕಿಯನ್ನು ಸೃಷ್ಟಿಸಿ ಬಿಟ್ಲು. ಹೌದೌದು. ಯಾವಳ ಕಣ್ಣಲ್ಲಿ ಕಾಮ ಉಂಟು ಎನ್ನುವುದನ್ನು ಕಾತರದಿಂದ ಕಾಣುವುದಕ್ಕೆ ತಾವು ಹೊರಟಿರೋ ಅಂತವಳ ಕಣ್ಣಿನಿಂದ ಹೊರಡುವಂತಹ ಬೆಂಕಿಯ ಕಿಡಿ ತಮ್ಮ ಸೇನಾಧ್ಯಕ್ಷನಾದಂತಹ ಧೂಮ್ರಾಕ್ಷನನ್ನು ಸುಡುತ್ತದೆ. ಕಡೆಯ ದಿಕ್ಕಿನ ಒಡೆಯನಾದ ಮೃಡನನ್ನಾದರೂ ಹಿಡಿದು ಕೇಳಬಲ್ಲಂತಹ ವಿಕಟ ವಿಕ್ರಮಿಯಾದಂತಹ ಧೂಮ್ರಾಕ್ಷ ಹಾಗೆ ಸಾಯ್ತಾನೆ. ಅಲ್ಪನೇ ಅಲ್ಲ, ಸಾಮಾನ್ಯನೇ. ಅಲ್ಪ ಆದ್ರೆ ಅವನಿಗೆ ಸೇನಾಧಿಪತಿ ಕೊಡ್ತೇವೆ. ಮತ್ತೆ ಶುಂಭನ ಸೇನೆಯ ಆಧಿಪತ್ಯವನ್ನು ವಹಿಸಿದ ಧೂಮ್ರಾಕ್ಷ ಸೇನೆ ಇನ್ನೂ ಉಂಟು, ಸೇನಾಧ್ಯಕ್ಷ ಒಬ್ಬನನ್ನು ಅಧ್ಯಕ್ಷ ಮಾಡುವುದು ತಮ್ಮದಾದಂತಹ ಸ್ಥಾಪಿತ ಅಭಿಮಾನದಿಂದಲೋ ಅಲ್ವಲ್ಲ. ಅವನಲ್ಲಿ ಬೇಕಾದಂತಹ ಬೌದ್ಧಿಕವಾದ ಮಟ್ಟ ಏನು ಎನ್ನುವುದನ್ನು ಗುರುತಿಸಿಯೇ ಹೌದಲ್ಲ. ಸೇನೆಯನ್ನು ಮುನ್ನಡೆಸುವುದಕ್ಕೆ ಬಲಿಷ್ಠನಾದವ ಎನ್ನುವುದು ಅವನ ಜೀವಿತದ ಪ್ರಕರಣದಲ್ಲಿ ಕೆಲವು ಸಲ ತೋರಿಸಿದವ. ತಮ್ಮದ್ದಾದಂತಹ ಉನ್ನತಿಕೆಯ ಮಾರ್ಗದಲ್ಲಿ ಗಳಿಸಿ ಉಳಿಸಿ ಬೆಳೆಸಿ ಕಟ್ಟಿ ಆಳಿ ಬಾಳಿ ಬದುಕಿದಂತಹ ಈ ಸಾಮ್ರಾಜ್ಯದಲ್ಲಿ ಆ ಧೂಮ್ರಾಕ್ಷರ ರಕ್ತದ ಕಣಕಣಗಳು ಇನ್ನೂ ಇದೆ. ಅವನ ಬೆವರಿನೋಪಾದಿಯಲ್ಲಿ ಸುರಿದಿರುವಂತಹ ಶವಜಲ ನಮ್ಮದಾದಂತಹ ಶೋಣಿತಾಪುರದ ಏಳಿಗೆಗೆ ಮಹತ್ತರವಾದಂತಹ ಕೊಡುಗೆಯನ್ನು ಕೊಟ್ಟದ್ದೇ. ಅಂತಹ ಧೂಮ್ರಾಕ್ಷ ತಮ್ಮ ಲಾಲಸೆಯನ್ನು ಬಿತ್ತರಿಸುವುದಕ್ಕೆ ಹೋದ ಹೊತ್ತಿನಲ್ಲಿ ಅವ ಸುಡಲ್ಪಟ್ಟ. ಅಲ್ಲಿಗೆ ತಾವು ತೀರ್ಮಾನವನ್ನು ತಿದ್ದುಪಡಿ ಮಾಡಿ ಇನ್ನು ಏನಿದ್ರು ನಾನೇ ಅವಳನ್ನು ಕಾಣಬೇಕು, ಬಹುಶಃ ಅವಳಿಗೆ ನನ್ನ ನಿರೀಕ್ಷೆ ಉಂಟೋ ಏನೋ ಎನ್ನುವುದನ್ನು ತೀರ್ಮಾನಿಸದೆ ಚಂಡಮುಂಡರಿಗೆ ಆಜ್ಞೆಯನ್ನು ಕೊಟ್ಟಿರಿ. ಯಾವರು ನೋಡಿದ್ರೋ ಅಂತಹ ಚಂಡಮುಂಡರು ಹೋಗಿ ಎಳ್ಕೊಂಡು ಬರಲಿ. ಹೋಗ್ಲಿಕ್ಕೂ ಹೋಗಿದ್ದಾರೆ. ಜೀವನದಲ್ಲಿ ಮಹತ್ತರವಾದಂತಹ ಸಾಧನೆಯನ್ನು ಮಾಡ್ಲಿಕ್ಕೂ ಮಾಡಿದವರವರು. ಅಲ್ಲಿ ಹೋಗುವಾಗ ಅವಳು ಕಾಳಿಯ ರೂಪವನ್ನು ತಾಳಿದಳು. ಹೀಗೆ ಸುದ್ದಿ ಚಂಡಮುಂಡರ ಹನನವಾಯಿತು. ಅವರ ತಲೆಯನ್ನು ಚೆಂಡಾಡಿದಳಂತೆ. ತಲೆಯನ್ನು ಕಡಿದು ಚೆಂಡಾಡ್ತಾಳೆ ಅಂತಾದ್ರೆ ಇದೇನು ಪ್ರಭು, ಕೊಲ್ಲುವುದುಂಟು, ಆದ್ರೂ ತಲೆಯನ್ನು ಲೀಲಾಜಾಲವಾಗಿ ಚೆಂಡಾಡ್ತಾಳೆ ಅಂತಾದ್ರೆ ತಮಗೊಂದು ಪಂಥಾಹ್ವಾನ ವಿಶೇಷವಾಗಿ ಕೊಟ್ಟಿದ್ದಾಳೆ ಎನ್ನುವುದೇ ಅರ್ಥ ಅಲ್ವಾ? ಹೇಗದು? ಚೆಂಡಿನ ಹಾಗೆ ನಿನ್ನ ಅಮಾತ್ಯ ಶ್ರೇಷ್ಠರ ತಲೆಯನ್ನು ಆಡಬಲ್ಲೆ ತಾನು. ಕೊಲ್ಲುವುದು ವಿಷಯ ಅಲ್ಲ, ಕೊಂದು ಒಬ್ಬೊಬ್ಬರ ಶರೀರದ ಒಂದೊಂದು ಭಾಗವನ್ನು ಕತ್ತರಿಸಿ ನಮಗೆ ಯಾವುದರಲ್ಲೋ ಹಾಕಿ ಇಗೊಳ್ಳಿ ನಿಮಗೆ ಉಡುಗೊರೆ ಅಂತ ಕೊಟ್ರೆ ಅಂದ್ರೆ ದೇಶದ ಪರಾಕಾಷ್ಠೆ ಅಲ್ವಾ? ಹೌದೌದು. ಚಂಡಮುಂಡನ ಕಳೆ ಬರಹ ಇದೆ, ತಲೆ ಇಲ್ಲ, ತಲೆಯನ್ನು ಚೆಂಡಾಡಿದ್ದಾಳೆ. ಹಾಗಾದ್ರೆ ಬಂದವರ ತಲೆ ತೆಗೆದು ಹಾರಿದ್ದೇನೆ. ನಿನ್ನವರು ಯಾರು ಈಗಲೂ ಚಂಡನದ್ದು ಯಾವುದು ದೇಹ, ಮುಂಡನದ್ದು ಯಾವುದು ದೇಹ ಅಂತ ಗೊತ್ತಾಗುವುದಿಲ್ಲ. ಅಷ್ಟರ ಮಟ್ಟಿಗೆ ಅವಳು ಮಾಡಿದ್ದಾಳೆ. ಹಾಗಾದ್ರೆ ಒಂದು ಸಾವಿನಲ್ಲಿಯೂ ಕ್ರೌರ್ಯವನ್ನು ತೋರಿಸಿ ಇನ್ನು ಕೆರಳಬೇಕು ಶುಂಭ ಎನ್ನುವುದಕ್ಕಾಗಿಯೇ ಒಂದು ಉತ್ತರ ಕೊಟ್ಲೋ ಏನು? ಇಷ್ಟರಲ್ಲಿಯೂ ನಾವು ಕಾಣಬೇಕಾದದ್ದೊಂದು, ಚಂಡಮುಂಡರು ಹೇಗೆ ಸತ್ರು? ಒಂದು ಸಂಶೋಧನೆ ನಡೆಸಿದ್ದೀರಾ ನೀವು? ಯಾಕೆ ಸಂಶೋಧನೆ? ಈಗ ಚಂಡಮುಂಡರಿಗೆ ಮರಣ ಬರುವುದಿದ್ರೆ ಹೇಗೆ? ಅವರದ್ದಾದಂತಹ ನೈಷ್ಠಿಕ ಬ್ರಹ್ಮಚರ್ಯ ಖಿಲವಾದ್ರೆ, ಪತನವಾದ್ರೆ, ಚಂಡಮುಂಡರು ಹೆಣ್ಣಿನ ಸಹವಾಸ ಮಾಡಿದವರಲ್ಲ. ಇಲ್ಲ, ಸಹವಾಸ ಮಾಡದೆ ಹೇಗೆ ಸಾವನ್ನಪ್ಪಿದ್ರು?
ಅಲ್ಲ, ಬ್ರಹ್ಮಚರ್ಯ ಹಾಳಾಗ್ಲಿಕ್ಕೆ ಸಹವಾಸವೇ ಮಾಡಬೇಕು ಅಂತ ಇಲ್ಲ. ಮತ್ತೆ ಒಮ್ಮೆ ಸಹವಾಸ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡಿದ್ರು ಸಾಕಾಗ್ತದೆ. ಹೌದಲ್ಲ? ಅಲ್ಲಿಗೆ ಬ್ರಹ್ಮಚರ್ಯ ಸ್ಖಲನವೇ. ಹಾಗಾದ್ರೆ ತನ್ನ ಮರಣ ಇಂಥದ್ದರಲ್ಲೇ ಬರ್ತದೆ ಎನ್ನುವುದನ್ನು ಗಟ್ಟಿ ತಿಳಿದ ಚಂಡಮುಂಡರು ಪತನ ಹೊಂದಿಯಾರೆ ದೈಹಿಕವಾಗಿ? ಇಲ್ಲಿಯವರೆಗಿನ ಅನುಭವದಿಂದ ಇಲ್ಲ ಅಂತ ಕಾಣ್ತದೆ. ಹಾಗಾದ್ರೆ ಇಲ್ಲದೇ ಇದ್ದಂತಹ ಒಂದು ಪರಮ ಸತ್ಯವನ್ನು ಉಂಟು ಅಂತ ಮಾಡುವಲ್ಲಿ ಅವಳು ಶಕ್ತಳಾಗಿದ್ದಾಳೆ ಅಂತಾದ್ರೆ ಇದು ಏನು ಅಂತ ನಾವು ತಾರ್ಕಿಕವಾಗಿ ವಿವೇಚಿಸಬೇಕಾದಂತಹ ಒಂದು ವಿಷಯ ಅಲ್ವೇ ಇದು? ಚಂಡಮುಂಡರ ಮರಣ ಸಾಮಾನ್ಯ ಅಲ್ಲ, ಅದು ಅಲ್ಲ. ಹಾಗಾದ್ರೆ ಇಷ್ಟೆಲ್ಲ ಅನರ್ಥ ಪರಂಪರೆಗಳು ಘಟಿಸಿದ್ರು ತಾವು ಈಗ ಕತ್ತಿ ಕೈದುಗಳನ್ನು ಹಿಡಿದು ಹೊರಟಿದ್ದೀರಿ. ಉಪ್ಪಿನ ಗೊಂಬೆಯೊಂದು ಸಮುದ್ರದಲ್ಲಿ ಈಜುವುದಕ್ಕೆ ಹೋದ್ರೆ ಏನಾದ್ರೂ ಪ್ರಯೋಜನ ಸಿಕ್ಕೀತಾ? ಅದೇ ಕರಗಿ ಹೋಗ್ತದೆ. ಹೌದಲ್ಲ? ಸಮುದ್ರದಲ್ಲಿ ಈಜುವುದಕ್ಕೆ ಹೋದದ್ದು ಎಲ್ಲಿ ಉಂಟು ಅಂತ ಹುಡುಕಿದ್ರೆ ಹುಡುಕಾಟದಲ್ಲೇ ನಮ್ಮ ಜೀವನ ಕಳೆದು ಹೋದೀತು ಬಿಟ್ರೆ ಕಳ್ಕೊಂಡಿರುವಂತಹ ಬೊಂಬೆಯನ್ನು ಕಾಣುವುದಕ್ಕೆ ಜೀವನ ಪೂರ್ತಿ ಹುಡುಕಿದ್ರು ಸಾಕಾಗುವುದಿಲ್ಲ. ಗಾಳಿಯಲ್ಲಿ ಗುದ್ದುತ್ತೇನೆ, ಹೋರಾಡುತ್ತೇನೆ ಅಂತ ಹೇಳಿ ನಾವು ರಾತ್ರಿ ಹಗಲು ಹೋರಾಟವನ್ನು ನಡೆಸಿದ್ರು ನಮ್ಮ ಮೈ ಕೈ ನೋವಾಗಬೇಕೇ ಬಿಟ್ಟರೆ ನಮ್ಮ ಪೆಟ್ಟಿಗೆ ಗಾಳಿ ಸಿಕ್ಕಿದ್ದೆ. ಬೆಂಕಿಯೊಡನೆ ಚೆಲ್ಲಾಡ್ತೇನೆ, ಅದೇನು ಮಹಾ ಅಂತ ಹೇಳಿ ಕೈಯಲ್ಲಿ ಬೀಸಿ ಎಸೆದೆವು ಅಂತಾದ್ರೆ ಅದರದ್ದಾದಂತಹ ಕೆಂಡ ಬಿದ್ದು ನಮ್ಮ ಮೈಯಲ್ಲೇ ಉಂಡೆಯೋ ಬೊಬ್ಬುಳಿಯೋ ಬರುವುದು ಬಿಟ್ರೆ ಏನಾದರೂ ಸಾಧಿತವಾದದ್ದನ್ನು ಮಾಡಿದ್ದೇವೆ ಎನ್ನುವಂತಹ ಆತ್ಮಸಮಾಧಾನ ನಮಗೆ ಸಿಕ್ಕಿದೆ. ಪ್ರಭೋ, ಕೆಟ್ಟ ಗಿಡವನ್ನಾದರೂ ನೆಟ್ಟ ಕೈಯಲ್ಲಿ ಕೀಳಬಾರದು ಅಂತ ಒಂದು ಶಾಸ್ತ್ರ ಇದೆ. ಉಂಟು. ಕಟ್ಟಿ ಬೆಳೆಸಿದಂತಹ ಸಾಮ್ರಾಜ್ಯವನ್ನು ಇಟ್ಟು ಬದುಕುವುದು ಮಹತ್ತರವಾದದ್ದು. ಒಂದು ಮಾಡುವುದು ದೊಡ್ಡ ವಿಷಯ ಅಲ್ಲ, ಅದನ್ನು ಉಳಿಸಿ ನಡೆಸುವುದು ವಿಷಯ. ಶುಂಭ ಮಾಡಿದ್ದನ್ನು ಶುಂಭನೇ ತೆಗೆದರೋ ಈ ಕೆಲವು ಸಲ ಉಂಟಂತೆ, ಕೆಲವು ಪ್ರಾಣಿಗಳು ಸಾಯುವುದು. ಅದರಲ್ಲಿ ಹುಲಿ ಒಂದು ಮಹಾಸಾಕ್ಷಿ. ಒಂದು ಗಾಯ ಆಗಿ ವೃಣವಾಗಿ ಆ ಜಾಗ ಕೊಳೆಯುವುದಕ್ಕಾರಂಭ ಆಯಿತು ಅಂತಾದ್ರೆ ಅದನ್ನೇ ದುರುಗುಟ್ಟಿ ನೋಡುವುದಂತೆ. ಅದರಲ್ಲಿರುವಂತಹ ಕಿವನ್ನು ತೆಗೆದು ಆದಂತಹ ಹೊಂಡವನ್ನು ಮುಚ್ಚುವುದಕ್ಕೆ ಮತ್ತೊಂದು ಕಡೆಯಿಂದ ಕಚ್ಚಿ ಮಾಂಸವನ್ನು ಎಳೆದು ಅಲ್ಲಿಗೆ ಅಂಟಿಸುವುದಂತೆ. ಹಾಗೆ ಹುಲಿ ಮೈಯ ಮೇಲೆ ತನ್ನ ಗಾಯವನ್ನೇ ತಾನೇ ಮಾಡಿಕೊಂಡು ತನ್ನ ಸಾವನ್ನು ಹೊಂದುತ್ತದೆ, ಹೀಗೆಲ್ಲ ಹೇಳ್ತಾರೆ. ಸರಿ, ಹಾಗೆ ಆಯ್ತಲ್ಲ ನಮ್ಮ ಜೀವನವು. ಒಂದನ್ನು ಕಳ್ಕೊಂಡು ಮತ್ತೊಂದನ್ನು ಉಂಟು ಮಾಡುವುದಕ್ಕೂ ಅಥವಾ ಅದರಂತ ನಷ್ಟವನ್ನು ತುಂಬಿಸುವುದಕ್ಕೂ ತಾವು ಮತ್ತೊಂದನ್ನು ಕಳೆಯುವುದಕ್ಕೂ ಹೋದ ಹಾಗಾಯ್ತಲ್ಲ ಪ್ರಭು. ಇಲ್ಲದೇ ಇದ್ರೆ ಅದಕ್ಕಿಂತ ಹೆಚ್ಚು ಏನುಂಟು? ನಮ್ಮ ಸುಗ್ರೀವ ಹೇಳಿದ್ದನ್ನು ಧಿಕ್ಕರಿಸಿದಿರಿ, ಧೂಮ್ರಾಕ್ಷ ಸತ್ತದ್ದನ್ನು ಏನು ಅಲ್ಲ ಅಂತ ಬಿಟ್ಟಿರಿ, ಚಂಡಮುಂಡರ ಮರಣಕ್ಕೂ ದೊಡ್ಡ ಪ್ರಾಶಸ್ತ್ಯ ಪ್ರಾಮಾಣ್ಯ ಪ್ರಾಧಾನ್ಯವನ್ನು ಕೊಟ್ಟಿಲ್ಲ. ಈಗ ತಾವೇ ಮುಂದುವರಿತಾ ಇದ್ದೀರಿ. ಇದರ ಧ್ಯೇಯೋದ್ದೇಶ ಏನು ಅಂತಲೇ ನನಗೆ ಅರ್ಥ ಆಗುವುದಿಲ್ಲ. ನೀವು 16 ಬಾರಿ ಯೋಚಿಸದೆ ಯಾವ ಕೆಲಸವನ್ನು ಮಾಡುವವರಲ್ಲ. ತಣ್ಣೀರನ್ನಾದ್ರೂ ತಡಿಸಿ ಕುಡಿಯುವ ಶುಂಭ ಕೇವಲ ಹುಚ್ಚು ರಕ್ಕಸರ ಹಾಗೆ ಹಸಿ ಮಾಂಸ ಬಿಸಿ ರಕ್ತವನ್ನು ಕುಡಿದು ಹುಳಿ ಹೆಂಡವನ್ನು ಪಾನ ಮಾಡಿ ಬದುಕಿದಂತ ಜೀವ ನಿಮ್ಮದ್ದಲ್ಲ. ಏನಿದ್ರೂ ಪವಿತ್ರೀಕರಿಸಲ್ಪಟ್ಟದ್ದು. ನಮ್ಮ ಜಾತಿಯಲ್ಲಿ ನಿಮ್ಮಂತವರ ಹುಟ್ಟಾಗಿದೆ ಎನ್ನುವುದರಿಂದ ನಮಗೆಲ್ಲ ಸಮಾಧಾನದ ವಿಷಯ. ಈಗ ಅಸಮಾಧಾನವನ್ನು ತಾಳಿ ತಮ್ಮ ಬದುಕನ್ನೇ ಬಲಿಗೊಳ್ಳುವುದಕ್ಕೆ ಇನ್ನೊಬ್ಬರ ಮನೆಯಂಗಳದಲ್ಲಿ ತನ್ನ ಬದುಕಿನ ಪರ್ಯಾವಸಾನವನ್ನು ಹಾಡ್ತೇನೆ ಎನ್ನುವ ಚರಮಗೀತೆಯನ್ನು ಹಾಡುವ ಹಾಗೆ ಹೊರಟಿದ್ದೀರಲ್ಲ ಪ್ರಭು, ಇದು ಯಾಕೆ ಅಂತ ಹೇಳಬಹುದೇ? ರಕ್ತಬೀಜ ನಡೆಯುವ ಪಥದಲ್ಲಿ ಒಂದು ಹಂತದಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಹೊರಟವ ಉದ್ದೇಶ ಸಾಧನೆ ಆಗುವ ಮೊದಲು ಕಳೆದುಕೊಳ್ಳುವುದೇ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಿಲ್ಲ, ಕಳ್ಕೊಳ್ಳುವುದೇ ಇಲ್ಲ ಅಂತ ಇದ್ರೆ ಎಷ್ಟೆಲ್ಲ ಬೇಕು ಅಂತಲೂ ಇಲ್ಲ. ಈಗ ದೇವಲೋಕದ ಯುದ್ಧದಲ್ಲಿ ನನ್ನ ತಮ್ಮನೇ ಬಿದ್ದಿದ್ದಾನೆ. ತಮ್ಮ ಬಿದ್ದ, ಇನ್ನು ಇವನ ಸಾಹಸ ಬೇಡ ಅಂತ ನಾನು ಇಂದ್ರನಿಗೆ ಬೆನ್ನು ಹಾಕಿ ಹೋಗುತ್ತಿದ್ರೆ ಇಷ್ಟೆಲ್ಲ ದೊಡ್ಡದಾಗಲಿಕ್ಕಿಲ್ಲ. ಈ ಪ್ರಕರಣದಲ್ಲಿ ನಾವು ಯಾವುದನ್ನು ಎಣಿಸಿದ್ದೇವ ಅದಕ್ಕಿಂತ ಸ್ವಲ್ಪ ಹೆಚ್ಚು ನಷ್ಟ ಆಗಿದೆ, ಆಗಲಿಲ್ಲ ಅಂತಲ್ಲ. ನಾವು ಎಣಿಕೆಯಲ್ಲಿ ಮೊದಲೇ ಯೋಚನೆ ಮಾಡಿ ಒಂದು ಸರಿಯಾದ ನಿರ್ಧಾರದಿಂದ ಹೊರಡ್ತಿದ್ರೆ ಸ್ವಲ್ಪ ನಷ್ಟ ಕಡಿಮೆ ಆಗ್ತಿತ್ತು. ಮತ್ತೆ ಹೆಣ್ಣು ಯಾವಳ ಹೆಣ್ಣನ್ನು ಮದುವೆ ಆಗುದಿದ್ರೆ ಈಗ 150 ಮದುವೆ ಆಗ್ತಿದ್ದೇನೆ ಅಲ್ವಾ? ಯಾವಳ ಹೆಣ್ಣಲ್ಲ ಬೇಕಾದ್ದು, ಶುಂಭನಿಗೆ ಬೇಕಾದ ಹೆಣ್ಣು ಇವಳು ಅಂತ ಚಂಡಮುಂಡರ ಮಾತಿನಿಂದಲೇ ನಿರ್ಣಯ ಮಾಡಿದೆ. ಬೆಂಕಿ ಬಂದಿರಬಹುದು, ಏನೋ ಪವಾಡ, ಏನೋ ವಿಶೇಷತೆ ಇರಬಹುದು, ಇದ್ರೆ ಬೇಕು ಶುಂಭನಿಗೆ. ಸಾಮಾನ್ಯವಾದದ್ದು ಬೇಕಲ್ಲ, ಅಂತದ್ದೇ ಬೇಕಾದ್ದು ಶುಂಭನಿಗೆ. ಚಂಡಮುಂಡರ ಬ್ರಹ್ಮಚರ್ಯ ಸ್ಖಲನವಾಯಿತು. ಈಗ ಅವರದ್ದು ಎಲ್ಲಿ ಸ್ಖಲನ ಆಯಿತು ಎನ್ನುವುದಾಗಿ ಸಂಶೋಧನೆ ಮಾಡಲಿಲ್ಲ ನಾನು. ತಿರುಗಾಟದಲ್ಲಿರುವವರಲ್ವಾ, ಎಲ್ಲಿ ತಪ್ಪಿದ್ದಾರೆ ಅಂತ ಯಾರಿಗೊತ್ತು. ತಪ್ಪಿದ್ರು ಚಂಡಮುಂಡರು
ಬ್ರಹ್ಮಚರ್ಯದ ವಿಷಯದಲ್ಲಿ ತಪ್ಪಿದ್ರು ಅವರನ್ನು ಕೊಲ್ಲಿಕ್ಕೆ ದೊಡ್ಡ ವಿಷಯ ಅಲ್ಲ. ಮತ್ತೆ ಅವರದ್ದು ಇರುವುದೇ ಬ್ರಹ್ಮಚರ್ಯದಲ್ಲಿ. ಮತ್ತೆ ಗದೆ ಅಲ್ಲ, ಮತ್ತೆ ಅದು ಕೇವಲ ಅಲಂಕಾರಕ್ಕೆ ಮಾತ್ರ. ಇದಿರಾದಟರ ಗದೆ ನಡಿಬೇಕಾದ್ರೆ ಬ್ರಹ್ಮಚರ್ಯ ಸ್ಖಲನ ಆಗಕೂಡದು. ತಪ್ಪಿದ ಮೇಲೆ ಕೊಲ್ಲಿಕ್ಕೆ ಹೆಣ್ಣು ಸಾಕಾಗ್ತದೆ, ಒಂದು ಸಾಮಾನ್ಯವಾದ ಜೀವಿಯೂ ಸಾಕಾಗ್ತದೆ. ತಪ್ಪದೇ ಇಟ್ಟುಕೊಂಡ್ರೆ ಅವರನ್ನು ಮುಟ್ಟುವವರಿಲ್ಲ. ಎಲ್ಲಿಯೂ ತಪ್ಪಿರಬೇಕು. ನೀನು ಹೇಳಿದಾಗ ಇನ್ನೂ ಸಂಶೋಧನೆ ಮಾಡುವ. ಇಷ್ಟರವರೆಗೆ ತಪ್ಪದೇ ಇದ್ದದ್ದೆಲ್ಲ ಈಗ ತಪ್ಪುತ್ತದೆ ಅಂತಾದ್ರೆ ಏನದರ ಅರ್ಥ? ನಮ್ಮನ್ನು ತಪ್ಪು ಮಾಡಿಸಬೇಕು ಅಂತಲೇ ಯಾರೋ ಬಂದಿದ್ದಾರೆ ಅಂತಲೇ ಅರ್ಥ. ನಮ್ಮನ್ನು ನೋಡಿ ಯಾವಾಗ ಕೈ ತಟ್ಟಿ ನಗಾಡುವುದು ಅಂತ ನೋಡುವವರು ಎಷ್ಟು ಮಂದಿ ಇದ್ದಾರೆ. ಈಗ ಯಥಾರ್ಥ ಹೇಳ್ಬೇಕಾ, ನನ್ನ ಒಂದು ಬಲದಿಂದ ಬಿಟ್ರೆ ಉಳಿದ ಪಕ್ಷಗಳೆಲ್ಲ ಕಾಯುವುದೆಂತದ್ದು, ಇವನನ್ನು ಯಾವಾಗ ಕೆಳಗೆ ಹಾಕುದು ಅಂತ. ಇವೊಬ್ಬ ಹೋದ್ರೆ ಮತ್ತೆ ಇಲ್ಲ, ಈ ಪಕ್ಷದಲ್ಲಿ ಬೇರೆ ಯಾರು ಕೆಳಗಿನವರು ಇಲ್ಲ, ಒಬ್ಬನನ್ನು ನೋಡಿಯೇ ಇರುವುದು ಕೇಂದ್ರ ಬಿಂದುವಾಗಿ. ಹಾಗಾಗಿ ಕೈ ತಟ್ಟಿ ನಗಾಡುವವರಿದ್ದಾರೆ. ಆದ್ರೆ ಈಗ ಧೂಮ್ರಾಕ್ಷ ಸತ್ತ, ಚಂಡಮುಂಡರು ಸತ್ರು, ಇವರೆಲ್ಲ ಸತ್ತದ್ದಕ್ಕೆ ಏನು ಮೌಲ್ಯ ಅಂತ ಕೇಳಿದ್ರೆ, ಅವಳನ್ನೇ ನಾನು ವಶಪಡಿಸಿಕೊಂಡೆ ಎಂದಾದ್ರೆ, ಆ ತರುಣಿಯೇ ನನ್ನ ಬಗಲಿಗೆ ಬಂದಳು ಎಂದಾದ್ರೆ, ಇವರನ್ನು ಕೊಂದದ್ದಕ್ಕೆ ಏನು ಫಲ ಅದನ್ನು ಪಡೆದೆ. ಅವಳ ನನ್ನ ಅಧೀನದಲ್ಲಿ ಇದ್ರೆ ಕಳೆದುಕೊಳ್ಳುವುದು ದೊಡ್ಡ ವಿಷಯ ಅಲ್ಲ. ಕಳೆದುಕೊಂಡದಕ್ಕೆ ಮೌಲ್ಯ ಏನು ಅಂತ ಕೇಳಿದ್ರೆ, ತೆಗೆದಂತ ಅವಳ ಮೇಲೆ ನಾನು ಯಾಜಮಾನ್ಯವನ್ನು ತೋರಿಸುವುದು. ನನ್ನ ದಾಸಳಾಗಿ ದಾಸಿಯಾಗಿ ಅವಳು ಬಂದ್ರೆ ಅವಳಿಗೆ ಅದಕ್ಕಿಂತ ಅವರನ್ನು ಒಮ್ಮೆ ಕೊಂದದ್ದಲ್ವಾ, ಜೀವಮಾನ ಪೂರ್ತಿ ನವೇಯಬೇಕು ಅವಳು, ಆ ಪರಿಭವವನ್ನು ಹೊಂದಬೇಕು. ಹಾಗಾಗಿ ತರುಣಿಯನ್ನು ತರ್ತೇನೆ ಎನ್ನುವ ಭಾವದಿಂದ ಹೊರಟು ನಿಂತದ್ದು. ಈಗ ಅರ್ಥ ಆಯ್ತು. ಕೇವಲ ಕಾಮದ ಯುದ್ಧ ಅಲ್ಲ, ಒಂದು ಕ್ಷಣಕ್ಕೆ ಶುಂಭ ಕಾಮಾತುರನಾಗಿ ಹೊರಟರು. ಅವಳು ಕೈಗೊಂಡಿರುವಂತಹ ತೀರ್ಮಾನದ ಮೇಲೆ ನನ್ನ ಅಸ್ತಿತ್ವದ ಬುನಾದಿಯನ್ನೇ ಅಲುಗಾಡಿಸುವುದಕ್ಕೆ ಅವಳಿಗೆ ಸಾಮರ್ಥ್ಯ ಉಂಟು ಅಂತಾದ್ರೆ, ಜೀವನದಲ್ಲಿ ಅವಳನ್ನು ಪತಿಕರಿಸುವುದರ ಮೂಲಕವಾಗಿ ಪತಿ ಅಂತ ಹೇಳಲ್ಪಟ್ಟು ಅವಳನ್ನು ಹತಹತಿತರನ್ನಾಗಿ ಮಾಡುವುದಕ್ಕೆ ಕೈಗೊಂಡಿರುವಂತಹ ಒಂದು ಹುನ್ನಾರ ಶುಂಭರದ್ದು ಎನ್ನುವುದು ಈಗ ಸ್ಪಷ್ಟ ಆಯಿತು. ಹಾಗಾದ್ರೆ ನಾವು ತರ್ಕಿಸಬೇಕಾದದ್ದು ಅವಳು ಏನು ಅಂತ. ತಾವು ಅವಳನ್ನು ತರುಣಿ ಅಂತ ಭಾವಿಸಿದ್ರೆ ಅಲ್ಲ ಪ್ರಭು, ಅಲ್ವಾ? ತರುಣಿಯವಳಲ್ಲ ದೈತ್ಯವರರ ಸಂಹರಿಸುತ್ತ ತ್ರಿಧ್ವಜರ
ಜನಿಸುವಳು ದೊರೆ ಸರ್ವೇಶ್ವರಿಯಲಿ ಮೋಹ ಬೀರುವುದಿದು ತರವೇ ಇದು ಸರಿಯೇ ಇದು ತರವೇ ತರುಣಿಯವಳಲ್ಲ ಆದಿ ಮಾಯೆ ಪ್ರಭೋ, ರಕ್ತಬೀಜ ಹೆಣ್ಣೇ ಹೌದು ಅಂತ ಇದ್ರೆ ಸ್ವಾಭಿಮಾನದ ಪ್ರಶ್ನೆ. ಇದು ತನಕ ನಾವು ಸಾಧಿಸಿದಂತಹ ಎಲ್ಲ ಸಾಧನೆಗಳನ್ನು ಧಿಕ್ಕರಿಸಿ ಹೆಣ್ಣೊಬ್ಬಳು ನಮ್ಮ ವ್ಯಕ್ತಿತ್ವಕ್ಕೆ ಬೆರಳು ತೋರಿಸ್ತಾಳೆ ಅಂತಾದ್ರೆ ಅವಳನ್ನು ನಾವು ಬದುಕಗೊಡಲೇಬಾರದು. ಹೌದು, ಬದುಕಗೊಟ್ಟೆವು ಅಂತಾದ್ರೆ ನಾಳೆ ನಮ್ಮನ್ನು ಯಾರೂ ಪ್ರಶ್ನಿಸಿ ಯಾರು ಒಂದು ಪ್ರಶ್ನಾತೀತವಾದಂತಹ ಯೋಗ್ಯತೆಯ ಮನ್ನಣೆಯ ಮಣೆಯನ್ನು ಹತ್ತಿದವರನ್ನು ಏನೂ ಅಲ್ಲದೆ ಇದ್ದಂತಹ ಕ್ಷುಲ್ಲಕಗಳು ಪ್ರಶ್ನಿಸಿದ್ರೆ ಅವುಗಳ ಬಾಯಿ ಮುಚ್ಚಿಸಲೇಬೇಕು. ಹೌದು, ಹೆಚ್ಚಂದ್ರೆ ಹೆಣ ಎಲ್ಲಿ ಉಂಟು ಅಂತಲೂ ಸಿಕ್ಕಬಾರದು. ಹಾಗಾದ್ರೆ ಮಾತ್ರ ಕೆಲವೆಲ್ಲ ವಿಷಯಗಳಿಗೆ ಶಾಂತಿ ಸಿಕ್ಕಿತ್ತು. ಆದ್ರೆ ಇವಳು ಹೆಣ್ಣೆ ಅಲ್ವೇ? ಅಲ್ಲ. ದೃಷ್ಟಾಂತ ಸಿಗ್ತದೆ ನಮಗೆ. ಏನದು? ನಮ್ಮ ಕೂಗಳತೆಯ ದೂರದ ಕದಂಬಾವನ. ರಕ್ಕಸರು ಅಂತ ಹೇಳಿದ್ರೆ ಸಾಮಾನ್ಯ ಹೆಣ್ಮಕ್ಕಳು ನಿಲ್ಲಿಕ್ಕಿಲ್ಲ. ಹೆಣ್ಣನ್ನು ಅಬಲೆ ಅಂತ ಹೇಳುವುದು ನಾವು. ಸಂಸಾರ ಯೋಗ್ಯಳಾಗಿ ನಾವು ಗುರುತಿಸಬೇಕು ಅಂತ ಇದ್ರೆ ಹೆಣ್ಣಾಗಿರ್ಬೇಕು ಅವಳು. ಹೆಣ್ಣಿನ ಸಹಜ ಲಕ್ಷಣಗಳಿರಬೇಕು. ಒಂದು ಸಂಸಾರಕ್ಕೆ ಗಂಡು ಬೀರಿ ಹೆಣ್ಣು ಯೋಗ್ಯಳಲ್ಲ. ಕೇವಲ ಲಿಂಗ ಮಾತ್ರದಿಂದ ಅವಳು ಹೆಣ್ಣು ಎನ್ನುವುದನ್ನಷ್ಟೇ ಗುರುತಿಸುವುದಲ್ಲ. ಒಂದು ಮನೆ ನಡೆಸುವುದಕ್ಕೆ, ಒಂದು ಸಂಸಾರದಲ್ಲಿ ಒಂದು ಯಾರಾದ್ರೂ ಬಂದ್ರೆ ಒಂದು ತಂಬಿಗೆ ನೀರು ಕೊಡುವುದಕ್ಕಾದ್ರೂ ಅವಳು ಪ್ರಸಕ್ತಳೆ ಎನ್ನುವುದನ್ನು ನಾವು ಗೃಹಸ್ಥರಾಗಿ ಚಿಂತಿಸಬೇಕು, ಆಲೋಚಿಸಬೇಕು. ನನಗೆ ಆದೀತು. ಯಾಕೆ? ಗಂಡು ಬೀರಿಯೂ ಆದೀತು. ಯಾಕಂದ್ರೆ ನನ್ನ ಗಂಡಸುತನ ಅಷ್ಟು ಹೆಚ್ಚುಂಟು. ಉಳಿದವರಿಗಾದ್ರೆ ಗಂಡು ಬೀರಿಯನ್ನು ಸುಧಾರಿಸಲಿಕ್ಕೆ ಕಷ್ಟ ಆದೀತು. ಅಲ್ಲ, ಗಂಡ ಸುಧಾರಿಸಿದ್ರೆ ಸಂಸಾರ ಅಂತ ಆಗುವುದಿಲ್ಲ. ಒಂದು ಮನೆಗೆ ಬಂದ್ರೆ ಅವಳನ್ನು ಬಂದವರು ಒಪ್ಪಬೇಕು. ಹೌದು, ಶುಂಭ ಅಂತ ಹೇಳಿದ್ರೆ ಸರಿಯಾದ ಒಂದು ಸಂಸಾರ. ನೀನು ಯೋಚಿಸು, ನಮ್ಮದೊಂದು ವ್ಯವಸ್ಥೆಯನ್ನು ಯೋಚಿಸು. ಅವಳು ತಂಬಿಗೆ ನೀರು ಕೊಡ್ಲಿಕ್ಕಿಲ್ಲ, ನನ್ನ ವಾಮ ಭಾಗದಲ್ಲಿ ಮಾತ್ರ ಕುಳಿತುಕೊಳ್ಳಿಕ್ಕಿಲ್ಲ. ಅಲ್ಲ ಸರಿ, ನಿಮ್ಮ ಲೆಕ್ಕದಲ್ಲಿ ಹಾಗೆ ಚಿಂತಿಸುವುದಿದ್ರೆ ನಾವು ಹಾಗೇ ಹೋಗುವ. ಯಾಕಂದ್ರೆ ಒಂದು ಕ್ಷಣದಲ್ಲಿ ನನಗೆ 4 ದಿವಸ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ಯೋಚನೆ ಮಾಡಿದ್ರು. ನನ್ನ ಜಾಗದಲ್ಲಿ ಅವಳು ಇರಬೇಕು. ಸ್ವಲ್ಪ ಗಂಡು ಬೀರಿತನ ಬೇಕು ಅವಳಲ್ಲಿ. ನನಗೆ ಅನ್ನಿಸ್ತದೆ ನಿಮಗೆ ಜೀವನದಲ್ಲಿ ಪೂರ್ತಿ ಕಾಲವೂ ಬಿಡುಗಡೆ ಕೊಡ್ತಾಳ ಅಂತ ಅವಳು. ನಿಮ್ಮ ಜಾಗದಲ್ಲೇ ಕೂತ್ಕೊಳ್ಳಿಕ್ಕೆ ಬಂದವಳ ಅಂತ. ಅಷ್ಟು ಸುಲಭ ಹೇಗದು ನಿರ್ಣಯ ಮಾಡಿದರೆ? ಈ ವಾಮಭಾಗ ಅಂತ ಹೇಳಿದ್ರೆ ವಿಶೇಷವಾದದ್ದೆಲ್ಲ ವಾಮಭಾಗದಲ್ಲೇ ಇರುವುದು. ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಉಸಿರು ಉಂಟೋ ಇಲ್ವೋ ಎನ್ನುವುದನ್ನು ತೋರಿಸಬಹುದಾದ ಭಾಗವೇ ವಾಮದಲ್ಲಿ. ಬಲದಲ್ಲಿ ಏನೇನೋ ಆದ್ರೆ ದೊಡ್ಡ ಸಮಸ್ಯೆ ಇಲ್ಲ. ಎಡದಲ್ಲಿ ಆದ್ರೆ ಸ್ವಲ್ಪ ಯೋಚನೆ. ಎಲ್ಲಿ ಅಂತ ಕೇಳ್ತಾರೆ. ಕೆಳಗೋ ಮೇಲೆಯೋ, ಎಷ್ಟೊತ್ತಿಗೆ ಆಗ್ತದೆ, ಎಷ್ಟೊತ್ತಿಗೆ ನಿಲ್ತದೆ, ಶ್ವಾಸ ತೆಗೆಯುವಾಗ ಕಷ್ಟ ಆಗ್ತದ. ಬಹುಶಃ ನಿಮಗೆ ಶ್ವಾಸ ತೆಗೆಯದ ಹಾಗೆ ಮಾಡ್ಲಿಕ್ಕೆ ಬಂದಿದ್ದಾಳ ಅಂತವಳು. ಅವಳ ಪ್ರಕರಣಗಳನ್ನೆಲ್ಲ ನೋಡಿದ್ರೆ ಅರ್ಥ ಆಗ್ತದೆ. ನೀನು ಹೇಳುವುದಕ್ಕೂ ನನ್ನ ಪ್ರಕರಣಕ್ಕೂ ವ್ಯತ್ಯಾಸ ಎಂತದ್ದು ಗೊತ್ತುಂಟ? ನೀನು ನೋವು ಎಡದಲ್ಲಿ ಆದ್ರೆ ಸಮಸ್ಯೆ ಅಂತ ಹೇಳುದು, ನಾನು ನೋವನ್ನು ತೆಗೆದು ಎಡಕ್ಕೆ ಹಾಕುದು. ವ್ಯತ್ಯಾಸ ಉಂಟು. ಅದೇ ನೋವನ್ನು ಬಲದಲ್ಲಿ ಆಗುವ ನೋವನ್ನು ಎಡಕ್ಕೆ ಹಾಕಿಕೊಂಡಿರೋ ಅಂತ ನೀವು. ಈ ಕೆಲವು ಸಲ ಅಲ್ಲಿ ನೋವಾದ್ರೆ ಸ್ವಲ್ಪ ವಿಶ್ರಾಂತಿ ಮಾಡಿ ಅಂತ ಹೇಳಿದ್ರೆ ಏನು ವಿಶ್ರಾಂತಿ, ಅದು ಬಲದಲ್ಲೇ ಆದದ್ದು, ಮತ್ತು ಬೇಕಾದಷ್ಟು ಮಾಡುದು, ಮತ್ತೆ ಅದು ಎಡಕ್ಕೆ ಬರ್ತದೆ. ಎಡಕ್ಕೆ ಬಂದ ಮೇಲೆ ಎಂತದ್ದು ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ನಾವು ಮೊದಲೇ ಜಾಗ್ರತೆ ಮಾಡಿದ್ರೆ ಅದು ಇದ್ದಲ್ಲಿಂದ ಹೊರಟೋಗ್ತದೆ. ಆದ್ರೆ ಸ್ವಲ್ಪ ಅವಳಿಗೆ ನಾವು ಮೂಗರೆದುರು ಮೂಗು ತುರಿಸಿದ ಹಾಗೆ ಆಯ್ತಾ ಅಂತ. ಹೌದಾ? ಹೌದು. ನಾವೆಲ್ಲಿ ಮೂಗು ತುರಿಸಲಿಕ್ಕೆ ಹೊರಟಿದ್ದೇವೆ? ರೂಪದ ಬಲೆಯಿಂದ ತಾನು ಹಿಡಿಬೇಕು ಅಂತ ಬಂದಳವಳು. ಅವಳದ್ದಾದಂತಹ ಸಂಗೀತವನ್ನು ಹರಿಯಗೊಟ್ಲು, ತನುಗಂಧವನ್ನು ಪಸರಿಸಿದಳು. ಇದೊಂದು ಬೇಟೆಗಾರ ಮಾಡಿದ ಹಾಗೆ ಬಲೆ ಬೀಸಿದಳು, ಅದಕ್ಕೆ 2 ಕಾಳು ಹಾಕಿದಳು, ಒಂದು ಆಕರ್ಷಣೆಯ ಕೆಲವೆಲ್ಲ ವಿಷಯಗಳನ್ನು ಸುತ್ತಮುತ್ತ ಇಟ್ಲು.
ಆಗ ತಾನಾಗಿ ಮೃಗಗಳು ಹೋಗಿ ಬೀಳುವ ಹಾಗೆ ಮೀನುಗಾರನೊಬ್ಬ ಮೀನು ಹಿಡಿಯುವುದಕ್ಕೆ ತಾನು ಮಾಡುವಂತಹ ಕೌಶಲಗಳನ್ನು ಪ್ರದರ್ಶಿಸಿದ ಹಾಗೆ ಮೃಗಗಳನ್ನು ಹಿಡಿಯುವುದಕ್ಕೆ ಬೇಟೆಗಾರನೊಬ್ಬ ತಾನು ಬೇಕಾದಂತೆ ಪಳಗಿ ತನ್ನ ವ್ಯೂಹವನ್ನು ರಚಿಸಿದ ಹಾಗೆ ಅವಳು ಕಳರೆನ್ನುವ ಮೃಗಗಳನ್ನು ಬೇಟೆಯಾಡುವುದಕ್ಕೆ ಬಂದವಳು. ಅವಳು ಹೆಣ್ಣಲ್ಲ, ತರುಣಿಯಲ್ಲವಳ ಆದಿಮಾಯೆ. ಆದಿಮಾಯೆ ಹೌದು. ಅದೆಂತದು? ಯಾವರು ಮೂರು ಮೂರ್ತಿಗಳು ಅಂತ ಇದ್ದಾರೋ ಅಂತಹ ಮೂರ್ತಿತ್ರಯರಿಗೆ ಜನ್ಮಸ್ಥಾನದಲ್ಲಿ ನಿಂತಿರುವಂತಹ ಮಹಮ್ಮಾಯಿ, ಚಿಕ್ಶಕ್ತಿ ಸ್ವರೂಪೆ, ಆದ್ಯಾಶಕ್ತಿ. ಚಂಡಮುಂಡರು ಹೇಳಿದ್ರು ಹೆಣ್ಣು ಅಂತ ಅವರಿಗೆ ಕಂಡದ್ದು ಹಾಗೆ. ನೀವೇ ಹೇಳಿದಿರಲ್ಲ, ಕಂಡಷ್ಟಕ್ಕೆ ಸೀಮಿತ ಅಲ್ಲ ಅಲ್ಲ ಅಲ್ಲ, ಕೆಲವೆಲ್ಲ ಸಂಶೋಧನಾತ್ಮಕವಾಗಿ ನೋಡಿದ್ರೆ ಅದೆಂಥದ್ದು ಎನ್ನುವುದು ಆಮೂಲಾಗ್ರವಾಗಿ ಅರ್ಥವಾಗುವುದು. ಮೇಲಿಂದ ಮೇಲೆ ನೋಡುವಾಗ ಬಿಸಿಲು ಕುದುರೆಯೂ ನೀರಿನ ಹಾಗೆ ಕಾಣುತ್ತದೆ, ಆದ್ರೆ ಬಾಯಾರಿಕೆಗೆ ಆಗುವುದಿಲ್ಲ. ಹೆಣ್ಣಿನ ಹಾಗೆ ಕಂಡಳು ಹೇಳಿದವರು ಚಂಡಮುಂಡರು. ಚಂಡಮುಂಡರಿಗೆ ನಿಜವಾದ ಹೆಣ್ಣಿನ ಬಗ್ಗೆ ಯೋಚಿಸುವುದಕ್ಕೆ ದೇವರು ಬಗೀಲಿಲ್ಲ. ಇಲ್ಲ ಇಲ್ಲ, ನಿಜವಾದ ಹೆಣ್ಣಿನ ಬಗ್ಗೆ ಆಲೋಚಿಸಿದ್ರೆ ಅವರು ಸಾಯ್ತಾರೆ. ಹಾಗಾದ್ರೆ ಸಂಸಾರ ಯೋಗ್ಯಳಾದಂತಹ ಹೆಣ್ಣು ಅಂತ ಮೇಲ್ನೋಟಕ್ಕೆ ತೀರ್ಮಾನಿಸಿ ಅವಳು ನಿನಗೆ ಸರಿಯಾದವಳು. ಬಹುಶಃ ನನಗನ್ನಿಸ್ತದೆ ಏನು, ದೃಷ್ಟಿ ಮಾತ್ರದಿಂದಲೇ ಇವರ ಬುದ್ಧಿಯನ್ನು ಸ್ವಾಧೀನ ಮಾಡಿ ಶುಂಭನಿಗೆ ಹೀಗೊಂದು ಹೇಳಬೇಕು ಎನ್ನುವಂತಹ ಹೊಂಚನ್ನೇ ಯೋಚಿಸಿ ನಿಮ್ಮಲ್ಲಿಗೆ ಚಂಡಮುಂಡರನ್ನು ಕಳಿಸಿದ್ದೇ ಒಂದು ಅವಸಾನದ ದೂತರನ್ನಾಗಿಯೋ ಅಂತ. ಶುಂಭ ಅಲ್ಲಾಡಬೇಕು, ಶುಂಭ ಬಾಯಿ ಬಿಡಬೇಕು, ಶುಂಭನಿಗೆ ತಾನು ಮೇಲೆ ಇದ್ದೇನೆ ಅಂತ ತಿಳಿಬೇಕು. ಹಾಗಾಗಿ ಶುಂಭನಾಗಲಿ ಶಂಭುವಾಗಲಿ ಯಾರೇ ಇರ್ಲಿ ನನಗೆ ಬೇಕಾದದ್ದು ಯುದ್ಧ. ಯಾವ ಹೆಣ್ಣಾದ್ರೂ ಹೇಳಿಯಾಳೋ ಹಾಗೆ. ಕಾಮದಾಟದಲ್ಲಿ ನನ್ನನ್ನು ಸರಸಗೊಳಿಸಬೇಕು, ನನ್ನ ಜೀವನಕ್ಕೆ ಇಂಥದ್ದೆಲ್ಲ ಬೇಕು, ವೈಭವದ ಮಟ್ಟದಲ್ಲಿ ಇದು ಕೊಡುವುದಿದ್ರೆ ನಾನಿದ್ದೇನೆ, ಹೀಗೆಲ್ಲ ಹೇಳಿಯಾರು. ಒಂದು ಯುದ್ಧ, ಶೋಣಿತಾಧಿಪನಾದಂತ ಶುಂಭ ರಕ್ತ ಇಳಿಸುವಷ್ಟರ ಮಟ್ಟಿಗೆ ಬದ್ಧನೋ ಎನ್ನುವಷ್ಟರ ಮಟ್ಟಿಗೆ ಅವಳು ಸವಾಲು ಎಸೆಯುತ್ತಾಳೆ ಅಂತಾದ್ರೆ ಅವಳನ್ನೂ ನಾವು ಹೆಣ್ಣು ಅಂತ ಭಾವಿಸಬೇಕೆ? ಈಗ ಯಾಕೆ ಬಂದದ್ದಿರಬಹುದು? ಅವಳು ಈಗ ಹೆಣ್ಣಾಗಿ ಕಂಡವಳು ಹೆಣ್ಣಲ್ಲ, ಮೂರು ಮೂರ್ತಿಗಳ ಜನನಿ. ಹೌದು. ಈಗ ಉದ್ದೇಶ ಬೇಕಲ್ಲ? ಉಂಟು. ನಾವು ಮಾಡಿದ ಅನ್ಯಾಯ ಯಾವುದು? ನಾವು ಲೋಕಲೋಕಗಳನ್ನು ಜಯಿಸುವುದಕ್ಕೆ ತೋರಿದಂತಹ ನಮ್ಮ ವಿಕ್ರಮ, ಒಂದು ರೀತಿಯದ್ದಾದಂತಹ ಕ್ರೌರ್ಯ ಪ್ರದರ್ಶನ. ನಾವು ಹೇಳಿದ ಹಾಗೆ ಕೇಳದೆ ಇದ್ದವರನ್ನು ಯಾರನ್ನಾದ್ರೂ ನಾವು ಬಿಟ್ಟದ್ದುಂಟಾ? ಇಲ್ವೇ ಇಲ್ಲ. ನಮಗೆ ಬೇಕಾದಂತೆ ಮಣಿಸಿ ದಣಿಸಿ ಅವರದ್ದಾದಂತಹ ಶಕ್ತಿಯನ್ನು ಹೃಸ್ವಗೊಳಿಸಿ ನಮ್ಮ ಆಧಿಪತ್ಯವನ್ನು ಸ್ಥಾಪಿಸುವಲ್ಲಿ ನಾವು ಬಹಳ ಮಾಡಿದ್ದೇವೆ. ಹೌದು. ಒಂದು ಹಂತದಲ್ಲಿ ಯಾವ ಯಾವ ಪಾಪಗಳನ್ನು ನಾವು ಮಾಡಬಾರ್ದಿತ್ತೋ, ಸಂತಾನದ ಮೂಲದಲ್ಲಿರುವುದು ಬ್ರಾಹ್ಮಣರೇ ಹೌದಲ್ಲ, ಕಶ್ಯಪರ ಸಂತಾನವೇ ಹೌದಲ್ಲ ನಾವು. ಹಾಗಾದ್ರೆ ಅಂತಹ ಸಂತಾನಕ್ಕೆ ಯೋಗ್ಯವಲ್ಲದೇ ಇದ್ದಂತಹ ಕೆಲವೆಲ್ಲ ಅಯೋಗ್ಯವಾದ, ಭೀಕರವಾದ, ದುರ್ಧರವಾದಂತಹ ಕೆಲಸಗಳು ನಮ್ಮಿಂದ ಘಟಿಸಿದೆ. ಈಗ ನಾವು ಮಾಡಿದ್ದಕ್ಕೆ ಅಪ್ಪ ಆಕ್ಷೇಪ ಮಾಡಿದಾರ? ಆಕ್ಷೇಪ ಮಾಡಲಿಲ್ಲ. ನಾವು ಮಾಡಿದ್ರಲ್ಲಿ ಅಮ್ಮನ ಆಕಾಂಕ್ಷೆ ಇರ್ಲಿಲ್ವೋ? ಇತ್ತು. ಆದ್ರೆ ಕೆಲವು ಸಲ ಏನಾಗ್ತದೆ ಕೇಳಿದ್ರೆ, ಒಂದು ಹಂತದಲ್ಲಿ ಮಾಡ್ತಾ 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 ಹೋದಂತೆ ನಮ್ಮವರನ್ನು ಕೇಳಬೇಕಾದವರಿಗೆ ಬಾಯಿ ಕಟ್ಟಿ ಬಿಡ್ತದೆ. ಇನ್ನು ಮಾತಾಡಿದ್ರೆ ಶುಂಭ ಕೇಳಿಯಾನೋ? ಅಲ್ಲ, ನನಗೆ ಯಾಕೆ ಸಂಶಯ ಬಂದದ್ದು ಅಂತ ಕೇಳಿದ್ರೆ, ಇದು ಅನ್ಯಾಯ, ಇದು ಪಾಪ ಅಂತ ನಿನಗೆ ಇವತ್ತು ಗೊತ್ತಾದದ್ದ, ಮೊದಲೇ ಗೊತ್ತಾಗಿದ್ದ ಅಂತ? ಸಾಧಾರಣ ಗೊತ್ತಾಗಿತ್ತು, ಆದ್ರೆ ಅದನ್ನು ಹೇಳಿಕೊಳ್ಳುವುದಕ್ಕೆ ಸರಿಯಾದಂತಹ ವೇದಿಕೆ ಸಿಕ್ಕದೇ ಇದ್ದದ್ದರಿಂದ, ಈಗ ಹೇಳುವುದಕ್ಕೆ ಸರಿಯಾದಂತ ಅವಕಾಶ ಬಂದದ್ದರಿಂದ, ಇನ್ನು ಹೇಳುವುದಕ್ಕೆ ನಮಗೆ ಮತ್ತೆ ಸಮಯವೇ ಇಲ್ಲ ಎನ್ನುವ ಹಂತದಲ್ಲಿ ಹೇಳದೇ ಇದ್ರೆ ಮತ್ತೆ ಹೇಳುವುದಕ್ಕೆ ಇಲ್ಲ ಎನ್ನುವುದರಿಂದ ಹೇಳಲಿಕ್ಕೆ ಬಂದಿದೆ. ಯಾಕೆ ಅಂತ ಕೇಳಿದ್ರೆ, ಈಗ ಅವಳು ಬಂದದ್ದು ಅದೇ ಕಾರಣಕ್ಕೆ ಹೌದಾದ್ರೆ ನೀನು ಸ್ವಲ್ಪ ಸಮಯದಿಂದ ಮೊದಲು ಹೇಳ್ತಿದ್ರೆ ನಾವು ಏನಾದ್ರೂ ಯೋಚನೆ ಮಾಡಿದ್ರೆ ಅವಳು ಬರದ ಹಾಗೆ ಮಾಡಬಹುದಿತ್ತು ಅಂತ. ಇನ್ನೂ ಮಾಡ್ಲಿಕ್ಕೆ ಬರ್ತದೆ, ಬಂದವಳನ್ನು ಹೋಗಿಸಲಿಕ್ಕೆ ಬರ್ತದೆ. ಹೆಣ್ಣಲ್ಲದೇ ಇರುವವಳು ಹೆಣ್ಣಾಗಿ ಕಾಣಿಸಿಕೊಂಡಿದ್ದಾಳೆ. ಈಗ ಯಾರಿಗೋ ಒಂದು ಅಭಯ ಕೊಟ್ಟಿದ್ದಾಳೆ ಅವಳು. ಹೌದು, ದೇವತೆಗಳಿಗೆ, ಬೇರೆ ಯಾರಿಗೂ ಅಲ್ಲ. ನಮ್ಮ ದೌಷ್ಟ್ಯಕ್ಕೆ ಒಳಗಾಗಿ ಕಣ್ಣೀರನ್ನು ಸುರಿಸಿ ಅನವರತವೂ ಧರ್ಮವನ್ನು ರಕ್ಷಿಸುವುದಕ್ಕೆ ನಮಗೆ ಆಗುತ್ತಾ ಇಲ್ಲವಲ್ಲ ಎನ್ನುವ ಹತಾಶಾ ಭಾವದಿಂದ ಕೈ ಮುಗಿದು ಕಣ್ಣೀರು ಸುರಿಸಿ ಬೇಡಿಕೊಳ್ಳುವುದು ದೇವತೆಗಳಿಗೆ.
ಕೇವಲ ದೇವತೆಗಳು ಅಂತ ಹೇಳಿದ್ರೆ ದೇವಲೋಕದಲ್ಲಿರುವವರು ಸುಮನಸರು ಎನ್ನುವ ಅರ್ಥದಲ್ಲಿ ಮಾತ್ರ ಹೇಳಿದ್ದಲ್ಲ. ಮನಸ್ಸು ಒಳ್ಳೆಯದಾಗಿ ಯಾರದ್ದುಂಟು, ಹೂವಿನ ಹಾಗೆ ಮತ್ತೊಬ್ಬರಿಗೆ ಬೇಕಾಗಿಯೇ ಬದುಕುವಂತಹ ಜಯಮಾನ ಯಾರಿಗುಂಟು, ತನ್ನಲ್ಲಿ ತುಂಬಿಸಿದಂತಹ ಮಕರಂದ ಅಳಿಗಳಿಗಾಗಿಯೇ ದುಂಬಿಗಳಿಗಾಗಿಯೇ ಇರುವಂತದ್ದು ಎನ್ನುವಂತಹ ನಿಸ್ವಾರ್ಥ ಭಾವ ಯಾರಲ್ಲಿ ಉಂಟು, ಅಂತಹ ಸುಮನಸರು, ಸುಹೃದರು, ಸುಚರಿತರು ಯಾರೆಲ್ಲ ಇದ್ದಾರೋ ಅವರ ಕಣ್ಣೀರನ್ನು ಒರೆಸುವುದಕ್ಕಾಗಿಯೇ ಶ್ರೀದೇವಿ ಈ ಆಯಾಕಾರವನ್ನು ತೋರಿಸಿಕೊಂಡು ಲೀಲೆಯ ನಟನೆಯಿಂದ ಬಂದಿದ್ದಾಳೆ. ಅವಳು ಕದಂಬಾವನದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಬಂದು ನಿಂತಿರುವಂತಹ ಅವಳನ್ನು ಯಥಾರ್ಥವಾದ ದೃಷ್ಟಿಕೋನದಿಂದ ನೋಡದೆ ಕೇವಲ ಹುಚ್ಚು ಕಾಮನೆಯಿಂದ ಅವಳನ್ನು ಹಿಡಿತೇನೆ, ಅವಳನ್ನು ತರ್ತೇನೆ, ಅವಳನ್ನು ಹೇಳಿದ ಹಾಗೆ ಕೇಳುತ್ತೇನೆ, ಅವಳನ್ನು ಎಡಕ್ಕೆ ಕುಳ್ಳಿರುತ್ತೇನೆ, ಅವಳನ್ನು ಬಲಕ್ಕೆ ಹೊರಳಿಸ್ತೇನೆ, ನಮ್ಮ ಬಲವನ್ನು ಪ್ರದರ್ಶಿಸಿದ್ರೆ ಯಾವ ಪ್ರಯೋಜನವೂ ಇಲ್ಲ ಪ್ರಭು. ರಕ್ತಬೀಜ, ತಾರ್ಕಿಕವಾಗಿ ಅವಳು ಬಂದವಳು ಹೆಣ್ಣಲ್ಲ ಅಂತಂದು ನಿರೂಪಿಸುವುದಕ್ಕೆ ಹೊರಟೆ ನೀನು. ಈಗ ನನಗೆ ಬೇರೆ ಬೇರೆ ಸಮಸ್ಯೆ ಕಾಣ್ತದೆ ಅದರಲ್ಲಿ. ಹೇಗೆ ಪ್ರಭು? ಆದಿಮಾಯೆ ಅಂದ್ರೆ ಮೂರು ಮೂರ್ತಿಗಳ ಯೋಗ್ಯತೆ ಸಾಮರ್ಥ್ಯ ಏನುಂಟೋ ಅದಕ್ಕಿಂತಲೂ ಹೆಚ್ಚಿನದ್ದದು. ಹೌದು, ಮೂರು ಮೂರ್ತಿಗಳಿಗೆ ಹೇಳ್ತೇವೆ ನಾವು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥರು ಅಂತ. ಹೌದು, ಅದಕ್ಕಿಂತಲೂ ಹೆಚ್ಚಿನವಳು. ಅವರಿಗೇ ಜೀವವನ್ನು ಕೊಟ್ಟವಳು ಓಂಕಾರಾಕ್ಷರ ಪ್ರತಿಪಾದಿತವಾದ ಶುದ್ಧ ಬ್ರಹ್ಮ ಅಲ್ವಾ? ಈಗ ಒಂದು ಆದಿಮಾಯೇ ಹೌದಾದ್ರೆ, ನೀನು ಹೇಳಿದ ಹಾಗೆ ಚಿಚ್ಚಕ್ತಿ ಸ್ವರೂಪಿಣಿಯೇ ಹೌದಾದ್ರೆ, ಈ ವೇಷದ ಲೇಪನ ಯಾಕೆ? ಈಗ ಒಂದು ಮತ್ತೊಬ್ಬರನ್ನು ಮೈ ಮರೆಸಿ ಲೇಪನ ಮಾಡಿಕೊಂಡು ಬರಬೇಕಾದ್ರೆ ಒಂದು ದೌರ್ಬಲ್ಯ ಬೇಡ? ಅದಕ್ಕೆ ಉಂಟು. ಏನು ಹಾಗಾದ್ರೆ ಅಲ್ಲಿ ದೌರ್ಬಲ್ಯ ಉಂಟು? ಅಲ್ಲಲ್ಲ, ಅವಳ ದೌರ್ಬಲ್ಯ ಅಲ್ಲ, ನಮ್ಮ ದೌರ್ಬಲ್ಯ. ಅದೆಂತದ್ದು ನೋಡುವ, ಕೇಳುವ. ಅವಳು ಹಾಗೆ ಬಂದ್ರೆ ಮಾತ್ರ ನಾವು ಆಕರ್ಷಿಸಲ್ಪಡ್ತೇವೆ. ಅಲ್ಲ, ಆಕರ್ಷಿಸುವುದು ಯಾಕೆ? ಅವಳು ಯಾಕೆ ಅನಿವಾರ್ಯ? ಅವಳಿಗೆ ಇದು ಯಾಕೆ ಅನಿವಾರ್ಯ? ನಮ್ಮಲ್ಲಿ ವರ ಉಂಟಲ್ಲ. ಹಾಗಾದ್ರೆ ಬ್ರಹ್ಮನ ವರವನ್ನು ಮೀರಿ ಮಾಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಅದು ಬೇಕಾದ್ರೆ ಬ್ರಹ್ಮನ ವರವನ್ನು ಮೀರಿ ಅವಳಿಗೆ ಏನು ಮಾಡ್ಲಿಕ್ಕೆ ಇಲ್ಲ. ಬ್ರಹ್ಮ ಹೊರ ಕೊಟ್ಟದೌದಲ್ಲ. ಆದಿಮಾಯಿ ಆದರೂ ಬ್ರಹ್ಮನ ವರವನ್ನು ಮೀರಿ ಅವಳಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ತಾನು ಅಮ್ಮನಾದ್ರೂ ಮಗು ಕೊಟ್ಟದ್ದನ್ನು ಅಮ್ಮ ಇಲ್ಲ ಅಂತ ಹೇಳ್ತಾಳ? ಇಲ್ಲ. ಒಂದು ಕಾಲಕ್ಕೆ ಮಕ್ಕಳನ್ನು ಮೆಚ್ಚಿಸಿ ನಾವು ವರ ಪಡೆದದ್ದು ಹೌದಲ್ಲ. ಈಶ್ವರಾನುಗ್ರಹವೋ ಬ್ರಹ್ಮಾನುಗ್ರಹವೋ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಉಂಟಲ್ಲ. ಉಂಟು. ಅದನ್ನು ಮೀರಿ ಅವಳ ವ್ಯವಹಾರ ಇಲ್ಲ. ಅದನ್ನು ಮೀರಿ ಅವಳ ವ್ಯವಹಾರ ಇಲ್ಲ. ಈಗ ವಿರೋಧಿಗಳಿಗೆ ಅಭಯ ಕೊಟ್ಟಿದ್ದಾಳೆ. ನಾವು ಮಾಡಿದ್ದು ಕೆಟ್ಟದ್ದಾಗಿದೆ, ಅದನ್ನು ಸರಿ ಮಾಡಲಿಕ್ಕೆ ಬೇಕಾಗಿ ಅವಳು ಇಲ್ಲಿಯವರೆಗೆ ಹಿಡಿದು ಬಂದಿದ್ದಾಳೆ. ಅದಲ್ವಾ ನಿನ್ನ ಮಾತು? ಹೌದು. ಈಗ ಕಾಮಧೇನುವಿನ ಹಾಲು, ಮಹಾಪದ್ಮ ಎನ್ನುವ ನಿಧಿ, ಇಲ್ಲಿ ಏನೆಲ್ಲ ಸೌಭಾಗ್ಯ ಉಂಟು ಒಂದೊಂದು ಹೇಳುವುದಿಲ್ಲ ನಾವು, ಏನೆಲ್ಲ ಉಂಟು ಅದನ್ನೆಲ್ಲ ನಾವು ಅನುಭವಿಸಿ ಆಗಿದೆ ಅಲ್ವಾ? ಈಗ ಒಂದು ಅನುಭವಿಸಿ ಆಗಿ ಅದರಲ್ಲಿ ವೈಭವದ ಜೀವನದ ಸಾವಿರಾರು ವರ್ಷಗಳನ್ನು ಕಳೆದ ಮೇಲೆ ನೀನು ಈಗ ಬಂದು ಹೇಳ್ತೀಯ ಅದು ಪಾಪ, ಅದು ಅನ್ಯಾಯ, ಅದು ನಾವು ತಪ್ಪು ಮಾಡಿದ್ದು. ಹೇಳಬೇಕಾದ ಸಮಯದಲ್ಲಿ ಹೇಳದೇ ಇದ್ರೆ, ಈಗ ಹೊಟ್ಟೆ ತುಂಬಾ ಊಟ ಮಾಡಿದವ, ಹೊಟ್ಟೆ ತುಂಬಾ ಊಟ ಮಾಡಿದ ಮೇಲೆ ಆಗಳಿಗೆ ಅಮೃತ ತಕೊಳ್ಳಿ, ಅಮೃತ ಸಾಯದೇ ಇರುವ ಹಾಗೆ ಮಾಡಿತ್ತು. ಆದ್ರೆ ಆಗ ಹೊಟ್ಟೆ ತುಂಬಿದ ಮೇಲೆ ತಕೊಂಡ್ರೆ ಅದು ವಾಂತಿ ಆಗುದಲ್ವಾ? ಇಲ್ಲಿ ಪೂರ್ತಿ ಇಲ್ವಾ ಹೊಟ್ಟೆ? ಈಗ ನೀನ್ ಈಗ ಬಂದು ಅದು ಪಾಪ, ಅದು ಅನ್ಯಾಯ, ನಾವು ಬ್ರಾಹ್ಮಣರ ಮಕ್ಕಳಾಗಿ ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬಾರ್ದು ಹೇಳಲಿಕ್ಕೆ ಬಹಳ ಸುಲಭ. ರಕ್ತಬೀಜ ಯಾವನೊಬ್ಬ ಚಿತ್ರಕಾರ ಒಂದು ದೊಡ್ಡ ಚಿತ್ರ ಬರೆದಂತ, 4 ಬೀದಿ ಸೇರುವಲ್ಲಿ ಹಾಕಿದಂತೆ, ಇದರಲ್ಲಿ ತಪ್ಪೆಲ್ಲಿ ಉಂಟು ಹುಡುಕಿ, ಮರುದಿವಸ ಹೋಗ್ತಾನಂತೆ, ಚಿತ್ರ ಕಾಣುದಿಲ್ಲ ಅಂತೆ, ಎಲ್ಲ ಕಡೆ ತಪ್ಪೆ ಉಂಟಂತೆ. ಮರುದಿವಸ ಅಂತದ್ದೇ ಇನ್ನೊಂದು ಪ್ರತಿ ಹಾಕಿ ಕೆಳಗೆ ಅಡಿ ಟಿಪ್ಪಣಿಗೆ ಇನ್ನೊಂದು ವಾಕ್ಯ ಸೇರಿಸಿದ್ದಾನೆ, ಇದರಲ್ಲಿ ತಪ್ಪು ಎಲ್ಲಿ ಉಂಟು ಅದನ್ನು ಸರಿ ಮಾಡಿ ಬನ್ನಿ. ಒಬ್ಬ ಮುಟ್ಲಿಲ್ಲ ಅಂತ. ತಪ್ಪು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಹೇಳಲಿಕ್ಕೆ ನಾಲಿಗೆ ಹೊರಳ್ತದಲ್ಲ, ಎಲ್ಲರೂ ಹೇಳ್ತಾರೆ. ಈಗ ಇಷ್ಟು ದೂರ ಬಂದ ಮೇಲೆ, ಈಗ ಜೀವನದ 90 ಭಾಗ ನಾವು ಕ್ರಮಿಸಿದ ಮೇಲೆ ಇನ್ನು 10 ಭಾಗದಲ್ಲಿ ಸರಿ ಮಾಡ್ಲಿಕ್ಕೆ ಹೇಗೆ ಅಂತ ಉಂಟು. ಏನು 99 ಮಾಡಿದವನು ಸರಿ ಮಾಡದೇ ಇದ್ರೆ 100 ಏನು ಮಾಡ್ತಾನೆ ಅಂತ ಏನೂ ಇಲ್ಲ. 100ಕ್ಕೆ ಶತಕ ಅಂತ ಹೇಳುದು. ಹೌದೌದು. ಈ ಸಲ ಶತಕ ಮಾಡಿದ್ರು ಅಂತ ಹೇಳುವಲ್ಲಿ ಒಂದು ಕಡಿಮೆ ಶತಕ ಅಂತ ಯಾರು ಹೇಳಿದ್ದಿಲ್ಲ. ಇಲ್ಲ, ಶತಕಕ್ಕೆ ಮುಟ್ಟಬೇಕು ನಾವು. ಓಡ್ತಾ 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 ಯಾವ ಹಂತವನ್ನು ನಾವು ಮೆಟ್ಟಿದೆವು ಅಂತಾದ್ರೆ ನಮ್ಮನ್ನು ದೊಡ್ಡದು ಅಂತ ಹೇಳಿ ಪ್ರಾಶಸ್ತ್ಯ ಫಲಕಗಳನ್ನಿತ್ತು ಸನ್ಮಾನಿಸ್ತಾರೋ ಅದರ ಒಂದು ಹೆಜ್ಜೆ ಹಿಂದಿದ್ದು, ಒಂದೇ ಹೆಜ್ಜೆ ಬಾಕಿದ್ದದಲ್ವಾ, ಒಂದು 3/4 ಭಾಗ ನಮಗೆ ಕೊಡಿ ಅಂತ ಕೇಳಲಿಕ್ಕೆ ಬರುವುದಿಲ್ಲ. ಕೊಡುವುದಿದ್ರೆ ಪೂರ್ತಿ 99 ಮಾಡಿದವನನ್ನು ಶತಕ ಮಾಡಿದವ ಅಂತ ಯಾರು ಹೇಳುವುದಿಲ್ಲ. ಹಾಗೆಂದು ಒಂದು ಮಾಡಿದವನಿಗೆ ಶತಕ ತುಂಬಾ ದೂರ ಉಂಟಲ್ಲ. ಹೌದು. ಈಗ 99 ಮಾಡಿ ಆಗಿದೆ ಅಲ್ವಾ, ಈಗ ಒಂದು ಎಂತದ್ದು ಮಾಡುದು ಸರಿ? ಅದೇ ನಾವು ಗೆಲ್ಲಿಕ್ಕೆ ಆಗುವಾಗ ಸೋಲುವುದು ಬೇಡ ಅಂತ. ಹೇಗದು? ಬಿಡಿ ಬಿಡಿ ಬಿಡು ಮನದ ಮೂರ್ಖತೆಯೋ,
ಬಿಡು ಮನದ ಮೂರ್ಖತೆಯ ತ್ರೈಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತೋ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುದೆನುದಲೇ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುದೆನುದಲಿ ನುಡಿಯ ನೀತಿಯನು ಬಿಡು ಮನದ ಮೂರ್ಖತೆಯ ತ್ರೈಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲಿ ಪೊಡಮಡುತ್ತೋ ಪ್ರಭೋ, ಬಾಗಿದಲ್ಲಿ ಬಾಗಿಯೂ ಅನುಭವವುಳ್ಳವರು ನಾವು. ಹೌದೌದು. ದೊಡ್ಡವರು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ದೊಡ್ಡದು ಅಂತ ಒಪ್ಪಿದ ಸ್ವಭಾವವುಳ್ಳವರು ಹೌದು ನಾವು. ಯಾವಳು ನಮ್ಮನ್ನು ಹೆತ್ತಿದ್ದಾಳೆ, ಯಾವನು ನಮ್ಮನ್ನು ಪಡೆದಿದ್ದಾನೆ, ಯಾರು ನಮ್ಮ ಉದ್ಧಾರಕ್ಕೆಲ್ಲ ಕಾರಣೀಕರ್ತೃಗಳು ಎನ್ನುವಂತಹ ವಿವೇಚನೆ ವಿವೇಕ ಇಲ್ಲದೆ ಇದ್ದವರು ನಾವಲ್ಲ. ಅದಲ್ಲ. ಹಾಗಾದ್ರೆ ಒಂದು ಹಂತದಲ್ಲಿ ಸಂಸ್ಕಾರ ಸಂಸ್ಕೃತಿಗಳನ್ನು ಬೆಳೆಸಿಕೊಂಡು ನಮ್ಮದ್ದಾದಂತಹ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸುವುದಕ್ಕೆ ತಾವು ನಾಯಕತ್ವವನ್ನು ಹೊಂದಿದವರು. ಸರಿ, ನಮ್ಗೆ ಗೊತ್ತಿಲ್ವಾ ಸೊಸೆ ಯಾರು, ಹೆಂಡತಿ ಯಾರು, ಅಮ್ಮ ಯಾರು, ಅತ್ತೆ ಯಾರು? ಹಾಗಾದ್ರೆ ಈ ಸಂಬಂಧದ ಪರಿಕಲ್ಪನೆ ಉಳ್ಳ ನಾವುಗಳು ಯಥಾರ್ಥವನ್ನು ಕಾಡುವಲ್ಲಿ ವೈಫಲ್ಯವನ್ನೋ ವೈಕಲ್ಯವನ್ನೋ ಹೊಂದಿದೆವು ಅಂತಾದ್ರೆ ನಮ್ಮ ದಾರಿದ್ರ್ಯ ಅಂತ ಆಗೋದಿಲ್ವೋ? ಬಿಡುಮನದ ಭ್ರಮಿತಾಕಾರಗಳನ್ನು ಹತ್ತು ಹಲವು ಯೋಚಿಸುವುದು ಯಾಕೆ ನಾವು? ನಿರಭ್ರ ಶುಭ್ರವಾದಂತಹ ನಿರ್ಮಲಾಕಾಶದಲ್ಲಿ ತಾರಗೆಗಳು ಎದ್ದು ಕಾಣಿಸ್ತಾವೆ. ಹಾಗೆ ಮನಸ್ಸಿನಲ್ಲಿದ್ದಂತಹ ಕೊಲೆ ಕಲ್ಮಶಗಳನ್ನೆಲ್ಲ ಬದಿಗಿರಿಸೋಣ. ನಿಷ್ಕಪಟವಾದಂತಹ ನಿಶ್ಚಿಂತನೆಯ ಒಂದು ಆರಾಮವಾದಂತಹ ವಿರಾಮವನ್ನು ಕಲ್ಪಿಸಿಕೊಂಡು ಯಥಾರ್ಥವನ್ನು ಹುಡುಕುವುದಕ್ಕೆ ನಮ್ಮ ಆತ್ಮವನ್ನು ಪ್ರಚೋದಿಸೋಣ. ಹೇಗದು ನೋಡುವ, ಕೇಳುವ. ನಾವು ಯಾರನ್ನೂ ವಂಚಿಸಬಹುದು, ನಾವು ಯಾರಲ್ಲಿಯೂ ನಮ್ಮ ಬಲ ಅಂತ ಹೇಳಿ ಪ್ರದರ್ಶನಕ್ಕೆ ಕೊಡಬಹುದು. ಸರಿ, ಆದ್ರೆ ಆತ್ಮಾವಲೋಕನ ಎನ್ನುವುದು ನಮ್ಮನ್ನು ಯಾವ ಕಾಲಕ್ಕೂ ವಂಚಿಸುವುದಿಲ್ಲ. ನಮಗೆ ಒಳಗಿನ ಲೆಕ್ಕ ತಿಳಿದೇ ಇರ್ತದೆ. ನಾವು ಮತ್ತೊಬ್ಬರಲ್ಲಿ ಹೇಳುವಾಗ ಸುಳ್ಳು ಹೇಳಬಹುದು, ಅಷ್ಟು ಉಂಟು ಇಷ್ಟಿಲ್ಲ ಅಂತಲೂ ಹೇಳಬಹುದು, ಉಂಟು ಅಂತಲೂ ಹೇಳಬಹುದು. ಆದ್ರೆ ಎಷ್ಟುಂಟು ಎನ್ನುವುದು ನಮ್ಮ ಒಳಗಿನ ಲೆಕ್ಕ ನಮಗೆ ಗೊತ್ತುಂಟಲ್ಲ. ಹೌದೌದು. ಅದು ಎರಡು ವಿಭಾಗದವರು ಇದ್ದಾರೆ. ತುಂಬಾ ಇದ್ದು ನನ್ನಲ್ಲಿ ಏನು ಇಲ್ಲ ಅಂತ ಹೇಳುವವರು ಇದ್ದಾರೆ, ಏನು ಇಲ್ಲದೆ ನನ್ನಲ್ಲಿ ತುಂಬಾ ಉಂಟು ಅಂತ ತೋರಿಸುವವರು ಇದ್ದಾರೆ. ಅದು ಡಾಂಬಿಕವಾಗಿ ಹೊರಗಿನಿಂದ ಮಾತ್ರ. ಆದ್ರೆ ಒಳಗಿನಿಂದ ನಮ್ಮಲ್ಲಿ ಅಷ್ಟುಂಟು ಅಂತ ಹೇಳುವಾಗಲೂ ಇವನಿಗೆ ಗೊತ್ತುಂಟು, ಏನು ಇಲ್ಲ ಅಂತ ಗೊತ್ತುಂಟು. ರಾತ್ರಿಗೆ ಯಾರಾದ್ರೂ ಕೊಡ್ಬೇಕಷ್ಟೇ. ಹೌದು, ಏನು ಇಲ್ಲ ಅಂತ ಹೇಳುವವನಲ್ಲಿಯೂ ಗೊತ್ತುಂಟು ಅವನಿಗೆ. ಬೇಕಾದಷ್ಟುಂಟು, ಯಾರು ಕೊಂಡೋಗ್ತಾರೆ ಇಂಥದ್ದು. ಹೌದೌದು. ನಮ್ಮ ಗುಟ್ಟಿಯಲ್ಲಿ ಆದ್ರೂ ಗೊತ್ತಾಗಿ ಬಿಡ್ತದೋ ಅಂತಲೂ ಕೆಲವರಿಗೆ ಉಂಟು. ನನಗೆ ಯಾಕೆ ಹೇಳ್ತೇನೆ ಕೇಳಿದ್ರೆ, ನಮ್ಮ ದೇಹಬಲವೇ ಸಾಕಾಗ್ತದೆ ಅಂತ ಇದ್ರೆ ನಾವು ವರವನ್ನು ಪಡೆದದ್ದು ಯಾಕೆ? ಸಾಕಾಗುದಿಲ್ಲ ಅಂತಲೇ ಪಡೆದದ್ದು. ಬ್ರಹ್ಮದೇವರಿಂದ ವರವನ್ನು ಪಡೆದಾಗ ನಮ್ಮದ್ದಾದಂತಹ ಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಅದೊಂದು ಉಪಾದಾನವಾಗಬೇಕು ಎನ್ನುವುದೇ ನಮ್ಮ ಮನಸ್ಸಿನಲ್ಲಿದ್ದ ಸಂಕಲ್ಪ. ಹೌದೇ ಹೌದು. ಇದು ತನಕ ನಾವು ಯಾವುದನ್ನೆಲ್ಲ ವೈಭವೀಕರಣವಾಗಿ ಚಿತ್ರಿಸಿದ್ದೇವೋ, ಯಾವುದಕ್ಕೆಲ್ಲ ನಾನು ಅಂತ ಹೇಳಲ್ಪಟ್ಟಂತಹ ಸಂದರ್ಭಗಳೆಲ್ಲ ಸೃಷ್ಟಿಯಾಗಿದೆಯೋ ಅಲ್ಲೆಲ್ಲ ಬ್ರಹ್ಮನ ವರಪ್ರಭಾವ ಎನ್ನುವುದು ನಮಗೆ ಬಹಳಷ್ಟು ಉತ್ತೇಜನವನ್ನು ಕೊಟ್ಟಿದೆ. ವರ ಕೊಟ್ಟಿರುವಂತಹ ಬ್ರಹ್ಮನಿಗೆ ಇವಳು ತಾಯಿ. ಚಂಡಮುಂಡರ ಮರಣದಿಂದ, ಧೂಮ್ರಾಕ್ಷರ ಮರಣದಿಂದ ನಮಗೆ ಸಿಗ್ತದೆ ಉತ್ತರ. ವರಪ್ರಭಾವವನ್ನು ಹೊಂದಿದವರು ಒಂದೊಂದು ಕಾರಣಗಳಿಂದ ಖಿಲರಾಗಿ ಸತ್ತಿದ್ದಾರೆ. ಹಾಗಾದರೆ ಎಲ್ಲವೂ ನಮಗೆ ಉಂಟು. ಇದ್ದದ್ದನ್ನು ಹ್ರಾಸಗೊಳಿಸಬೇಕು, ನಷ್ಟಗೊಳಿಸಬೇಕು ಅಂತ ಅವಳಿಗೆ ಮನಸ್ಸುಂಟು ಅಂತಾದ್ರೆ ಅವಳು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನಮ್ಮ ಮೇಲೆ ಬೀಳುತ್ತಾಳೆ. ಇದನ್ನು ಯೋಚಿಸಿದ್ರೆ ಬ್ರಹ್ಮನವರ ನಿಲ್ಲುವುದಿಲ್ಲ ಅಂತಾದ್ರೆ ಬ್ರಹ್ಮನವರ ಬಲದಿಂದಲೇ ಇದು ತನಕ ಸಾಧಿತವಾಗುವುದಕ್ಕೆ ಒಂದು ಸಾಧನಾ ಮಾರ್ಗದಿಂದ ಕಂಡುಕೊಂಡಂತಹ ನಾವುಗಳು ಅದಕ್ಕೆ ಪ್ರತಿರೋಧವಾದಂತಹ ಒಂದು ವಿಷಯ ಬಂದಾಗ ಅದರ ಬಗ್ಗೆ ಚಿಂತಿಸದೇ ಹೋದ್ರೆ ನಮ್ಮ ತಲೆ ಯಾಕಿರುವುದು ಅಂತಾಗುವುದಿಲ್ವೋ? ನಮ್ಮ ತಲೆಯಿಂದ ವಿವೇಚನಾಪೂರ್ಣವಾದಂತಹ ಯೋಚನಾ ಶಕ್ತಿಯನ್ನು ಕೆರಳಿಸಿ ನಾವು ಏನು ಮಾಡಬೇಕು ಎನ್ನುವುದನ್ನು ವಿವೇಚಿಸಿದಾಗ ನನಗೆ ಸಿಕ್ಕುವುದಿಷ್ಟೇ. ಏನದು? ಬೇಡ ಅವಳ ತಳ್ಳಿ. ಈಗ ನೀನು ಹೇಳಿದ್ದು ಇಂದಿನ ಮಾತು ನೋಡು. ಅವಳು ದೇವತೆಗಳಿಗೆ ಅಭಯ ಕೊಟ್ಟು ಬಂದಿದ್ದಾಳೆ. ಈಗ ತಳ್ಳಿ ಬೇಡ ಅಂತ ಹೇಳಿದ್ರೆ ಹೇಗೆ? ಆತ್ಯಂತಿಕವಾಗಿ ನಾವು ಗೆದ್ದು ಸಾಗಿದಂತಹ ವಿಭಾಗದಲ್ಲಿ ನೋಡಿದ್ರೆ ಬ್ರಹ್ಮನ ವರ
ಬ್ರಹ್ಮನ ವರದಲ್ಲಿ ನಮಗೆ ವಿಶ್ವಾಸ ಉಂಟು ಅಂತಾದ್ರೆ ಅವ ಹೇಳಿದ ಮಾತಿನ ಕೊನೆಯ ಶಬ್ದದವರೆಗೂ ನಮಗೆ ನೆನಪಿರ್ಬೇಡವಾ? ನೆನಪಿರ್ಬೇಕಲ್ಲ. ಏನ್ ಹೇಳಿದ್ದಾನೆ ಅವ? ಏನ್ ಹೇಳಿದ್ದಾನೆ? ಕನ್ಯಾ ಜೀವಕೋಶ ಸಮುದ್ಭವೆಯೊಬ್ಬಳು, ಕನ್ಯಾ ಜೀವಕೋಶ ಸಮುದ್ಭವೆಯೊಬ್ಬಳು, ಕನ್ಯೆಯಾಗಿದ್ದುಕೊಂಡು ಸೃಷ್ಟಿಶೀಲತೆ ಇರುವವಳು, ಬಂದಾಗ ಕಾಮ ಸಂಬಂಧವಾದ ಯುದ್ಧ ಆದ್ರೆ ಮಾತ್ರ ಮರಣ. ಹೌದಲ್ಲ? ಈಗ ಬಂದವಳು ಕೌಶಿಕೆ, ಅದರಿಂದಲೇ ನಮಗೆ ಅರ್ಥ ಆಗ್ತದೆ. ಕೋಶದಿಂದ ವಿಭಜನೆ ಹೊಂದಿದವಳು, ಕಾಮ ಸಂಬಂಧವಾದಂತಹ ಯುದ್ಧದಲ್ಲಿಯೇ ನಿಮ್ಮನ್ನು ನೀವು ತೊಡಗಿಸಿಕೊಂಡವರು. ನೀನು ಇವತ್ತು ಸುಗ್ರೀವನ ಮನೆಗೆ ಹೋಗಿದ್ಯಾ? ಇಲ್ಲ. ಅಲ್ಲ, ಯಾರು ಹೇಳಿದ್ಯಾರು ಅಂತ ನಿನಗೆ? ಅಲ್ಲ, ಉಂಟಲ್ಲ ನಿಮಗೆ ವರ. ಆ ವರ ಉಂಟು ಅಲ್ಲ, ಅವಳು ಹಾಗೆ ಬಂದದ್ದು ಅಂತ ಯಾರು ಹೇಳಿದ್ದು ಅಂತ? ಅವಳು ಕೌಶಿಕೆ. ಅದು ಹೆಸರಲ್ಲ, ಸುಗ್ರೀವ ಹೆಸರು. ಅದೇ ಸುಗ್ರೀವ ಹೇಳಿದ್ದಾನಲ್ಲ ನಿಮ್ಮಲ್ಲಿ, ಕ್ಷಣಕ್ಕೊಂದು ರೂಪವನ್ನು ತಳೆಯುತ್ತಾ ಇದ್ದಾಳೆ. ಅದೇ ಸುಗ್ರೀವನ ಮನೆಗೆ ಹೋಗಿ ಬಂದ. ನಾನು ಮನೆಗೆ ಹೋಗ್ಬೇಕು ಅಂತಿಲ್ಲ, ನಿಮ್ಮ ಸಭೆಯಲ್ಲಿ ಹೇಳಿದ್ದವ. ಮನೆಯಲ್ಲಿ ಕೂತು ಹೇಳಿದ್ದಲ್ಲ, ನಿಮ್ಮ ಸಭೆಯಲ್ಲಿ ಅವ ಹೇಳಿದಾಗ ಕ್ಷಣಕ್ಕೊಂದು ರೂಪವನ್ನು ತಳೆಯುತ್ತಾ ಇದ್ದಾಳೆ, ಅವಳ ತಳ್ಳಿ ಬೇಡ ಅಂತ ಹೇಳುವಾಗ ಹುಚ್ಚ ಸಭೆಯಿಂದ. ಈಗ ಕ್ಷಣಕ್ಕೊಂದು ರೂಪ ಈಗ ನಮಗಾಗುದಿಲ್ವಾ ತಳೆಯುವುದಕ್ಕೆ? ಅದು ಆಸುರಿ ಮಾಯೆಯಿಂದ. ಆದ್ರೆ ಅವ ಹೇಳಿದ ವಿಶೇಷ ಅದಕ್ಕೂ ಕೋಶ ಸಂಭವಕ್ಕೂ ಸಂಬಂಧ ಇಲ್ಲ ಅಂತ ಅಲ್ಲ. ಕೋಶ ಸಂಭವೇ ಎಲ್ಲ ಉಂಟು ಅಂತ. ನಮ್ಮಲ್ಲಿ ಒಂದೊಂದೇ ಇರುವುದು, ಅವಳಲ್ಲಿ ಎಲ್ಲ ಉಂಟು. ಬ್ರಹ್ಮ ಕೊಟ್ಟಿರುವಂತಹ ವರಕ್ಕೆ ಸರಿಯಾಗಿಯೇ ನಮಗೆ ಜ್ವರ ಬರುವ ಹಾಗೆ ಬಂದಿದ್ದಾಳೆ, ಕೋಶ ಸಂಭವೇ ಆಗಿದ್ದಾಳೆ, ಕ್ಷಣಕ್ಕೊಂದು ರೂಪವನ್ನು ತಳೆಯುತ್ತಾ ಇದ್ದಾಳೆ. ಕಾಮ ಸಂಬಂಧವಾದಂತಹ ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಹಾಗೆ ಅವಳೊಂದು ರಂಗವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾಳೆ. ಈಗ ಒಬ್ಬೊಬ್ಬರೇ ಬಲಿಪಶುಗಳಾಗಿ ಅವಳ ಕಾಲ್ಬುಡದಲ್ಲಿ ಹತಹತಿತರಾಗುತ್ತಾ ಇದ್ದಾರೆ. ಇಷ್ಟೆಲ್ಲ ನೀವು ತಿಳಿದರು. ಮರಣ ಮೃದಂಗ ಬಾರಿಸುವುದಕ್ಕೆ ಆರಂಭ ಆಗಿದೆ. ಇನ್ನೇನು ಶುಂಭನ ಸಾವು ಸನಿಹದಲ್ಲೇ ಉಂಟು ಎನ್ನುವಷ್ಟರ ಮಟ್ಟಿಗೆ ನಮ್ಮವರೇ ಒಳಗಿಂದೊಳಗೆ ಭೀತರಾಗುವಲ್ಲಿವರೆಗೆ ಸಂಕೀರ್ಣವಾದಂತಹ ಪರಿಸ್ಥಿತಿ ಒಂದು ವಿಷಮವಾಗಿ ವಿಷವನ್ನು ಕಾರುವ ಸರ್ಪದಂತೆ ಹೆಡೆಬಿಚ್ಚಿ ನಿಂತಿದೆ. ಇದನ್ನೆಲ್ಲ ತಾವು ಕಂಡ್ರು ಯಾವುದೋ ಒಂದು ಅದಮ್ಯವಾದ ಸಾಹಸದಿಂದ, ಒಂದು ಹುಚ್ಚು ಧೈರ್ಯದಿಂದ ಆಗಲಾರದ್ದನ್ನು ಮಾಡಿ ಪೂರೈಸುತ್ತೇನೆ ಎನ್ನುವಂತಹ ಒಂದು ಹಂತದ ಜಂಬದಿಂದ ನೀವು ಹೊರಟ ಹಾಗೆ ನನಗೆ ಕಾಣಿಸ್ತದೆ. ಆದದ್ದರಿಂದ ತಮ್ಮಲ್ಲಿ ಪಾದ ಮುಟ್ಟಿ ಕೇಳುವುದು, ದೇವತೆಗಳ ಕಣ್ಣೀರನ್ನು ಒರೆಸುವುದಕ್ಕಾಗಿ ಬಂದಂತಹ ಮಹಾಮಾತೆ ಇನ್ನಾದರೂ ನಮ್ಮ ಮೇಲೆ ಕೃಪಾದೃಷ್ಟಿಯನ್ನು ಬೀರಬೇಕು ಅಂತ ಇದ್ರೆ ಏನನ್ನೆಲ್ಲ ನಾವು ನಮ್ಮದ್ದು ಅಂತ ಹೇಳಿ ವಶೀಕರಿಸಿ ಇಟ್ಟಿದ್ದೇವೋ ಅದನ್ನೆಲ್ಲ ದೇವತೆಗಳಿಗೆ ಕೊಟ್ಟು ಸೌಮ್ಯವಾದಂತಹ ಒಂದು ಬದುಕನ್ನು ಸಾರುವುದಕ್ಕೆ ನಮಗೂ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಶ್ರೀದೇವಿಯ ಪದತಳದಲ್ಲಿ 10 ಬೆರಳುಗಳನ್ನು ಒಟ್ಟು ಮಾಡಬೇಕು. ಆ 10 ಬೆರಳುಗಳಲ್ಲಿ 10 ವಿಧವಾದಂತಹ ತತ್ವವನ್ನು ತಿಳಿದ ಜ್ಞಾನಿಗಳೆಲ್ಲ ಹೇಳಿದರು. ಪ್ರಭು, ತೋರು ಬೆರಳೊಂದು ಇದ್ದರೆ ಸಾಕು, ಮತ್ತೊಬ್ಬರ ಕಣ್ಣಿನಲ್ಲಿ ಹರಿಯುವ ಕಣ್ಣಂಚಿನ ನೀರನ್ನು ಒರೆಸಿ ಅವನಿಗೆ ಸಮಾಧಾನವನ್ನು ಹೇಳುವುದಕ್ಕೆ 1 ಬೆರಳು ಸಾಕಾಗ್ತದೆ ಅಂತ ವಿಶೇಷವಾದ ತತ್ವದಿಂದ ಒಡಗೂಡಿದ 10 ಬೆರಳುಗಳನ್ನು ಒಟ್ಟು ಮಾಡಿ ತಲೆಯನ್ನು ಬಗ್ಗಿಸಿ ಸೊಂಟವನ್ನು ತಗ್ಗಿಸಿ ವಿನಮ್ರ ಭಾವದಿಂದ ಅಮ್ಮ ತಾಯೇ ಅಂತ ಹೇಳಿ ನಾವು ಪ್ರಾರ್ಥಿಸಿಕೊಂಡ್ರೆ ಯಾವುದನ್ನು ಮುರಿದು ಮುಕ್ಕುತ್ತೇನೆ ಎನ್ನುವ ಹಠದಿಂದ ಅವಳು ಬಂದಿದ್ದಾಳೋ ಅವಳಿಗೂ ಅನ್ನಿಸ್ತದೆ ಇಂತಹ ಒಂದು ಸಜ್ಜನರಿಗೆ ಸುಹೃದರಿಗೆ ನಾನು ಬದುಕು ಕೊಡದೇ ಇದ್ರೆ ನನ್ನ ಬದುಕಲ್ಲ ಅಂತ ಅವಳು ತೀರ್ಮಾನಿಸ್ತಾಳೆ. ಹಠ ತೊಟ್ಟು ಬಂದಿರುವಂತ ಅವಳಿಗೆ ಮತ್ತೊಮ್ಮೆ ನಾವು ಯಾವುದೋ ಒಂದು ಬೇಡದ್ದನ್ನು ತೋರಿಸಿ ಕೋಪವನ್ನು ಕೆರಳಿಸಿ ತಮ್ಮ ಸಾವಿಗೆ ಬೇಕಾಗಿ ತಾವೇ ಹೊಂಡವನ್ನು ತೋಡುವುದು ಸರಿಯಲ್ಲ. ಸಕಲ ಶಾಸ್ತ್ರಗಳನ್ನು ತಿಳಿದಿರುವಂತಹ ಮೇಧಾವಿಗಳು ತಾವು ತಿಳಿಯದೇ ಇರುವುದು ಏನೂ ಈ ಪ್ರಪಂಚದಲ್ಲಿಲ್ಲ. ಅದ್ವಿತೀಯರಾಗಿ ಮಣ್ಣನೆಯ ಮನೆಯನ್ನು ಏರಿದಂತಹ ತಾವುಗಳು ಕೇವಲ ಹೆಣ್ಣು ಹುಚ್ಚಿನಿಂದ ಕಾಮ ಸಂಬಂಧವಾದಂತಹ ಒಂದು ವಿಷಯದಲ್ಲಿ ಶುಂಭ ಲಯವಾಗಿ ಹೋದ ಎನ್ನುವಂತಹ ಅಪಖ್ಯಾತಿ ನಮ್ಮ ಜನಾಂಗದಲ್ಲಿ ನಮ್ಮದಾದಂತಹ ವರ್ಗದಲ್ಲಿ ಹುಟ್ಟುವ ಮಕ್ಕಳಿಗೆ ಅದೊಂದು ಪಾಠ ಸ್ವರೂಪವಾಗಿ ಹೋಗುವುದು ಬೇಡ. ಒಬ್ಬ ಇದ್ದರಂತೆ ಹಿಂದೆ ಮಹಿಷಾಸುರ ಅಂತ. ಹೌದು, ನೀವು ಪೀಠವನ್ನು ಏರುವಾಗ ಮಹಿಷಂಗ 10 ಮಡಿ ಮಿಗಿಲು ಹೀಗೆ ನಿಮ್ಮನ್ನು ಕೊಂಡಾಡಿದ್ರು. ಹಾಗಾದ್ರೆ ಮಹಿಷಾಸುರನ ವಧೆಗೆ ಯಾವಳು ಕಾರಣಳಾದಳೋ ಅಂತವಳೇ ಕಾಣಿಸಿಕೊಂಡಾಗ ಮುಂದೆ ಹೋಗುವ ಎಡವಿ ಬಿದ್ದ ಕಲ್ಲಿಗೆ ತಾನೂ ತನ್ನ ಕಾಲನ್ನು ಕೊಟ್ಟ ಅಂತ ಆದ್ರೆ ಅವನನ್ನು ಆತ್ಮಹತ್ಯೆಗೆ ಹೊರಟವ ಅಂತ ಹೇಳಬೇಕೆ, ಅಥವಾ ಮುಂದಿನದನ್ನು ಗಮನಿಸದೆ ತಾವು ಅಜ್ಞನಾಗಿ ಹೊರಟವ ಅಂತ ಹೇಳಬೇಕೆ? ಆದ್ದರಿಂದ ವಿವೇಕಿಯಾಗು, ವಿಜ್ಞನಾಗು, ವಿನಮ್ರನಾಗು, ವಿನಂತಿ ಪೂರ್ವಕವಾಗಿ ಅವಳ ಕಾಲು ಹಿಡಿ ಪ್ರಭೋ. 10 ಬೆರಳು ಜೋಡಿಸಿ ಅವಳಿಗೆ ಕೈ ಮುಗಿಯುವುದಕ್ಕಿಂತ ಸಭಾ ಮಧ್ಯದಲ್ಲಿ ಆಯಿತು. ಇಲ್ಲದಿದ್ರೆ 5 ಬೆರಳು ಜೋಡಿಸಿ ನಿನ್ನ ಕೆನ್ನೆಗೆ ಬಾರಿ
ಗಲಿ ಪೊಡಮಡುವಿನಿಸುದಿಗೆ ರಕ್ತ ಬೀಜ ಪ್ರಭೋ ಸಾಕು ಮಾಡು. ಆಯ್ತು. ಅವಳ ನೆಲ ಏನು, ಅವಳ ನೆಲ ಏನು, ಅವಳ ಮೂಲ ಆಕಾಂಕ್ಷೆ ಏನು, ಇದೆಲ್ಲ ಅಧ್ಯಯನ ಮಾಡಿದ್ದೀರಿ. ಓಹ್, ನಿಮಗಿರುವ ಸಮಸ್ಯೆ ಅದು. ಹಿತ್ತಲ ಗಿಡ ಮದ್ದಲ್ಲ. ಎಷ್ಟು ಮೌಲ್ಯಯುತವಾದದ್ದೇ ಹತ್ತಿರ ಇರಲಿ, ನಿಮಗೆ ಅಧ್ಯಯನಕ್ಕೆ ಹೊರಗಿನದ್ದು ಸಿಗ್ತದೆ ಅಲ್ವಾ? ಏನಂದೆ ನೀನು? ಅವಳಿಗೆ ಮೊಡಮಟ್ಟು. ಅವಳು ತಾಯಿ ಇರ್ಲಿಯೋ? ತಾಯಿ ಆದ್ರೇನು? ವೇದ ನಮಗೆ ತಾಯಿ ಅಲ್ವಾ? ನನ್ನ ಅಪ್ಪನಿಗೆ ಕಶ್ಯಪ ಬ್ರಹ್ಮನಿಗೆ ತಾಯಿ ಅಲ್ವಾ? ಯಾವ ವೈದಿಕರನ್ನು ಬಿಟ್ಟಿದ್ದೇವೆ? ನಮ್ಮ ತಾಯಿ ಧನುದೇವಿ ಆಕಾಂಕ್ಷೆಗೆ ಬೇಕಾಗಿ ಹೊರಟದ್ದು. ದೇವಲೋಕದ ಪೀಠ ಬಿಟ್ಟು ಕೊಡಬೇಕು. ದೇವೇಂದ್ರನಿಂದ ತಂದದ್ದು, ವರುಣನಿಂದ ತಂದದ್ದು, ಬ್ರಹ್ಮನಿಂದ ತಂದದ್ದು ಎಲ್ಲ ಕೊಡಬೇಕು. ನೀನು ಮಾತಾಡುವುದಕ್ಕೆ ತರ್ಕದ ನೆಲೆಯಲ್ಲಿ ಉಂಟು ಅಂತ ಯೋಚನೆ ಮಾಡಿದ್ಯಾ ನೀನು? ಮತ್ತೆ ನಾವು ಮೊದಲಿಗೆ ಹೋಗ್ತೇವೆ. ಎಲ್ಲವನ್ನೂ ಬಿಟ್ಟು ಕೊಟ್ರೆ ಇಟ್ಟು ಸಾಧನೆ ಮಾಡಿದ್ಯಾಕೆ ನಾವು? ಎಲ್ಲವನ್ನೂ ಬಿಟ್ಟು ಕೊಟ್ಟೆವು ಎಂದಾದ್ರೆ ಶೋಣಿತಾಧಿಪನಾದಂತ 14 ಲೋಕದ ಒಡೆಯ ಶುಂಭ ಮತ್ತೆ ಪೂರ್ಣ ಹಿಂದಕ್ಕೆ ಹೋಗ್ತಾನೆ. ಅದನ್ನು ಕೊಟ್ಟು ಅವಳಿಗೆ ಕಾಲಿಗೆ ಬಿದ್ದೆವು ಎಂದಾದ್ರೆ ನಮ್ಮ ನೆಲೆಯೇ ಸರಿ ಇಲ್ಲ ಅಂತ ಆಯ್ತು. ಅಲ್ಲ ಪ್ರಭು, ಇಷ್ಟು ನಾವು ಸಂಪಾದನೆ ಮಾಡಿದ್ದೇವೆ. ಸಂಪಾದನೆ ಮಾಡಿದ್ದು ಅಕ್ರಮವಾಗಿದೆ ಎನ್ನುವುದನ್ನು ಹೇಳುವುದಕ್ಕೆ ಅವಳು ಬಂದಿದ್ದಾಳೆ. ಹಾಗಾದ್ರೆ ಅವಳ ಕಾಲಬುಡದಲ್ಲಿ ಇಡುವ. ಈಗ ನಾವು ದೇವಸ್ಥಾನಕ್ಕೆ ತೆಂಗಿನಕಾಯಿ ಕೊಂಡೋಗಿ ಹಣ್ಣು ಕಾಯಿ ಮಾಡ್ತೇವೆ, ಒಂದು ಭಾಗ ನಮಗೆ ಸಿಗ್ತದಲ್ಲ? ಸಿಗ್ತದೆ. ಹಾಗಾದ್ರೆ ನಾವು ಪೂರ್ತಿ ದೇವರಿಗೆ ಕೊಟ್ಟು ಬರುವುದಲ್ಲ. ಅಲ್ಲ, ಅವಳ ಕಾಲ್ಬುಡದಲ್ಲಿ ಇಡುವಾಗ ಏನೆಲ್ಲ ನಮಗೆ ಕೊಡ್ತಾಳೆ ಅಂತ ನೋಡುವ. ಒಂದು ಭಾಗ ಕೊಡ್ತಾಳೆ, ಹೌದಾ? ಪಾತಾಳ ಲೋಕ ಮಾತ್ರ. ಅದು ಉಳಿದೆರಡು ಭಾಗ ಅವಳು ಇಟ್ಕೊಳ್ತಾಳೆ. ಸಕ್ರಮ ಮಾಡುವ. ಅದೇ ಹೇಳಿದ್ದು ನಾನು, ನಮಗಿರುವ ಪಾತಾಳ ಲೋಕ ಕೊಡ್ತಾಳೆ ಅವಳು, ಉಳಿದ 2 ಭಾಗ ಅವಳು ಇಟ್ಟುಕೊಳ್ತಾಳೆ ಅಂತ. ಅದಕ್ಕೆ ಬೇಕಾಗಿ ಬದುಕಿದ್ದಲ್ಲ ನಾವು. ಒಂದು ಭಾಗ ನಮಗೆ ಕೊಟ್ಟು 2 ಭಾಗ ಅವಳಿಟ್ಟುಕೊಳ್ಳಿಕ್ಕೆಲ್ಲ ಬದುಕಿದ್ದು. ಪ್ರಪಂಚವನ್ನೆಲ್ಲ ಅಲೆದಾಡಿ ಬ್ರಹ್ಮನ ವರ ಪಡೆದು ವೆಚ್ಚ ಮಾಡುವುದಕ್ಕೆ ಮಹಾಪದ್ಮನಿಧಿ, ಹುಳಿಯಂಡ ಕುಡಿಯುವವರಿಗೆ ಕಾಮಧೇನುವಿನ ಹಾಲು, ಸಂಚರಿಸುವುದಕ್ಕೆ ಉಚ್ಚೈಶ್ರವ ಐರಾವತ ಹಂಸಯುಕ್ತವಾದ ವಿಮಾನ, ದಾನವರ ಬದುಕಿಗೊಂದು ಅತಿ ಉತ್ಕೃಷ್ಟವಾದ ಜೀವನ. ಇದನ್ನು ಇಲ್ಲಿಯವರೆಗೆ ಸಾಧಿಸಿದ, ಇಲ್ಲಿಯವರೆಗಿನ 1000 ವರ್ಷಗಳ ಬದುಕು ಕ್ಷಣ ಮಾತ್ರದಲ್ಲಿ ಯಾವುದೇ ರಸ ಇಲ್ಲದ್ದು ಅಂತ ಮಾಡ್ಲಿಕ್ಕೆ ಹೊರಟ ನಿನ್ನ ಮಾತು. ಯಾಕೆ ಹೇಳಿದೆ ನಾನು? ಶುಂಭನನ್ನು ನಿಜವಾಗಿ ನೀನು ಒಳಗಿನಿಂದ ತಿಳಿದವ ಹೌದಾದ್ರೆ ಬಿಡು ಮನದ ಮೂರ್ಖತೆ, ಅವಳಿಗೆ ಪೊಡಮಾಡು ಎನ್ನುವ ವಾಕ್ಯ ನಿನ್ನ ನಾಲಿಗೆಯಲ್ಲಿ ಬರುವುದು ಬಿಡು, ನಿನ್ನ ಕನಸಿನಲ್ಲಿ ಬರ್ಲಿಕ್ಕಿಲ್ಲ. ನೀನು ತಿಳಿಲ್ಲ ಅಂತ ಅರ್ಥ. ರಕ್ತಬೀಜ, ನೀನು ನನ್ನ ಅನ್ನ ಉಂಡದ್ದು ಹೌದಾ? ನನ್ನ ಆಶ್ರಯದಲ್ಲಿ ಬೆಳೆದದ್ದು ಹೌದಾ? ನಾನು ಬದುಕಿದ್ದು ಯಾವುದಕ್ಕೆ ಬೇಕಾಗಿ ಎನ್ನುವುದು ತಿಳಿದದ್ದು ಹೌದಾ? ಶುಂಭನ ಹುಟ್ಟು ದಾನವರಿಗೆ ಬೇಕಾಗಿ, ಶುಂಭನ ಬದುಕು ದಾನವರಿಗೆ ಬೇಕಾಗಿ, ಶುಂಭನ ಸಾವು ದಾನವರಿಗೆ ಬೇಕಾಗಿ. ಶುಂಭ ಬದುಕಿದ್ದು ಮಾತ್ರ ದಾನವರಿಗೆ ಬೇಕಾಗಿ ಅಲ್ಲ, ಶುಂಭ ಹುಟ್ಟಿದ ಮೇಲೆ ಬದುಕುವಾಗ ನಾನು ಅನ್ನ ಉಣ್ಣುವ ಮೊದಲು ದಾನವರಿಗೆ ಸಿಕ್ಕಿದ ಅಂತ ನೋಡಿ ಅನ್ನ ಉಂಡವ, ನಾನು ನೆರಳಿನ ಮನೆಯಲ್ಲಿ ಹೋಗಿ ಮಲಗುವ ಮೊದಲು ದಾನವರು ನಿದ್ರೆ ಮಾಡಿದ್ದಾರ ಅಂತ ನೋಡಿದವ, ನಾನು ವೈಭವವನ್ನು ಅನುಭವಿಸುವ ಮೊದಲು ದಾನವರು ನೆಮ್ಮದಿಯಲ್ಲಿದ್ದಾರ ಅಂತ ನೋಡಿದವ. ನನ್ನ ವರದ ವ್ಯಾಪ್ತಿಯನ್ನು ನೋಡು. ಕನ್ಯಾ ಜೀವಕೋಶ ಸಮುದ್ರವೇ, ಕನ್ಯೆಯಾಗಿದ್ದುಕೊಂಡು ಸೃಷ್ಟಿಶೀಲತೆ ಉಳ್ಳವಳು, ಅದರ ವ್ಯಾಪ್ತಿ ಅಂತದ್ದು. ಅಂತವಳು ಬರ್ಬೇಕು ಅಂತಲೇ ನಿರ್ಣಯ ಮಾಡಿ ವರ ಕೇಳಿದ್ದು ನಾನು. ಅಂತವಳು ಬರುವಾಗ ಕಾಲಿಗೆ ಬೀಳ್ಲಿಕ್ಕೆ ಬೇಕಾಗಿ ಎಲ್ಲ ವರ ಕೇಳಿದ್ದು ನಾನು. ಅಂತವಳು ಬರುವಾಗ ಏನನ್ನು ಮಾಡಬೇಕು? ನಿನಗೆ ನಾನು ಸಂಪಾದಿಸಿದ ಅನ್ನ ರುಚಿ ಆಗ್ತದ? ನಾವು ಕೊಟ್ಟ ಆಶ್ರಯ ರುಚಿ ಆಗ್ತದ? ನಾನು ಮಾಡಿದ ನಿರ್ಧಾರವು ರುಚಿ ಆಗಬೇಕು. ರುಚಿ ಆಗಲಿಲ್ಲ ಎಂದಾದ್ರೆ ಕೃತಜ್ಞ ಅಂತ ಅರ್ಥ. ಬ್ರಹ್ಮ ಹತ್ಯೆ ಮಾಡು, ಸ್ತ್ರೀ ಹತ್ಯೆ ಮಾಡು, ಶಿಶು ಹತ್ಯೆ ಮಾಡು, ಗೋ ಹತ್ಯೆ ಮಾಡು, ಎಲ್ಲದಕ್ಕೂ ಪ್ರಾಯಶ್ಚಿತ್ತ ಉಂಟು. ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಕೃತಜ್ಞನಾಗಿ ವ್ಯವಹರಿಸಿದವರಿಗೆ ಒಂದು ಮಾತು ಎಂತದು? ಈಗ ನೀವು ವರ ಕೇಳುವಾಗ ಅದರಲ್ಲೇ ಸಾಯ್ಬೇಕು ಅಂತ ಅವರ ಕೇಳಿದ್ದ ಅಲ್ಲ, ಹಾಗೆ ಸಾಯ್ಬೇಕು ಅಂತ ಅವರ ಅದನ್ನು ಹೊಂದಬೇಕು ಅಂತ ಅಲ್ಲ. ಬ್ರಹ್ಮ ವರ ಕೊಟ್ಟ ನಿನಗೆ ಮತ್ತೆ ಉಂಟಲ್ಲ, ಉಂಟು, ಅದನ್ನು ಹೊಂದಬೇಕು ಅಂತ. ಹೊಂದಬೇಕು ಅಂತ ಹೇಳಿದ್ರೆ ಒಂದು ನನ್ನಲ್ಲಿಗೆ ಬರಬೇಕು, ಇಲ್ಲದ್ರೆ ನಾನು ಅಲ್ಲಿಗೆ ಹೋಗ್ಬೇಕು. ನೀವು ಅಲ್ಲಿಗೆ ಹೋದ್ರೆ ನಮಗೆ ಅದಕ್ಕೆ ಹೇಳಿದ್ದು ನಾನು ಇಷ್ಟೆಲ್ಲ ಸೇನಾ ಸಂಗ್ರಹ ಮಾಡಿ ಹೊರಡುವಾಗ ನಿನ್ನಲ್ಲಿ ಕೇಳಿದೆ ಅಂತ, ಮುಂದೆ ಹೋಗುತ್ತೀಯಾ ಹಿಂದೆ ನಿಲ್ತೀಯೋ? ನಾನು ಯಾರನ್ನು ನಾನೀಗ ಸಾಧನೆಗೆ ಹೊರಟಿದ್ದೇನೆ, ಯಾರೆಲ್ಲ ಮನಸ್ಸಿಲ್ಲದವರು ಇದ್ದೀರಾ ಅವರೆಲ್ಲ ಬರ್ಲಿ ಅಂತ ಒತ್ತಾಯ ಮಾಡ್ಲಿಲ್ಲ. ಈಗಲೂ ಉಂಟು ನಿನಗೆ, ಇನ್ನು ನಿನ್ನ ಮೊಮ್ಮಕ್ಕಳವರೆಗೂ ಮಾಡ್ಲಿಕ್ಕೆ ಬೇಕಾದಷ್ಟು ಉಂಟು. ಸಂಪಾದನೆ ಮಾಡಿ ಬಿಟ್ಟಿದ್ದೇನೆ. ದೇವಲೋಕದ್ದು ಬೇಡ, ಇಲ್ಲೇ ಸಂಪಾದನೆ ಮಾಡಿದ್ದು ತುಂಬಾ ಉಂಟು.
ನಾನು ಇಲ್ಲದ ನಂತರ ಸುಖವಾಗಿ ಒಂದು ಹೇಳಿದ್ದೆ ಅಲ್ವಾ ನೀನು, ದೇವಲೋಕದೆಲ್ಲ ಕೊಟ್ಟು ಸುಖವಾಗಿ, ಅದು ಶುಂಭನಿಗಲ್ಲ, ಅದು ರಕ್ತಬೀಜನಿಗೆ. ಬೇಕಾದ್ರೆ ನಾನು ಹೊರಟು ಹೋಗ್ತೇನೆ, ನೀನಲ್ಲಿ ಕುಳಿತುಕೋ, ಪೀಠದಲ್ಲಿ ಕುಳಿತುಕೊಂಡು ನನ್ನ ಅಳಿಯನಾಗಿ 4 ದಿವಸ ನನ್ನ ನೆನಪಿನಲ್ಲಿ ಅನ್ನ ಉಂಟು. ಆದ್ರೆ ನಾಳೆ ಸಭೆಗೆ ಮುಖ ತೋರಿಸಲಿಕ್ಕೆ ಆಗ್ತದ ನೋಡು. ತನ್ನ ಮಾವನೇ ಇಷ್ಟು ಸಾಕಿ ಬೆಳೆಸಿ ದೊಡ್ಡದು ಮಾಡಿದಂತಹ ಮಾವ ಕೊಟ್ಟ ಅನ್ನವನ್ನು ಮರೆತು ಮಾವನನ್ನು ಮುಂದೆ ಬಿಟ್ಟು ತಾನು ಬದುಕುತ್ತೇನೆ ಅಂತ ಪೀಠದಲ್ಲಿ ಉಳಿದಂತಹ ನೀನು, ನಾಳೆ ನೀನು ಸಾಕಿ ಸಲಹಿದವರು ನಿನಗೆ ಎದುರು ನಿಂತು ನೀನು ಮಾಡಿದ್ದು ಸರಿ ಇಲ್ಲ ಅಂತ ಆಗುವಾಗ ಹೇಳುವಾಗ ನಿನ್ನ ಅಂತರಂಗಕ್ಕೆ ಎಷ್ಟು ನೋವಾಗ್ತದೆ ಅಂತ ಗೊತ್ತಾಗ್ತದೆ. ಅನ್ನ ಉಂಡು ಸುಮ್ಮನೆ ದೇಹ ದೊಡ್ಡದಾಗಿ ದಪ್ಪ ಮಾಡಿ ಬೆಳೆಯುವುದಲ್ವೋ, ಸ್ವಲ್ಪ ಬುದ್ಧಿ ಬೆಳೆಸಿಕೋ. ಪ್ರಾಣ ಹೇಳಿ ನಿಶ್ಚಯ ನಿನ್ನಯ ಮನವೇ ಹೊರಟೆ. ಹೌದಾ? ಹೋಗಿ ಬಾ ಅಂತ ಹೇಳುದಿಲ್ಲ, ಇವ ಶುಂಭ ಹೋಗು. ನೆರೆಯುತ್ತಲೇ ಕೋಟಿ ದೈತ್ಯನ ಧರಿಸಿ ಶಸ್ತ್ರಾಸ್ತ್ರಗಳ ಬಂದವು ಮೆರೆಯುತ್ತಿರ್ಪ ಕದಂಬವನದಲ್ಲಿ ಕಂಡು ದೇವಿಯನು ನೋಡಿದೆ ಏನು ಕಾಣುತ್ತಾ ಇದ್ದೇನೆ ನಾನು. ನೋಡಿದನು ಕಲಿರಕ್ತ ಬೀಜನು, ನೋಡಿದನು ಕಲಿರಕ್ತ ಬೀಜನು, ಗಾಢ ಗರ್ವದಿ ಕುಳಿತು ಜೀವಿಯನು ನೋಡಿದನು. ಆಡಿದನು ತನ್ನೊಳಗೆ ಕೇಡು ಇವಳಿಯು ಬದ್ಧ, ಆಡಿದನು ತನ್ನೊಳಗೆ ಕೇಡು ಇವಳಿಯು ಬದ್ಧ, ಕೇಡು ಇವಳಿಯು ಬದ್ಧ ಎನ್ನುತ್ತೋ. ಆದರೂ ಜುಂಬನ ಗೂಡೆ ಭೋಜಿಯರಿದು ಬಂದಿಯೇನು, ಮಾತನಾಡಿಬೆನೆನುತ ನುಡಿದಿದನು ಸರ್ವೇಶ್ವರಿಯ. ನೋಡಿದನು ಕಲಿರಕ್ತ ಬೀಜನು, ಅದ್ಭುತವಾದಂತಹ ಒಂದು ತತ್ವಾಕಾರವನ್ನೇ ನಾನು ಕಾಣ್ತಾ ಇದ್ದೇನಲ್ಲ. ಇದು ತನಕ ನಾವೆಷ್ಟು ಕಲಿತಿದ್ದೇವೋ ಅದೆಲ್ಲ ಸಾಲದಿರುವ ವಿಷಯ. ಕಲಿಬೇಕಾದದ್ದು ಇಲ್ಲೇ ಉಂಟು ಎನ್ನುವುದನ್ನು ಕೇವಲ ದೃಷ್ಟಿ ಮಾತ್ರದಿಂದ ಕಾಣಿಸಿಕೊಟ್ಟಿದ್ದಾಳೆ. ವಿಶೇಷವಾದಂತಹ ವಿಷಯವನ್ನೆಲ್ಲ ಕ್ರೋಢೀಕರಿಸಿ ತಾನು ಯಾವುದಕ್ಕೂ ಕಡಿಮೆ ಇಲ್ಲ ಎನ್ನುವುದು ಕದಂಬಕಾಂತಾರದ ಮಧ್ಯದಲ್ಲಿ ಇವಳು ಸೃಷ್ಟಿಸಿದ್ದಾಳೆ ಅಂತಾದರೆ ಇವಳನ್ನೂ ಶುಂಭ ಬಯಸಿ ಕೆಟ್ಟನಲ್ಲ. ಆದರೂ ನಾನು ಶುಂಭನಲ್ಲೊಂದು ಮಾತು ಹೇಳಿಯೇ ಬಂದವ, ಸಾಧ್ಯವಾದರೆ ಕರೆತರ್ತೇನೆ. ಹಾಗಾದ್ರೆ ಸಾಧ್ಯಂತಿಕವಾಗಿ ನಾನು ಪ್ರಯತ್ನಿಸಬೇಕೋ ಬೇಡವೋ ಮಾತಾಡಿಸ್ತೇನೆ, ನೋಡೋಣ. ಮಾತಾಡಿ ಏನಾಗ ನಿಭವಕ್ತೆ ನೀನೆಲೆಗೆ ಶುಂಭದಾನವ ಬಯಸಿದರೆ ಸಾನುರಗದಿ ಪರಿಸದಿ ಶೌರ್ಯದಿಂದಲೇ
ಬಯದಿದರೆ ಪುಂಡರೀಕಾಂಬಕಿ, ನಿನ್ನ ಪದಪದ್ಮಗಳಲ್ಲಿ ಉದ್ದಂಡವಾದ ಪ್ರಣಾಮಗಳಮ್ಮ. ನನ್ನ ಹೆಸರು ರಕ್ತಬೀಜ ಅಂತ. ಶೋಣಿತಾಪುರದಿಂದ ಬಂದವ. ಈಗಾಗಲೇ ಅಲ್ಲಿಂದ ಬಂದವರು ನಿನ್ನನ್ನು ನೋಡಿ ಕೇಳಿ ಶುಂಭನಿಗೊಂದು ವಿಷಯವನ್ನು ಮುಟ್ಟಿಸಿದ್ದಾರೆ. ಏನೆಲ್ಲ ನಡೆದಿದೆ ಎನ್ನುವುದು ಈಗಾಗಲೇ ನಿನಗೆ ವೇದ್ಯವಾದಂತಹ ವಿಚಾರ. ಅದನ್ನು ನಾನು ಮತ್ತೆ ಹೇಳಬೇಕು ಅಂತ ಇಲ್ಲ ತಾನೆ. ಆದರೂ ನಿನ್ನನ್ನು ಕಂಡಾಗ ನಿನ್ನ ಹಿತೈಷಿಯಾಗಿ ನಿನ್ನ ಬಂಧುವಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಮನ ಮಾಡಿದ್ದೇನಮ್ಮ. ನಿನ್ನನ್ನು ದೂರದಿಂದ ಕಾಣುವಾಗ ಏನಾಂಕನಿಭವಕ್ತರಿಯಾಗಿ ಕಾಣಿಸ್ತಾ ಇದ್ದೀಯ. ಯಾವುದೋ ಒಂದು ನೆರಳು ನಿನ್ನ ಮುಖಕ್ಕೆ ಬೀಳುತ್ತಾ ಇದೆ. ಹಾಗಾದ್ರೆ ನೆರಳು ಮುಖಕ್ಕೆ ಬೀಳಬೇಕು ಅಂತಾದ್ರೆ ಅಲ್ಲಿ ಒಂದು ದೇಹ ಉಂಟು ಅಂತ ಅರ್ಥ. ದೇಹ ಧಾರಣೆಯನ್ನು ಮಾಡಿದವರು ಯಾರೇ ಇರಲಿ, ಆ ಧಾರಣಾ ಧರ್ಮ ಅಂತ ಒಂದು ಉಂಟು. ಹೌದು, ದೇಹ ಧರ್ಮವಾಗಿ ಯೋಚನೆ ಮಾಡುವುದಿದ್ರೆ ಪ್ರಶಸ್ತವಾದಂತಹ ಪ್ರಾಯದ ತುಂಬು ಜವ್ವನೆಯಾದ ಹೆಣ್ಣು ನೀನು. ಈ ಕಾಲಕ್ಕೆ ನಿನಗಾಗಬೇಕಾದಂತಹ ಸಂಸ್ಕಾರ ಮದುವೆ. ಮದುವೆ ಎನ್ನುವಂತಹ ವಿವಾಹಕ್ಕೆ ನಿನ್ನನ್ನು ನೀನು ಒಡ್ಡಿಕೊಂಡು ಸಂತಾನವನ್ನು ಪಡೆದು ಸತ್ಪ್ರಜೆಗಳಾಗಿ ಆ ಮಕ್ಕಳನ್ನು ರೂಢಿಸುವುದಕ್ಕೆ ನಿನಗೊಂದು ಅವಕಾಶ ಇದೆ. ಕಾಡ ಮಧ್ಯದಲ್ಲಿ ಗಾನವಿಧಾನವಾದಂತಹ ವರ್ತುಲಾಕಾರದ ಸಂಗೀತವನ್ನು ಹಾಡಿ ಈ ಕಗಮೃಗಗಳನ್ನು ಸಂತೋಷಪಡಿಸುವುದರಲ್ಲಿ ಏನಿದೆಯಮ್ಮ? ವೈಭವಪೂರ್ಣವಾದಂತಹ ಬದುಕನ್ನು ಬದುಕುವುದಕ್ಕೆ ನೀನೊಂದು ಮನ ಮಾಡುವುದಿದ್ರೆ ನಮಗೆಲ್ಲ ಶುಭವಾಗ್ತಿತ್ತು, ಸಂತೋಷ ಆಗ್ತಿತ್ತು. ತಾಯೇ, ಒಂದು ಮದುವೆಯಾಗುವುದಕ್ಕೆ ಮನಸ್ಸಿಲ್ವೇ? ರಕ್ತಬೀಜ ತಾಯೇ, ದೇಹಧರ್ಮಾನುಸಾರವಾಗಿ ಎನ್ನುವಂತ ಮಾತನ್ನೇ ಉದ್ಧರಿಸಿಕೊಂಡು ನೀನಾಡಿದ್ದು ಪ್ರಾಕೃತರಿಗೆ ಸಂಬಂಧವಾಗಿ. ಪ್ರಕೃತಿಯ ಮಧ್ಯದಲ್ಲಿ ಇರುವಂತಹ ನಾನದ ಒಪ್ಪಿದರೆ ಏನು ನಿನ್ನ ಒತ್ತಾಯವಲ್ಲ ಇದು. ಯಾಕೆ ಹೀಗೆ ಅಂತ ಏನು ನನ್ನ ನಿಯಮ ಉಂಟು, ಅದನ್ನು ಈ ಪೂರ್ವದಲ್ಲಿ ನಾ ಹೇಳಿ ಕಳುಹಿಸಿದ್ದಾಗಿದೆ. ಅದೆಲ್ಲವನ್ನು ನಿಮ್ಮ ಮಂತ್ರಿಯೊಬ್ಬನು ಬಂದು ಆಡಿರಬೇಕು, ಅಥವಾ ಅದರ ಪೂರ್ವದಲ್ಲಿ ಕಂಡವರು ತಾವು ಆಡಿದಿರಲೂಬಹುದು. ಎಲ್ಲಾ ವಿಷಯಗಳು ನಿಮ್ಮ ಗಮನಕ್ಕೆ ಬಂದಿದೆ. ಯಾವ ನಿಯಮಕ್ಕೆ ನಾನು ಬದ್ಧಳಾಗಿ ನನ್ನ ತೊಡಗಿಸಿಕೊಂಡೇನೋ ಅಂದ ವಿಮುಖಳಾಗಿ ನಾನು ಬಾಗುವ ಹಾಗಿಲ್ಲ, ಬರುವ ಹಾಗೆ ಖಂಡಿತವಾಗಿಲ್ಲ. ವ್ಯಾವಹಾರಿಕ ಪ್ರಪಂಚಕ್ಕನುಗುಣವಾಗಿ ನೀನು ಹೇಳಿದಂತಹ ವಿವಾಹವಂತ ಧರ್ಮವನ್ನು ಕರ್ಮವನ್ನು ಒಪ್ಪಿ ನಡೆಯಬೇಕು ಅಂತ ಆದ್ರೆ ಒಬ್ಬಳೇ ಆಗಿರುವಂತಹ ನಾನು ನನಗಾಗಿ ವಿಧಿಸಿಕೊಂಡಂತ ಒಂದು ಆಯಾಮ ಉಂಟು ತಾನೆ. ಅದನ್ನು ಪೂರ್ಣಗೊಳಿಸಿದಂತ ಆದ್ರೆ ಹೊಂದುವುದಕ್ಕೆ ಆಗ್ತದೆ. ಅದರ ಹೊರತಾಗಿ ಯಾವ ಕಾಲಕ್ಕೂ ಆಗುವುದಿಲ್ಲ. ಪಂಥವನ್ನು ನಾ ಬಿಡುವುದಕ್ಕಿಲ್ಲ. ಹಾಗಾದ್ರೆ ಆ ಪಂಥವನ್ನು ಬಿಟ್ಟು ನಿನ್ನ ವ್ಯವಹಾರ ಇಲ್ಲ. ನಾನಂದಂತೆ ಪಂಥದಲ್ಲಿ ಗೆದ್ದುಕೊಳ್ಳಬೇಕಾಗ್ತದೆ. ಈಗ ಶುಂಭನೇ ಬರಬೇಕಿತ್ತು, ಶುಂಭ ಬರ್ಲಿಲ್ಲ. ಅವನ ಆಳುಗಳಾಗಿ ಬಹಳಷ್ಟು ಮಂದಿಗಳೆಲ್ಲ ಬಂದ್ರು. ನೀನು ಅವರಿಗೆಲ್ಲ ಉತ್ತರ ಕೊಟ್ಟೆ. ಅವರ ಉತ್ತರ ಕ್ರಿಯೆ ಆಗಿದೆ ಬಿಟ್ರೆ ಅದಕ್ಕಿಂತ ಹೆಚ್ಚಾಗಲಿಲ್ಲ. ಎಲ್ಲರ ಹೇಳಿಕೆ ಒಂದೇ ಇತ್ತಲ್ಲ. ಆದ್ರೆ ಸರಿಯಾದಂತಹ ಉತ್ತರದ ಕ್ರಿಯೆ ನೀನು ಮಾಡ್ತೀ ಎನ್ನುವ ನಿರೀಕ್ಷೆಯಲ್ಲಿ ಈಗಲೂ ಶುಂಭ ಇದ್ದಾನೆ, ಹೊರಟಿದ್ದ. ನಾನೇ ಹೇಳಿದ್ದು, ನಾನೇ ಹೋಗಿ ಬರ್ತೇನೆ ಅಂತ. ಹಾಗಾಗಿ ಅವನ ಅಳಿಯರಾಗಿ ನಿನ್ನ ಹಿತೈಷಿಯಾಗಿ ಒಂದು ಧರ್ಮದ ಬಂಧುವಾಗಿ ನಾನು ಮಾತಾಡ್ತಾ ಇರುವುದು. ಶುಂಭನನ್ನು ವರಿಸಿದ್ರೆ ಅವ ಜೀವರತ್ನ, ನೀನು ಜೀವರತ್ನ. ಒಂದು ಮಧುಮಾಧವಿಯಲ್ಲಿ ಬೆರಕೆಯಾದ ಹಾಗೆ ಒಂದು ಸಂಸಾರ ಯೋಗ್ಯವಾದಂತಹ ಜೀವನದ ಧಾರೆ ಜನತೆಗೆ ಸಿಕ್ಕಿತು ಅಂತಾದ್ರೆ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳುವುದಕ್ಕೊಂದು ಆದರ್ಶ ಅಂತ ನಿಮ್ಮನ್ನು ಎಣಿಸಿದರೆ ಹೇಗಮ್ಮ? ಆದ್ರೆ ಒಂದು ಉಂಟು ರಕ್ತಬೀಜ, ಸಮಸ್ತವಾದಂತಹ ಲೋಕವನ್ನೇ ಗಮನಿಸಿ ನೋಡಿದಾಗ ಅವ ಜೀವರತ್ನ ಎಲ್ಲಿಗೆ, ಯಾರಿಗೆ, ಹೇಗೆ, ಎಷ್ಟು ಅಂತ ಪ್ರಶ್ನೆ ಬರ್ತದೆ. ಧನುಕುಲಕ್ಕೋ ರತಿಕುಲಕ್ಕೋ ರಾಕ್ಷಸ ಕುಲಕ್ಕೋ ಮಾತ್ರ ಜೀವರತ್ನವಾಗಿದ್ದಾನೆ ಹೊರತು ಸಮಸ್ತರ ರಕ್ಷಣೆಗೆ ಜೀವರತ್ನವಾಗಿಲ್ಲವಲ್ಲ. ಈಗ ಬ್ರಹ್ಮಾಂಡಗಳೆಲ್ಲ ಅವನ ಕೈವಶ ಇದೆ. ನೀನು ಅವನನ್ನು ಸೇರಿದ್ರೆ ಸ್ವಲ್ಪ ಗಂಡ ಹೆಂಡಿರಾದ ನೀವು ಏನು ಬೇಕು ಹೇಗೆ ಬೇಕು ಅಂತ ಮಾತಾಡಿಕೊಂಡು ಮುಂದುವರಿದರೆ ಸರಿ ಬರ್ಲಿಕ್ಕಿಲ್ವ? ಸೇರಿದೆ ಎನ್ನುವುದನ್ನು ಅವ ಸ್ಥಾಪಿಸಿದ್ದಾನೆ. ಶುಂಭನ ತತ್ವ ಸಿದ್ಧಾಂತವೇ ಹಾಗೆ, ನಿನ್ನನ್ನು ಹೊಂದಬೇಕು ಅಂತ. ನೀನವನಿಗೆ ಒಂದು ಹೊಂದಾಣಿಕೆಯಾಗಿ ನಿತ್ರೆ, ಹೊಂದಬೇಕು ಅಂತ ಬಯಸಿದ ಶುಂಭನ ಜೀವನದಲ್ಲಿ ಒಂದು ಹೊಂದಾಣಿಕೆ ಸಿಕ್ಲಿಕ್ಕಿಲ್ವೇ? ಯಾವುದನ್ನು ಹೊಂದಬೇಕು ಅಂತ ಬಯಸುತ್ತಾನೋ ಅದು ಅದರ ಬಳಿಗೆ ಅವನು ಬರಬೇಕೇ ಹೊರತು ಹೊಂದಬೇಕಾದ್ದು ತಾ ಹೋಗುವುದಕ್ಕಿಲ್ಲ. ಇಲ್ಲ, ಇಲ್ಲಿದ್ದ ನನ್ನನ್ನು ಕೇಳಿ ಅವ ಬಯಸಿದ್ದು ಇಲ್ಲಿ ಒಂದೇ ಪಡೆಯಲಿ. ಅಮ್ಮ, ಈಗ ಮಕ್ಕಳು ದುಡಿದ್ರೆ
ಅದರ ಪೂರ್ಣ ಸ್ವಾತಂತ್ರ್ಯ ಅಪ್ಪನಿಗೆ ಇರುವುದು. ಹೌದೌದೌದು. ಹೆಂಡತಿಯಾದವಳು ಏನೇ ಮಾಡ್ಲಿ ಏನೇ ಇಡ್ಲಿ ಅದರ ಹೊಣೆಗಾರ ಅಂತ ಗಂಡ ಆಗುವುದು. ಕೆಲಸದವರು ಏನೇ ಮಾಡ್ಲಿ ಅದೆಲ್ಲ ಯಜಮಾನನಿಗೆ ಬರುವುದು. ಕೆಲಸದ ಒಬ್ಬ ತಪ್ಪಿದ್ರು, ಕೆಲಸದ ಒಬ್ಬ ಒಳ್ಳೆದು ಮಾಡಿದ್ರು, ನಿಮ್ಮ ಅವ ಹೀಗೆ ಮಾಡಿದ ಹೆಸರು ಅವನಿಗೆ ಬರುವುದು. ಯಾಕಂದ್ರೆ ಯಾಜಮಾನ್ಯದ ಒಂದು ತುರಿಯ ಸ್ಥಿತಿ ಯಜಮಾನನಲ್ಲೇ ಇರುವುದು. ಆದದ್ದರಿಂದ ನಮ್ಮ ಯಜಮಾನನಾದಂತಹ ಶುಂಭನಿಗೆ ಸ್ವಾಮಿನಿಷ್ಠ ಸೇವಕನಾಗಿ ಉತ್ಪನ್ನದ ಋಣವನ್ನು ತೀರಿಸುವ ಉದ್ದೇಶದಲ್ಲಿ ನಾನೇ ಬಂದು ನಿನ್ನಲ್ಲಿ ಕೇಳುವುದಮ್ಮ, ಶುಂಭನಿಗೆ ಸತಿಯಾಗಿ ನೀನು ಬರಬಲ್ಲೆಯಾ? ಓ, ಇದು ಶುಂಭನ ಹೇಳಿಕೆ ಅಲ್ಲ, ಶುಂಭನ ಪರವಾಗಿ ನಿನ್ನ ಹೇಳಿಕೆ. ಹೌದು. ಶುಂಭನಿಂದ ಕಳುಹಲ್ಪಟ್ಟು ಶುಂಭನಿಗಾಗಿ ಬಂದವರು ಈ ಕಾಲಕ್ಕೆ ತಾವು ಅಳಿದು ಹೋಗಿದ್ದಾರೆ. ಈಗ ನೀ ಬಂದ ಉದ್ದೇಶ ಏನು ಎನ್ನುವುದನ್ನು ನೀನೇ ಪ್ರಕಟಪಡಿಸಬೇಕಾಗ್ತದೆ. ಹೌದು. ಹಿಂದೆ ಅಳಿದವರ ವಿಷಯ ಗೊತ್ತಿದ್ದು, ಇಂದು ಮತ್ತೊಂದು ಸಂಧಾನವೋ ಸಾಮದ ಪ್ರಕ್ರಿಯೆ ನೀ ತೊಡಗುತ್ತಿ ಅಂತ ಆದ್ರೆ ಅದೇನು ಚಂದ ಅಂತ ಒಂದು, ಅಲ್ಲದೆ ನನ್ನ ಪಂಥಕ್ಕೇನು ಬೆಲೆ ಅಂತ ಇನ್ನೊಂದಾಗ್ತದೆ. ಈಗ ನೀನು ಹೇಳಿದ ಹಾಗೆ ವ್ಯಾವಹಾರಿಕ ಪ್ರಪಂಚದಂತೆ ಹೆಂಡತಿ ಗಂಡನ ಸಂಬಂಧವೋ, ಮಕ್ಕಳ ಅಪ್ಪನ ಸಂಬಂಧವೋ, ಅಮ್ಮನ ಸಂಬಂಧವೋ, ಯಾರೇ ದುಡಿದ್ರು ಕೌಟುಂಬಿಕವಾಗಿ ಯಾಜಮಾನ್ಯಕ್ಕೆ ಸಲ್ಲುತ್ತದೆ ಅಂತ ಆದ್ರೆ ದುಡಿಬೇಡುವ ರಕ್ತ ಬೀಜ. ಹೇಗೆ ದುಡಿಬೇಡುವ? ಹಾಗಾದ್ರೆ ನಮ್ಮ ದುಡಿಮೆಯನ್ನು ನೀನು ನಿನ್ನ ಪಂಥದಲ್ಲಿಯೇ ಸ್ವೀಕರಿಸ್ತಿ ಅಂತಾದ್ರೆ ವ್ಯರ್ಥ ವಿಕ್ರಮವುದು. ವ್ಯರ್ಥ ವಿಕ್ರಮವುದು ಮೆರೆಯದು ಎನ್ನಲ್ಲಿ ರಕ್ತ ಬೀಜಕ್ಕೆ ಕಾಣಿ ಇತಿಯ ಕಮಜ ವರದಿ ಬಂದಿರುವ ಸಮರ್ಥನ ನಿನ್ನ ಜಾಣೆ. ಹೆಣ್ಣೆನ್ನುವ ಭಾವದಲ್ಲಿ ಮಾತಾಡಿ ಮೃದುವಾದಂತಹ ಧೋರಣೆಯಿಂದ ನಾನು ಮುಂದುವರಿದರೆ ನಿನಗದು ಪಥ್ಯವಾಗುವುದಿಲ್ಲ. ಶೂಲದಿಂದಲೇ ನನ್ನ ಎದೆಗೆ ಇರಿದ ಹಾಗೆ ಮಾತಾಡ್ತೀಯ. ಮೃಡ ಹರಿಕಮಲ ಜರನ್ನೇ ನಡಗಿಸಿದಂತಹ ಕಡು ವಿಕ್ರಮಿಯಾದ ಶೋಣಿತ ಬೀಜನಲ್ಲಿ ನಿನ್ನ ವಿಕ್ರಮವೇನೆ? ಓ, ಏನು ಗೊತ್ತಿಲ್ಲ ಅಂತ ಭಾವಿಸಿದ್ಯಾ ನೀನು? ಏನು ಬೀಜೋಗ್ಯ ನೀನು ಅಧಿಕ ರಕ್ತ ಬೀಜೋಗ್ಯ ನೀನು ಅಧಿಕ ಸಮರ ಸಮರ್ಥನೆಂಬುದು ಬಲ್ಲೆ ತತ್ವ ಬರಿಗೆ ಬೇನೆರುದಲೇ ದೇವಿಯು ಧೂರ್ತ ಸಮರವನು ರಕ್ತ ಬೀಜಾಕ್ಯ ಸಂಧಾನಕ್ಕಾಗಿ ಬಂದಂತಹ ಸುಗ್ರೀವ ಪೂರ್ಣ ವರದಿಯನ್ನು ಒಪ್ಪಿಸಿರಬಹುದು ಅಂತ ಭಾವಿಸ್ತೇನೆ. ಅವ ಒಪ್ಪಿಸಬೇಕೆಂದೇ ಗಟ್ಟಿಯಾಗಿ ಅವನಲ್ಲಾಡಿದ್ದೆ. ಬರಿದೇನೆ ಉಳಿಯಲೇಕೆ ಹದನವನೆಲ್ಲವ ಬಲ್ಲೆನಾ? ನೀನು ಮತ್ತೆ ಹೇಳಬೇಕಾದಿಲ್ಲ. ಅವನು ಹೇಳಿದ ಶುಂಭನೇ ಬರಬೇಕಾ? ಶುಂಭ ಆಗ್ಲಿಕ್ಕಿಲ್ವ? ನಮ್ಮಲ್ಲಿ ಹೊಂತಕಾರಿಗಳು ಬಹಳಷ್ಟಿದ್ದಾರೆ, ವರಬಲಾನಿತು ರಕ್ತ ಬೀಜ ದಂಡ ಮುಂಡಾದಿಗಳು ಅಂತ. ಯಾರು ಬಂದರೂ ನನಗೆ ಗಣ್ಯವಲ್ಲ ಅಂತಲೇ ನಾನು ಆಡಿದ್ದು. ಶುಂಭನೋ ನಿಶುಂಭನೋ ಏನು? ನೀನು ವರಬಲವನ್ನು ಹೊಂದಿದವ ಎನ್ನುವುದು ನನಗೆ ಅರ್ಥವಾಗದ್ದೋ ತಿಳಿಯದ್ದೋ ಹೇಳು. ಚೆನ್ನಾಗಿ ತಿಳಿದಿದೆ. ರಕ್ತ ಬೀಜಕ್ಕೆ ನೀ ಕಡು ಸಮರ್ಥನೆಂಬುದ ಬಲ್ಲೆ ನಾನು. ಸಾಮರ್ಥ್ಯವ ಕುರಿತಾಗಿ ಗೊತ್ತಿದೆ ಅಂತಾದ್ರೆ ಪ್ರತಿಯಾದ ತಂತ್ರ ರೂಪಿಸದೆ ಬರುವವಳು ಅಂತ ಭಾವಿಸಿದ್ದೀಯ. ಅಜನವರ ಬಲ ನಿನಗುಂಟೆಂದಾದರೆ ಅದೇನು ಅಂತ ನಾನು ನೋಡಬಲ್ಲೆ. ಧನುಜನಲ್ಲಿ ತಿಳಿದು ಆಡಿ ದೇವಿಯು ದಣಿದ ಕಾರಣದಿಂದ ತನ್ನಯ್ಯ ತನುವ ನಲುಗಿತೆ ತಪ್ತ ಮಾತೃಕೆಯನುಸರ ಆಗದಲ್ಲಿ ದೇಹ ಬಲ ವರಬಲವನ್ನು ಹೊಂದಿದಂತಹ ರಕ್ತ ಬೀಜಕ್ಕೆ ಘನತರವಾದಂತಹ ಸಂಗ್ರಾಮವನ್ನೇ ಒದಗಿಸಿದವ. ನೋಡುತ್ತಿರುವ ಹಾಗೆ ಅವನ ಸಾಮರ್ಥ್ಯದ ಅರಿವು ಹೆಚ್ಚುತ್ತಾ ಇದೆಯಲ್ಲ. ಇಂಥವರನ್ನಾದರೂ ನಾನು ಎದುರಿಸಿ ಸರ್ವ ವಿಧದಿಂದಲೂ ಘಾತಿಸಬೇಕು ಅಂತಾದ್ರೆ ಸಾಲದು. ನನ್ನ ದೇಹವನ್ನು ಮೆಕ್ಕೊಡೆ ತಿಳಿಸಿದೆ. ಜನಿದು ದೊಡದಿಂದ್ರಾಣಿ ಎಂಬಳು ಹೊಣೆಗೆರಗೆ ಗುಳಿಸದಳು. ಶೋಣಿತ ಜನಪದವ ಸೋಂಕಿದರೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ. ದೇವಿಯ ವೈಯಿಂದ ಹುಟ್ಟಿ ಬಂದಂತಹ ಮಾತೃಕೆಯರಲ್ಲಿ ಇಂದ್ರಾಣಿ ಎನ್ನುವಳು ಹಿಡಿದ ವಜ್ರಾಯುಧದಿಂದ ನನ್ನ ಹಣೆಯನ್ನೇ ಗುರಿಯಾಗಿಸಿ ಹೊಡೆದಿದ್ದಾಳೆ. ಹೊಡೆದು ಇಬ್ಬಾಗವಾಗಿ
ಆಗಿದೆ. ಸೋರುತ್ತಿರುವಂತಹ ರಕ್ತವನ್ನು ಭೂಮಿಯ ಮೇಲೆ ನಾ ಚೆಲ್ಲಲೇಬೇಕು. ಅಜನ ವರ ಪ್ರಭಾವದಿಂದ ಬಿಂದು ಮಾತ್ರದಿಂದ ಕೋಟಿ ಸಂಖ್ಯೆಯ ರಕ್ತಬೀಜರ ಆವಿರ್ಭವ ಚೆಲ್ಲುತ್ತಾನೆ ಚೆಲ್ಲುತ್ತೇನೆ. ಧರಣಿಯು ಜೋಣಿದವು ಸೋಂಕಿದರೆ ದೈತ್ಯರೀತಿರದೆ ಜನೀದುವರೈತೆ ದರಿದೆ ಗೋರೋ ಗೋರೋಲಿ ಮೆರೆವ ರಸಲೆಯ ಜಾಜಿ ಹೀರಿ ರಕ್ತವನ್ನೆಲ್ಲ ದಾನವರನು ತರುಣನ ದೇಹಕ್ಕೆ ಗಾಯವಾಯಿತು. ಭೂಮಿಗೆ ಅವನ ರಕ್ತದ ಬಿಂದು ಬಿದ್ದರೆ ಲಕ್ಷೋಪಲಕ್ಷ ಮಂದಿಯಾದಂತಹ ರಕ್ತ ಬೀಜಾಖ್ಯರು ಹುಟ್ಟತೊಡಗಿದರಲ್ಲ. ರಣರಂಗವೇ ಆಗಿದ್ದುದೆಲ್ಲವೂ ರಕ್ತ ಬೀಜನತೆ ಅಂತ ಕೋಲಾಹಲವೇ ಅಧಿಕವಾಗತೊಡಗಿದೆ. ಬಿಂದು ರಕ್ತವಾದರೂ ರಸನೆಗೆ ಸೋಂಕದ ಹಾಗೆ ನಾಲಿಗೆಯನ್ನು ಚಾಚಿ ರಕ್ತವನ್ನು ಹೀರಿ ಯುದ್ಧವನ್ನು ಕೊಡ್ತೇನೆ ನೋಡೋಣ. ರಕ್ತ ಭೂಮಿಯನ್ನು ಸೋಂಕದ ಹಾಗೆ ಧರಣಿಯೆಲ್ಲ ವ್ಯಾಪಿಸಿರುವಂತಹ ನಾಲಿಗೆ. ಹಾಗಾದ್ರೆ ನಮ್ಮ ವರಪ್ರಭಾವ ನಡೆಯುವುದಿಲ್ಲ ಅಂತಾದ್ರೆ ನಮ್ಮನ್ನು ನಾವೇ ನಡೆಯಿಸಿಕೊಂಡು ಯುದ್ಧವೇ ಅಂತ ತೀರ್ಮಾನಿಸ್ತೇವೆ. ರಕ್ತ ಬೀಜ ನಡೆದಲೆಂಬ ವರ್ತಮಾನ ಕೇಳಿ ರಕ್ತಬೀಜ ನಳಿದನೆಂಬ ವರ್ತಮಾನ ದೊಡ್ಡ ವಿಷಯವೇ ಅಲ್ಲ. ವರ್ತಮಾನ ಎಂತದ್ದು ಭೂತ ಭವಿಷ್ಯ ಎಲ್ಲ ನಿರ್ಣಯ ಮಾಡಿ ಹೊರಟಿದ್ದೇನೆ. ಹೋಗ್ತೇನೆ ಅವಳ ಬಳಿಗೆ. ಹೇಗೆ ಒಳಗಿರುವ ದೋಷ ಕೆಟ್ಟ ಶಕ್ತಿಗಳೆಲ್ಲ ಹೋಯ್ತಾ? ಅಂದ್ರೆ ಸಾಮಾನ್ಯ ಕ್ರಮದಲ್ಲಿ ಉಂಟು. ಒಂದು ಹೆಣ್ಣು ಮಗಳಿಗೆ ಮದುವೆ ಆಗುವ ಮೊದಲು ಅವಳಿಗೆ ಏನಾದ್ರೂ ಕುಜ ದೋಷ ಇದ್ರೆ ಶಾಂತಿ ಮಾಡುದು ಅಂತ. ನಿನ್ನ ಒಳಗಿದ್ದ ಧೂಮಾವತಿ, ಚಂಟಿಕೆ, ಯಾರು ರಕ್ತೇಶ್ವರಿ ಎಲ್ಲ ಹೊರಗೆ ಬಂತ. ಈಗ ತರುಣಿಯಾಗಿ ಇದೆಯೋ ತಿರುರೇ ಶಾಬಾಸ್. ಬಂದವ ಶುಂಭ, ನನ್ನವರನ್ನೆಲ್ಲ ಕಳೆದುಕೊಂಡಿದ್ದೇನೆ ಎನ್ನುವ ಭಾವ ನನ್ನ ಮುಖದಲ್ಲಿಯೋ ನನ್ನ ನಡೆಯಲ್ಲಿಯೋ ಕಿಂಚಿತ್ತೂ ಇಲ್ಲ. ನಾನು ಪಡೀಬೇಕಾದನ್ನು ಪಡೀತೇನೆ. ನೀನು ಯಾವಾಗ ಬರ್ತಿದ್ದ ನಿರೀಕ್ಷೆ ಮಾಡ್ತಿದ್ದೆ. ನೀನು ಬಂದದ್ದು ತಡ ಆಯ್ತು. ಇಲ್ಲದ್ರೆ ಇದಕ್ಕಿಂತ ಮೊದಲೇ ನಾನು ಪಡೀತಿದ್ದೆ. ನಮ್ಮವರಿಗೆ ಕೊಡಬೇಕಾದನ್ನು ಕೊಡಿಸಿದ್ದೇನೆ, ನಾನು ಪಡೀಬೇಕಾದನ್ನು ಪಡೀತೇನೆ. ವರಿಸುವ ಮನಸ್ಸು ನಿನಗೆ, ವರಿಸುವ ಮನವಿದ್ದವನು ನಿಶುಂಭನ ತನಕ ಬಂದಂತ ರಾಕ್ಷಸ ವೀರರೊಬ್ಬೊಬ್ಬರನ್ನು ಒಂದೊಂದು ವಿಧದಿಂದಲೇ ಬಲಿಗೊಟ್ಟು ಅವರ ಶೋಣಿತವನ್ನು ಧರೆಗೆ ಬೀಳಿಸುವ ಮೂಲಕ ಧರೆಗೆ ತೃಪ್ತಿಯನ್ನು ಒದಗಿಸಿಕೊಟ್ಟವಳು ನಾನು. ಈಗ ಬಂದು ಹೇಳ್ತಿ ಯಾರಿಗೆಲ್ಲ ಏನು ಕೊಡಬೇಕು ಅದನ್ನು ಕೊಟ್ಟೇ ಬಂದವನು ನಾನು. ಹಾಗಾದ್ರೆ ಎಲ್ಲರಿಗೆ ಬೇಕಾದನ್ನು ಕೊಡಿಸುವ ಮೂಲಕವಾಗಿ ಯಾವುದೋ ಅಮೋಘವಾದ ಒಂದನ್ನು ನೀ ವರ್ರಿಸುವ ಮನವಿರೆ ಬಂದದ್ದು ಅಂತಾಯಿತು. ನೀ ಮೊದಲೇ ಬರಬೇಕಾಗಿತ್ತು, ನಿನಗೆ ಮೊದಲೇ ಕೊಡ್ತಿದ್ದೆ. ಆದ್ರೆ ಎಲ್ಲರೂ ಕೊಟ್ಟು ಬಂದೆಯಲ್ಲ. ನನ್ನ ಕ್ರಮವೇ ಹಾಗೆಯೋ. ಹೇಗೆ? ನಮ್ಮವರಿಗೆ ಕೊಡಿಸದೆ ನಾನು ತಗೊಳ್ಳುದಿಲ್ಲ. ಎಲ್ಲರಿಗೆ ಬೇಕಾದನ್ನು ಕೊಡಿಸಿಯೇ ನೀ ಬಂದವಳು ತಾನೆ, ಬಂದವನು ತಾನೇ. ನಿನಗೆ ಮದುವೆ ಅಪೇಕ್ಷೆ ಇಲ್ಲ ಅಂತ ಹೇಳಿದ್ರೆ ಮೊದಲೇ ಹೇಳಬೇಕಿತ್ತು ನೀನು. ಹೇಗೆ? ದೇವತೆಗಳಿಗೆ ಅನ್ಯಾಯ ಮಾಡಿದ್ದಿ, ಹಾಗೆ ಮಾಡಿದ್ದಿ, ಹೀಗೆ ಮಾಡಿದ್ದಿ, ಅದನ್ನು ಹೇಳುವ ಮೊದಲು ನೀನು ನಾಟಕ. ಮದುವೆ ಆಗ್ಬೇಕಾದ್ರೆ ಪಂಥ. ಸರಿ, ನೀನು ನಾಟಕ ಮಾಡ್ತೀಯಂತೆ, ನಾನೇನು ಒಳಗನ್ನು ಮುಚ್ಚಿಕೊಳ್ಬಾರ್ದು. ಪಂಥದಿಂದಲೇ ನೀ ಪಡೆಯೋದು, ಅದೇ ಪಂಥದಿಂದ ನೀ ಗೆಲ್ಲು. ಅಲ್ಲವಾದ್ರೆ ಅದೇ ಪಂಥದಿಂದ ನಿನ್ನನ್ನು ಬಡಿಯುವುದೇ ಉದ್ದೇಶ ನನಗೆ.
ಅದೇ ಪಂಥ ನೇರ ಹೇಳಿಲ್ಲಲ್ಲ ನೀನು. ದೇವತೆಗಳಿಗೆ ಆದ ಅನ್ಯಾಯ ಯಾವುದನ್ನಾದ್ರೂ ಸ್ಪಷ್ಟವಾಗಿ ನೇರ ಹೇಳಿದ್ಯಾ ನೀನು? ನೇರ ಹೇಳಿಲ್ಲ. ನಿನಗೆ ನಿಜವಾಗಿ ನನ್ನದೇ ಅಪೇಕ್ಷೆ ಇದ್ದದ್ದು ಹೌದಾದ್ರೆ ಬಂದವರನ್ನೆಲ್ಲ ಹೊಡೆದು ಕೊಂದದ್ದು ಯಾಕೆ? ಹಿಂದೆ ಕಳಿಸಬಹುದಿತ್ತಲ್ಲ. ನಿನ್ನದು ಎಂತದು? ಇಡೀ ರಾಕ್ಷಸ ನಿರ್ಮೂಲ. ನಿಜ ಅದು. ಹೌದಾ? ಅದೇ ಒಂದು ರಾಕ್ಷಸ ನಿರ್ಮೂಲದ ಉದ್ದೇಶ ನಿನ್ನದು ಪೂರ್ತಿ ಆಗಬೇಕು. ಪೂರ್ತಿ ಆಗ್ಲಿಕ್ಕಿಲ್ಲ. ಪೂರ್ತಿ ಆಗ್ಲಿಕ್ಕಿಲ್ಲ. ಯಾಕೆ ಪೂರ್ತಿ ಆಗ್ಲಿಕ್ಕಿಲ್ಲ? ಮಹಿಷ ವಧೆ ಮಾಡ್ಲಿಕ್ಕೆ ಎಷ್ಟು ದಿವಸ ತಕೊಂಡೆ? 9-10 ದಿವಸ ಆಯ್ತದು. ಇಲ್ಲಿಯವರೆಗೆ ಈ ಪ್ರಕರಣದಲ್ಲಿ ಎಷ್ಟು ದಿವಸ ಆಯ್ತು? ಎಷ್ಟಾಯ್ತು? ನಾನು ಹೇಳಿದ್ದು ಯಾಕೆ ಗೊತ್ತುಂಟಾ? ಮಹಿಷ ವಧೆ ಆದಮೇಲೆ ಮಹಿಷನಿಗಿಂತ 10 ಪಟ್ಟು ಅಧಿಕ ಶುಂಭ ಹುಟ್ಟಿದ್ದು. ಇನ್ನು ಹುಟ್ಟುವ ನನಗಿಂತ 10 ಪಟ್ಟು ಹೆಚ್ಚಿನವ ಅಂತ. ನೀನು ಎಷ್ಟು ಸಲ ಬಂದ್ರು ರಾಕ್ಷಸ ನಿರ್ಮೂಲ ಆಗ್ತದೆ ಅಂತ ಭಾವಿಸಬೇಡ. ರಕ್ತ ಬೀಜನ ರಕ್ತ ಬಿದ್ದದ್ದು ಬರೇ ರಕ್ತ ಬೀಜನ ರಕ್ತ ಅಲ್ಲ, ದಾನವರ ಒಬ್ಬೊಬ್ಬನ ರಕ್ತದಿಂದಲೂ 10 ಮಂದಿ ರಕ್ಕಸರು ಹುಟ್ಟುತ್ತಾರೆ ಎನ್ನುವುದರ ಸಂಕೇತ. ಆಗಲಪ್ಪ 10 ಅಲ್ಲ 100 ಮಂದಿ ಹುಟ್ಟಲಿ, ಅದಕ್ಕೆ ಒಂದೇ ವಿಧವಾಗಿಯೇ ಬಂದು ನಾಶವನ್ನು ಮಾಡಬಲ್ಲವಳು ನಾನು. ಹೌದಾ? ಹೌದೇ ಹೌದು. ನಾನು ಒಬ್ಬ ಇದ್ರೆ ನೀನು ನಾಶ ಮಾಡಿದ್ದನ್ನೆಲ್ಲ ಪುನರ್ ಸೃಷ್ಟಿ ಮಾಡಬಲ್ಲೆ. ನನ್ನನ್ನು ಒಬ್ಬನ್ನು ತೆಗೆದ್ರೆ ಮಾತ್ರ ರಾಕ್ಷಸ ನಿರ್ಮೂಲ ಆಗುದು. ಇಲ್ಲ ಇದ್ರೆ ನಿನ್ನದು ಏನಿದ್ರು ರಾಕ್ಷಸ ನಿರ್ಮೂಲ ಅಲ್ಲ, ಕೇವಲ ನೀರಿನ ಮೇಲಿನ ಹೋಮ. ಸರ್ವಾಧಿಕಾರ ಧೋರಣೆ ಉಳ್ಳಂತ ನಿನ್ನ ಸರ್ವನಾಶ ಮಾಡಿಯೇ ಸಿದ್ಧ. ಅದಕ್ಕಾಗಿಯೇ ನಾ ಎದ್ದು ಬಂದವಳು ಈ ಕಾಲಕ್ಕೆ. ಕುಂಬಿನಿಯ ಶಂಭು ಒಂದೋ ನಿನ್ನನ್ನು ನಿಯಂತ್ರಣಕ್ಕೆ ತಂದುಕೊಳ್ತೇನೆ, ಇಲ್ಲದ್ರೆ ಲಯವಾಗಿ ಹೋಗ್ತೇನೆ. ನಿನ್ನನ್ನು ನಾಶ ಮಾಡಿ ಶಾಂಭವೇ ಆಗುವ ಚಂದ ನೋಡುವುದಕ್ಕೆ ನೀನಿರುವುದು. ಕಂಡೆಯ ಸುರನಾದ ದೈತ್ಯರುಂಡವನು ಸಂಗಮದಲ್ಲಿ ಶೋಣಿತಾಪುರವಾಸಿಗಳಂತ ಸಕಲ ದೈತ್ಯರ ನಾಶವಾಯಿತು ಎನ್ನುವಾಗ ಮೈ ಮರೆಸಿದ್ದಂತಹ ನಿನ್ನ ನಿಜ ರೂಪದಿಂದಲೇ ಕಾಣಿಸಿಕೊಂಡವನಿದ್ದಿ. ದೇವಿ ಲೀಲೆಯನ್ನು ನಾವು ನೋಡಿದೆವು. ಮರೆಯಾಗಿದ್ದರೂ ಕೂಡ ಎಲ್ಲವನ್ನೂ ನೀ ಕಣ್ಣಾರೆ ಕಂಡೆಯಲ್ಲ. ಹೌದು, ಕಂಡೆಯ ಸುರನಾಥ ದೈತ್ಯರ ತಂಡವನ್ನು ರಣ ಮಂಡಲಕ್ಕೆ ಅಥವಾ ಭೂಮಂಡಲಕ್ಕೆ ಒರಗಿಸಿದಂತಹ ಚಂದವನ್ನು. ಹೌದು, ಬೇರೆ ಬೇರೆ ರೂಪದಿಂದ ಅವರಿಗೆ ಬೇಕಾದ್ದನ್ನು ಕೊಟ್ಟು ಎಲ್ಲರನ್ನು ನಿಗ್ರಹಿಸಿದ್ದಿ. ಏನನ್ನು ಪಡೆಯುವಂತ ಉದ್ದೇಶ ಉಂಟೋ ಅದನ್ನು ಪಡೆದವರು ಯಾರಿಂದ ಪಡೆದರೋ ಅದರಿಂದ ಅವರಿಗೆ ಮತ್ತೊಂದು ಬದುಕೆಲ್ಲ ಪೂರ್ಣವಾಗಿ ಸೇರುವಲ್ಲಿ ಸೇರಿದರು ಎನ್ನುವ ಸಮಾಧಾನವಾಯಿತಷ್ಟೇ. ಹಾಗಾದ್ರೆ 4 ನಿನಗೆ ಸ್ಥಿರವಾಗಿ ಒಳೆಯಿತು. ಲೋಕದಲ್ಲಿ ಹೆಚ್ಚಿರುವಂತಹ ಕ್ಷೋಭೆ ದೂರವಾಗಿ ಸರ್ವರಿಗೂ ಶಾಂತಿಯು ಈ ಕಾಲಕ್ಕೆ ಒದಗಿ ಬಂದಿದೆ ಎನ್ನುವ ಸಮಾಧಾನ ನಿನಗಾಯಿತು ತಾನೇ. ಸಮಾಧಾನದಿಂದ ಒಳ್ಳೆಯದು. ದೇವಪೀಠವನ್ನು ಏರಬೇಕು. ಹೌದು, ಅದೇ ನಿನ್ನ ಕಣ್ಣು ಮಾತುಗಳು ಎಲ್ಲವೂ ಹೇಳುವುದು ದರ್ಶನವೊಂದು ಸದಾ ನಮಗೆ ಬೇಕು ಎನ್ನುವ ಹಾಗೆ. ಯೋಚನೆ ಮಾಡಬೇಡ. ಈ ಕಾಲಕ್ಕಲ್ಲವಾದರೆ ಮುಂದೊಂದು ಕಾಲಕ್ಕೆ ನಾನು ನಿಮಗೆ ಒಂದು ಕ್ಷಣ ಕಾಣಿಸಿಕೊಂಡೇನು. ದ್ವಾಪರಾಯುಗದಲ್ಲಿ ಒಂದು ಕ್ಷಣ ನಾನು ಶ್ರೀಶನಿಗೆ ಸಹೋದರಿಯಾಗಿ ಕಾಣಿಸಿಕೊಂಡು ನಿಮ್ಮೆಲ್ಲರಿಗೂ ಸಮಾಧಾನವನ್ನು ಒದಗಿಸ್ತೇನೆ. ಶುಭಪ್ರದವಾದಂತಹ ವಿಚಾರ ಎನ್ನುವುದನ್ನು ನೀನರಿತೆಯಷ್ಟೇ. ಆಗ ನೀನು ಪ್ರಸ್ತಾಪತ್ತು ಒಂದು ಮಾತನ್ನಾಡಿದ್ದಿ. ಇದು ದೇವಿ ಮಹಾತ್ಮೆಯನ್ನು ನೋಡುತ್ತೇನೆ ಅಂತ ನೋಡಿದೇವಲ್ಲ. ಮಹಾತ್ಮೆ ಏನು ಎನ್ನುವುದನ್ನು ಕಂಡ ನೀನು ಅನುಭವದಿಂದ ಲೋಕದ ಮಂದಿಗಳಿಗೆ ವಿಸ್ತರಿಸು. ಅದರಿಂದ ಲೋಕಕ್ಕೇ ಮಂಗಳವಾಗ್ತದೆ. ಲೋಕಕ್ಕೆ ಮಂಗಳವಾಗಿ. ಭಕ್ತ ಮಹಾಶಯರೇ, ಶಾಂಭವಿ ವಿಜಯ ಎಂಬಂತಹ ಕಥಾಭಾಗವನ್ನು ನಾವು ಯಕ್ಷಗಾನ ತಾಳಮದ್ದಳ ರೂಪದಲ್ಲಿ ನಾವು ಇಲ್ಲಿ ಪ್ರಸ್ತುತಪಡಿಸೆವು. ಈ ಕಾರ್ಯಕ್ರಮವನ್ನು ನಡೆಸುವರೆ ನನಗೆ ಅನುಮತಿಯನ್ನು ಕೊಟ್ಟಂತಹ ಕ್ಷೇತ್ರದ ಅರ್ಚಕರಿಗೆ, ಆಚಾರ ಭಟ್ಟವರಿಗೆ, ಕ್ಷೇತ್ರ ಸೇವಾ ಸಮಿತಿಗೆ ಹಾಗೂ ಊರವರಿಗೆ, ನಾಲ್ಪದುವಿಲ್ಲಿಯ ಯುವಕರಿಗೆ ಮತ್ತು ಎಲ್ಲ ನಾಡಿನ ಬಂಧುಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಗೆಲ್ಲರಿಗೂ ಮಾತೆಯು ಅನುಗ್ರಹ, ಶಾಂತಿ, ಸಮಾಧಾನ, ಸೌಖ್ಯ, ಆರೋಗ್ಯ ಎಲ್ಲವನ್ನು ಕರುಣಿಸಲಿ ಅಂತ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು ಭಾಗವತರಾಗಿ ಶುಭಾನಂದ ಶೆಟ್ಟಿ ಕೂಳೂರು ಇವರು, ಮದ್ದಳೆ ಮತ್ತು ಚೆಂಡೆವಾದನ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳರ ಸುಪುತ್ರ ರಾಜಾರಾಮ್ ಬಲ್ಲಾಳ್, ಹಾಗೆ ಕುದುರೆಕೊಡ್ಲು ರಾಮಮೂರ್ತಿಯವರು,
ಅವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಆಮೇಲೆ ಶ್ರೀದೇವಿಯಾಗಿ ವಿಷ್ಣು ಶರ್ಮ ವಾಟಪಡ್ಪು, ದೇವೇಂದ್ರನಾಗಿ ದಾಮೋದರ್ ಶೆಟ್ಟಿ, ಶುಂಭನಾಗಿ ಗಣೇಶ್ ಶೆಟ್ಟಿ ಕನ್ನಡಿಗಟ್ಟೆ, ರಕ್ತಬೀಜ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ, ಚಂಡ ಗಣೇಶ ಕುಂಜತ್ತೂರು, ಮುಂಡನಾಗಿ ಪೂರ್ಣೇಶ ಶೆಟ್ಟಿ ಕಟೀಲು, ಇವರು ನಮ್ಮೊಂದಿಗೆ ಸಹಕರಿಸರು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನಮ್ಮ ಬಂಧುಗಳು, ಎಲ್ಲರಿಗೂ ಧನ್ಯವಾದಗಳು. ಇನ್ನು ಕಥಾಭಾಗವತ್ ಮತ್ತು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಸುಸಾಂಗವಾಗಿ ನಡೆಯಬೇಕಿದ್ದರೆ ನಮಗೆ ಚಲೋದಾದನ್ನು ಮೈಕ್ನ ವ್ಯವಸ್ಥೆ ಮಾಡಿಕೊಟ್ಟಂತಹ ಜಾಮ್ ಬಶೀರ್ ಮತ್ತು ಅವರ ಸುಪುತ್ರ ಹಾಗೂ ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಇನ್ನೂ ಕೂಡ ಅವರ ಈ ಉದ್ಯಮದಲ್ಲಿ ಶ್ರೇಯಸ್ಸನ್ನು ಹೊಂದಲಿ ಅಂತ ಮಾತೆಯಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆಯೇ ಇನ್ನು ಮುಂದೆ ಕ್ಷೇತ್ರ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಜಯರಾಮ ಬಲ್ಲಂಗುಡಿಯಲ್ಲಿ ಇವರಿಂದ 2 ಮಾತು. ಭಗವದ್ಭಕ್ತರೇ, ಕಲಾಭಿಮಾನಿಗಳೇ, ಕಲಾರಸಿಕರೇ, ಕಳಿಯಾಟ ಮಾಸವಾದ ಕಡೆಯ ಈ ಹೂಮುಡಿಯೋತ್ಸವ ಈ ಸಂದರ್ಭದಲ್ಲಿ ಅಡ್ವೊಕೇಟ್ ಎಂ ದಾಮೋದರ್ ಶೆಟ್ಟಿ ಮಜಿಬೇಲ್ ಇವರ ನೇತೃತ್ವದಲ್ಲಿ ನುರಿತ ಕಲಾವಿದರಿಂದ ಯಕ್ಷಗಾನ ತಾಳಮದ್ದಲೆ ಸಾಂಬ ವಿಜಯ ಈ ತಾಳಮದ್ದಲನ್ನು ನಡೆಸಿಕೊಂಡದ ಎಲ್ಲ ಕಲಾವಿದರಿಗೂ, ಇದನ್ನು ವೀಕ್ಷಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೂ, ಭಗವದ್ಭಕ್ತರಿಗೆಲ್ಲರಿಗೂ ಸೇವಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದ ಮಾಡುತ್ತಾ, ಇನ್ನು ಮುಂದೆ ಕೂಡ ಕ್ಷೇತ್ರದಲ್ಲಿ ಜರುಗತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮವರಾದಂಥ ಅಡ್ವೊಕೇಟ್ ದಾಮೋದರ್ ಶೆಟ್ಟಿ ಅವರು ತಮ್ಮನ್ನು ತೊಡಗಿಸಿಕೊಂಡು ಶ್ರೀ ಮಾತೆಯ ಕೃಪೆಗೆ ಪಾತ್ರರಾಗಬೇಕಾಗಿ ಹೇಳಿಕೊಳ್ಳುತ್ತಾ, ಎಲ್ಲ ರೀತಿಯಲ್ಲಿ ಆಚಾರಪಟ್ಟವರ ಭಾಗದಿಂದ ಮತ್ತು ಸೇವಾ ಸಮಿತಿ ವತಿಯಿಂದ ಎಲ್ಲ ಭಗವದ್ಭಕ್ತರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದ ಮಾಡುತ್ತಿದ್ದೇನೆ. ಕ್ಷಮಿಸಿ, ಒಂದು ಹೇಳಲಿಕ್ಕೆ ಮರೆತು ಹೋಯಿತು, ಕ್ಷಮಿಸಿ. ಈ ಕಾರ್ಯಕ್ರಮವನ್ನು ಧ್ವನಿ ಮೀಡಿಯಾ ಮೂಲಕ ಮನೆಯಲ್ಲೇ ಕುಳಿತು ನೋಡುವ ಹಾಗೆ ನಮಗೆ ಸಹಕರಿಸಿದಂಥ ಧ್ವನಿ ಮೀಡಿಯಾ ಅದರ ಸಂಸ್ಥಾಪಕರಿಗೂ ಬಾಕಿ ಸಿಬ್ಬಂದಿ ವರ್ಗಕ್ಕೂ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳುತ್ತಾ ಕತೆಗೆ ಮಂಗಲಕ್ಕೆ ನಿಮ್ಮಲ್ಲಿ ಅನುಮತಿ ಕೇಳಿ ಭಾಗವತರಲ್ಲಿ ಕೇಳಿಕೊಳ್ತೇನೆ. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರಯಂಬಕೆ ಶ್ರೀದೇವಿ ನಾರಾಯಣಿ ನಮಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಕರದಳು ಪರಜು ಪಾಶಾಂಕುಶಧಾರಿಗೆ ಹರುಜತಿ ಭಕ್ತರ ಪೊರೆ